ಹರಿ 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 ರಾಮ ಹರಿ ರಾಮ 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 ಹರಿ 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 ಕೃಷ್ಣ 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 ಹರಿ 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 ರಾಮ 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 ಹರಿ ಹರಿ ಹರೆ ಕೃಷ್ಣ 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 ಹರಿ 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 ರಾಮ 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 ಹರಿ ಹರಿ. ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः. श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं. वन्देऽहं श्रीगुरुश्रीयुक्तपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश. हे कृष्णा करुणा सिन्धु दीनबन्धु जगत्पति गोपीश गोपिका कान्त राधा कान्त नमोस्तुते. तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः. नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामी नितिनामिने नमस्ते सरस्वती देवी गौरवाणी प्रचारिणी निर्विशेष शून्यवादि पाश्चात्य देशतारिणी. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा कृष्ण कृष्ण हरे 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 राम 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 हरे हरे. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 2ನೇ ಹಂತದ ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ, ಇವತ್ತು ನೀವು ಬಂದ್ಬಿಟ್ಟಿದ್ದೀರಾ, ಖುಷಿ ಆಗ್ತಾ ಇದೆ ನಮಗೆ. ಅದು ಕೊನೆದೊಂದು 7 ಶ್ಲೋಕ ಇದೆಲ್ಲ ಪ್ರಭುಜಿ, ನಾನು ಮುಗಿಸ್ಬಿಡ್ತೇನೆ, ಆಮೇಲೆ ಮಾತಾಜಿ ಕಂಟಿನ್ಯೂ ಮಾಡ್ತಾರೆ. ಲಾಸ್ಟ್ ಅಧ್ಯಾಯದಲ್ಲಿ ಒಂದು 7 ಶ್ಲೋಕಗಳು ಬಾಕಿ ಇತ್ತು, ಇನ್ನು ಮುಗಿಸಿರ್ಲಿಲ್ಲ. ಸರಿ ಮಾತಾಜಿ. ಅಂದ್ರೆ ನಾವು 4ನೇ ಅಧ್ಯಾಯದಲ್ಲಿ ಏನೆಲ್ಲ ವಿಚಾರಗಳು ತಿಳ್ಕೊಂಡಿದ್ವಿ, ಯಾರಿಗಾದ್ರೂ ನೆನಪಿದ್ರೆ ಹೇಳ್ಬೋದು ದಿವ್ಯ ಜ್ಞಾನದ ಬಗ್ಗೆ. ಅದೇ ಮಾತಾಜಿ, ಇದು ವಸುದೇವ ಮತ್ತು ದೇವಕಿ ಬಗ್ಗೆ ಮಾತಾಡಿದ್ರಿ. ಮತ್ತೆ ಶಾಂತ ಸ್ವಭಾವದವ್ರು ಹೇಗಿರ್ತಾರೆ, ಶಾಂತ ರಸ ಅಂದ್ರೆ ಏನು ಅಂತ ಎಲ್ಲವೂ ಹೇಳ್ಕೊಟ್ಟಿದ್ರಿ. ಅಂದ್ರೆ ಪ್ರಭುಜಿ, ಇದರಲ್ಲಿ ನಾನು ತಿಳಿಸಿದೆ ಅಂದ್ರೆ ಹೇಗೆ ಯಾವ ಒಂದು ಭಾವದಲ್ಲಿ ಭಗವಂತನ ಹತ್ರ ಅವನ ಭಕ್ತರು ಹೋಗ್ತಾರೆ, ಆ ಭಾವಕ್ಕೆ ತಕ್ಕ ಹಾಗೆ ಭಗವಂತ ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ ಅಂತ ಹೇಳಿದೆ. ಅದು 5 ರಸಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ಹೌದು, ಅದೇ ಹೇಳಿದ್ವಿ. ನಂತರ ನಾವು ಅಲ್ಲಿ ಪರಂಪರೆ, ಗುರು ಶಿಷ್ಯ ಪರಂಪರೆ ಬಗ್ಗೆ ನೋಡಿದ್ವಿ. ನಂತರ ಒಂದು ಭಗವದ್ಗೀತೆ ದಿವ್ಯ ಜ್ಞಾನ ಅದು ಹೇಗೆ ಅಧಿಕೃತ ಪರಂಪರೆಗಳು ಭಾರತದಲ್ಲಿ 4 ಇದೆ, ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಎಷ್ಟು ವರ್ಷಗಳ ಹಿಂದಿನಿಂದ ಈ ದಿವ್ಯ ಜ್ಞಾನ ಬಂದಿದೆ ಅನ್ನುವಂಥದ್ದು. ಭಗವಂತ ಅರ್ಜುನನಿಗೆ ಹೇಳ್ತಾನೆ, ವಿವಸ್ವಾನನಿಗೆ ಮೊದಲು ಹೇಳಿದ್ದ ಅಂತ, ಅಂದ್ರೆ ಅರ್ಜುನನಿಗೆ ಹೇಳಕ್ಕೂ ಮುಂಚೆ ವಿವಸ್ವಾನನಿಗೆ ಹೇಳಿದ ಅಂತ. ಆ ಒಂದು ಲೆಕ್ಕಾಚಾರದ ಪ್ರಕಾರ ತ್ರೇತಾಯುಗದ ಪ್ರಾರಂಭಕ್ಕೂ ಮೊದಲೇ ಇಂದು ಜ್ಞಾನ ಜಗತ್ತಿಗೆ ಬಂದಿತ್ತು. ಆದ್ರೆ ಆ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಏನು ಆ ಒಂದು ಜ್ಞಾನದಲ್ಲಿ ಛೇದ ಅಂತಂದ್ರೆ, ಯಾರು ರಾಜ ಋಷಿಗಳು ಆ ಒಂದು ಜ್ಞಾನವನ್ನ ಮುಂದಿನ ಒಂದು ಪ್ರಜೆಗಳ ಪೀಳಿಗೆಗೆ ಅದನ್ನ ಸಾಗಿ ಬರ್ತಾ ಇದ್ದಾಗ, ಎಲ್ಲಿ ಯಾರು ಅದನ್ನ ವ್ಯಾಖ್ಯಾನಗಳನ್ನ ಅಂದ್ರೆ ತಿರುಚಿ ಅವರಿಗೆ ಹೇಗೆ ಬೇಕು ಆ ರೀತಿ ಅದನ್ನ ಬದಲಾಯಿಸೋಕೆ ಪ್ರಾರಂಭ ಮಾಡಿದ್ರು, ಆಗ ಒಂದು ದಿವ್ಯ ಜ್ಞಾನ ಅನ್ನುವಂಥದ್ದು ಅಲ್ಲಿ ಛೇದ ಆಯ್ತು ಅಂತ ಹೇಳ್ತಾನೆ ಭಗವಂತ. ಈಗ ಅದನ್ನ ಪುನರ್ ಸ್ಥಾಪನೆ ಮಾಡೋದಕ್ಕೆ ಭಗವಂತ ಅರ್ಜುನನ ಆಯ್ಕೆ ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ತಿಳಿಸ್ತಾನೆ. ಮತ್ತೆ ಅವನು ಅವತಾರಗಳನ್ನ ಯಾಕೆ ಮಾಡ್ತಾನೆ ಅಂದ್ರೆ, ಅವನು ಸಾಧುಗಳನ್ನ ರಕ್ಷಣೆ ಮಾಡೋದಕ್ಕಾಗಿ ದುಷ್ಟರನ್ನ ನಾಶಪಡಿಸ್ತಾನೆ. ಅಂದ್ರೆ ಮುಖ್ಯವಾಗಿ ಸಾಧುಗಳ ಮೇಲೆ ಭಗವಂತ ಏನಂತ ಹೇಳ್ತಾರೆ, ಭಕ್ತವತ್ಸಲ ಅಂತ ಹೇಳ್ತಾರೆ. ಅವನ ಭಕ್ತರಿಗೆ ಏನಾದ್ರೂ ನೋವಾದ್ರೆ ಅವನು ಕೂಡಲೇ ಓಡಿ ಬರ್ತಾನೆ. ಆ ಒಂದು ಸಂದರ್ಭದಲ್ಲಿ ಈ
ದುಷ್ಟರನ್ನು ಸಂಹಾರ ಮಾಡ್ತಾನೆ, ಮತ್ತೆ ಧರ್ಮವನ್ನ ಮತ್ತೆ ಸ್ಥಾಪನೆ ಮಾಡ್ತಾನೆ. ಮತ್ತೆ ಭಗವಂತನ ಒಂದು ದಿವ್ಯ ರೂಪ, ಅಂದ್ರೆ ಅವನ ಒಂದು ಜನ್ಮ ಅಥವಾ ಅವನ ಒಂದು ಲೀಲೆಗಳು, ಈ ಎಲ್ಲಾ ವಿಚಾರಗಳು, ಅವನ ಗುಣ ರೂಪ, ಈ ಪ್ರತಿಯೊಂದು ಕೂಡ ದಿವ್ಯವಾದದ್ದು. ನಮ್ಮ ಹಾಗೆ ಇರುವಂತದ್ದೆಲ್ಲ ಅರ್ಜುನನ ಪ್ರಶ್ನೆಯಾಗಿರುತ್ತೆ. ಅಂದ್ರೆ ಹೇಗೆ ಕೃಷ್ಣನಿಗೆ ಎಲ್ಲ ನೆನಪಿದೆ, ಅರ್ಜುನನಿಗೆ ನೆನಪಿಲ್ಲ ಅಂತ. ಆಗ ಹೇಳ್ತಾನೆ, ಪ್ರತಿಯೊಂದು ಆ ಜನ್ಮದಲ್ಲೂ, ಅಂದ್ರೆ ಪ್ರತಿ ಸತಿ ಅವತಾರ ಮಾಡಿದಾಗ್ಲೂ ಕೂಡ ಅರ್ಜುನ ಮತ್ತೆ ಆ ಕೃಷ್ಣನ ಜೊತೆಲಿ ಬಂದಿದ್ದಾನೆ, ಆದ್ರೆ ಕೃಷ್ಣನಿಗೆ ಅದೆಲ್ಲ ನೆನಪಿದೆ, ಅರ್ಜುನನಿಗೆ ನೆನಪಿಲ್ಲ ಅನ್ನುವಂಥದ್ದನ್ನ ತಿಳಿಸಿದ್ದ. ಅದು ಯಾಕೆ ಅಂತಂದ್ರೆ ಭಗವಂತನ ಒಂದು ಆ ದಿವ್ಯ ಸ್ವರೂಪ. ಅಂದ್ರೆ ಅವನು ನಮ್ಮ ಹಾಗೆ ದೇಹಧಾರಣೆ ಮಾಡುವಂಥದ್ದೆಲ್ಲ ಅವನು ಆ ಇಳಿದು ಬರುವಂಥದ್ದು, ಅವತಾರವನ್ನ ಇಳಿದು ಬರುವಂಥದ್ದು. ಭಗವಂತನ ಒಂದು ಅವತಾರ ಅನ್ನುವಂಥದ್ದು ಯಾವುದೇ ಒಂದು ರೂಪದಲ್ಲಿದ್ರೂ ಕೂಡ ಅಲ್ಲಿ ಅನೇಕ ಅವತಾರಗಳು ಹೇಳಿದ್ವಿ ನಾವು. ಅಂದ್ರೆ ಆಮ್ ಪುರುಷಾವತಾರಗಳು, ಗುಣಾವತಾರಗಳು, ನಂತರ ಶಕ್ತ್ಯಾವೇಶ ಅವತಾರಗಳು, ಆಮೇಲೆ ಮನ್ವಂತರ ಅವತಾರಗಳು, ಯುಗಾವತಾರಗಳು, ಲೀಲಾವತಾರಗಳು, ಹೀಗೆ ಅನೇಕ ಅವತಾರಗಳನ್ನ ಭಗವಂತ ಆಗಾಗ ಅವನು ಮಾಡ್ತಾ ಇರ್ತಾನೆ. ಈ ಎಲ್ಲ ಅವತಾರಗಳು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸದಾ ವಾಸ್ತವದಲ್ಲಿ ಇರುತ್ತೆ ಅನ್ನುವಂಥದ್ದನ್ನ ನೋಡಿದ್ವಿ. ನಂತರ ನಾವು ಯಜ್ಞಗಳ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಲ್ವಾ ಹರೇ ಕೃಷ್ಣ? ಯಜ್ಞ ಅಂದ್ರೆ ಏನಂತ ತಿಳ್ಕೊಂಡಿದ್ವಿ. ಯಾವ್ದೆಲ್ಲ ಯಜ್ಞಗಳ ಬಗ್ಗೆ ತಿಳ್ಕೊಂಡಿದ್ವಿ? ದೇವತೆಗಳಿಗೆ ತೃಪ್ತಿ ಪಡಿಸೋದು ಮತ್ತೆ ಹಾ ಪ್ರಭುಜಿ, ದೇವತೆಗಳಿಗೆ ಜಪ ಯಜ್ಞ ತೃಪ್ತಿ ಇರ್ಬೋದು. ದೇವತೆಗಳಿಗೆ ತೃಪ್ತಿಪಡಿಸುವಂಥದ್ದು ಮಾಡುವಂಥದ್ದು ದ್ರವ್ಯ ಯಜ್ಞಗಳ ಬಗ್ಗೆ ತಿಳ್ಕೊಂಡಿದ್ವಿ. ನಂತರ ಆಮ್, ತಪಸ್ಸಿನ ಒಂದು ಆ ತಪಸ್ಸನ್ನ ಮಾಡಿ, ಅಂದ್ರೆ ಒಂದು ಏನಂತ ಹೇಳ್ತಾರೆ, ಪತಂಜಲಿ ಯೋಗ ಪದ್ಧತಿಯ ಪ್ರಕಾರ ಆ ಉಸಿರಾಟವನ್ನ ನಿಯಂತ್ರಣ ಮಾಡಿ ಸಮಾಧಿ ಸ್ಥಿತಿಗೆ ಹೋಗುವಂಥದ್ದು, ಅದೊಂದು ತಪೋಯಜ್ಞ. ಮತ್ತೆ ವೇದಗಳ ಅಧ್ಯಯನ ಮಾಡುವಂಥದ್ದು ಸ್ವಾಧ್ಯಾಯ ಯಜ್ಞ ಅನ್ನುವಂಥದ್ದು. ನಂತರ ಬ್ರಹ್ಮಚಾರಿಗಳು ಮಾಡುವಂಥ ಯಜ್ಞ, ಗೃಹಸ್ಥರು ಮಾಡುವಂಥ ಯಜ್ಞ, ಹೀಗೆ ಅನೇಕ ರೀತಿಯ ಯಜ್ಞಗಳ ಬಗ್ಗೆ ನಾವು ತಿಳ್ಕೊಂಡು ಬಂದಿದ್ವಿ. ಇಲ್ಲಿ ಭಗವಂತ ಹೇಳ್ತಾನೆ, ಅಂದ್ರೆ ಯಾರು ಯಜ್ಞಗಳನ್ನ ಮಾಡೋದಿಲ್ಲ, ಮುಂದೆ ಹೇಳ್ತಾರೆ ಭಗವಂತ, ಅಂತವ್ರು ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ. ನೀವು ಲೆವೆಲ್ 1 ಅಲ್ಲಿ ನೋಡಿರ್ತೀರಿ ಯಜ್ಞ ಅಂದ್ರೆ ಏನು ಅಂತ. ಒಂದು ಯಜ್ಞ ಚಕ್ರವನ್ನ ನಾವು ತೋರಿಸಿದ್ವಿ, ನೆನಪಿದೆಯಲ್ಲ ಯಾರಿಗಾದ್ರೂ? ಹರೇ ಕೃಷ್ಣ. ಹೇಗೆ ಯಜ್ಞ ಅಂದ್ರೆ ಏನು ಅಂತ, ಯಜ್ಞ ಅಂತಂದ್ರೆ ಹೌದು, ಯಜ್ಞ ಅಂದ್ರೆ ಏನಂತ ತಿಳ್ಕೊಂಡಿದ್ವಿ ಆಗ. ಯಜ್ಞ ಅಂತಂದ್ರೆ ಯಜ್ಞ ಪುರುಷನನ್ನ ಸಂತುಷ್ಟಗೊಳಿಸುವಂಥದ್ದೇ ಯಜ್ಞ. ಅಂದ್ರೆ ಆ ಪರಮಾತ್ಮನನ್ನ ಯಾವ ರೀತಿಯಲ್ಲಿ ನಾವು ತೃಪ್ತಿಪಡಿಸ್ತೀವಿ ಅದೆಲ್ಲವೂ ಯಜ್ಞನೇ ಆಗುತ್ತೆ. ಅಂದ್ರೆ ಭಗವಂತನಿಗೆ ನೈವೇದ್ಯ ಪ್ರಸಾದವನ್ನು ಅರ್ಪಿಸಿದ್ರೆ ಅದು ಒಂದು ಯಜ್ಞ. ಅವನ ಸೇವೆ ಮಾಡುವಂಥದ್ದು, ಮತ್ತೆ ಅವನ ಕುರಿತಾದಂತಹ ಒಂದು ದಿವ್ಯ ಜ್ಞಾನಗಳನ್ನ ಅಧ್ಯಯನ ಮಾಡುವಂಥದ್ದು. ಈಗ ಕಲಿಯುಗಕ್ಕೆ ಹೇಳಿರುವಂತ ಯಜ್ಞ ಯಾವುದು ಹರೇ ಕೃಷ್ಣ? ಕಲಿಯುಗಕ್ಕೆ ತಿಳಿಸಿಕೊಟ್ಟಿರುವಂತ ಯಜ್ಞ ಯಾವುದು ಸಾತ್ವಿಕ ಯಜ್ಞ ಮಾತಾಜಿ. ಪ್ರಭುಜಿ? ಸಾತ್ವಿಕ ಯಜ್ಞ ಅಂದ್ರೆ ಜಪ ಯಜ್ಞ ಮಾಡುವ ಮೂಲಕ, ಧ್ಯಾನ ಮಾಡುವ ಮೂಲಕ. ಪ್ರಭುಜಿ, ಅದು ಸಂಕೀರ್ತನ ಯಜ್ಞ ಅನ್ನುವಂಥದ್ದು ಕಲಿಯುಗಕ್ಕೆ ಹೇಳಿರುವಂಥದ್ದು. ಅಂದ್ರೆ ಭಗವಂತನನ್ನ ನಾವು ತೃಪ್ತಿಪಡಿಸೋದಕ್ಕೆ ಕಲಿಯುಗದಲ್ಲಿ ಅನೇಕ ಜನರು, ಅವರಿಗೆ ಸಮಯ ಇಲ್ಲ, ಅವರಿಗೆ ನೆನಪಿನ ಶಕ್ತಿ ಇಲ್ಲ, ಅವರಿಗೆ ಆ ಒಂದು ಯಜ್ಞವನ್ನ ಆಚರಣೆ ಮಾಡೋದಕ್ಕೆ ಹಿಂದಿನ ಕಾಲದಲ್ಲಿ ಇದ್ದಂತಹ ಎಲ್ಲ ಆ ಏನೆಲ್ಲ ಬೇಕೋ ಅದಕ್ಕೆ ಆ ವಸ್ತುಗಳು ಅವೆಲ್ಲ ಅಷ್ಟು ಸಿಗೋದಿಲ್ಲ. ಆ ಕಾರಣದಿಂದ ಕಲಿಯುಗದ ಜನರನ್ನ ಉದ್ಧಾರ ಮಾಡೋದಕ್ಕೆ ಸುಲಭವಾದ ಮಾರ್ಗ ಅಂತಂದ್ರೆ ಭಗವಂತನ ನಾಮ ಸಂಕೀರ್ತನೆ ಅನ್ನುವಂಥದ್ದನ್ನ ನಾವು ನೋಡಿದ್ವಿ. ಈಗ ಮುಂದುವರ್ಸೋಣ. ಶ್ಲೋಕ 35ರಿಂದ ನಾನು ಕಂಪ್ಲೀಟ್ ಮಾಡ್ಬೇಕಾಗಿತ್ತು. ಯತ್ ಜ್ಞಾತ್ವಾ ಪುನಃ ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನಿ ಅಶೇಷಾಣಿ ದ್ರಕ್ಷ್ಯಸಿ ಆತ್ಮನಿ ಅತ ಮಯಿ. ಸಾಕ್ಷಾತ್ಕಾರ ಪಡೆದ ಆತ್ಮನಿಂದ ನಿಜವಾದ ಜ್ಞಾನವನ್ನು ನೀನು ಪಡೆದರೆ ಮತ್ತೆ ಇಂತಹ ಮೋಹಕ್ಕೆ ಎಂದು ಸಿಲುಕುವುದಿಲ್ಲ. ಏಕೆಂದರೆ ಈ ಜ್ಞಾನವು ಲಭ್ಯವಾದಾಗ ಎಲ್ಲ ಜೀವಿಗಳು ಪರಮಪ್ರಭುವಿನ ಅಂಶಗಳೇ. ಇತರ ಮಾತುಗಳಲ್ಲಿ ಹೇಳುವುದಾದರೆ ಅವರೆಲ್ಲ ನನ್ನವರೇ ಎನ್ನುವುದು ನೀನು ಕಾಣುತ್ತೀಯೇ. ಅಂದ್ರೆ ಇಲ್ಲಿ ನಾವು ನೋಡಿದ್ವಿ ಯಜ್ಞವನ್ನ ಹೇಗೆ ಆಚರಣೆ ಮಾಡಬಹುದು ಅಂತ. ಅಂದ್ರೆ ಭಗವಂತ ಹೇಳಿದ ದ್ರವ್ಯ ಯಜ್ಞಕ್ಕಿಂತ ಜ್ಞಾನ ಯಜ್ಞ ಉತ್ತಮ ಅಂತ ಹೇಳಿದ. ಅಂದ್ರೆ ನಾವು ದ್ರವ್ಯ ಯಜ್ಞ ಅಂತಂದ್ರೆ ಈ ಒಂದು ದೇವತೆಗಳನ್ನ ಕುರಿತು ಮಾಡುವಂತಹ ಒಂದು ಯಜ್ಞಗಳು, ಅದರಿಂದ ನಮ್ಗೆ ಪುಣ್ಯ ಫಲಗಳನ್ನು ಸಿಕ್ಕಿ ನಾವು ಊರ್ಧ್ವ ಲೋಕಗಳಿಗೆ, ಸ್ವರ್ಗ ಲೋಕಗಳಿಗೆ ಹೋಗ್ಬೋದು. ಆದ್ರೆ ಅದಕ್ಕಿಂತ ಜ್ಞಾನ ಯಜ್ಞ ಅನ್ನುವಂಥದ್ದು ಉತ್ತಮ ಅಂತ ಹೇಳಿದೆ. ಅಂದ್ರೆ ತಿಳಿದು ಆ ಒಂದು ಯಜ್ಞದ ಒಂದು ವಿಚಾರವಾಗಿ ಅರ್ಥ ಮಾಡಿಕೊಂಡು ಅದನ್ನ ಮಾಡುವಂಥದ್ದು ಉತ್ತಮ ಅಂತ ತಿಳಿಸಿದ. ಆದ್ರೆ ಆ ಒಂದು ಜ್ಞಾನವನ್ನು ಎಲ್ಲಿಂದ ಪಡೆಯುವಂಥದ್ದು ಅಂತ
ಅದು ಕೂಡ ನಾವು ಹಿಂದಿನ ಒಂದು ಶ್ಲೋಕದಲ್ಲಿ ನೋಡಿದ್ವಿ. ಈ ಜ್ಞಾನವನ್ನ ನಾವು ಯಾರ ಮೂಲಕ ಪಡಿತೀವಿ? ಹರೇ ಕೃಷ್ಣ. ಗುರುವಿನ ಎಲ್ಲಿ ಮೂಲಕ. ಸಿಗುತ್ತೆ ನಮ್ಗೆ? ಸರಿಯಾದ ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಗುರುಗಳ ಮೂಲಕ, ಅಂದ್ರೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ವಿತೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಉಪದೇಶಕ್ತಿತೆ ಜ್ಞಾನಂ ಉಪದೇಶಂತಿ ತೇ ಜ್ಞಾನ ಜ್ಞಾನಿನ ಜ್ಞಾನಿನ ತತ್ವದರ್ಶಿನಃ ಅಂತಂದ್ರೆ ಸರಿಯಾದ ಗುರುಗಳು, ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಗುರುಗಳು. ಅಂತಹ ಗುರುಗಳಿಗೆ ನಾವು ಅವರ ಸೇವೆಯನ್ನು ಮಾಡಬೇಕು. ನಮ್ರತೆಯಿಂದ ಅವರಲ್ಲಿ ಈ ಒಂದು ಜ್ಞಾನವನ್ನ, ಅಂದ್ರೆ ಸತ್ಯವನ್ನ ಅವರು ತಿಳಿದಿರ್ತಾರೆ, ಅವರಿಂದ ನಾವು ಅದನ್ನ ಕೇಳಿ ತಿಳ್ಕೋಬೇಕು ಅನ್ನೋಂಥದ್ದನ್ನ ನೋಡಿದ್ವಿ. ಅದು ಕೂಡ ಆಗಿತ್ತು. ಈಗ ಭಗವಂತ ಹೇಳ್ತಾ ಇದ್ದಾನೆ, ಅಂದ್ರೆ ಯಾರು ನಿಜವಾದ ಜ್ಞಾನವನ್ನ ಪಡೆದಿದ್ದಾರೆ ಅಂತವರಿಗೆ ಯಾವುದೇ ಮೋಹ ಅನ್ನುವಂಥದ್ದು ಇರೋದಿಲ್ಲ ಅಂತ. ಮೋಹ ಅಂತಂದ್ರೆ ನಾನು ನನ್ನದು ಅನ್ನುವಂತಹ ಒಂದು ಮೋಹ, ಅಂದ್ರೆ ದೇಹ ಭಾವನೆಯಲ್ಲಿ ಯಾರಿರ್ತಾರೆ, ಮಿಥ್ಯಹಂಕಾರದಲ್ಲಿ ಯಾರಿರ್ತಾರೆ ಅಂತವರಿಗೆ ಇಂತಹ ಒಂದು ಅಜ್ಞಾನ ಇರುತ್ತೆ. ಅಂತಹ ಅಜ್ಞಾನಕ್ಕೆ ಜ್ಞಾನಿಯಾದವರು ಸಿಕ್ಕಿಕೊಳ್ಳುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಜ್ಞಾನ ಲಭ್ಯವಾದಾಗ ಎಲ್ಲ ಜೀವಿಗಳು ಪರಮಪ್ರಭುವಿನ ಅಂಶಗಳಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಜ್ಞಾನ ಯಾವಾಗ ಅವ್ನಿಗೆ ಸಿಗುತ್ತೆ, ಆಗ ಅವನಿಗೆ ತಿಳಿಯುತ್ತೆ, ನಾನು ಭಗವಂತನ ವಿಭಿನ್ನ ಅಂಶ, ನಾನು ಭಗವಂತನ ನಿತ್ಯ ಸೇವಕ. ಈ ಎಲ್ಲ ಜೀವಾತ್ಮಗಳು, ಉಳಿದ ಜೀವಿಗಳು ಯಾರೆಲ್ಲ ಇದ್ದಾರೆ ಅವರು ಕೂಡ ನನ್ನ ಹಾಗೆಯೇ. ಆ ಒಂದು ಜ್ಞಾನ ಅವನಿಗೆ ಸಿಕ್ಕಿದ ಕೂಡಲೇ ಅವನೇನ್ ಮಾಡ್ತಾನೆ, ಎಲ್ಲರನ್ನು ಕೂಡ ತನ್ನಂತೆಯೇ ಅಂತ ಅವನು ಭಾವಿಸ್ತಾನೆ. ಹೀಗೆ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಯು ವಸ್ತುಗಳ ನಿಜವಾದ ಸ್ವರೂಪವನ್ನು ತಿಳಿದಿರುತ್ತಾನೆ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು ಅಂತಂದ್ರೆ ತನ್ನನ್ನ ತಾನು ಅರಿಯುವಂಥದ್ದು, ಮತ್ತೆ ಭಗವಂತನ ಜೊತೆ ತನಗಿರುವ ಒಂದು ಸಂಬಂಧವನ್ನು ತಿಳ್ಕೊಳ್ಳುವಂಥದ್ದು. ಯಾವಾಗ ಅವನಿಗೆ ಗೊತ್ತಾಗುತ್ತೆ ನಾನು ಭಗವಂತನ ವಿಭಿನ್ನ ಅಂಶ, ಭಗವಂತನಿಂದ ಪ್ರತ್ಯೇಕವಾಗಿರುವ ಅಸ್ತಿತ್ವದ ಕಲ್ಪನೆ ಮಾಯೆ ಎಂದು ಹೆಸರು. ಅಂದ್ರೆ ಯಾವಾಗ ನಾನು ಭಗವಂತನನ್ನ ಹೊರತುಪಡಿಸಿ ಸ್ವತಂತ್ರವಾಗಿ ಈ ಒಂದು ಭೌತಿಕ ಜಗತ್ತಿನಲ್ಲಿ ಭೋಗಿಸಬೇಕು ಅನ್ನೋ ಇಚ್ಛೆಗೆ ಒಳಪಡ್ತೀನಿ, ಆಗ ಕೂಡಲೇ ಮಾಯೆ ನನ್ನನ್ನ ಆವರಿಸ್ಕೊಡುತ್ತೆ. ಮಾ ಅಂತಂದ್ರೆ ಅಲ್ಲ, ಯಾ ಅಂದ್ರೆ ಇದು ಅಂತ ಹೇಳ್ತಾ ಇದ್ದಾರೆ. ಯಾವುದು ವಾಸ್ತವದಲ್ಲಿ ಇಲ್ಲವೋ ಅದನ್ನ ನಾನು ಆ ಒಂದು ಕಲ್ಪನೆಯಲ್ಲಿ ನನ್ನನ್ನು ನಾನು ಮುಳುಗಿಸ್ಕೊಡುವಂಥದ್ದು. ಅಂದ್ರೆ ನಾನು ದೇಹ ಅಲ್ಲ, ಆದ್ರೆ ನನ್ನನ್ನು ನಾನು ದೇಹ ಅನ್ಕೊಡುವಂಥದ್ದು. ಆ ದೇಹಕ್ಕೆ ಸಂಬಂಧಪಟ್ಟವರನ್ನ ನನ್ನವರು ಅನ್ಕೊಡುವಂಥದ್ದು. ಆ ಒಂದು ದೇಹದಲ್ಲಿ ನಾನು ಏನೆಲ್ಲ ಪಡ್ಕೋತೀನಿ ಅದೆಲ್ಲ ನನ್ನದು ಅಂತ ತಿಳಿಯುವಂಥದ್ದು. ಇದೆಲ್ಲವೂ ಕೂಡ ಮಾಯೆ. ಕೆಲವರು ನಮಗೂ ಕೃಷ್ಣನಿಗೂ ಸಂಬಂಧವೇ ಇಲ್ಲ, ಕೃಷ್ಣನು ದೊಡ್ಡ ಐತಿಹಾಸಿಕ ವ್ಯಕ್ತಿ ಮಾತ್ರ ಮತ್ತು ಪರಮಸತ್ಯವು ನಿರಾಕಾರ ಬ್ರಹ್ಮನೆಂದು ಯೋಚಿಸುತ್ತಾರೆ. ಅಂದ್ರೆ ನಿರಾಕಾರವಾದಿಗಳು ಯಾರಿದ್ದಾರೆ ಅವರಿಗೆ ಭಗವಂತ ಕೃಷ್ಣ ಅಂತಂದ್ರೆ ಸಾಕಾರ ರೂಪದಲ್ಲಿ ಇದ್ದಾನೆ ಅಂತಂದ್ರೆ ಅವರು ಅದನ್ನ ಅವರು ಸ್ವೀಕಾರ ಮಾಡುದಿಲ್ಲ. ಮತ್ತೆ ಕೃಷ್ಣ ಯಾರು ಅಂತ ಕೇಳಿದ್ರೆ ಅವ್ರು ಅಂತಾರೆ ಅವರೊಬ್ಬ ಐತಿಹಾಸಿಕ ವ್ಯಕ್ತಿ. ಅಂದ್ರೆ ಮಹಾಭಾರತದ ಸಮಯದಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನು ತುಂಬಾ ತೀಕ್ಷ್ಣ ಬುದ್ಧಿವಂತಿಕೆ ಇದ್ದವನಾಗಿದ್ದ, ಕೆಲವೊಂದು ಶಕ್ತಿಗಳನ್ನ ಹೊಂದಿದ್ದ, ಆ ರೀತಿ ಯೋಚಿಸ್ತಾರೆ. ವಾಸ್ತವವಾಗಿ ಭಗವದ್ಗೀತೆಯಲ್ಲಿ ಹೇಳಿದಂತೆ ನಿರಾಕಾರ ಬ್ರಹ್ಮನ್ ಎನ್ನುವುದು ಕೃಷ್ಣನ ವೈಯಕ್ತಿಕ ಪ್ರಭೆ. ಅಂದ್ರೆ ನಾವು ನೋಡಿದ್ದೀವಿ ಆ ಒಂದು 3 ಹಂತದಲ್ಲಿ ಸಾಕ್ಷಾತ್ಕಾರದಲ್ಲಿ ನಾವು ನೋಡಿದ್ದೀವಿ. ಸೂರ್ಯನಿಂದ ಹೊರಹೊಮ್ಮುವಂತಹ ಬೆಳಕು ಮೊದಲ ಹಂತದಲ್ಲಿ ಇರುವಂತದ್ದು, ಅದು ಬ್ರಹ್ಮನ್ ಸಾಕ್ಷಾತ್ಕಾರ. ಹಾಗೆ ಭಗವಂತನ ಒಂದು ದೇಹದಿಂದಲೂ ಕೂಡ ಈ ಒಂದು ಪ್ರಭೆ ಅನ್ನುವಂಥದ್ದು ಬರುತ್ತೆ. ಆ ಒಂದು 11ನೇ ಅಧ್ಯಾಯದಲ್ಲಿ ನೋಡಿದ್ದೀವಿ. ಹೇಳ್ತಾರೆ 1000 ಸೂರ್ಯರು ಒಮ್ಮೆಲೆ ಉದಯಿಸಿದರೆ ಎಷ್ಟೋ ಕಣ್ಣು ಕೊರೆಸುವ ಬೆಳಕು ಬರುತ್ತೆ, ಆ ರೀತಿ ಒಂದು ಬೆಳಕು ಭಗವಂತನಿಂದ ಹೊರಹೊಮ್ಮುತ್ತೆ ಅಂತ. ಆ ಒಂದು ಬ್ರಹ್ಮ ಜ್ಯೋತಿನ ಆ ಬೆಳಕನ್ನೇ ಈ ಒಂದು ನಿರಾಕಾರವಾದಿಗಳು ಭಗವಂತ ಅಂತ ಕರೀತಾರೆ, ಹೊರತು ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತನಿಗೆ ಅನೇಕ ಅವತಾರಗಳಿದೆ, ಅಂದ್ರೆ ಅವನು ಅನೇಕ ಬಾರಿ ಅನೇಕ ರೂಪಗಳಲ್ಲಿ ಈ ಭೂಮಿಗೆ ಬರ್ತಾನೆ. ಆದ್ರೆ ಅದನ್ನ ಯಾರು ಮಾಯಾವಾದಿಗಳಿದ್ದಾರೆ ಅವ್ರು ಹೇಳ್ತಾರೆ ಭಗವಂತ ಅವನು ಈ ಭೂಮಿಗೆ ಬಂದ ಕೂಡಲೇ ನಮ್ಮ ಹಾಗೆ ಈ ಭೌತಿಕ ಜಗತ್ತಿನಲ್ಲಿ ಅವನು ಕೂಡ ಕಷ್ಟಗಳನ್ನ, ಅಂದ್ರೆ ಮಾಯೆಯ ಪ್ರಭಾವಕ್ಕೆ ಒಳಪಡುತ್ತಾನೆ ಅಂತ. ಆದ್ರೆ ವಾಸ್ತವದಲ್ಲಿ ಭಗವಂತ ಅವನು ಯಾವತ್ತು ಮಾಯೆಯ ಅಧೀನದಲ್ಲಿ ಇಲ್ಲ, ಅವನು ತ್ರಿಗುಣಗಳನ್ನ ಮೀರಿದವನು, ಆ ಮಾಯೆಗೆ ನಿಯಂತ್ರಕರಾಗಿದ್ದಾನೆ. ಆದ ಕಾರಣ ಅವನು ಗುಣಾತೀತ ಅಂತ ನಾವು ಕರಿತೀವಿ. ಈಗ ಯಾವ ರೀತಿ ಮಾಯಾವಾದಿಗಳು ಅಥವಾ ನಿರಾಕಾರಿವಾದಿಗಳು ಹೇಳ್ತಾರೆ ಅಂತಂದ್ರೆ, ಒಂದು ಬಿಳಿಯ ಹಾಳೆಯನ್ನ ತಗೊಂಡು ಅದನ್ನ ಚೂರು ಚೂರಾಗಿ ಕತ್ತರಿಸಿದ್ರೆ ಅದು ಕೊನೆಗೆ ಒಂದೊಂದೇ ಚೂರುಗಳಾದ್ಮೇಲೆ ಅಲ್ಲಿ ಏನು ಉಳಿಯೋದಿಲ್ಲ. ಹಾಗೆ ಭಗವಂತ ಅನ್ನುವಂಥದ್ದು ಕೂಡ ಶೂನ್ಯ ಅನ್ನೋ ರೀತಿಯಲ್ಲಿ ಹೇಳ್ತಾರೆ, ಆದ್ರೆ ಅದು ಸತ್ಯ ಅಲ್ಲ.
ಈ ಚಿನ್ನದ ಗಣಿಗೆ ಹೋಲಿಸ್ತಾರೆ ಭಗವಂತನನ್ನ. ಚಿನ್ನದ ಗಣಿಯಿಂದ ಎಷ್ಟೇ ಚಿನ್ನವನ್ನ ಅಗೆದು ತೆಗೆದ್ರೂ ಕೂಡ ಇನ್ನೂ ಅಲ್ಲಿ ಚಿನ್ನದ ಗಣಿಯಲ್ಲಿ ಇನ್ನೂ ಚಿನ್ನ ಹಾಗೆಯೇ ಇರುತ್ತೆ. ಆ ರೀತಿ ಭಗವಂತ ಅವನು ಪೂರ್ಣನಾಗಿದ್ದಾನೆ. ಪೂರ್ಣನಿಂದ ಎಷ್ಟೇ ಆ ಸಣ್ಣ ಸಣ್ಣ ಭಾಗಗಳನ್ನ ನಾವು ತೆಗಿತಾ ಇದ್ರು ಕೂಡ ಆ ಪೂರ್ಣನಾದವನು ಇನ್ನು ಪೂರ್ಣನಾಗಿಯೇ ಉಳಿತಾನೆ. ಅದು ಭಗವಂತ ಅಂತಲ್ಲಿ ನಾವು ತಿಳಿತೀವಿ. ಪಾಪಕೃತಂ ಸರ್ವಂ ಸರ್ವಂ ಜ್ಞಾನಪ್ಲವೇನ ವೃಜಿನಂ ಸಂತರಿಷ್ಯಸಿ. ಅನುವಾದ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಕೇಳ್ತಿದ್ದೀರಾ? ಮಾತಾಜಿ. ಹಾ ಪ್ರಭುಜಿ. ಪಾಪಿಗಳಲ್ಲಿ ಪರಮ ಪಾಪಿ ಎಂದು ಪರಿಗಣಿತನಾಗಿದ್ದರೂ ನೀನು ಆಧ್ಯಾತ್ಮಿಕ ಜ್ಞಾನದ ದೋಣಿಯಲ್ಲಿದ್ದಾಗ ದುಃಖ ಸಾಗರವನ್ನು ದಾಟಬಲ್ಲೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿಗೆ. ಅಂದ್ರೆ ಇಲ್ಲಿ ಆ ಹೇಳ್ತಾ ಇರುವಂತದ್ದು ಏನಂತ ಹೇಳ್ತಾ ಇದ್ದಾನೆ ಭಗವಂತ, ಪಾಪಿಗಳಲ್ಲಿ ಪರಮ ಪಾಪಿ ಅಂತ ಯಾರಾದ್ರೂ ಇದ್ರು ಅಂತವನು ಕೂಡ ಆಧ್ಯಾತ್ಮಿಕ ಜ್ಞಾನದ ದೋಣಿಯಲ್ಲಿ ದುಃಖದ ಈ ಭೌತಿಕ ಅಂದ್ರೆ ಭವಸಾಗರವನ್ನ ದಾಟೋದಕ್ಕೆ ಸಾಧ್ಯ ಇದೆ ಅಂತ. ಈ ರೀತಿ ಅನೇಕ ಜನ ನಾವು ನೋಡ್ತೀವಿ. ಅಂದ್ರೆ ಚೈತನ್ಯ ಮಹಾಪ್ರಭುಗಳಿದ್ದಂತ ಸಮಯದಲ್ಲಿ ಜಗಾಯಮದ ಎನ್ನುವಂಥವ್ರು ತುಂಬಾ ನರಾಧಮರು ಅಥವಾ ನೀಚರಾಗಿದ್ರು. ಅಂದ್ರೆ ಅವರು ಮದ್ಯಪಾನ ಮಾಡುವಂಥದ್ದು, ಅಲ್ಲಿ ದಾರಿಯಲ್ಲಿ ಹೋಗುವವರು ಬರುವವರಿಗೆ ತೊಂದರೆ ಕೊಡುವಂಥದ್ದು, ಈ ರೀತಿ ತುಂಬಾ ಕೆಟ್ಟ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಅಂತವರನ್ನು ಕೂಡ ನಿತ್ಯಾನಂದ ಪ್ರಭುಗಳು ಹೇಗೆ ಉದ್ಧಾರ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಹಾಗೆ ಇಲ್ಲಿ ಪ್ರಭುಪಾದ್ರು ಕೂಡ ಅಷ್ಟೇ. ಅವರು ಮೊದಲಿಗೆ ಒಂದು ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ ಅಲ್ಲಿದ್ದಂತಹ ಹಿಪ್ಪಿಗಳು, ಅವರನ್ನು ಕೂಡ ನಾವು ನರಾಧಮರು ಅಂತಲೇ ಕರಿಬಹುದು. ಅಂದ್ರೆ 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ಬೇಕು ಅಂತ ಪ್ರಭುಪಾದ್ರು ಹೇಳಿದ್ರು. ಆ 4 ನಿಯಂತ್ರಕ ತತ್ವಗಳನ್ನ ಮೊದಲಿಗೆ ಅದರಲ್ಲಿ ಒಂದನ್ನು ಕೂಡ ಪಾಲನೆ ಮಾಡ್ತಾ ಇರ್ಲಿಲ್ಲ ಒಂದು ಹಿಪ್ಪಿಗಳಾದಂಥವ್ರು. ಯಾರಾದ್ರೂ ಹೇಳ್ತೀರಾ ಯಾವ್ದು 4 ನಿಯಂತ್ರಕ ತತ್ವಗಳು ನಾವು ಪಾಲನೆ ಮಾಡ್ಬೇಕು ಅಂತ? ಹರೇ ಕೃಷ್ಣ. ಯಾವ್ದು 4 ನಿಯಂತ್ರಕ ತತ್ವಗಳು? ಹರೇ ಕೃಷ್ಣ. ಓಕೆ. ಮಾಂಸಭಕ್ಷಣೆ ಮಾಡಬಾರದು, ಮದ್ಯಪಾನ ಮಾಡಬಾರ್ದು, ಅನೈತಿಕ ಸಂಬಂಧಗಳನ್ನ ಹೊಂದಿರಬಾರ್ದು, ಜೂಜನ ಆಡಬಾರ್ದು. ಈ 4 ಪ್ರಭುಪಾದರು ನಮಗೆ ಪಾಲನೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಅದೇ ಒಂದು ನಿಯಮಗಳನ್ನ ಅವರು ಹಿಪ್ಪಿಗಳಲ್ಲೂ ಕೂಡ ಹೇಳಿದ್ರು. ಆದ್ರೆ ಮೊದಲಿಗೆ ಆ ಹಿಪ್ಪಿಗಳು ಆ 4 ಕೂಡ ಅವರಲ್ಲಿ ಇರ್ಲಿಲ್ಲ. ಆ ಒಂದು 4 ಗುಣಗಳು ಕೂಡ ಅವರಲ್ಲಿ ಇರ್ಲಿಲ್ಲ. ಅಂತವರನ್ನು ಕೂಡ ಹೇಗೆ ಪ್ರಭುಪಾದರು ವೈಷ್ಣವರನ್ನಾಗಿ ಮಾಡಿದ್ರು, ಭಗವಂತನ ಭಕ್ತರನ್ನಾಗಿ ಮಾಡಿದ್ರು ಅಂತ. ಹಾಗೆ ಯಾರು ಈ ಒಂದು ಆಧ್ಯಾತ್ಮಿಕ ಜ್ಞಾನ ಅನ್ನುವಂತಹ ದೋಣಿಯಲ್ಲಿ ಗುರುವಿನ ಒಂದು ಸಹಾಯ ಪಡೆದು ದೋಣಿಯಲ್ಲಿ ಸಾಕ್ತಾರೆ. ಅಂದ್ರೆ ಯಾವ ಒಂದು ದೋಣಿಯನ್ನ ಗುರು ಒಂದು ನಡೆಸ್ತಾ ಇದ್ದಾನೆ, ಅಂತಹ ದೋಣಿಯಲ್ಲಿ ಕೂತಂತಹ ವ್ಯಕ್ತಿ ಅವನೆಂತ ಪರಮ ಪಾಪಿಯಾಗಿದ್ರು ಕೂಡ ಅವನು ಈ ಒಂದು ಭವಸಾಗರವನ್ನ ದುಃಖದ ಸಾಗರವನ್ನ ದಾಟೋದಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯನಿಗೆ ಕೃಷ್ಣ ಸಂಬಂಧದಲ್ಲಿ ತನ್ನ ನಿಜವಾದ ಸ್ವರೂಪದ ಅರಿವು ಎಷ್ಟು ಒಳ್ಳೆಯದೆಂದರೆ ಅದು ಅವನನ್ನು ಅಜ್ಞಾನ ಸಾಗರದಿಂದ ನಡೆಯುವ ಅಸ್ತಿತ್ವದ ಹೋರಾಟದಿಂದ ಕೂಡಲೇ ಮೇಲೆತ್ತುತ್ತದೆ. ಅಂದ್ರೆ ನಮ್ಗೆ ಯಾವಾಗ ಈ ಒಂದು ವಿಚಾರ ಗೊತ್ತಾಗುತ್ತೆ, ನಾವು ಭಗವಂತನ ವಿಭಿನ್ನ ಅಂಶ ಮತ್ತು ನಾವು ಭಗವಂತನ ನಿತ್ಯ ಸೇವಕರು, ಇದು ನಮ್ಮ ನಿಜವಾದ ಸ್ವರೂಪ ಅಂತ ಯಾವಾಗ ಇದನ್ನ ಮರಿತೀವಿ, ಆಗ ನಾವು ಅಜ್ಞಾನ ಸಾಗರದಲ್ಲಿ ಬಿದ್ದು ದುಃಖದಲ್ಲಿ ನಾವು ಮುಳುಗ್ತೀವಿ. ಆ ದುಃಖದಿಂದ ನಾವು ಮೇಲಕ್ಕೆ ಬರಬೇಕು ಅಂತಂದ್ರೆ ಈ ಜ್ಞಾನ ನಮಗೆ ಸಿಕ್ಕಾಗ ಅದು ಸಾಧ್ಯ ಆಗುತ್ತೆ. ಈ ಜ್ಞಾನವನ್ನ ನಮಗೆ ಯಾರು ಕೊಡ್ತಾರೆ? ಹರೇ ಕೃಷ್ಣ. ನಾನು ಯಾರು ಮತ್ತೆ ಭಗವಂತನ ಜೊತೆ ನನ್ನ ಸಂಬಂಧ ಏನು, ಈ ಜ್ಞಾನವನ್ನ ನಮಗೆ ಯಾರು ತಿಳಿಸ್ಕೊಡ್ತಾರೆ? ಗುರುಗಳು ಮಾತಾಜಿ. ಗುರುವಿನ ಮೂಲಕ ಮತ್ತೆ ಭಗವಂತ ಕೊಟ್ಟಿರುವಂತಹ ಶಾಸ್ತ್ರದ ಮೂಲಕ ನಾವು ತಿಳಿತೀವಿ. ಏನಂತ ಹೇಳ್ತಾರೆ ಅಂದ್ರೆ ನಿಜವಾದ ಜ್ಞಾನ ಅಂದ್ರೆ ಯಾವುದು ಅಂತಂದ್ರೆ ಗುರು, ಶಾಸ್ತ್ರ ಮತ್ತೆ ಸಾಧು, ಈ ಮೂವರು ಕೂಡ ಒಂದೇ ವಿಚಾರವನ್ನ ಹೇಳ್ತಾರೆ ಅಂತ ಹೇಳ್ತಾರೆ. ಅದು ನಿಜವಾದ ಜ್ಞಾನ ಅಂತ. ಐಹಿಕ ಜಗತ್ತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಸಲ ಅಜ್ಞಾನ ಸಾಗರ
ಅಂದ್ರೆ ಒಂದು ಚಿತ್ರವನ್ನ ನೀವು ನೋಡಿರ್ತೀರಾ, ಒಂದು 18 days ಕ್ಲಾಸಸ್ ಅಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಆ ಒಂದು ಸಾಗರದೊಳಗೆ ಮುಳುಗ್ತಾ ಇರ್ತಾನೆ, ಭಗವಂತ ಕೈಕೊಟ್ಟು ಅವನನ್ನ ಮೇಲೆತ್ತೋದಕ್ಕೆ ಬರ್ತಾನೆ ಅಂತ. ಆ ರೀತಿ ಈ ಒಂದು ಸಾಗರ ಅನ್ನುವಂಥದ್ದು ಅದು ನಮ್ಮ ಅಜ್ಞಾನ ಅನ್ನುವಂಥದ್ದು ಆ ರೀತಿ ಸಾಗರಕ್ಕೆ ಹೋಲಿಸ್ತಾ ಇದ್ದಾರೆ. ಇನ್ನೊಂದು ಸಲ ಅದನ್ನ ಉರಿಯುತ್ತಿರುವ ಅರಣ್ಯ ಅಂದ್ರೆ ಕಾಡ್ಗಿಚ್ಚಿಗೆ ಹೇಳ್ತಾ ಇದ್ದಾರೆ. ಆ ಕಾಡ್ಗಿಚ್ಚಿನಲ್ಲಿ ಎಲ್ಲವೂ ಕೂಡ ಹೇಗೆ ನಾಶ ಆಗುತ್ತೆ, ಆ ರೀತಿ ಅಜ್ಞಾನಕ್ಕೆ ನಾವು ಬಿದ್ದಾಗ ನಾವು ಮತ್ತೆ ಪತನವನ್ನ ಹೊಂದುತ್ತೀವಿ. ಇಂತಹ ನಿಪುಣ ಈಜುಗಾರನು ಸಮುದ್ರದಲ್ಲಿ ಉಳಿದುಕೊಳ್ಳಲು ತುಂಬಾ ಸೆಣಸಬೇಕಾಗುತ್ತದೆ. ಅಂದ್ರೆ ನದಿಯನ್ನ ಬೇಕಾದ್ರೆ ಯಾರಾದ್ರೂ ದಾಟಿ ಬಿಡಬಹುದೇನೋ, ರಭಸವಾಗಿ ಹರಿಯುವ ನದಿಯನ್ನು ಬೇಕಾದ್ರೆ ದಾಟಿ ಬಿಡಬಹುದೇನೋ, ಆದ್ರೆ ಸಾಗರದಲ್ಲಿ ಬಿದ್ದವನು ಯಾವತ್ತು ಉಳಿತಾನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಅಲೆಗಳು ಮತ್ತೆ ಆ ಒಂದು ಆಳ, ಅಲ್ಲಿರುವಂತಹ ಒಂದು ಭಯಂಕರವಾದ ಒಂದು ಜಲಚರಗಳು, ಈ ಎಲ್ಲ ಒಂದು ಪರಿಸ್ಥಿತಿಯಲ್ಲಿ ಯಾರೊಬ್ಬನು ಕೂಡ ಅಲ್ಲಿ ಬದುಕಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಒಂದು ಭವಸಾಗರ ಅನ್ನುವಂಥದ್ದು, ಅಜ್ಞಾನ ಸಾಗರ ಅನ್ನುವಂಥದ್ದು, ಅದರಲ್ಲಿ ಬಿದ್ದರೆ ಅವನಿಗೆ ಮತ್ತೆ ಯಾವುದೇ ಒಂದು ನೆಲೆ ಇಲ್ಲ. ಹಾಗೆ ಅವನು ಅಲ್ಲಿಂದ ಅವನನ್ನ ಕಾಪಾಡಬೇಕು ಅಂತಂದ್ರೆ ಒಬ್ಬ ಗುರುವಿನಿಂದ ಅಥವಾ ಸ್ವತಃ ಭಗವಂತನಿಂದ, ಇವರಿಬ್ಬರಿಂದ ಮಾತ್ರನೇ ಅದು ಸಾಧ್ಯ. ದೇವೋತ್ತಮ ಪರಮ ಪುರುಷನಿಂದ ಪರಿಪೂರ್ಣ ಜ್ಞಾನವನ್ನು, ಮುಕ್ತಿ ಮಾರ್ಗ, ಕೃಷ್ಣ ಪ್ರಜ್ಞೆಯ ದೋಣಿಯು ಬಹು ಸರಳವಾದದ್ದು, ಜೊತೆಗೆ ಅತ್ಯಂತ ಭವ್ಯವಾದದ್ದು. ಅಂದ್ರೆ ಯಾವಾಗ ಒಂದು ಗುರುವಿನ ಸಹಾಯದಿಂದ ಗುರು ದೋಣಿಯಲ್ಲಿ ಅವನು ಅವನ ದೋಣಿಯನ್ನ ಇವನು ಹತ್ತಿದ ಅಂತಂದ್ರೆ ಅವನು ಬದುಕಿ ಉಳಿಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂತಹ ಒಂದು ವ್ಯಕ್ತಿ ಅವನು ಎಂತಹ ನೀಚನೇ ಆಗಿದ್ರು, ಪರಮ ಪಾಪಿಯಾಗಿದ್ರು ಕೂಡ ಆ ಒಂದು ಭಕ್ತನ ಅಥವಾ ಭಗವಂತನ ಪ್ರತಿನಿಧಿಯಾದಂತಹ ಗುರುವಿನ ಆಶ್ರಯ ಪಡೆದರೆ ಅವನು ಅಲ್ಲಿಂದ ಪಾರಾಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಶ್ಲೋಕ 37. ಯಥಾ ಏದಾಂಸಿ ಸಂವಿದ್ಧ ಅಗ್ನಿ ಭಸ್ಮಾಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾಸಾತ್ ಕುರುತೆ ತಥಾ. ಅರ್ಜುನನೇ, ಪ್ರಜ್ವಲಿಸುತ್ತಿರುವ ಬೆಂಕಿಯು ಕಟ್ಟಿಗೆಯನ್ನು ಹೇಗೆ ಬೂದಿ ಮಾಡುತ್ತದೆಯೋ ಹಾಗೆ ಜ್ಞಾನವೆಂಬ ಅಗ್ನಿಯು ಎಲ್ಲ ಐಹಿಕ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಸುಟ್ಟು ಬೂದಿ ಮಾಡುತ್ತದೆ. ಜ್ಞಾನ ಅನ್ನುವಂಥದ್ದು ಎಷ್ಟೋ ಪ್ರಮುಖವಾದದ್ದು. ಈ ದಿವ್ಯಜ್ಞಾನ ಅನ್ನುವಂತಹ ಒಂದು ಅಧ್ಯಾಯದಲ್ಲಿ ಭಗವಂತ ಜ್ಞಾನದ ಮಹತ್ವವನ್ನ ತಿಳಿಸ್ತಾ ಇದ್ದಾನೆ. ಅಂದ್ರೆ ಈ ಜ್ಞಾನ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅಂತಂದ್ರೆ ಅದು ಪ್ರಜ್ವಲಿಸುತ್ತಿರುವ ಬೆಂಕಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಕಾಡಿಗಿಚ್ಚು ಬಿದ್ದಾಗ ಅಲ್ಲಿದ್ದಂತಹ ಕೆಲವೊಂದು ಪಕ್ಷಿಗಳು ಹಾರಿ ಹೋಗೋ ಪ್ರಯತ್ನ ಮಾಡ್ತವೆ. ಅಂದ್ರೆ ಎಷ್ಟು ಎತ್ತರಕ್ಕೆ ಹಾರುತ್ತೆ ಅಷ್ಟು ಅದು ಬದುಕಿ ಉಳಿಯೋದಕ್ಕೆ ಸಾಧ್ಯ. ಸ್ವಲ್ಪ ಎತ್ತರಕ್ಕೆ ಹಾರುತ್ತೆ ಅಂತಂದ್ರೂ ಕೂಡ ಅದ್ರ ಧಗೆಯಲ್ಲಿ ಅದು ಸತ್ತು ಹೋಗ್ತವೆ. ಅದೇ ರೀತಿ 4 ಕಾಲಿನ ಪ್ರಾಣಿಗಳು ಅವು ಓಡಿ ಹೋಗೋ ಪ್ರಯತ್ನ ಮಾಡ್ತವೆ. ಆದ್ರೆ ಆ ಒಂದು ಕಾಡಿನಲ್ಲಿರುವಂತಹ ಸರೀಸೃಪಗಳು ಅಂದ್ರೆ ಹಾವು ಅಂತಹ ಒಂದು ಹಾವು, ಚೇಳು ಇಂತಹ ಒಂದು ಪ್ರಾಣಿಗಳು ಅವು ಆ ಬೆಂಕಿಯಲ್ಲಿ ಸುಟ್ಟು ಬೂದಿ ಹಾಕ್ತವೆ. ಅದೇ ರೀತಿ ಈ ಜ್ಞಾನ ಅನ್ನುವಂತಹ ಬೆಂಕಿ ಅದು ಆ ಒಂದು ಅಜ್ಞಾನ ಏನಿದೆ ನಮ್ಮಲ್ಲಿ, ಅಂತಹ ಒಂದು ಅಜ್ಞಾನವನ್ನು ಅದು ಸುಟ್ಟು ಬೂದಿ ಮಾಡುತ್ತೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ರೆ ಎಲ್ಲ ಕರ್ಮ ಬಂಧನಗಳನ್ನ ಉಂಟು ಮಾಡುವಂತಹ ಕ್ರಿಯೆಗಳು ನಾವೇನ್ ಮಾಡ್ತೀವಿ, ಅಂತಹ ಕ್ರಿಯೆಗಳನ್ನ ನಾವು ಮಾಡೋದನ್ನ ನಿಲ್ಲಿಸ್ತೀವಿ ಯಾವಾಗ ಈ ಒಂದು ಜ್ಞಾನ ನಮಗೆ ಗೊತ್ತಾಗುತ್ತೆ. ಅಂದ್ರೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು, ವಿಕರ್ಮ ಅಂದ್ರೆ ಏನು ಅಂತ. ಹರೇ ಕೃಷ್ಣ, ಹೇಳ್ತೀರಾ ಕರ್ಮ, ವಿಕರ್ಮ ಮತ್ತೆ ಅಕರ್ಮಕ್ಕೆ ಏನು ವ್ಯತ್ಯಾಸ ಅಂತ? ಹರೇ ಕೃಷ್ಣ. ಕರ್ಮ ಅಂದ್ರೆ ಏನು? ನಾವು ಮಾಡುವಂತ ಕೆಲಸ ಅಂತ. ಹಾ, ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳಿರುವ ರೀತಿಯಲ್ಲಿ ನಾವು ಮಾಡುವಂತಹ ಪುಣ್ಯ ಕಾರ್ಯಗಳು, ಆ ಪುಣ್ಯ ಕಾರ್ಯಗಳು ನಮ್ಮನ್ನ ಊರ್ಧ್ವ ಲೋಕಗಳಿಗೆ ಕೊಂಡೋಗುತ್ತೆ. ವಿಕರ್ಮ ಅಂತಂದ್ರೆ ನಾವು ಮಾಡುವಂತಹ ಪಾಪ ಕಾರ್ಯಗಳು ನಮ್ಮನ್ನ ನರಕ ಲೋಕಗಳಿಗೆ ಕೊಂಡೋಗುತ್ತೆ. ಈ ಎರಡೂ ಲೋಕಗಳಲ್ಲೂ ಕೂಡ ನಮ್ಗೆ ಈ ಒಂದು ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನುವಂಥದ್ದು ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮತ್ತೆ ಮತ್ತೆ ನಾವು ಹುಟ್ಟಿ ಸಾಯುವುದನ್ನೇ ನಾವು ಪಡಿತೀವಿ. ಆದ ಕಾರಣ ಅಕರ್ಮ ಮಾಡ್ಬೇಕು ಅಂತ ಹೇಳ್ತಾರೆ. ಅಕರ್ಮ ಅಂತಂದ್ರೆ ಕರ್ಮ ಮಾಡದೇ ಇರುವಂತದ್ದು ಅಂತ. ಹೇಗೆ ಕರ್ಮ ಮಾಡದೇ ಇರುವಂತದ್ದು ಅಂತಂದ್ರೆ ನಾವು ಮಾಡುವಂತಹ ಕರ್ಮ ಅದು ಪ್ರತಿಕ್ರಿಯೆಗಳನ್ನ ಕೊಡೋದಿಲ್ಲ. ಯಾವಾಗ ಅದು ಅದರಿಂದ ನಮಗೆ ಯಾವುದೇ ಒಂದು ಪಾಪ ಪುಣ್ಯದ ಫಲ ಅನ್ನುವಂಥದ್ದು ಸಿಗೋದಿಲ್ಲ, ಆಗ ಅದು ಭಕ್ತಿ ಕಾರ್ಯ ಅಂತ ಕರೀತಾರೆ ಆ ಕರ್ಮವನ್ನ. ಅಂತಹ ಕಾರ್ಯಗಳನ್ನ ಮಾಡುವಂಥದ್ದನ್ನ ನಾವು ಜ್ಞಾನ, ಯಾವಾಗ ಗುರುವಿನ ಸಂಪರ್ಕದಿಂದ ನಮಗೆ ಜ್ಞಾನ ಸಿಗುತ್ತೆ ಆಗ ನಾವು ಅದನ್ನ ಮಾಡೋದಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಈ ಐಹಿಕ ಕರ್ಮಗಳ ಬಂಧನ, ಅಲ್ಲಿಂದ ಉಂಟಾಗುವಂತ ಪ್ರತಿಕ್ರಿಯೆಗಳು ಅದೆಲ್ಲ ಕೂಡ ನಾಶವಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ.
ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಆತ್ಮ ಪರಮಾತ್ಮ ಮತ್ತು ಇವುಗಳ ಸಂಬಂಧದ ಪರಿಪೂರ್ಣ ಜ್ಞಾನವನ್ನು ಇಲ್ಲಿ ಅಗ್ನಿಗೆ ಹೋಲಿಸಿದೆ. ಅಂದ್ರೆ ಆತ್ಮ ಪರಮಾತ್ಮ ಮತ್ತೆ ಅದರ ಸಂಬಂಧ. ಆತ್ಮ ಅಂದ್ರೆ ಏನು? ಹರೇ ಕೃಷ್ಣ. ಆತ್ಮ ಅಂದ್ರೆ ಯಾವುದು? ಕೃಷ್ಣನ ಒಂದು ವಿಭಿನ್ನ ಅಂಶ ಮಾತಾದ್ದು. ಹಾ, ಭಗವಂತನ ವಿಭಿನ್ನ ಅಂಶ. ಪರಮಾತ್ಮ ಯಾರು? ಕೃಷ್ಣ ಮಾತಾದ್ದು. ಹಾ, ನಮ್ಮ ಹೃದಯದಲ್ಲಿರುವಂತಹ ಕ್ಷೀರದ ಕಷಾಯ ವಿಷ್ಣು ಅವನೇ ಪರಮಾತ್ಮ. ಈಗ ಅವರಿಬ್ಬರ ಸಂಬಂಧ ಏನು? ಅವರಿಬ್ಬರಿಗೂ ಏನು ಸಂಬಂಧ? ಭಗವಂತ ಒಡೆಯ, ಆತ್ಮ ಅವನ ಸೇವಕ. ಇದೇ ಅವರ ನಿಜವಾದ ಸಂಬಂಧ ಇರುತ್ತೆ. ಅಂದ್ರೆ ಈ ಪ್ರತಿಯೊಂದು ದೇಹದಲ್ಲೂ ಕೂಡ ಈ ಆತ್ಮ ಬೇರೆ ಬೇರೆ ದೇಹಗಳನ್ನ ಪಡೆದಾಗ ಪರಮಾತ್ಮ ಅವನ ಜೊತೆಯಲ್ಲೇ ಬರ್ತಾ ಇರ್ತಾನೆ. ಜೊತೆಯಲ್ಲಿ ಯಾಕೆ ಬರ್ತಾ ಇರ್ತಾನೆ ಅಂತಂದ್ರೆ ಅವನು ಒಂದು ಹಿತವನ್ನ ನಿಜವಾಗ್ಲೂ ಬಯಸುವಂತವನು. ಅವನು ಇಂಥದೇ ಒಂದು ಕೆಟ್ಟ ಜನ್ಮವನ್ನು ಪಡೆದಾಗ್ಲೂ ಕೂಡ ಪರಮಾತ್ಮ ಅವನ ಜೊತೆಯಲ್ಲೇ ಇರ್ತಾನೆ. ಅವನಿಗೆ ನಿರ್ದೇಶನಗಳನ್ನ ಕೊಡ್ತಾನೆ. ಚೈತ್ಯ ಗುರುವಾಗಿ ಅವನಿಗೆ ಜ್ಞಾನವನ್ನ ಕೊಡುವ ಪ್ರಯತ್ನ ಮಾಡ್ತಾನೆ. ಅವನನ್ನ ಮತ್ತೆ ತನ್ನ ಧಾಮಕ್ಕೆ ಕರ್ಕೊಂಡು ಹೋಗೋ ಪ್ರಯತ್ನವನ್ನ ಮಾಡ್ತಾನೆ. ಈ ಸಂಬಂಧ ಅವರಿಬ್ಬರ ಮಧ್ಯ ಇರುತ್ತೆ. ಈ ಜ್ಞಾನವನ್ನ ಇಲ್ಲಿ ಅಗ್ನಿಗೆ ಹೋಲಿಸ್ತಾ ಇದ್ದಾರೆ. ಈ ಅಗ್ನಿಯು ಎಲ್ಲ ಪಾಪ ಕರ್ಮಗಳ ಪ್ರತಿಕ್ರಿಯೆಗಳನ್ನು ಸುಟ್ಟು ಹಾಕುವುದಲ್ಲದೆ ಎಲ್ಲ ಪುಣ್ಯ ಕರ್ಮಗಳನ್ನು ಸುಟ್ಟು ಬೂದಿ ಮಾಡುತ್ತದೆ. ಅಂದ್ರೆ ಯಾವಾಗ ಇಂತಹ ಒಂದು ಜ್ಞಾನ ಸಿಗುತ್ತೆ ಆಗ ನಮಗೆ ಪಾಪ ಮತ್ತೆ ಪುಣ್ಯಗಳು ಎರಡೂ ಆ ಕರ್ಮ ಬಂಧನಗಳೇ. ಆ ಎರಡನ್ನು ಕೂಡ ಅದು ಸುಟ್ಟು ಬೂದಿ ಮಾಡುತ್ತೆ. ಅಲ್ಲಿ ನಾವು ಭಕ್ತಿ ಕಾರ್ಯಗಳನ್ನ ಮಾಡೋದ್ರಿಂದ ಪಾಪವೂ ಬರೋದಿಲ್ಲ, ಪುಣ್ಯವೂ ಬರೋದಿಲ್ಲ. ಕರ್ಮದ ಪ್ರತಿಕ್ರಿಯೆಗಳ ಹಲವು ಹಂತಗಳಿವೆ. ರೂಪುಗೊಳ್ಳುತ್ತಿರುವ ಕರ್ಮದ ಪ್ರತಿಕ್ರಿಯೆ ಅಂದ್ರೆ ಈಗ ಕರ್ಮದ ಒಂದು ಪ್ರತಿಕ್ರಿಯೆ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದೊಂದು ಬೀಜದ ರೂಪದಲ್ಲಿ ಇರುತ್ತೆ ಅಂತ. ಕೆಲವು ನಾವು ಮಾಡಿದ ಹಿಂದಿನ ಜನ್ಮದ ಕರ್ಮಗಳು ಈಗ ನಾವು ಮಾಡಿದ ತಪ್ಪಿಗೆ ಕೆಲವೊಂದು ಸಲ ಮರು ನಿಮಿಷವೇ ನಮಗೆ ಶಿಕ್ಷೆ ಸಿಗುತ್ತೆ. ಕೆಲವೊಂದು ಸಲ ಅನೇಕ ವರ್ಷಗಳ ಆದ ಮೇಲೆ ಸಿಗುತ್ತೆ. ಕೆಲವೊಂದು ಸಲ ಅದು ಕೆಲವು ವರ್ಷಗಳಲ್ಲಿ ಸಿಗುತ್ತೆ. ಹೀಗೆ ಅದು ಫಲಗಳನ್ನು ಯಾವಾಗ ಕೊಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಫಲಗಳು ಮಾಡಿದ ಪಾಪದ ಕರ್ಮಕ್ಕೆ ಫಲ ಅನ್ನುವಂಥದ್ದು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಗುರುಗಳು ಏನಂತ ಹೇಳ್ತಾರೆ ಅಂದ್ರೆ ತಲೆ ಮೇಲೆ ಸುರಿದ ನೀರು ಪಾದಕ್ಕೆ ಬಂದು ಸೇರ್ಲೇಬೇಕು. ಅದು ಸ್ವಲ್ಪ ಬೇಗ ಬರ್ಬೋದು, ಸ್ವಲ್ಪ ನಿಧಾನವಾಗಿ ಬೇಕಾದ್ರೂ ಬರ್ಬೋದು, ಆದ್ರೆ ಅದು ಒಂದಲ್ಲ ಒಂದು ದಿನ ಬರುತ್ತೆ ಅಂತ. ಹಾಗೆ ಈ ಒಂದು ಪಾಪದ ಪ್ರತಿಕ್ರಿಯೆಗಳು ಅದು ಯಾವ ಯಾವ ರೂಪದಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ರೂಪುಗೊಳ್ಳುತ್ತಿರುವ ಕರ್ಮದ ಪ್ರತಿಕ್ರಿಯೆ, ಫಲಿಸುತ್ತಿರುವ ಕರ್ಮದ ಪ್ರತಿಕ್ರಿಯೆ, ಆಗಲೇ ಸಾಧಿಸಿದ ಕರ್ಮದ ಪ್ರತಿಕ್ರಿಯೆ ಮತ್ತು ಕಾರಣ ಪೂರ್ವಕ ಕರ್ಮದ ಪ್ರತಿಕ್ರಿಯೆ. ಅಂದ್ರೆ ಈಗ ಒಂದು ಬೀಜ ರೂಪದಲ್ಲಿ ಇದೆ ಅಂತ ಹೇಳ್ತಾರೆ, ಇನ್ನೊಂದು ಫಲಗಳನ್ನ ಕೊಡ್ತಿದೆ ಅಂತ ಹೇಳ್ತಾರೆ, ಇನ್ನು ಅದು ಅಸ್ತಿತ್ವಕ್ಕೆ ಬಂದಿಲ್ಲ, ಆದ್ರೆ ಬರುತ್ತೆ, ಮುಂದೊಂದು ದಿನ ಬರುತ್ತೆ. ಈ ರೀತಿ ನಾವು ಮಾಡಿದ ಪ್ರತಿಯೊಂದು ಕರ್ಮಕ್ಕೂ ಒಂದು ಫಲ ಅನ್ನುವಂಥದ್ದು ಇದ್ದೇ ಇರುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಜೀವಿ ನಿಜ ಸ್ವರೂಪದ ಜ್ಞಾನವು ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡುತ್ತದೆ. ಅಂದ್ರೆ ಈಗ ಈ ನಾವು ಮಾಡಿದ ಪಾಪದ ಪ್ರತಿಕ್ರಿಯೆಗಳನ್ನ ಈಗ ಅನೇಕ ರೀತಿಗಳಲ್ಲಿ ಅದನ್ನ ಕಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅನೇಕ ವ್ರತಗಳನ್ನ, ಯಜ್ಞಗಳನ್ನ, ಈ ತಪಸ್ಸುಗಳನ್ನ ಯಾಕೆ ಮಾಡ್ತಾರೆ ಅಂತಂದ್ರೆ ಈ ಒಂದು ಪಾಪ ಏನು ಹಿಂದಿನ ಪಾಪ ಕರ್ಮಗಳ ಮಾಡಿದ್ದಾರೆ ಅದನ್ನ ಅವ್ರು ಕಳ್ಕೊಳ್ಳೋ ಪ್ರಯತ್ನಕ್ಕೆ ಅದನ್ನ ಮಾಡ್ತಾರೆ. ಆದ್ರೆ ಆ ಎಲ್ಲ ಪ್ರಯತ್ನಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಒಂದು ಏನಂತ ಹೇಳ್ತಾರೆ, ಹುಲ್ಲನ್ನ ನಾವು ಮೇಲಿಂದ ಕತ್ತರಿಸಿದ್ರೆ ಹೇಗೆ ಅದು ಇಲ್ಲವಾಗುತ್ತೆ ಆ ರೀತಿ ಇರುತ್ತೆ. ಆದ್ರೆ ಬೇರು ಇನ್ನ ಆ ಮಣ್ಣಿನಲ್ಲಿ ಇದೆ, ಮಳೆ ಬಂದಾಗ ಏನಾಗುತ್ತೆ ಮತ್ತೆ ಚಿಗುರಿ ಅದು ಬೆಳೆಯುತ್ತೆ. ಹಾಗೆ ಈ ಒಂದು ಪಾಪ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅದು ತಾತ್ಕಾಲಿಕವಾಗಿ ಅದು ನಾಶ ಆದ್ರೂ ಕೂಡ ಅದರ ಬೀಜಗಳು ಇನ್ನೂ ಹಾಗೆ ಇರ್ತವೆ. ಆ ಬೀಜಗಳು ಏನ್ ಮಾಡ್ತವೆ, ಸಮಯಕ್ಕಾಗಿ ಕಾಯ್ತಾ ಇರ್ತವೆ, ಮತ್ತೆ ವಾಪಸ್ ಅವು ಬಂದೇ ಬರುತ್ತೆ. ಆದ್ರೆ ಯಾವಾಗ ಜ್ಞಾನ ಅನ್ನುವಂಥದ್ದು, ಪೂರ್ಣ ಜ್ಞಾನ ಅನ್ನುವಂಥದ್ದನ್ನ ಪಡಿತೀವಿ, ಆ ಒಂದು ಭಕ್ತಿ ಸೇವೆ ಅನ್ನುವಂಥದ್ದನ್ನ ಮಾಡ್ತೀವಿ, ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ ಅದರ ಬೇರು ಅಥವಾ ಅದರ ಬೀಜ ಸಮೇತ ಅದನ್ನ ಆ ಒಂದು ಪಾಪದ ಮೂಲ ಏನಿದೆ ಅದನ್ನ ಇಲ್ಲವಾಗಿಸಿಬಿಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಭಗವಂತ. ವೇದಗಳಲ್ಲಿ ಉಭೇ ಉಹೈ ವೈಶ್ಯ ಏತೆ ತರತ್ಯಮೃತ ಸಾಧ್ವಾ ಸಾಧೂನಿ ಎಂದರೆ ಮನುಷ್ಯನು ಧಾರ್ಮಿಕ ಮತ್ತು ಅಧಾರ್ಮಿಕ ಕರ್ಮಗಳ ಪ್ರತಿಕ್ರಿಯೆಗಳು ಎರಡನ್ನೂ ನಿವಾರಿಸಿಕೊಳ್ಳುತ್ತಾನೆ ಎಂದು ಹೇಳಿದೆ. ಧಾರ್ಮಿಕ ಮತ್ತು ಅಧಾರ್ಮಿಕ ಕರ್ಮಗಳ ಪ್ರತಿಕ್ರಿಯೆಗಳು ಅಂದ್ರೆ ಪುಣ್ಯ ಕರ್ಮಗಳು ಮತ್ತೆ ಪಾಪ ಕರ್ಮಗಳು. ಧಾರ್ಮಿಕ ಅಂತಂದ್ರೆ ಪುಣ್ಯವನ್ನು ಮಾಡುವಂಥದ್ದು, ಅಧಾರ್ಮಿಕ ಅಂದ್ರೆ ಪಾಪ ಕಾರ್ಯಗಳನ್ನು ಮಾಡುವಂಥದ್ದು. ಎರಡನ್ನೂ ಕೂಡ ನಿವಾರಿಸಿಕೊಳ್ಳೋದಕ್ಕೆ ಈ ಒಂದು ಜ್ಞಾನದ ಅಗ್ನಿ ಅದು ಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಪ್ರಭುಪಾದರು. ಶ್ಲೋಕ 38. ನ ಹಿ ಜ್ಞಾನೇನ ಸದೃಶಂ ಪವಿತ್ರಾಮಿಹ
ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಿ ಕಾಲೇನಾತ್ಮನಿ ವಿಂದತಿ. ಹರೇ ಕೃಷ್ಣ. ಯಾರಾದ್ರು? ಹರೇ ಕೃಷ್ಣ. ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕ ಜ್ಞಾನದಷ್ಟು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು ಬೇರೆ ಯಾವುದೂ ಇಲ್ಲ. ಇಂತಹ ಜ್ಞಾನವು ಎಲ್ಲ ಅನುಭವದ ಪರಿಪಕ್ವ ಫಲ. ಭಕ್ತಿಪೂರ್ವಕ ಸೇವೆಯ ಆಚರಣೆಯಲ್ಲಿ ನಿಪುಣನಾದವನು ಕಾಲಕ್ರಮದಲ್ಲಿ ತನ್ನಲ್ಲಿಯೇ ಈ ಜ್ಞಾನವನ್ನು ಸವಿಯುವನು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಅಂದ್ರೆ ಇಲ್ಲಿ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಒಂದು ಭಗವದ್ಗೀತೆಯ ಜ್ಞಾನ ಅದು ಎಷ್ಟು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು ಅಂತಂದ್ರೆ ಬೇರೆ ಅದಕ್ಕಿಂತ ಪರಿಶುದ್ಧವಾದದ್ದು ಭವ್ಯವಾದದ್ದು ಇನ್ನೊಂದಿಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಜ್ಞಾನ ಅದು ಅನುಭವದ ಪರಿಪಕ್ವ ಫಲ. ಅಂದ್ರೆ ಈ ಒಂದು ಜ್ಞಾನ ಅನ್ನುವಂಥದ್ದು ಬರಿಯ ಒಂದು ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಾರೆ, ಆ ರೀತಿಯಲ್ಲ. ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದರ ಒಂದು ಅದರಿಂದ ನಮ್ಗೆ ಸಿಗ್ತಿರುವಂತಹ ಫಲಗಳು ನಮ್ಮ ಅನುಭವಕ್ಕೆ ಬರುತ್ತೆ. ಅಂದ್ರೆ ಯಾವಾಗ ನಾವು ಹರಿಕೃಷ್ಣ ಮಹಾಮಂತ್ರವನ್ನ ಜಪ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ, ನಿಮ್ಮೆಲ್ಲರಲ್ಲೂ ಕೂಡ ಒಂದು ವಿನಂತಿ ಏನಂತಂದ್ರೆ ಕೊನೆಯ ಪಕ್ಷ ಒಂದು ಸುತ್ತ ಆದ್ರೂ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಪ್ರತಿದಿನ ಜಪ ಮಾಡಿದ್ರೆ ನಿಮಗೆ ಈ ಜ್ಞಾನ ನೀವೇನ್ ಕೇಳ್ತಾ ಇದ್ದೀರಿ ಅದರಲ್ಲಿ ನಿಮಗೆ ರುಚಿ ಎನ್ನುವಂಥದ್ದು ಮತ್ತೆ ಅದರಲ್ಲಿ ಇರುವಂತಹ ಒಂದು ನಿಜವಾದ ಅನುಭವ ಅದು ಈ ಒಂದು ಭಗವದ್ಗೀತೆ ಬರಿಯ ಒಂದು ಓದಿ ಓದಿ ತಿಳ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ಅದನ್ನ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ್ಲೇ ಅದರ ಒಂದು ಈ ಪರಿಪಕ್ವ ಫಲ ಅಂತ ಏನ್ ಹೇಳ್ತಾ ಇದ್ದಾರೆ, ಅನುಭವದ ಒಂದು ಪರಿಪಕ್ವ ಫಲ ಅದು ಎಲ್ಲರಿಗೂ ಸಿಗುತ್ತೆ. ಈ ಭಕ್ತಿಪೂರ್ವಕ ಸೇವೆ ಆಚರಣೆಯಲ್ಲಿ ನಿಪುಣನಾದವನು ಕಾಲಕ್ರಮದಲ್ಲಿ ತನ್ನಲ್ಲಿಯೇ ಈ ಜ್ಞಾನವನ್ನು ಸವಿಯುತ್ತಾನೆ. ಯಾರು ಭಕ್ತಿಪೂರ್ವಕ ಸೇವೆ ಮಾಡ್ತಾನೆ ಅವನಿಗೆ ಈ ಎಲ್ಲ ಅನುಭವಗಳು ಪುಸ್ತಕದಲ್ಲಿ ಅದು ಏನಿದೆ ಅದನ್ನ ಓದಿ ಅವನು ಮನನ ಅವನಿಗೆ ಇದೆಲ್ಲವೂ ಕೂಡ ಅವನ ಜೀವನದ ಒಂದು ಅನುಭವಗಳಾಗಿ ಅವನಿಗೆ ಸದಾ ಆ ಜ್ಞಾನ ಅನ್ನುವಂಥದ್ದು ಅವನಲ್ಲಿ ಇರುತ್ತೆ. ಅಂದ್ರೆ ಈಗ ನಾವು ನೋಡ್ತೀವಿ ಅನೇಕ ಜನ ಹಿರಿಯರು ಆಚಾರ್ಯರು ಇದ್ದಾರೆ, ಅಂದ್ರೆ ನಮ್ಮ ಗುರು ಶಿಷ್ಯ ಪರಂಪರೆಯಲ್ಲಿ ಬರುವಂತವ್ರು. ಜಗನ್ನಾಥ್ ಬಾಬಾ, ನಂತರ ಇನ್ನೊಬ್ರು ಗೌರ್ ಕಿಶೋರ್ ದಾಸ್ ಬಾಬಾ ಅಂತ, ಇವರೆಲ್ಲರೂ ಕೂಡ ಭೌತಿಕವಾಗಿ ಅವರಿಗೆ ಅವರ ಹೆಸರನ್ನ ಬರೆಯೋದಕ್ಕೂ ಕೂಡ ಬರೋದಿಲ್ಲ. ಅಂದ್ರೆ ಅವರಿಗೆ ಅಕ್ಷರ ಜ್ಞಾನ ಇಲ್ಲದೆ ಇರ್ಬೋದು, ಆದ್ರೆ ಅವರಲ್ಲಿ ಎಷ್ಟೊಂದು ಆಧ್ಯಾತ್ಮಿಕ ಜ್ಞಾನ ಇತ್ತು ಅಂತಂದ್ರೆ ಗುರು ಶಿಷ್ಯ ಪರಂಪರೆಯಲ್ಲಿ ಅವರೆಲ್ಲರನ್ನು ಕೂಡ ನಾವು ಆಚಾರ್ಯರು ಅಂತ ಕರಿತೀವಿ. ಯಾಕಂದ್ರೆ ಅವರು ಭಕ್ತಿ ಸೇವೆ ಮಾಡುವ ಮೂಲಕ ಆ ಭಕ್ತಿಯ ಒಂದು ಸೇವೆಯಿಂದ ಎಲ್ಲ ಆಧ್ಯಾತ್ಮಿಕ ಜ್ಞಾನವನ್ನ ಅದರ ಒಂದು ಪರಿಪೂರ್ಣ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ದಿವ್ಯ ಜ್ಞಾನ ಅನ್ನುವಂಥದ್ದು ಅದು ಭಕ್ತಿ ಸೇವೆಯಿಂದ ಬರುವಂಥದ್ದು. ಆ ಭಕ್ತಿ ಸೇವೆ ಮಾಡಿದಾಗ ಎಲ್ಲ ಅನುಭವ ಮೂಲಕ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಆವರ್ತ ಪ್ರಭುಪಾದರಿಗೆ ಜಯವಾಗಲಿ. ನಾವು ದಿವ್ಯ ಜ್ಞಾನವನ್ನು ಕುರಿತು ಮಾತನಾಡಿದಾಗ ಆಧ್ಯಾತ್ಮಿಕ ಅರಿವಿಗೆ ಸಂಬಂಧಿಸಿದಂತೆ ಮಾತನಾಡುತ್ತೇವೆ. ಆದ್ದರಿಂದ ದಿವ್ಯ ಜ್ಞಾನದಷ್ಟು ಭವ್ಯವಾದದ್ದು ಮತ್ತು ಪರಿಶುದ್ಧವಾದದ್ದು ಬೇರೇನೂ ಇಲ್ಲ. ಅಜ್ಞಾನವೇ ನಮ್ಮ ಬಂಧನದ ಕಾರಣ, ಜ್ಞಾನವೇ ನಮ್ಮ ಮುಕ್ತಿಯ ಕಾರಣ. ಈ ಅರಿವು ಭಕ್ತಿಪೂರ್ವಕ ಸೇವೆ ಪರಿಪಕ್ವ ಫಲ. ದಿವ್ಯಜ್ಞಾನದಲ್ಲಿ ನೆಲೆಯನ್ನು ಪಡೆದವನು ಶಾಂತಿಗಾಗಿ ಬೇರೆಲ್ಲೂ ಹುಡುಕಬೇಕಾಗಿಲ್ಲ, ಏಕೆಂದರೆ ಅವನು ತನ್ನಲ್ಲಿಯೇ ಶಾಂತಿಯನ್ನು ಸವಿಯುತ್ತಾನೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಈ ಅರಿವು ಶಾಂತಿಯು ಕೃಷ್ಣ ಪ್ರಜ್ಞೆಯಲ್ಲಿ ತುದಿಗೆ ಏರುತ್ತದೆ. ಭಗವದ್ಗೀತೆಯಲ್ಲಿ ಇದೇ ಕಡೆಯ ಮಾತು. ಅಂದ್ರೆ ಯಾರು ಈ ಒಂದು ಭಗವದ್ಗೀತೆಯಲ್ಲಿ ಇರುವಂತಹ ಜ್ಞಾನವನ್ನ ತಿಳಿಯಕ್ಕೆ ಬಯಸ್ತಾರೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಭಗವಂತನನ್ನ ಕೇಂದ್ರೀಕರಿಸಿ ಭಕ್ತಿ ಸೇವೆಯಲ್ಲಿ ಯಾವಾಗ ತೊಡಗುತ್ತಾರೆ ಆಗ ಅದನ್ನ ಅವರು ಜೀವನದಲ್ಲಿ ಅಳವಡಿಸ್ಕೊಂಡಾಗೆ ಆಗುತ್ತೆ. ಆಗ ಏನಾಗುತ್ತೆ, ಅವರಿಗೆ ನಿಜವಾಗ್ಲೂ ಅದರಲ್ಲಿ ಇರುವಂತಹ ಒಂದು ಶಾಂತಿ, ನೆಮ್ಮದಿ, ಆ ಒಂದು ಜ್ಞಾನದಿಂದ ಸಿಗುವಂತಹ ಒಂದು ಆತ್ಮತೃಪ್ತಿ ಇದೆಲ್ಲವೂ ಕೂಡ ಅವ್ರಿಗೆ ಮನವರಿಕೆ ಆಗುತ್ತೆ. ಆಗ ಭಗವದ್ಗೀತೆಯ ಒಂದು ಏನು ವಿಚಾರಗಳನ್ನ ಅವರು ಓದ್ತಾ ಇದ್ದಾರೆ ಅದು ಅವರ ಜೀವನದಲ್ಲಿ ಅವರಿಗೆ ಪ್ರಯೋಜನಕ್ಕೆ ಬರುತ್ತೆ. ಪ್ರಯೋಜನಕ್ಕೆ ನಿಜವಾಗ್ಲೂ ಬಂದಿಲ್ಲ ಅಂತಂದ್ರೆ ಮತ್ತೆ ಅದು ಬರೀ ಪುಸ್ತಕದ ಜ್ಞಾನ ಅಷ್ಟೇ ಆಗುತ್ತೆ. ಪುಸ್ತಕದ ಜ್ಞಾನ ಅನ್ನುವಂಥದ್ದನ್ನ ನಾವು ವಿಜ್ಞಾನವನ್ನಾಗಿಸ್ಬೇಕು ಅಂತ ಹೇಳ್ತಾರೆ. ವಿಜ್ಞಾನವನ್ನಾಗಿಸ್ಕೊಡುವಂಥದ್ದು ಹೇಗೆ ಅಂತಂದ್ರೆ ಅದನ್ನ ಬರೀ ಓದುವಂಥದ್ದಲ್ಲ, ಅದನ್ನ ಜೀವನದಲ್ಲಿ ಕಾರ್ಯಗತ ಮಾಡುವಂಥದ್ದು. ಕಾರ್ಯಗತ ಮಾಡಿದಾಗ ಅಲ್ಲಿ ನಮಗೆ ನಿಜವಾದ ಫಲಗಳು ಸಿಗುತ್ತೆ. ಆ ಫಲಗಳನ್ನ ಯಾರು ಆ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾನೆ ಅಂತವನು ಅದನ್ನ ಸವಿತಾನೆ ಅಂತ ಇಲ್ಲಿ ಹೇಳ್ತಾರೆ. ಶ್ಲೋಕ 39. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಂ ಸಂಯತೀಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣ ಅಧಿಗಚ್ಚತಿ. ದಿವ್ಯ ಜ್ಞಾನಕ್ಕೆ ಮುಡಿಪಾದ ಮತ್ತು ಇಂದ್ರಿಯ ನಿಗ್ರಹ ಮಾಡಿದ ಶ್ರದ್ಧಾವಂತನಿಗೆ
ಇಂತಹ ಜ್ಞಾನವನ್ನು ಪಡೆಯುವ ಅರ್ಹತೆ ಇರುತ್ತದೆ. ಅದನ್ನು ಪಡೆದು ಅವನು ಶೀಘ್ರವಾಗಿ ಪರಮ ಆಧ್ಯಾತ್ಮಿಕ ಶಾಂತಿಯನ್ನು ಪಡೆಯುವರು. ಅದೇ ಈ ಒಂದು ಭಗವದ್ಗೀತೆಯ ಜ್ಞಾನ, ಅದಕ್ಕೆ ಮುಡಿಪಾದ ಮತ್ತು ಇಂದ್ರಿಯ ನಿಗ್ರಹ ಮಾಡಿದ ಶ್ರದ್ಧಾವಂತನಿಗೆ ಜ್ಞಾನವನ್ನು ಪಡೆಯುವ ಅರ್ಹತೆ ಇರುತ್ತದೆ. ಇದನ್ನ ಮಾಡೋದಕ್ಕೆ ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ನಮಗೆ ಮುಂದುವರಿಬೇಕು ಅಂತಂದ್ರೆ ಪ್ರಭುಪಾದರು ಆಚಾರ್ಯರು ನಮಗೆ ಅನೇಕ ಒಂದು ಏನಂತ ಹೇಳ್ತಾರೆ, ಇದೊಂದು ಪ್ರಕ್ರಿಯೆ, ಇದೊಂದು ಪ್ರಾಸೆಸ್. ಇದನ್ನ ಬರೀ ಭಗವದ್ಗೀತೆ ಅಂದ್ರೆ ಓದುವಂತದ್ದು ಅಂತ ನಾವು ಅನ್ಕೊಂಡ್ರೆ ಅಲ್ಲಿಗೆ ಮುಗಿಯೋದಿಲ್ಲ. ನಿಮಗೆ ಅದಕ್ಕೆ ಹೇಳ್ತಾರೆ, ಒಂದು ಸುತ್ತು ಹರಿಕೃಷ್ಣ ಮಹಾಮಂತ್ರವನ್ನ ನೀವು ಜಪಿಸಿ ಅಂತ. ಆಗ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿರುವಂತಹ ನಿಜವಾದ ಒಂದು ಶಕ್ತಿ ಏನು ಅಂತ. ಅಂದ್ರೆ ನೀವು ಏನನ್ನ ಓದ್ತಾ ಇದ್ದೀರಿ ಅದನ್ನ ನೀವು ಗ್ರಹಿಸೋದಕ್ಕೆ, ನಿಮ್ಗೆ ಆ ಒಂದು ಜ್ಞಾನವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಿಮಗೊಂದು ಅವಕಾಶ, ಅಂದ್ರೆ ನಿಮ್ಗೆ ಅಂತಹ ಒಂದು ಮನಸ್ಥಿತಿ, ಅಂತಹ ಒಂದು ಪಕ್ವ ಸ್ಥಿತಿ ನಿಮ್ಗೆ ಬರುತ್ತೆ. ಹೀಗೆ ಆ ಒಂದು ಇಂದ್ರಿಯಗಳನ್ನ ನಿಯಂತ್ರಣ ಮಾಡುವಂಥದ್ದು, ಅಂದ್ರೆ 4 ನಿಯಂತ್ರಕ ತತ್ವಗಳನ್ನ ಫಾಲೋ ಮಾಡ್ಬೇಕು ಅಂತ ಪ್ರಭುಪಾದರು ಅವರ ಶಿಷ್ಯಂದಿರಿಗೆ ಹೇಳ್ತಾರೆ. ಅಂದ್ರೆ ನೀವು ಮಾಂಸ ಭಕ್ಷಣೆ ಮಾಡಬೇಡಿ, ಅನೈತಿಕ ಸಂಬಂಧ ಮಾಡಬೇಡಿ, ಮಾದಕ ದ್ರವ್ಯಗಳು ಅಂದ್ರೆ ಕಾಫಿ ಟೀ ಕೂಡ ಮಾದಕ ದ್ರವ್ಯಗಳು ಅಂತ ಹೇಳ್ತಾರೆ. ಇನ್ನು ಹೆಚ್ಚು ಹೇಳ್ಬೇಕಂದ್ರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಆ ಒಂದು ಲಿಸ್ಟ್ಗೆ ಸೇರಿಸ್ತಾರೆ. ಭಗವಂತನಿಗೆ ಅರ್ಪಿಸಿದ ನೈವೇದ್ಯ ಪ್ರಸಾದವನ್ನ ಮಾತ್ರನೇ ಸ್ವೀಕರಿಸಿ ಅಂತ ಹೇಳ್ತಾರೆ. ನಂತರ ಈ ಒಂದು ಜೂಜಾಡುವಂಥದ್ದು, ಇಂತಹ ಒಂದು ವಿಚಾರಗಳಿಂದ ದೂರ ಇರಿ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಇಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ. ಅಂತಹ ಎಲ್ಲಾ ಒಂದು ಆಚಾರ್ಯರು ಕೊಟ್ಟಿರುವಂತಹ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡುವಂತವನು ಅವನು ಈ ಜ್ಞಾನವನ್ನ ಪಡೆಯೋದಕ್ಕೆ ಅರ್ಹನಾಗಿರ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಆ ಕೃಷ್ಣ ಭಗವದ್ಗೀತೆಯಲ್ಲಿ ಏನನ್ನ ತಿಳಿಸ್ತಾ ಇದ್ದಾನೆ ಅದನ್ನ ಪರಿಪೂರ್ಣವಾಗಿ ಸ್ವೀಕಾರ ಮಾಡ್ಬೇಕು. ನನಗೆ ಇದು ಇಷ್ಟ, ನನ್ನಿಂದ ಇದು ಮಾಡಕ್ಕಾಗತ್ತೆ, ಇದನ್ನ ಮಾಡ್ತೀನಿ, ಇದು ನನಗೆ ಇಷ್ಟ ಇಲ್ಲ, ಇದನ್ನ ನನ್ನಿಂದ ಮಾಡಕ್ಕಾಗಲ್ಲ ಅಂತ ಅರ್ಧಂಬರ್ಧ ಮಾಡುವಂಥದ್ದಲ್ಲ, ಅದನ್ನ ಪರಿಪೂರ್ಣವಾಗಿ ಮಾಡುವಂಥವ್ರನ್ನಲ್ಲಿ ಶ್ರದ್ಧಾವಂತರು ಅಂತ ಕರೀತಾ ಇದ್ದಾರೆ. ಅದನ್ನ ಪಡೆದು ಅವನು ಶೀಘ್ರವಾಗಿ ಪರಮ ಆಧ್ಯಾತ್ಮಿಕ ಶಾಂತಿಯನ್ನ ಪಡೆಯುತ್ತಾನೆ. ಅಂದ್ರೆ ಮೊದಲಿಗೆ ನಮ್ಗೆ ಅನುಭವಕ್ಕೆ ಬರುವಂತದ್ದು ಇದು ಶಾಂತಿ. ಏನಂತಂದ್ರೆ ನಮಗೆ ಈ ಒಂದು ಮಾಯೆಯ ಹಿಡಿತದಲ್ಲಿದ್ದಾಗ ಏನಾಗುತ್ತೆ, ಅಲ್ಲಿ ಅಸೂಯೆ ಅನ್ನುವಂಥದ್ದು ಇರುತ್ತೆ, ಅಲ್ಲಿ ಒಂದು ಪೈಪೋಟಿ ಅನ್ನುವಂಥದ್ದು ಇರುತ್ತೆ, ಅಲ್ಲಿ ಒಂದು ಆ ಬೇಡದ ವಿಚಾರಗಳಿಗಾಗಿ ಕಾಂಪಿಟೇಷನ್ ಅನ್ನುವಂಥದ್ದು ಇರುತ್ತೆ. ಆ ಎಲ್ಲ ಒಂದು ವಿಷಯಗಳು ನಮ್ಮನ್ನ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿಸ್ತಾ ಇರುತ್ತೆ. ಯಾವಾಗ ನಾವು ಆ ಒಂದು ಅಜ್ಞಾನದಿಂದ ಹೊರಗಡೆ ಬರ್ತೀವಿ, ಈ ದಿವ್ಯ ಜ್ಞಾನವನ್ನ ಪಡಿತೀವಿ, ಆಗ ನಮಗೆ ಮೊದಲಿಗೆ ಸಿಗುವಂಥದ್ದು ಮನಸ್ಸಿಗೆ ಒಂದು ಶಾಂತಿ. ಅದು ಎಲ್ಲರಿಗೂ ಕೂಡ ಅನುಭವವಾಗಿ ಕೂಡ ಅದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ದಿವ್ಯ ಜ್ಞಾನವನ್ನ ಬೆಳೆಸ್ಕೊಳ್ಳುವ ಮೂಲಕ, ಅದನ್ನ ಬೆಳೆಸ್ಕೊಳ್ಳುವಂಥದ್ದು ಅಂತಂದ್ರೆ ಬರೀ ಓದುವಂಥದ್ದಲ್ಲ, ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣ ಪ್ರಜ್ಞೆಯಲ್ಲಿ ಇಂತಹ ಜ್ಞಾನವನ್ನು ಕೃಷ್ಣನಲ್ಲಿ ದೃಢ ನಂಬಿಕೆ ಇರುವ ಶ್ರದ್ಧಾವಂತನು ಪಡೆದುಕೊಳ್ಳಬಲ್ಲ. ಮೊದಲ ಹಂತ, ಒಂದು ಭಕ್ತಿಯಲ್ಲಿ ನಾವು ಮುಂದುವರಿಬೇಕಂದ್ರೆ ಮೊದಲ ಹಂತ ಎಲ್ಲರಿಗೂ ಇರ್ಲೇಬೇಕಾದಂಥದ್ದು ಶ್ರದ್ಧೆ. ಶ್ರದ್ಧೆ ಅಂತಂದ್ರೆ ಶಾಸ್ತ್ರದಲ್ಲಿ, ಗುರುವಿನಲ್ಲಿ ಮತ್ತು ಭಗವಂತನಲ್ಲಿ ನಮಗೆ ನಂಬಿಕೆ, ದೃಢವಾದ ನಂಬಿಕೆ ಇರಬೇಕು. ಅಂತ ಒಂದು ನಂಬಿಕೆ ಇರುವಂತವನು ಮಾತ್ರ ಇದರಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡಿದರೆ ಸಾಕು, ತಾನು ಉನ್ನತ ಪರಿಪೂರ್ಣತೆಯನ್ನು ಪಡೆಯಬಲ್ಲೆ ಎಂದು ಯೋಚಿಸುವವನೇ ಶ್ರದ್ಧಾವಂತ. ಅಂದ್ರೆ ಅವನಿಗೆ ನಂಬಿಕೆ ಇರಬೇಕು, ನಾನು ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು, ನನಗೆ ಅದರಿಂದ ನಿಜವಾಗ್ಲೂ ಆ ಎಲ್ಲಾ ಒಂದು ಪರಿಪೂರ್ಣತೆ ಅನ್ನುವಂಥದ್ದು ಈ ಕೃಷ್ಣ ಪ್ರಜ್ಞೆ ಮೂಲಕ ಸಿಗುತ್ತೆ ಅನ್ನುವಂತಹ ನಂಬಿಕೆ ನಮಗೆ ಮೊದಲಿಗೆ ಇರಬೇಕು. ಅಂದ್ರೆ ಈಗ ನಾವು ನೋಡ್ತೀವಿ, ಯಾರಾದ್ರೂ ಯಾವ್ದಾದ್ರು ಒಂದು ಹೋಟೆಲ್ಗೆ ಹೋದಾಗ ನೀವಲ್ಲಿ ಆರ್ಡರ್ ಮಾಡ್ತೀರಾ, ಮತ್ತೆ ಊಟ ಮಾಡ್ತೀರಾ. ಊಟ ಮಾಡಕ್ ಮುಂಚೆ ಅವ್ರನ್ನ ಕರೆದು ಕೇಳ್ತೀರಾ, ಅಪ್ಪ ಇದ್ರಲ್ಲಿ ಏನು ನೀನು ವಿಷ ಹಾಕಿಲ್ಲ ತಾನೆ, ನಾನು ಇದರಿಂದ ಸಾಯೋದಿಲ್ಲ ತಾನೆ ಅಂತ ಯಾರಾದ್ರೂ ಕೇಳಿದ್ದೀರಾ ಯಾವತ್ತಾದ್ರೂ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಹಾಗೆ ನೀವು ಯಾರಾದ್ರೂ ಈ ಒಂದು ಬಾಬಾ ಶಾಪ್ ಹೋಗ್ತೀರಿ ಹೇರ್ ಕಟ್ ಮಾಡೋದಕ್ಕೆ, ಅವನ ಹತ್ರ ಒಂದು ಕೈಯಲ್ಲಿ ಕತ್ತಿ ಇರುತ್ತೆ. ಯಾವತ್ತಾದ್ರೂ ಯೋಚನೆ ಮಾಡಿದಿರಾ, ಈ ಕತ್ತಿಯಿಂದ ನಾನು ಕೂದಲು ಕತ್ತರಿಸೋ ಬದಲು ನನ್ನ ಕುತ್ತಿಗೆ ಕತ್ತರಿಸಬಹುದು ಅಂತ? ಇಲ್ಲ ಮಾತಾಜಿ. ಅಂದ್ರೆ ನಿಮ್ಗೆ ಪ್ರತಿಯೊಬ್ಬರ ಮೇಲೂ ಕೂಡ ಅಷ್ಟೊಂದು ಶ್ರದ್ಧೆ ಇದೆ, ನಂಬಿಕೆ ಇದೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಂತಹದೇ ಒಂದು ದೃಢವಾದ ನಂಬಿಕೆಯನ್ನ ನೀವು ಭಗವಂತನ ಮೇಲೆ, ಗುರುವಿನ ಮೇಲೆ ಮತ್ತೆ ಈ ಶಾಸ್ತ್ರದ ಮೇಲೆ ಇಟ್ರೆ ಆಗ ಮಾತ್ರನೇ ನೀವು ಪರಿಪೂರ್ಣತೆಯನ್ನ ಸಾಧಿಸೋದಕ್ಕೆ ಸಾಧ್ಯ ಅಂತ. ಅಂತವರನ್ನ ಇಲ್ಲಿ ಶ್ರದ್ಧಾವಂತರು ಅಂತ ಹೇಳಿ ಕರೀತಾ ಇದ್ದಾರೆ. ಈ ಶ್ರದ್ಧೆಯನ್ನು ಪಡೆದುಕೊಳ್ಳುವ ಮಾರ್ಗ ಭಕ್ತಿಪೂರ್ವಕ ಸೇವೆಯನ್ನು ಮಾಡುವುದು. ಅಂದ್ರೆ ಹೇಗೆ ಅಂದ್ರೆ ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನ ಸಂಕೀರ್ತನೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಹೃದಯದಲ್ಲಿನ ಐಹಿಕ ಕೊಳೆಯನ್ನೆಲ್ಲ ತೊಳೆದು ಹಾಕುತ್ತದೆ. ಇದಕ್ಕಿಂತ ಮುಖ್ಯವಾಗಿ ಮನುಷ್ಯನು ಇಂದ್ರಿಯಗಳನ್ನು ನಿಯಂತ್ರಿಸಬೇಕು. ಕೃಷ್ಣನಲ್ಲಿ ನಿಷ್ಠೆ ಇಟ್ಟುಕೊಂಡು ಇಂದ್ರಿಯಗಳ ನಿಯಂತ್ರಣ ಮಾಡದವನು
ಮಾಡಿದವನು ಸುಲಭವಾಗಿ ಮತ್ತು ವಿಳಂಬವಿಲ್ಲದೆ ಕೃಷ್ಣ ಪ್ರಜ್ಞೆಯಲ್ಲಿ ಅರಿವಿನಲ್ಲಿ ಪರಿಪೂರ್ಣನಾಗುತ್ತಾನೆ ಅಂತ. ಅಂದ್ರೆ ನಮ್ಗೆ ಹೇಳಿರುವಂತದ್ದು ಏನು ಅಂತಂದ್ರೆ, ಮೊದಲಿಗೆ ಹರಿನಾಮ ಸಂಕೀರ್ತನೆ. ಯಾಕೆ ಮಾಡ್ಬೇಕು ಹರಿನಾಮ ಸಂಕೀರ್ತನೆ? ಹರೇ ಕೃಷ್ಣ. ಯಾಕೆ ನಮಗೆ ಮತ್ತೆ ಮತ್ತೆ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿ ಹೇಳಿ ಅಂತ ಹೇಳ್ತಾ ಇರುವಂತದ್ದು? ಏನು ಪ್ರಯೋಜನ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳುವುದರಿಂದ? ಹಿಂದಿನ ಜನ್ಮದ ಪಾಪ ಕಳೆಯುತ್ತದೆ, ಮತ್ತೆ ಆಧ್ಯಾತ್ಮಿಕ ಜಗತ್ತಿಗೆ ಹೋಗಲು ಹೆಲ್ಪ್ ಆಗುತ್ತೆ ಆ ತರ. ಹಾ ಪ್ರಭುಜಿ, ನಮ್ಮ ಒಂದು ಭಾರ ಏನಿದೆ ಅದು ನಮ್ಮ ಪಾಪ. ಆ ಪಾಪದ ಮೂಟೆ ನಾವ್ ಅನ್ಕೋತೀವಿ ಈಗ ಬರಿ ಕೈಯಲ್ಲಿ ಬಂದ್ವಿ, ಬರಿ ಕೈಯಲ್ಲಿ ಹೋಗ್ತೀವಿ ಅಂತ. ಯಾರು ಬರಿ ಕೈಯಲ್ಲಿ ಬರ್ಲಿಲ್ಲ, ಬರಿ ಕೈಯಲ್ಲಿ ಹೋಗೋದು ಇಲ್ಲ. ದೊಡ್ಡ ದೊಡ್ಡ ಮೂಟೆಗಳು, ಬೆಟ್ಟದಷ್ಟು ಮೂಟೆಗಳನ್ನ ಹೊತ್ಕೊಂಡ್ ಬಂದಿದೀವಿ. ಅದೇನ್ ಮಾಡುತ್ತೆ, ನಮ್ಮನ್ನ ಹಿಂದೆ ಹಿಂದೆ ಎಳೆಯುತ್ತೆ. ಅದು ನಮ್ಮನ್ನ ಮೇಲೆ ಹೋಗೋದಕ್ಕೆ ಬಿಡೋದಿಲ್ಲ. ಆಧ್ಯಾತ್ಮಿಕ ಜಗತ್ತು ಇರುವಂತದ್ದು, ವೈಕುಂಠ ಲೋಕಗಳು ಇರುವಂತದ್ದು ಈ ಭೌತಿಕ ಜಗತ್ತಿನ ಆಚೆ, ಅದರಿಂದ ಮೇಲೆ ತುಂಬಾ ದೂರದಲ್ಲಿ. ಆದ್ರೆ ಅಷ್ಟು ಮೇಲಕ್ಕೆ ನಮ್ಗೆ ಹೋಗೋದಕ್ಕೆ ಬಿಡದೇ ಇರುವಂತದ್ದು ಈ ಭಾರ, ಈ ಪಾಪ ಅನ್ನುವಂತ ಮೂಟೆ ನಮ್ಮನ್ನ ಎಳೆಯುತ್ತೆ. ಅದನ್ನ ನಾವು ಕಳ್ಕೋಬೇಕು ಅಂತಂದ್ರೆ ಭಗವಂತನ ನಾಮ ಸಂಕೀರ್ತನೆ ಮಾಡೋದ್ರಿಂದ ಅದನ್ನ ನಾವು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಈ ಒಂದು ಪಾಪಗಳನ್ನ ಕಳ್ಕೋತೀವಿ, ಮಾಯಿ ಹಿಡಿತದಿಂದ ನಾವು ಪಾರಾಗ್ತೀವಿ. ಮಾಯೆ ಹಿಡಿತದಿಂದ ಪಾರಾದ ಮೇಲೆ ನಮ್ಮ ಹೃದಯದಲ್ಲಿ ಈ ಒಂದು ಜ್ಞಾನದ ಬೆಳಕಿನಿಂದ ಏನಾಗುತ್ತೆ ಅಂತಂದ್ರೆ, ನಾವು ಎಲ್ಲವನ್ನು ಕೂಡ ಆ ಏನಂತ ಹೇಳ್ತೀವಿ, ನಮ್ಮ ಒಂದು ಕಣ್ಣಿಗೆ ಹೇಗೆ ಬೆಳಕು ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಕಾಣೋದಕ್ಕೆ ಸಹಾಯ ಮಾಡುತ್ತೆ, ಅದೇ ರೀತಿ ಜ್ಞಾನದ ಬೆಳಕು ಪ್ರತಿಯೊಂದನ್ನು ಕೂಡ ಸರಿಯಾದ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಮನಗಾಣೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಆಗ ಏನಾಗುತ್ತೆ, ಎಲ್ಲವೂ ಕೂಡ ನಮಗೆ ಸ್ಪಷ್ಟ ಆಗುತ್ತೆ. ಪ್ರತಿಯೊಂದು ಸ್ಪಷ್ಟ ಆದಾಗ ನಮಗೆ ಈ ಒಂದು ದೇಹ ಭಾವನೆಯಲ್ಲಿ ಆಗ್ತಿದ್ದಂತಹ ನೋವುಗಳು, ದುಃಖಗಳು, ಬೇಸರಗಳು, ಹತಾಶೆಗಳು ಇದೆಲ್ಲವೂ ಕೂಡ ಈ ಒಂದು ಭೌತಿಕ ಜಗತ್ತು ಇರೋದೇ ಹೀಗೆ. ಇಲ್ಲಿ ದುಃಖಾಲಯ ಅಶಾಶ್ವತ ಅಂತ ಹೇಳಿದ್ದಾರೆ, ಇಲ್ಲಿ ಇರೋದೇ ಹೀಗೆ. ಅದಕ್ಕೆ ಕೃಷ್ಣ ಅರ್ಜುನನಿಗೆ ಏನಂತ ಹೇಳ್ತಾನೆ, ಇದನ್ನ ಸಹಿಸಿಕೋ ಅಂತ ಹೇಳ್ತಾನೆ. ಈಗ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಬಂದಾಗ ನಾವ್ ಏನ್ ಮಾಡ್ತೀವಿ? ಹರಿ ಕೃಷ್ಣ, ಬೇಸಿಗೆಗಾಲದಲ್ಲಿ ನಾವ್ ಹೇಗೆ ಸಹಿಸ್ಕೋತೀವಿ? ಏನ್ ಮಾಡ್ತೀವಿ ಸಹಿಸ್ಕೊಳಕ್ಕೆ? ಆ ಬೇಸಿಗೆ ಬಿಸಿಲನ್ನ ದಗೆಯನ್ನ ಸಹಿಸ್ಕೊಳಕ್ಕೆ ಏನ್ ಮಾಡ್ತೀವಿ? ಹರೇ ಕೃಷ್ಣ. ಕೋಲ್ಡ್ ಐಟಮ್ ಅನ್ನ ಕುಡಿತೀವಿ. ತಣ್ಣಗಿರೋದನ್ನ ಕುಡಿತೀರಿ, ಫ್ಯಾನ್ ಹಾಕೋತೀರಿ, AC ಹಾಕೋತೀರಿ. ಮತ್ತೆ ಮಳೆಗಾಲದಲ್ಲಿ ಏನ್ ಮಾಡ್ತೀರಿ? ಜೋರ್ ಮಳೆ ಬಂದ್ರೆ ಏನ್ ಮಾಡ್ತೀರಿ? ಛತ್ರಿ ಹಿಡಿತೀವಿ ಮಾತಾಜಿ. ಛತ್ರಿ ಹಿಡಿತೀರಿ, ರೈನ್ ಕೋಟ್ ಹಾಕೊಡ್ತೀರಿ, ಬಿಸಿ ಬಿಸಿ ಹೌದು. ಪದಾರ್ಥಗಳನ್ನ ತಿಂತೀರಿ. ಚಳಿಗಾಲದಲ್ಲಿ ಬೆಚ್ಚನೆಯ ಒಂದು ಹೊದಿಕೆಯನ್ನು ಹೊತ್ಕೊಂಡು ಕುತ್ಕೊಳ್ತೀವಿ, ಬೆಂಕಿ ಮುಂದೆ ಕುತ್ಕೊಳ್ತೀವಿ. ಹೀಗೆ ಕಾಲ ಅನ್ನುವಂಥದ್ದು ಅದು ಬರ್ತಾ ಇರುತ್ತೆ. ಇಲ್ಲಿ ಕಷ್ಟಗಳು ಅನ್ನುವಂಥದ್ದು ಹಾಗೆ ಅಲೆಗಳಿದ್ದ ಹಾಗೆ, ನೀವು ಬೇಕು ಅಂದ್ರು ಬೇಡ ಅಂದ್ರು ಕಷ್ಟನೂ ಬರುತ್ತೆ, ಅದಾದ್ಮೇಲೆ ಹಿಂದೆನೆ ಸುಖ ಅನ್ನುವಂಥದ್ದು ಬರುತ್ತೆ. ಹೀಗೆ ಕಷ್ಟ ಸುಖ ಅನ್ನುವಂಥದ್ದು ಅಲೆಗಳಿದ್ದ ಹಾಗೆ ಬಂದು ಹೋಗ್ತಾ ಇರ್ತವೆ. ಅವುಗಳನ್ನ ಸಹಿಸಿಕೋ ಅಂತ ಇಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ. ಹಾಗೆ ಅದು ಅರ್ಜುನನಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಇದೆಲ್ಲವೂ ಕೂಡ ನಮ್ಗೆ ಪರಿಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಅರ್ಥ ಆಗ್ಬೇಕು ಅಂತಂದ್ರೆ ನಮ್ಮ ಒಂದು ಹಿಂದಿನ ಪೂರ್ವ ಕರ್ಮದ ಅಂದ್ರೆ ಪಾಪದ ಕರ್ಮಗಳನ್ನ ನಾವು ಕಳ್ಕೋಬೇಕು. ಮತ್ತೆ ಆ ಒಂದು ಮುಂದೆ ಪಾಪ ಕರ್ಮಗಳನ್ನ ಮಾಡಬಾರ್ದು ಅಂದ್ರೆ ನಿಯಂತ್ರಕ ತತ್ವಗಳನ್ನ ನಿಷ್ಠೆಯಿಂದ ಪಾಲನೆ ಮಾಡಬೇಕು. ನಂತರ ಗುರುಗಳ ಮತ್ತೆ ಶಾಸ್ತ್ರದ ಸಹಾಯದಿಂದ ನಾವು ಈ ಒಂದು ಪೂರ್ಣ ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ನಿಜವಾದ ಸಾಕ್ಷಾತ್ಕಾರವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಶ್ಲೋಕ 40. ಅಜ್ಞಾಚ ಅಶ್ರದ್ಧಾಧಾನ ಚ ಸಂಶಯ ಆತ್ಮ ವಿನಶ್ಯತಿ ನ ಅಯಂ ಲೋಕ ಅಸ್ತಿ ನ ಪರಂ ನ ಸುಖಂ ಸಂಶಯ ಆತ್ಮನ. ಅಜ್ಞಾಶ್ಚ ಶ್ರದ್ಧಾದಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋ ಅಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಅನುವಾದ: ಅಜ್ಞಾನಿಗಳು, ಶ್ರದ್ಧೆ ಇಲ್ಲದವರು ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಸಂಶಯ ಪಡುತ್ತಾರೆ. ಇಂಥವರಿಗೆ ಭಗವಂತನ ಪ್ರಜ್ಞೆ ಲಭ್ಯವಾಗುವುದಿಲ್ಲ, ಅವರು ನಾಶ ಹೊಂದುವರು. ಸಂಶಯಾತ್ಮನಿಗೆ ಈ ಲೋಕದಲ್ಲಿ ಸುಖವಿಲ್ಲ, ಮುಂದಿನ ಲೋಕದಲ್ಲಿಯೂ ಸುಖವಿಲ್ಲ. ಅಂದ್ರೆ ಯಾರು ಶ್ರದ್ಧೆಯನ್ನ ಬೆಳೆಸ್ಕೊಳ್ತಾರೆ, ಭಗವಂತನಲ್ಲಿ, ಗುರುವಿನಲ್ಲಿ, ಶಾಸ್ತ್ರದಲ್ಲಿ ನಂಬಿಕೆನ ಇಟ್ಕೋತಾರೆ, ಅಂತವರಿಗೆ ಎಲ್ಲ ಒಂದು ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಸಿಗುತ್ತೆ. ಆದ್ರೆ ಅಜ್ಞಾನಿಗಳು, ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಸಂಶಯ ಪಡುವಂತವ್ರು, ಅಂದ್ರೆ ಶಾಸ್ತ್ರದಲ್ಲಿ ಯಾರಿಗೆ ಶ್ರದ್ಧೆ ಇಲ್ಲ, ಮತ್ತೆ ಭಗವಂತನ ಪ್ರಜ್ಞೆ ಲಭ್ಯ ಆಗೋದಿಲ್ಲ, ಅಂತವ್ರಿಗೆ ಭಗವಂತನ ಜ್ಞಾನ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅಂತವ್ರು ಏನಾಗ್ತಾರೆ, ಅವರು ನಾಶ ಹೊಂದುತ್ತಾರೆ.
ಅವರು ಈ ಭೌತಿಕ ಜಗತ್ತಿನಲ್ಲಿ ಈಗಿನ ಒಂದು ಪರಿಸ್ಥಿತಿಯಲ್ಲೇ ಆಗ್ಲಿ, ಮತ್ತೆ ಮುಂದೆ ಯಾವ ಒಂದು ದೇಹವನ್ನು ಪಡಿತಾರೆ ಆ ಒಂದು ಲೋಕದಲ್ಲಿ ಕೂಡ ಅವ್ರಿಗೆ ಸುಖ ಅನ್ನುವಂಥದ್ದು ಇಲ್ಲ. ಯಾಕಂದ್ರೆ ಅವರು ಶಾಸ್ತ್ರಕ್ಕೆ ವಿರುದ್ಧವಾದ ಕಾರ್ಯಗಳನ್ನ ಮಾಡ್ತಾರೆ. ಭಗವಂತನಲ್ಲಿ ಅವರಿಗೆ ಒಂದು ಆ ಯಾವುದೇ ಒಂದು ವಿಶ್ವಾಸ ಇಲ್ಲ, ಅಂತವರು ನಾಶ ಹೊಂದುತ್ತಾರೆ. ಅಂತವ್ರು ಏನ್ ಮಾಡ್ತಾರೆ, ಅವರು ಎಲ್ಲ ಪಾಪ ಕಾರ್ಯಗಳನ್ನ ಮಾಡ್ತಾರೆ. ಅದರಿಂದ ಅವರು ಈ ಭೂಮಿ ಮೇಲಿದ್ದಾಗ್ಲೂ ಕೂಡ ಅವ್ರಿಗೆ ಸುಖ ಇಲ್ಲ. ಮುಂದಿನ ದೇಹ ಅನ್ನುವಂಥದ್ದು ಎಲ್ಲಿ ಪಡಿತಾರೆ ಅಲ್ಲೂ ಕೂಡ ಅವರು ಕಷ್ಟಗಳನ್ನೇ, ನೋವುಗಳನ್ನೇ, ಆ ಬಾಧೆಗಳನ್ನೇ ಅನುಭವಿಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಭಾವಾರ್ಥ ಪ್ರಭುಪಾದರಿಂದ. ಪ್ರಭುಪಾದರಿಗೆ ಜಯವಾಗಲಿ. ಹಲವಾರು ಪ್ರಮಾಣ ಮತ್ತು ಅಧಿಕೃತ ಪೌರುಷ ಧರ್ಮ ಗ್ರಂಥಗಳಲ್ಲಿ ಭಗವದ್ಗೀತೆ ಶ್ರೇಷ್ಠವಾದದ್ದು. ಸ್ವಲ್ಪ ಹೆಚ್ಚು ಕಡಿಮೆ ಪ್ರಾಣಿಗಳಂತೆಯೇ ಇರುವವರಿಗೆ ಪ್ರಮಾಣ ಪೂರ್ವಕ ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಶ್ರದ್ಧೆಯೂ ಇಲ್ಲ. ಅಂದ್ರೆ ಯಾರು ಈ ಒಂದು ಏನಂತ ಹೇಳ್ತಾರೆ, ನಾಸ್ತಿಕರು ಅಂತ ಹೇಳ್ತಾರೆ, ಅವರು ಈ ಪ್ರಾಣಿಗಳ ಹಾಗೆ ಜೀವನವನ್ನ ಮಾಡುವಂತವ್ರು. ಅಂದ್ರೆ ಆಹಾರ ನಿದ್ರಾ ಭಯಮೈಥುನದಲ್ಲಿಯೇ ಜೀವನವನ್ನ ಕಳೆಯುವಂತವ್ರು, ಪ್ರಾಣಿಗಳ ಹಾಗೆ ಈ ಒಂದು ತಮೋಗುಣ ರಜೋಗುಣದಲ್ಲಿ ಇರುವಂತವ್ರು. ಅಂತವರು ತಿಳಿವಳಿಕೆ ಕೂಡ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತವರಿಗೆ ಒಂದು ಭಗವದ್ಗೀತೆ ಅಥವಾ ಯಾವ್ದಾದ್ರು ಒಂದು ಶಾಸ್ತ್ರ, ಭಗವಂತನು ನೀಡಿರುವಂತಹ ಗ್ರಂಥಗಳು, ಅದರಲ್ಲಿ ಅವರು ನಂಬಿಕೆ ಅನ್ನುವಂಥದ್ದು ಅವರಿಗೆ ಇರೋದಿಲ್ಲ. ಆದರೆ ಈ ಮಾತುಗಳಲ್ಲಿ ಅವರಿಗೆ ಶ್ರದ್ಧೆ ಇಲ್ಲ. ಇತರರಿಗೆ ಭಗವದ್ಗೀತೆಯಂತಹ ಧರ್ಮ ಗ್ರಂಥಗಳಲ್ಲಿ ಶ್ರದ್ಧೆ ಇರಬಹುದು, ಆದರೆ ಅವರಿಗೆ ಪರಮಪುರುಷನಾದ ಕೃಷ್ಣನಲ್ಲಿ ನಂಬಿಕೆ ಇಲ್ಲ ಅಥವಾ ಅವನನ್ನು ಪೂಜಿಸುವುದಿಲ್ಲ. ಕೆಲವೊಬ್ರು ಧರ್ಮಗ್ರಂಥ ಅಂತ ಹೇಳಿ ಭಗವದ್ಗೀತೆನ ಒಪ್ಕೋತಾರೆ, ಆದರೆ ಭಗವಂತ ಕೃಷ್ಣನಲ್ಲಿ ಅವರಿಗೆ ನಂಬಿಕೆ ಇರುವುದಿಲ್ಲ. ಅಂತವರು ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ಸ್ಥಾನವೂ ಇಲ್ಲ, ಅವರು ನಾಶ ಹೊಂದುತ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಮೇಲೆ ಹೇಳಿದ ಜನರಲ್ಲಿ ಯಾರಿಗೆ ಶ್ರದ್ಧೆ ಇಲ್ಲವೋ ಮತ್ತು ಸದಾ ಸಂಶಯದಲ್ಲಿರುವರೋ ಅವರು ಮುನ್ನಡೆಯುವುದೇ ಇಲ್ಲ. ಭಗವಂತನಲ್ಲಿ ಮತ್ತು ಅವನು ತಿಳಿಸಿಕೊಟ್ಟ ಮಾತಿನಲ್ಲಿ ನಂಬಿಕೆ ಇಲ್ಲದಿರುವವರಿಗೆ ಈ ಲೋಕದಲ್ಲಾಗಲಿ ಮುಂದಿನ ಲೋಕದಲ್ಲಾಗಲಿ ಒಳ್ಳೆಯದಾಗುವುದಿಲ್ಲ, ಅವರಿಗೆ ಸುಖವೆಂಬುದು ಇಲ್ಲ. ಆದುದರಿಂದ ಅಪೌರುಷೇಯ ಧರ್ಮ ಗ್ರಂಥಗಳ ತತ್ವಗಳನ್ನು ಶ್ರದ್ಧೆಯಿಂದ ಅನುಸರಿಸಬೇಕು. ಇದರಿಂದ ಜ್ಞಾನ ವೇದಿಕೆಗೆ ಏರಬಹುದು. ಆಧ್ಯಾತ್ಮಿಕ ತಿಳುವಳಿಕೆಯ ದಿವ್ಯ ವೇದಿಕೆಗೆ ಏರಲು ಈ ಜ್ಞಾನವು ಮಾತ್ರ ನೆರವಾಗುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಆಧ್ಯಾತ್ಮಿಕ ಮುಕ್ತಿಯಲ್ಲಿ ಸಂಶಯಾತ್ಮರಿಗೆ ಸ್ಥಾನವೇ ಇಲ್ಲ. ಆದುದರಿಂದ ಗುರು ಶಿಷ್ಯ ಪರಂಪರೆಯಿಂದ ಹಿರಿಯ ಆಚಾರ್ಯರ ಹೆಜ್ಜೆಗಳನ್ನು ಅನುಸರಿಸಿ ಯಶಸ್ಸನ್ನು ಪಡೆಯಬೇಕು. ಏನಂತ ಹೇಳ್ತಾನೆ ಭಗವಂತ ಅಂತಂದ್ರೆ, ಪ್ರಭುಪಾದರು ಕೂಡ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಭಗವದ್ಗೀತೆನ ಓದೋದಕ್ಕೆ ಮುಂಚೆ ನಿಮ್ಗೆ ಕೃಷ್ಣ ಯಾರು ಅಂತ ಗೊತ್ತಿಲ್ದಿರ ಇರ್ಬೋದು. ಅಂದ್ರೆ ಇಲ್ಲಿ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಪ್ರಭುಪಾದರು ಈ ಭಗವದ್ಗೀತೆ ಜ್ಞಾನವನ್ನ ಕೊಟ್ಟಾಗ ಅವರಿಗೆ ರಾಮ ಕೃಷ್ಣ ಅಂತ ಹೇಳಿದ್ರೆ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳ್ತಾರೆ, ನಿಮ್ಗೆ ಬೇಕಾಗಿರುವಂತಹ ಒಂದು ಪ್ರಥಮ ಅರ್ಹತೆ ಏನು ಅಂತಂದ್ರೆ, ಆ ಒಂದು ದಿವ್ಯ ಜ್ಞಾನವನ್ನ ಪಡಿಲಿಕ್ಕೆ ನೀವು ಕೃಷ್ಣ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಕೃಷ್ಣ ಅಂತಂದ್ರೆ ಸಾಧಾರಣ ವ್ಯಕ್ತಿ ಅಲ್ಲ, ಅವನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾರೆ. ಆ ಒಂದು ಮನಸ್ಥಿತಿಯಿಂದ, ಆ ಒಂದು ಪ್ರಜ್ಞೆಯಲ್ಲಿ ನೀವು ಇದನ್ನ ಓದಿದ್ರೆ ಮಾತ್ರನೇ ನಿಮ್ಗೆ ಇದು ಅರ್ಥ ಆಗುತ್ತೆ ಹೊರತು, ಹೇಳ್ತಾ ಇರುವಂತಹ ವ್ಯಕ್ತಿ ಒಬ್ಬ ಸಾಧಾರಣ ಮನುಷ್ಯ ಅಂತ ಒಂದು ಮನಸ್ಥಿತಿಯಲ್ಲಿ ನೀವು ಓದಿದ್ರಿ ಅಂತಂದ್ರೆ ಈ ಜ್ಞಾನ ನಿಮ್ಗೆ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಭಗವಂತ ಕೃಷ್ಣನಲ್ಲಿ ನಂಬಿಕೆ ಅನ್ನುವಂಥದ್ದು ಇರಬೇಕು, ಅವನು ದೇವೋತ್ತಮ ಪರಮ ಪುರುಷ ಅನ್ನುವಂಥದ್ದನ್ನ ಸ್ವೀಕಾರ ಮಾಡಿರ್ಬೇಕು. ಅವನ ಮೇಲೆ ಯಾವುದೇ ಅಸೂಯೆ ಅನ್ನುವಂಥದ್ದು, ದ್ವೇಷ ಅನ್ನುವಂಥದ್ದು ಇಲ್ಲದವರು ಮಾತ್ರ ಈ ಜ್ಞಾನವನ್ನ, ಅದರ ಒಂದು ಸಾಕ್ಷಾತ್ಕಾರವನ್ನ ಪಡಿಲಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ಲೋಕ 41. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಂಧಂತಿ ಧನಂಜಯ. ಯಾರು ತನ್ನ ಕರ್ಮದ ಫಲಗಳನ್ನು ತ್ಯಜಿಸಿ ಭಕ್ತಿಪೂರ್ವಕ ಸೇವೆಯಲ್ಲಿ ಕರ್ಮ ಮಾಡುವನು ಮತ್ತು ಆಧ್ಯಾತ್ಮಿಕ ಜ್ಞಾನದಿಂದ ಸಂಶಯಗಳನ್ನು ನಾಶ ಮಾಡಿರುವನು, ಅವನು ವಾಸ್ತವವಾಗಿ ಆತ್ಮದಲ್ಲಿ ನೆಲೆಸಿರುತ್ತಾನೆ. ಧನಂಜಯ, ಇಂತಹ ಮನುಷ್ಯನನ್ನು ಕರ್ಮಫಲಗಳು ಬಂಧಿಸಲಾರವು. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಯಾರು ಭಗವಂತನಿಗಾಗಿ ಎಲ್ಲಾ ಕರ್ಮಗಳನ್ನ ತ್ಯಾಗ ಮಾಡುವಂಥದನ್ನ ತಿಳಿದಿದ್ದಾರೆ. ಈಗ ನಾವು ನೋಡ್ತೀವಿ, ಸಾಧಾರಣವಾಗಿ ಎಲ್ಲರಿಗೂ ಈ ಒಂದು ಅನುಭವ ಆಗಿರುತ್ತೆ. ಯಾವತ್ತಾದ್ರೂ ನೀವು ಯಾರಿಗಾದ್ರೂ ಏನಾದ್ರೂ ದಾನಗಳನ್ನ ಮಾಡಿದ್ದೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ದಾನ ಅಂದ್ರೆ ಯಾವ ತರ ಮಾತಾಜಿ? ದಾನ ಅಂತಂದ್ರೆ ಯಾರಿಗಾದ್ರೂ ಏನಾದ್ರೂ ಕೊಡೋದು, ನಿಮ್ಮ ಹತ್ರ ಇರೋದನ್ನ. ಕೊಟ್ಟಿದೀವಿ ಮಾತಾಜಿ, ಬಟ್ಟೆ ಕೊಟ್ಟಿದೀವಿ, ರೇಷನ್ ಕೊಟ್ಟಿದೀವಿ, ಆಹಾರ ಪದಾರ್ಥವನ್ನ ಕೊಟ್ಟಿದೀವಿ, ಮತ್ತು ಪ್ರಭುಜಿ, ಹಣ್ಣು ಹಂಪಲುಗಳನ್ನ ಕೊಟ್ಟಿದೀವಿ. ನಿಮ್ಗೆ ಕೊಟ್ಟಾಗ ಎಂತ ಅನುಭವ ಆಗುತ್ತೆ ಪ್ರಭುಜಿ? ಒಂದ್ ರೀತಿ ಸಂತೋಷ ಆಗುತ್ತೆ ಮಾತಾಜಿ, ಒಂಥರ ಏನೋ ಆನಂದ ಮನಸ್ಸಲ್ಲಿ. ಅದು ನಿಮ್ಗೆ ಅನುಭವ ಆಗಿರುತ್ತಲ್ಲ ಪ್ರಭುಜಿ, ಆ ಆಹಾರನೇ, ಆ ಹಣ್ಣನ್ನೇ ನೀವ್ ತಿಂದಾಗ ನಿಮ್ಗೆ ಎಷ್ಟು ಖುಷಿ ಸಿಕ್ತಿತ್ತು, ಅದಕ್ಕಿಂತ ಸ್ವಲ್ಪ ಬೇರೆ ರೀತಿಯ ಒಂದು ಖುಷಿ, ಅಂದ್ರೆ ಆತ್ಮದ ನೆಲೆಯಲ್ಲಿ ನಿಮ್ಗೆ ಒಂದು ಆನಂದ, ತೃಪ್ತಿ ಅನ್ನುವಂಥದ್ದು ಇನ್ನೊಬ್ಬರಿಗೆ ಕೊಟ್ಟಾಗ ಆಗುತ್ತೆ. ಹಾಗೆ ಅದನ್ನ ಭಗವಂತನಿಗೆ ಕೊಟ್ಟಾಗ ಇನ್ನ ಜಾಸ್ತಿ ಆ ಒಂದು ಸಂತೋಷ ಅನ್ನುವಂಥದ್ದು, ನೆಮ್ಮದಿ ಅನ್ನುವಂಥದ್ದು ಆಗುತ್ತೆ. ಹೇಗೆ ಅಂತ ಹೇಳ್ತಾರೆ ಅಂದ್ರೆ, ನಾವು ಆಚಾರ್ಯರು ಹೇಳ್ತಾರೆ, ರೂಪ ಗೋಸ್ವಾಮಿಗಳು,
ನಾವು ಸಂಪಾದಿಸಿದ್ರಲ್ಲಿ ಅರ್ಧ ಭಾಗವನ್ನು ಭಗವಂತನಿಗೆ ಮೀಸಲಿಡಬೇಕು ಅಂತ. ನೀವು ಅದನ್ನ ಕೇಳಿದ್ರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅರ್ಧ ಭಾಗ ನಾನು ಸಂಪಾದನೆನ ಹೆಂಗಪ್ಪ ಇನ್ನೊಬ್ಬರಿಗೆ ಅಂದ್ರೆ ಭಗವಂತನ ಕಾರ್ಯಕ್ಕೆ ಕೊಡುವಂತದ್ದು ಅಂತ, ಮತ್ ನನ್ಗೇನು ಉಳಿಯುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಹರೇ ಕೃಷ್ಣ. ಯಾರಾದ್ರೂ ನಿಮ್ಗೆ ಬಂದು ನಿಮ್ ಸಂಪಾದನೆಯಲ್ಲಿ ಅರ್ಧ ಭಾಗ ದೇವ್ರಿಗೆ ಕೊಡಿ ಅಂದ್ರೆ ಕೊಡೋಕೆ ನಿಮ್ಗೆ ಆ ಈ ತರ ಕೆಲವೊಮ್ಮೆ ಅನ್ಸಿದೆ ಮಾತಾಜಿ, ನಾವು ಕೊಟ್ಬಿಟ್ರೆ ನಮಗೇನು ಉಳಿತು ಅಂತ ಆ ಒಂದ್ ರೀತಿ ಅನ್ಸಿರುತ್ತೆ. ಅನ್ಸಿರುತ್ತೆ. ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ರೂಪ ಗೋಸ್ವಾಮಿಗಳು ಆಚಾರ್ಯರು, ನೀವು ಕೊಟ್ಟು ಬಿಡಿ ಅಂತಂದ್ರೆ ನೀವು ಎತ್ಕೊಂಡೋಗಿ ಅಷ್ಟು ಹಣವನ್ನ ಹುಂಡಿಗೆ ಹಾಕಿ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಏನಂತ ಹೇಳ್ತಾ ಇದ್ರೆ ನಿಮ್ಮ ಜೀವನವನ್ನ ಅದಕ್ಕೆ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಭಗವಂತನ ಮನೆಯಲ್ಲಿ ವಿಗ್ರಹ ಆರಾಧನೆ ಮಾಡಿ, ಭಗವಂತನಿಗೆ ನೈವೇದ್ಯ ಪ್ರಸಾದ ಮಾಡಿ, ಅದು ಭಗವಂತನಿಗೆ ಕೊಟ್ಟ ಹಾಗೇನೆ. ಆಮೇಲೆ ನೀವು ಅದ ಪ್ರಸಾದನ ನೀವು ಸೇವಿಸ್ತೀರಿ. ಅವಾಗ ಅದು ನೀವು ಭಗವಂತನಿಗೆ ಕೊಟ್ಟಿದ್ದು ನಿಮ್ಗೆ ಅಲ್ಲಿ ಲಾಸ್ ಆಯ್ತಂತ ಅನ್ಸುತ್ತಾ? ಆ ಇಲ್ಲ ಪ್ರಸಾದವನ್ನೇ ಮಾತಾಜಿ. ನೀವು ಸ್ವೀಕಾರ ಮಾಡ್ತೀರಾ. ಮತ್ತೆ ನಿಮ್ಮ ಮನೆಯಲ್ಲಿ ಇರುವಂತವರನ್ನೆಲ್ಲ ಕೂಡ ಭಕ್ತಿಗೆ ತರ್ತೀರಾ. ಅವರಿಗೆ ನೀವು ಏನು ನಿಮ್ಮ ಮನೆಯಲ್ಲಿ ಅವರನ್ನ ನೋಡ್ಕೋತೀರಲ್ವಾ? ನೀವು ಮನೆ ಫ್ಯಾಮಿಲಿ ಅಂತಂದ್ರೆ ಅವ್ರನ್ನೆಲ್ಲ ಸಾಕ್ತೀರಾ. ಸಾಕುವಾಗ ನಿಮ್ಮ ಮನೆಯಲ್ಲಿ ಇರುವಂತವರೆಲ್ಲ ಭಕ್ತರಾಗಿದ್ರೆ ನೀವು ಭಕ್ತರನ್ನ ಸಾಕಿದ ಹಾಗೆ ಆಗುತ್ತೆ. ಅದಕ್ಕೆ ನೀವು ವಿಶೇಷವಾಗಿ ಇನ್ನೆಲ್ಲ ಹೋಗಿ ಇನ್ಯಾರಿಗೋ ಏನೋ ಹಣವನ್ನು ಕೊಡ್ಬೇಕು ಅಂತ ಇಲ್ಲ. ನೀವು ಸಂಪಾದನೆ ಮಾಡಿದ್ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಮನೆಗಾಗಿನೇ ಖರ್ಚು ಮಾಡ್ತಾ ಇದ್ದೀರಾ. ಅದೇ ಸಮಯದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನೀವು ಭಗವಂತನ ಸೇವೆ ಕೂಡ ಮಾಡ್ತಾ ಇದ್ದೀರಾ. ಹಾಗೆ ಹಣ ಈಗ ನಾವು ಆ, ಯಾಕೆ ಭಗವಂತನಿಗೆ ಪ್ರಸಾದವನ್ನ ಅರ್ಪಿಸ್ಬೇಕು? ಹರೇ ಕೃಷ್ಣ. ನೈವೇದ್ಯ ಯಾಕೆ ಮಾಡ್ಬೇಕು? ಆ, ಅಂದ್ರೆ ನಮ್ಮ ತೃಪ್ತಿಗೆ ಮಾತಾಜಿ, ಅಂದ್ರೆ ಭಗವಂತನಿಗೆ ಅರ್ಪಿಸಿ ಆಮೇಲೆ ನಾವು ತಗೊಂಡಾಗ ಅದು ನಮಗೆ ಸಂತೃಪ್ತಿ ಆಗುತ್ತೆ. ಆ ದೇವರು ಪ್ರಸಾದ ಕೊಟ್ಟ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ. ಅಂದ್ರೆ ಯಾವಾಗ ನಾವು ಭಗವಂತನಿಗೆ ಅರ್ಪಿಸ್ತೀವಿ ಅಂದ್ರೆ ಅಲ್ಲಿ ನಮಗೆ ಆ ಒಂದು ಭಾವ ಇರುತ್ತೆ. ಏನಂತ ಅಂದ್ರೆ ಭಗವಂತ ಇದೆಲ್ಲ ನಿಂದೆ ಅಂತ. ಅಂದ್ರೆ ಭಗವಂತನದನ್ನ ಮೊದಲು ನಾವು ಭಗವಂತನಿಗೆ ಕೊಡ್ತೀವಿ. ಅಂದ್ರೆ ಆ ಒಡೆಯ ಸೇವಕ ಭಾವ ಅನ್ನುವಂಥದ್ದು ಇರುತ್ತೆ. ಅಥವಾ ಮಕ್ಕಳು ಮಕ್ಕಳು ತಂದೆ ಪ್ರೀತಿ ಅನ್ನುವಂಥದ್ದು ಇರುತ್ತೆ. ಏನ್ ಮಾಡ್ತಾರೆ ಮಕ್ಕಳು? ಆ ಮನೆಯಲ್ಲಿ ಹಿರಿಯರಿದ್ರೆ ನಾವೇನೇ ಮಾಡ್ಲಿ ಮೊದಲು ಅವರಿಗೆ ಕೊಡ್ತೀವಲ್ವಾ? ಮನೆಯಲ್ಲಿ ಅವರಿಗೆ ಕೊಟ್ಟು ಅವರಿಂದ ಆಶೀರ್ವಾದ ಪಡಿತೀವಲ್ವಾ? ಹಾಗೆ ಭಗವಂತನಿಗೆ ಕೊಡುವಂಥದ್ದು, ಭಗವಂತನಿಗೆ ಕೊಟ್ಟಾಗ ಆ ಒಂದು ಆ ಭಾವ ಅನ್ನುವಂಥದ್ದು, ಪ್ರೀತಿ ಭಾವ ಅನ್ನುವಂಥದ್ದು ಇರುತ್ತೆ. ಮನೆಗೆ ದೊಡ್ಡವರು ಅವರು ಅನ್ನುವಂಥದ್ದು, ಅವರಿಗೆ ಮೊದಲ ಸ್ಥಾನ ಕೊಟ್ಟಿದ್ದೀವಿ ಅನ್ನುವಂಥದ್ದು. ಅದೇ ಸಮಯದಲ್ಲಿ ನಾವು ಈ ಒಂದು ನೈವೇದ್ಯ ಪ್ರಸಾದ ಕೊಡುವಂಥದ್ದು ಯಾಕೆ ಇನ್ನೊಂದು ಕಾರಣ ಅಂತಂದ್ರೆ ಅಲ್ಲಿ ಪಾಪ ಅನ್ನುವಂಥದ್ದು ಇರುತ್ತೆ. ಅಂದ್ರೆ ನಾವು ಸಸ್ಯಾಹಾರವನ್ನೇ ಸ್ವೀಕಾರ ಮಾಡಿದ್ರು ಕೂಡ ಅದು ಜೀವಿಗಳ ಅದನ್ನ ನಾವು ಕಟ್ ಮಾಡಿ ಅಲ್ಲಿ ಕೂಡ ನಮ್ಗೆ ಹಿಂಸೆ ಅನ್ನುವಂಥದ್ದು ಆಗ್ತಿದೆ. ಹಿಂಸೆ ಮಾಡ್ದಿರ ಜೀವೋ ಆ, ಜೀವೋ ಜೀವಸ್ಯ ಜೀವನ ಅಂತ ಹೇಳ್ತಾರೆ. ಅಂದ್ರೆ ಒಂದು ಜೀವ ಇನ್ನೊಂದು ಜೀವವನ್ನ ತಿಂದು ಬದುಕುತ್ತೆ ಈ ಭೂಮಿ ಮೇಲೆ ಅಂತ. ಆ ಪಾಪಗಳು ಮಾತಾಜಿ, ಅಲ್ಲಿ ಇಲ್ಲಿ ಇರುತ್ತೆ. ಹಾ ಮಾತಾಜಿ, ಈ ಪ್ರಶ್ನೆನ ನಿಮಗೆ ಓದೋರು ಕೇಳ್ಬೇಕಂತಿದೆ ಮಾತಾಜಿ. ಈ ಪ್ರಾಣಿಗಳನ್ನ ಕೊಂದ್ರೆ ತಪ್ಪು ಪಾಪ, ಓಕೆ. ಈ ಸಸ್ಯರಾಶಿಗಳು ಜೀವ ಇದೆಯಲ್ಲ ಮಾತಾಜಿ, ಇದನ್ನ ಹೇಗೆ ನಾನು ಇದನ್ನ ಬಗೆಹರಿಸ್ಕೊಳ್ಳೋದಂತ ಗೊತ್ತಾಗ್ಲಿಲ್ಲ ಮಾತಾಜಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಜಿ. ಯಾವಾಗ ನೀವು ಅದನ್ನ ಹ್ಮ್. ಭಗವಂತನಿಗೆ ನೈವೇದ್ಯ ಪ್ರಸಾದವಾಗಿ ಅರ್ಪಿಸ್ತೀರಾ, ಆಗ ಅದ್ರಲ್ಲಿ ಇರುವಂತ ಎಲ್ಲ ದೋಷಗಳು ಹೋಯ್ತು ಅಂತ. ಅಂದ್ರೆ ನಿಮ್ಗೆ ಅಲ್ಲಿ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಮಾಡ್ಕೊಂಡಿಲ್ಲ, ಭಗವಂತನಿಗೆ ಅರ್ಪಿಸಿದ್ದೀರಿ ಅಂತ. ಈಗ ಹಿಂದೆ ಮುಂಚೆ ಹೇಗೆ ಯಜ್ಞಗಳನ್ನ ಮಾಡ್ತಾ ಇದ್ರು ಅಂದ್ರೆ ಅದಕ್ಕೆ ಪ್ರಾಣಿಗಳನ್ನ ಪಶುಗಳನ್ನ ಬಲಿ ಕೊಡ್ತಾ ಇದ್ರು. ಬಲಿ ಕೊಡುವಂತದ್ದು ಅಂತಂದ್ರೆ ಅದನ್ನ ಬಲಿ ಕೊಟ್ರೆ ಸಾಯುತ್ತೆ ಅಂತಲ್ಲ, ಅದನ್ನ ಬಲಿ ಕೊಟ್ಟ ಕೂಡಲೇ ಏನಾಗುತ್ತೆ, ಅವು ಮನುಷ್ಯ ರೂಪವನ್ನ ಪಡಿತಾ ಇದ್ವು. ಕೂಡಲೇ ಮನುಷ್ಯ ಜನ್ಮಕ್ಕೆ ಬರ್ತಾ ಇದ್ವು. ಆ ರೀತಿ ಅಂತಹ ಒಂದು ಒಳ್ಳೆಯ ಒಂದು ಯಜ್ಞಗಳನ್ನ ಮಾಡುವಂತ ಪುರೋಹಿತರು ಎಲ್ಲ ಇದ್ರು. ಅಂತಹ ಒಂದು ಯಜ್ಞಗಳನ್ನ ಮಾಡುವಂತವ್ರು ಈಗ ಯಾರು ಇಲ್ಲ. ಅಂತಹ ಬ್ರಾಹ್ಮಣರು ಅಥವಾ ಅಂತಹ ಒಂದು ಪುರೋಹಿತರು ನಮ್ಗೆ ಈಗ ಸಿಗೋದಿಲ್ಲ. ಆದ ಕಾರಣ ನಮ್ಗೆ ಕಲಿಯುಗದಲ್ಲಿ ಹೇಳಿರುವಂತದ್ದು ಸಂಕೀರ್ತನ ಯಜ್ಞ ಮಾಡಿ ಸಾಕು ಅಂತ. ಆದ್ರೆ ಇಲ್ಲಿ ನಾವು ಏನ್ ಮಾಡ್ತೀವಿ, ಈ ಒಂದು ಸಸ್ಯಾಹಾರವನ್ನ ಮಾಡಿ ಭಗವಂತನಿಗೆ ಅರ್ಪಿಸಿದ ಕೂಡಲೇ ಅದರಲ್ಲಿ ಇರುವಂತಹ ದೋಷಗಳು ಹೋಗುತ್ತೆ. ಏನಂತ ಹೇಳ್ತಾರೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಸ್ಯಾಂಕ್ಷನ್ ಫುಡ್ ಅಂತಾರೆ. ಅಂದ್ರೆ ನೀವು ತಿನ್ನಕ್ಕೆ ಅರ್ಹವಾದಂತ ಊಟ ಅಂತಂದ್ರೆ ವೆಜಿಟೇರಿಯನ್ ಅಂತ. ಸ್ಯಾಂಟಿಫೈಡ್ ಫುಡ್ ಅಂತ ಹೇಳ್ತಾರೆ. ಸ್ಯಾಂಟಿಫೈಡ್ ಫುಡ್ ಅಂತಂದ್ರೆ ಯಾವ ಒಂದು ಆಹಾರ ಅದು ಆ ಏನಂತ ಹೇಳ್ತಾರೆ, ಪೂತಿನಾಶಕ ಅಂತ ಹೇಳ್ತಾರೆ. ಅಂದ್ರೆ ಈ ಕೊರೋನಾ ಬಂತು ಅಂದ್ರೆ ಅದಕ್ಕೆ ಬರಬಾರ್ದು ಅಂತಂದ್ರೆ ನಾವು ಇಂಜೆಕ್ಷನ್ ಹಾಕಿಸ್ಕೊಂತೀವಲ್ಲ, ಅದು ಬರೋಕ್ಕೆ ಮುಂಚೆನೆ. ಹಾಗೆ ಭಗವಂತನಿಗೆ ಅರ್ಪಿಸಿದ ನೈವೇದ್ಯ ಅನ್ನುವಂಥದ್ದು ನಮಗೆ ಈ ಒಂದು ಐಹಿಕ ಮಾಯೆಯಿಂದ ಆಗುವಂತಹ ಅಥವಾ ಕರ್ಮ ಫಲದ ಬಂಧನದಿಂದ ಏನು ನಮಗೆ ಪಾಪಗಳು ಬರುತ್ತೆ ಅದನ್ನ ನಾವು ತಡೆಯುವಂತ ಕೆಲಸವನ್ನು ಮಾಡುತ್ತೆ. ಹೀಗೆ ಭಗವಂತನಿಗೆ ಅರ್ಪಿಸಿ ನಾವು ಆಹಾರವನ್ನ ಸ್ವೀಕಾರ ಮಾಡಬೇಕು. ಯಾರು ಈ ರೀತಿ ಮಾಡ್ತಾರೆ ಅಂತವರಿಗೆ ಭಗವಂತನ ಒಂದು ಕೃಪೆಯಿಂದ ಅವರಿಗೆ ಈ ಎಲ್ಲ ಒಂದು ಕರ್ಮಗಳು ಕರ್ಮದ ಫಲಗಳು ಯಾವುದು ಕೂಡ ಅವರಿಗೆ ಆ ಬರುವುದಿಲ್ಲ ಅಂತ. ಹೀಗೆ
ನಾ ಆಗ್ಲೇ ಹೇಳ್ತಾ ಇದ್ದೆ, ನಾವು ಗಳಿಸಿದ್ರಲ್ಲಿ ಸ್ವಲ್ಪ ಭಾಗವನ್ನ ನಾವು ಭಗವಂತನಿಗೆ ಕೊಡಬೇಕು. ಅದು ಕೂಡ ಅದೇ ರೀತಿಯಲ್ಲಿ, ಅಂದ್ರೆ ಈಗ ನಾವು ಏನು ಆಹಾರ ಮಾಡಿದ್ವಿ ಎಲ್ಲವನ್ನು ಕೂಡ ಭಗವಂತನ ನೈವೇದ್ಯಕ್ಕೆ ಇಡುವುದಿಲ್ಲ, ಅದರಲ್ಲಿ ಸ್ವಲ್ಪವನ್ನ ಭಗವಂತನಿಗೆ ಇಡ್ತೀವಿ. ನಂತರ ಅದನ್ನ ಉಳಿದ ಭಾಗಕ್ಕೆ ನಾವು ಬೆರೆಸಿ ಅದನ್ನ ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ಅದೇ ರೀತಿ ನಾವು ಹೆಚ್ಚು ಹಣವನ್ನ ಗಳಿಸ್ತಾ ಇರ್ಬೋದು, ಅದರಲ್ಲಿ ಸ್ವಲ್ಪ ಸ್ವಲ್ಪ ಅತಿ ಸ್ವಲ್ಪ ಭಾಗವಾದ್ರೂ ಕೂಡ ನಾವು ಭಗವಂತನ ಸೇವೆಗೆ ಅಂತ ದೇವಸ್ಥಾನಗಳಿಗೆ ಅಥವಾ ಭಗವಂತನ ಭಕ್ತರು ಯಾರು ಭಕ್ತಿ ಕಾರ್ಯವನ್ನು ಮಾಡ್ತಾರೆ ಅಂತವರಿಗೆ ಕೊಡೋದ್ರಿಂದ, ಇಂದಿನ ಕಾಲದಲ್ಲಿ ಬ್ರಾಹ್ಮಣರು ಅಂತಹ ಒಂದು ಕಾರ್ಯಗಳನ್ನು ಮಾಡ್ತಿದ್ರು ಅಂತೇಳಿ ಬ್ರಾಹ್ಮಣರಿಗೆ ಕೊಡ್ತಾ ಇದ್ರು. ಈಗ ಅಂತ ಅರ್ಹ ಬ್ರಾಹ್ಮಣರು ಯಾರು ಇಲ್ಲ. ಅದೇ ಯಾರೆಲ್ಲ ಭಕ್ತಿ ಕಾರ್ಯವನ್ನು ಮಾಡ್ತಾರೆ, ಯಾರೆಲ್ಲ ಭಗವಂತನ ಸೇವೆಯಲ್ಲಿ ಅದನ್ನ ತೊಡಗಿಸ್ತಾರೆ ಅಂತವರಿಗೆ ನಾವು ಕೊಡೋದ್ರಿಂದ ಏನಾಗುತ್ತೆ, ನಾವು ಏನು ಸಂಪಾದನೆ ಮಾಡ್ತಾ ಇದೀವಿ ಅದು ತಿಳಿದಿನೋ ತಿಳಿದಿರಾನೋ, ಅಂದ್ರೆ ನಾವು ಇಂತಹ ಒಂದು ವ್ಯಕ್ತಿಯ ಕೈ ಕೆಳಗೆ ಕೆಲಸ ಮಾಡ್ತಾ ಇದೀವಿ, ಅಂತಹ ವ್ಯಕ್ತಿ ಅದನ್ನ ಎಂತಹ ಒಂದು ರೀತಿಯಲ್ಲಿ ಅದನ್ನ ನಮ್ಗೆ ಗಳಿಸಿ ಕೊಡ್ತಾ ಇದ್ದಾನೆ, ಅದರಲ್ಲಿ ಕೂಡ ದೋಷಗಳಿರುತ್ತೆ, ಅದನ್ನ ನಾವು ಕಳ್ಕೋಬಹುದು. ಆ ಒಂದು ಸಂಪಾದನೆ ನಾವೇನು ಹಣವನ್ನು ಗಳಿಸ್ತಾ ಇದೀವಿ ಅದು ಕೂಡ ಆ ಪರಿಶುದ್ಧವಾಗುತ್ತೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಕರ್ಮ ಫಲಗಳು ಅದರಿಂದ ಬರುವಂತದ್ದು, ಕರ್ಮ ಬಂಧನ ಅನ್ನುವಂಥದ್ದು ಅಲ್ಲಿಂದ ನಮ್ಗೆ ಆಗೋದಿಲ್ಲ ಅಂತ ಅನೇಕ ಬಾರಿ ನಮ್ಮ ಅನುಭವಕ್ಕೆ ಕೂಡ ಬರುತ್ತೆ. ಈಗ ನಾವು ಪ್ರತಿ ಸತಿ ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ, ಅದನ್ನ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಕಳ್ಕೋತೀವಿ. ಈಗ ಈ ಅನುಭವ ನಿಮ್ಗೆ ಯಾರಿಗೆಲ್ಲ ಬಂದಿದೆ ಅಂದ್ರೆ, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀರಿ, ಕೆಲವೊಂದು ಸಲ ಅನಾರೋಗ್ಯ ಕಳ್ಕೋತೀರಿ, ಕೆಲವೊಂದು ಸಲ ಮೋಸ ಇನ್ಯಾರಿಂದಲೂ ಆಗಿ ಕಳ್ಕೋತೀರಿ, ಹೀಗೆಲ್ಲ ಆಗುತ್ತಲ್ವಾ? ಹರೇ ಕೃಷ್ಣ. ಆಗಿದೆ ಮಾತಾಜಿ, ನನಗೆ ತುಂಬಾ ಬರಿ ಆಗಿದೆ. ಅದು ಯಾಕೆ ಆಗುತ್ತೆ ಅಂತಂದ್ರೆ, ಅಲ್ಲಿ ಕರ್ಮ ಅನ್ನುವಂಥದ್ದು ಇರುತ್ತೆ. ನಾವು ಇಷ್ಟು ಭಾಗವನ್ನ ನಾವು ಆ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ನಾವು ಉನ್ನತ ಕಾರ್ಯಕ್ಕಾಗಿ ಅದನ್ನ ಕೊಡಬೇಕು ಅಂತ, ನಾವು ಕೊಡೋದಿಲ್ಲ, ನಮ್ಗೆ ಕೊಡೋಕೆ ಮನಸ್ಸಿಲ್ಲ. ಆಗ ಏನಾಗುತ್ತೆ, ಈ ರೀತಿಯಲ್ಲಿ ನಾವು ಅದನ್ನ ಕಳ್ಕೊತೀವಿ. ಆದ್ರೆ ಆ ರೀತಿ ಕಳ್ಕೊಳ್ಳೋದ್ರಿಂದ ದುಃಖ ಬೇಜಾರು ನಷ್ಟ ಆಗುತ್ತೆ ಹೊರತು ಇನ್ನೇನು ಒಳ್ಳೇದಾಗೋದಿಲ್ಲ. ಆದ್ರೆ ಮನಸ್ಸಾರೆ ನಾವು ಅದನ್ನ ಒಳ್ಳೆ ಕಾರ್ಯಕ್ಕಾಗಿ ಕೊಟ್ಟಾಗ, ನಾ ಆಗ್ಲೇ ಹೇಳಿದಾಗೆ, ನೀವು ಏನಾದ್ರೂ ಒಂದು ದಾನ ಕೊಟ್ಟಾಗ ನಿಮ್ಗೆ ಎಂತ ಒಂದು ಆತ್ಮತೃಪ್ತಿ ಆಯ್ತು, ಶಾಂತಿ ಸಿಕ್ತು, ಆ ಶಾಂತಿನೂ ಸಿಗುತ್ತೆ. ಮತ್ತೆ ನೀವು ಕೊಟ್ಟದ್ದು ನಿಮ್ಗೆ ಲಾಸ್ ಇಲ್ಲ ಅಂತ ಹೇಳ್ತಾರೆ. ಭಗವಂತನ ಕಾರ್ಯಕ್ಕಾಗಿ ಕೊಟ್ಟದ್ದು 100 ಪಟ್ಟು ಹೆಚ್ಚಾಗಿ ನಿಮ್ಗೆ ಹಿಂದಿರುಗಿ ಬರುತ್ತೆ ಅಂತ. ಅಂದ್ರೆ ಭಗವಂತ ಪ್ರತಿಯೊಬ್ಬರು ಒಂದು ಲೆಕ್ಕವನ್ನು ಅವನು ಮನುಷ್ಯರ ಹಾಗೆ ಅಲ್ಲ, ಅವನು ತಗೊಂಬಿಟ್ಟು ಮರ್ತೋಗ್ಬಿಡ್ತಾನೆ. ನಮ್ಮ ಸಂಬಂಧಿಕರು ಸ್ನೇಹಿತರಾಗಿರ್ತಾರೆ, ಅವ್ರಿಗೆ ನೀವೇನಾದ್ರೂ ಕೊಟ್ರಿ ಅಂತಂದ್ರೆ ತಗೊಂಡು ಅವ್ರು ಮರೆಯೋದೆಲ್ಲ, ಅದಕ್ಕೆ ಪ್ರತಿಫಲವಾಗಿ ನೀನಾದ್ರೂ ನಮ್ಗೆ ಕೆಡ್ಕನ ಮಾಡಿ ಕೂಡ ಹೋಗ್ತಾರೆ ಕೆಲವೊಬ್ರು. ಆದ್ರೆ ಹಾಗೆ ಅಂತ ಅಲ್ಲ, ಅವನಿಗೆ ಆಗಿ ನೀವು ಏನನ್ನಾದ್ರೂ ಕೊಟ್ಟಿದ್ದೀರಿ ಅಂತಂದ್ರೆ ಅದನ್ನ ಅವನು ಮರೆಯೋದಿಲ್ಲ, ನೆನಪಲ್ಲಿ ಇಟ್ಕೊಂಡಿರ್ತಾನೆ. ಅದು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಗೆ ಇನ್ನೂ ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ ನಿಮ್ಗೆ ವಾಪಸ್ ಬರುತ್ತೆ. ಹೀಗೆ ಕರ್ಮಫಲ ಅನ್ನುವಂಥದ್ದು ಅದನ್ನ ನಾವು ಭಗವಂತನಿಗೆ ಅವನಿಗಾಗಿ ತ್ಯಾಗ ಮಾಡಿದಾಗ, ಆಗ ಈ ಒಂದು ಕರ್ಮಗಳು ನಮ್ಗೆ ಬಂಧಿಸೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ಲೋಕ 42. ತಸ್ಮಾತ್ ಅಜ್ಞಾನ ಸಂಭೂತಂ ಹೃತ್ಸತ್ತಂ ಜ್ಞಾನ ಆಸಿನ ಆತ್ಮನಃ ಚಿತ್ವಾ ಏನಂ ಸಂಶಯಂ ಯೋಗಂ ಉತ್ತಿಷ್ಠ ಭಾರತ. ಅನುವಾದ. ಆದ್ದರಿಂದ ಅಜ್ಞಾನದಿಂದ ನಿನ್ನ ಹೃದಯದಲ್ಲಿ ಉದ್ಭವವಾಗಿರುವ ಸಂದೇಹಗಳನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸು. ಅರ್ಜುನ, ಯೋಗದಿಂದ ಸನ್ನದ್ಧನಾಗಿ ಯುದ್ಧಕ್ಕೆ ಏಳು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಭಗವಂತ ಅಂತಂದ್ರೆ, ಅರ್ಜುನ, ಈ ಜ್ಞಾನವನ್ನ ಬೆಳೆಸ್ಕೊಂಡು ನೀನು ಕಾಡಿಗೆ ಹೋಗು, ಅಥವಾ ನಿನ್ನ ಜ್ಞಾನವನ್ನ ಬೆಳೆಸ್ಕೊಂಡು ನೀನು ವೇದಾಧ್ಯಯನ ಮಾಡು ಅಂತ ಹೇಳಿ ಹೇಳ್ತಾ ಇಲ್ಲ. ಏನಂತ ಹೇಳ್ತಾ ಇದ್ದಾನೆ ಭಗವಂತ ಅರ್ಜುನನಿಗೆ? ಎಲ್ಲಾ ಜ್ಞಾನವನ್ನ ಬೆಳೆಸ್ಕೊಂಡು, ಜ್ಞಾನ ಅನ್ನುವಂಥದ್ದು ಅದಕ್ಕೆ ಒಂದು ಪ್ರಾಮುಖ್ಯತೆ ಇದೆ, ಅದನ್ನ ತಿಳ್ಕೊಳ್ಳುವಂಥದ್ದು ಅತಿ ಮುಖ್ಯ. ತಿಳ್ಕೊ, ನಿನ್ನ ಸಂದೇಹಗಳೆಲ್ಲ ಹೋಗ್ಲಿ. ಹೋದ್ಮೇಲೆ ಏನ್ ಮಾಡು ಅಂತ ಹೇಳ್ತಾ ಇದ್ದಾನೆ, ನೀನೀಗ ಕಾರ್ಯ ರೂಪಕ್ಕೆ ತಗೊಂಡ್ಬರ್ಬೇಕು. ಜ್ಞಾನವನ್ನ ಬರೀ ತಿಳ್ಕೊಂಡ್ರೆ ಸಾಧು, ಅದನ್ನ ಜೀವನದಲ್ಲಿ ಕಾರ್ಯರೂಪಕ್ಕೆ ತರುವಂಥದ್ದು ಮುಖ್ಯ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ, ನೀನೀಗ ಎದ್ದು ಯುದ್ಧ ಮಾಡು, ಕಾರ್ಯ ಮಾಡು, ಕೆಲಸ ಮಾಡು ಅಂತಲೇ ಹೇಳ್ತಾ ಇದ್ದಾನೆ ಹೊರತು ಜ್ಞಾನವನ್ನ ಬೆಳೆಸ್ಕೊಂಡು ಸುಮ್ಮನೆ ನೀನು ಒಂದು ಕಡೆ ಕೂರು ಅಂತ ಹೇಳಿ ಹೇಳ್ತಾ ಇಲ್ಲ. ಓದು ಎಲ್ಲ ತಿಳ್ಕೊ, ಮತ್ತೆ ತಿಳ್ಕೊಂಡು ಆಯ್ತು ನಿನ್ಗೆ ಗೊತ್ತಿದೆ ಅಂತ ಹೇಳಿ ಸುಮ್ಮನಿರು ಅಂತ ಹೇಳ್ತಾ ಇಲ್ಲ. ಅದನ್ನ ನೀನು ಜೀವನದಲ್ಲಿ ಅಳವಡಿಸ್ಕೊಂಡು ಯುದ್ಧ ಮಾಡು ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅದೇ ರೀತಿ ಎಲ್ಲರಿಗೂ, ನಮಗೂ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ಈ ಒಂದು ದಿವ್ಯ ಜ್ಞಾನ ಭಗವದ್ಗೀತೆ ಯಾರನ್ನು ಕೂಡ ಸನ್ಯಾಸಿಯಾಗಿ ಅಂತ ಹೇಳೋದಿಲ್ಲ. ಅನೇಕ ಜನ ಹೇಳ್ತಾರೆ ಭಗವದ್ಗೀತೆ ಅಂತಂದ್ರೆ ಈ ವಯಸ್ಸಿಗೆ ಯಾಕಪ್ಪ ನಿನ್ಗೆ ಭಗವದ್ಗೀತೆ ಅಂತ ಬದ್ಧಾತ್ಮರು ಹೇಳುವಂಥದ್ದು ಕೇಳಿದಿರಲ್ವಾ? ಹರೇ ಕೃಷ್ಣ. ಅದೆಲ್ಲ ವಯಸ್ಸಾದ್ಮೇಲೆ ಸಾಯುವಂತ ಕಾಲದಲ್ಲಿ ಓದುವಂತ ಬುಕ್ಕು ಅಂತ. ಹೌದು ಮಾತಾಜಿ, ಕೇಳಿದೀನಿ. ಮತ್ತೆ ಗರುಡ ಪುರಾಣ ಈಗ ಓದ್ಬಾರ್ದು ಅಂತ ಹೇಳ್ತಾರಲ್ಲ ಮಾತಾಜಿ? ಅಂದ್ರೆ ಏನಂತ ಹೇಳ್ತಾರಂದ್ರೆ, ಸಾವಿನ ಬಗ್ಗೆ ಓದ್ಬೇಡಿ, ಸಾವಿನ ಬಗ್ಗೆ ಅಪಶಕುನ, ಅದ್ರ ಬಗ್ಗೆ ಮಾತಾಡ್ಬೇಡಿ ಅಂತ ಹೇಳ್ತಾರಲ್ವಾ ಮನೆಗಳಲ್ಲಿ. ಹೌದೌದು. ಆದ್ರೆ ಅದನ್ನೆಲ್ಲ ನಾವು ಓದ್ಬೇಕು, ತಿಳಿಬೇಕು, ಮತ್ತೆ ಅದಕ್ಕೆ ನಾವು
ಪ್ರಿಪೇರ್ ಆಗ್ಬೇಕು, ರೆಡಿ ಆಗ್ಬೇಕು. ಅದನ್ನ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಸಾವಿನಿಂದ ಯಾರಾದ್ರೂ ತಪ್ಪಿಸ್ಕೊಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಮಾತಾಜಿ. ಕಟು ಸತ್ಯ ಅದು, ದೊಡ್ಡ ಒಂದು ಕಟು ಸತ್ಯ. ಅದನ್ನ ನಾವು ಎದುರಿಸ್ಬೇಕು. ಅದಕ್ಕೆ ನಮ್ಮನ್ನ ನಾವು ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾವು ರೆಡಿ ಮಾಡ್ಕೋಬೇಕು ಅಂತಂದ್ರೆ ಹೇಗೆ ನಾವು ರೆಡಿ ಆಗೋದು ಅದನ್ನ ನಾವು ಆ, ಮೂಲಕ ಶಾಸ್ತ್ರದ ಮೂಲಕ ತಿಳ್ಕೋಬೇಕು. ಅದನ್ನೇ ಇಲ್ಲಿ ಭಗವದ್ಗೀತೆಯಲ್ಲೂ ಕೂಡ ಅದನ್ನೇ ಹೇಳ್ತಾನೆ ಭಗವಂತ. 8ನೇ ಅಧ್ಯಾಯದಲ್ಲಿ ಅಕ್ಷರ ಬ್ರಹ್ಮಯೋಗದಲ್ಲಿ ಸಾಯುವ ಕಲೆಯನ್ನ ಹೇಳ್ಕೊಡ್ತಾನೆ. ಆರ್ಟ್ ಆಫ್ ಲಿವಿಂಗ್ ಅಂತ ಕೇಳಿರ್ತೀರಿ. ಆರ್ಟ್ ಆಫ್ ಡೆತ್ ಅನ್ನ ಅಲ್ಲಿ ಹೇಳ್ಕೊಡ್ತಾರೆ. ಹೇಗೆ ನೀನು ಸಾಯ್ಬೇಕು, ಸಾಯುವಾಗ ನಿನ್ನ ಮನಸ್ಥಿತಿ ಹೇಗಿರ್ಬೇಕು, ಸತ್ತ ಮೇಲೆ ನೀನು ಎಲ್ಲಿಗೆ ಹೋಗ್ತೀಯಾ, ಅಲ್ಲಿಗೆ ಹೋಗ್ಬೇಕಂದ್ರೆ ನೀನ್ ಇಂತಹ ಒಂದು ಕರ್ಮಗಳನ್ನ ಮಾಡಿರ್ಬೇಕು. ಇಡೀ ಜೀವನ ನಿನ್ನ ಬದುಕು ಯಾವ ರೀತಿಯದಾಗಿದ್ರೆ ನೀನು ಅಂತಹ ಒಂದು ಸಾವನ್ನ ಪಡಿಲಿಕ್ಕೆ ಸಾಧ್ಯ. ಇದೆಲ್ಲವನ್ನು ಕೂಡ ಆ ಒಂದು 8ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಅರ್ಜುನನಿಗೆ ಯುದ್ಧ ಮಾಡುವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಜ್ಞಾನವನ್ನು ಬೆಳೆಸ್ಕೊಂಡು ಯುದ್ಧಕ್ಕೆ ರೆಡಿ ಆಗುವಂತ ಇಲ್ಲಿ ಅರ್ಜುನನಿಗೆ ಪ್ರೇರಣೆ ಕೊಡ್ತಾ ಇದ್ದಾನೆ ಭಗವಂತ. ಈ ಅಧ್ಯಾಯದಲ್ಲಿ ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಈ ಅಧ್ಯಾಯದಲ್ಲಿ ಉಪದೇಶಿಸಿರುವ ಯೋಗ ಪದ್ಧತಿಯನ್ನು ಸನಾತನ ಯೋಗ ಅಥವಾ ಜೀವಿಯ ಮಾಡುವ ನಿರಂತರ ಕಾರ್ಯಗಳು ಎಂದು ಕರೆಯುತ್ತಾರೆ. ಈ ಯೋಗದಲ್ಲಿ ಯಜ್ಞ ಕಾರ್ಯದ 2 ಭಾಗಗಳಿವೆ. ಮೊದಲನೆಯದು ಮನುಷ್ಯನ ಪ್ರಾಪಂಚಿಕ ಸಂಪತ್ತಿನ ಯಜ್ಞ, ಅಂದ್ರೆ ದ್ರವ್ಯ ಯಜ್ಞ. ಇನ್ನೊಂದು ಆತ್ಮಜ್ಞಾನವೆಂದು ಹೆಸರು, ಅಂದ್ರೆ ದಿವ್ಯ ಜ್ಞಾನ. ಈ ಒಂದು ಭಗವದ್ಗೀತೆ ಜ್ಞಾನ ಸ್ವಾಧ್ಯಾಯ ಯಜ್ಞ ಅಂತ ಕರೀತಾರೆ. ಅಧ್ಯಾತ್ಮ ಜ್ಞಾನಕ್ಕಾಗಿ ಮಾಡುವ ಯಜ್ಞವು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಕ್ರಿಯೆ. ಆತ್ಮಜ್ಞಾನಕ್ಕಾಗಿ ಮಾಡುವ ಯಜ್ಞವು ಆಧ್ಯಾತ್ಮಿಕ ಕ್ರಿಯೆ. ಮನುಷ್ಯನ ಸಂಪತ್ತಿನ ಯಜ್ಞವನ್ನು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಹೊಂದಿಸದಿದ್ದರೆ ಅಂತಹ ಯಜ್ಞವು ಪ್ರಾಪಂಚಿಕವೇ ಆಗುತ್ತದೆ. ಅಂದ್ರೆ ಯಾವಾಗ ನಾವು ದ್ರವ್ಯ ಯಜ್ಞವನ್ನ ಮಾಡ್ತೀವಿ, ಅದನ್ನ ದೇವತೆಗಳನ್ನ ಕುರಿತು ಮಾಡುವಂಥದ್ದು. ಅಲ್ಲಿ ಯಾವ್ದೋ ಒಂದು ಇಚ್ಛೆಗಳನ್ನ ಇಟ್ಕೊಂಡು ಎಂತದೋ ಒಂದು ದೋಷ ಇದೆ, ಈ ಒಂದು ಜ್ಯೋತಿಷ್ಯಗಳು ಹೇಳ್ತಾರೆ ಈ ಒಂದು ದೋಷ ಇದೆ, ಇಂಥ ಒಂದು ಕಂಟಕ ಇದೆ, ಅದಕ್ಕಾಗಿ ಈ ಒಂದು ಯಜ್ಞವನ್ನ ಮಾಡಿಸಿ ಅಂತ ಒಂದು ಮನಸ್ಥಿತಿಯಲ್ಲಿ ಮಾಡುವಂತ ಯಜ್ಞಗಳು ಅವೆಲ್ಲ ಕೂಡ ಪ್ರಾಪಂಚಿಕವಾದದ್ದು ಆಗುತ್ತೆ. ಆದ್ರೆ ಅದನ್ನ ನಾವು ವಾಸ್ತವದಲ್ಲಿ ಎಲ್ಲಾ ಯಜ್ಞಗಳ ಪುರುಷ, ದೇವೋತ್ತಮ ಪರಮಪುರುಷ ಅವನಿಗೆ ಸೇರುವಂತದ್ದು. ಆ ಒಂದು ಜ್ಞಾನವನ್ನು ಪಡ್ಕೊಂಡು ಅದನ್ನ ಮಾಡಿದ್ರೆ ಅದು ಆಧ್ಯಾತ್ಮಿಕವಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಆಧ್ಯಾತ್ಮಿಕ ಗುರಿದ ಅಥವಾ ಭಕ್ತಿಪೂರ್ವಕ ಸೇವೆಗಾಗಿ ತನ್ನ ಪ್ರಾಪಂಚಿಕ ಸ್ವತ್ತನ್ನು ಯಜ್ಞ ಮಾಡುವವನು ಪರಿಪೂರ್ಣ ಯಜ್ಞವನ್ನು ಮಾಡುತ್ತಾನೆ. ಆಧ್ಯಾತ್ಮಿಕ ಕಾರ್ಯಗಳ ವಿಷಯ ಹೇಳುವುದಾದರೆ ಇವು 2 ಬಗೆಗಳವು. ಮೊದಲನೆಯದು ತನ್ನ ಆತ್ಮವನ್ನು ಮತ್ತು ಸಹಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು. ಎರಡನೆಯದು ದೇವೋತ್ತಮ ಪರಮಪುರುಷನನ್ನು ಕುರಿತು ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಅಂದ್ರೆ ಈ ಆಧ್ಯಾತ್ಮಿಕ ಅನ್ನುವಂಥದ್ದು ಮೊದಲಿಗೆ ತನ್ನನ್ನ ತಾನು ತಿಳಿಬೇಕು, ನಂತರ ಭಗವಂತನನ್ನ ತಿಳಿಯುವಂಥದ್ದು. ಭಗವದ್ಗೀತೆಯಲ್ಲಿ ವಾಸ್ತವವಾಗಿ ಇರುವಂತೆ ಅದರ ಮಾರ್ಗವನ್ನು ಅನುಸರಿಸುವವನು ಆಧ್ಯಾತ್ಮಿಕ ಜ್ಞಾನದ ಈ 2 ಭಾಗಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಈ ಭಗವದ್ಗೀತೆಯಲ್ಲಿ ಭಗವಂತ ನಮಗೆ ತಿಳಿಸ್ಕೊಡುವಂಥದ್ದು ಆತ್ಮ, ಪರಮಾತ್ಮ, ಪ್ರಕೃತಿ, ಕರ್ಮ ಮತ್ತೆ ಕಾಲ, 5 ವಿಷಯಗಳನ್ನ ಹೇಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಳ್ಳುವಂಥದ್ದು ಮೊದಲ 6 ಅಧ್ಯಾಯದಲ್ಲಿ ಆತ್ಮದ ಬಗ್ಗೆ, ಜೀವಾತ್ಮನ ಬಗ್ಗೆ, ಮಧ್ಯದ 6 ಅಧ್ಯಾಯಗಳು ಭಗವಂತನ ಬಗ್ಗೆ, ಕೊನೆಯ 6 ಅಧ್ಯಾಯಗಳು ಪ್ರಕೃತಿಯ ಬಗ್ಗೆ. ಈ ವಿಚಾರಗಳನ್ನೇ ನಮಗೆ ತಿಳಿಸ್ಕೊಡುವಂಥದ್ದು. ಭಗವಂತನ ವಿಭಿನ್ನ ಅಂಶವಾಗಿ ಆತ್ಮದ ಪರಿಪೂರ್ಣ ಜ್ಞಾನವನ್ನು ಪಡೆಯುವುದು ಅವನಿಗೆ ಕಷ್ಟವಾಗುವುದಿಲ್ಲ. ಅಂತಹ ಅರಿವು ತುಂಬಾ ಉಪಯುಕ್ತವಾದದ್ದು, ಏಕೆಂದರೆ ಆತನು ಭಗವಂತನ ಆಧ್ಯಾತ್ಮಿಕ ಕಾರ್ಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ. ಈ ಅಧ್ಯಾಯದ ಪ್ರಾರಂಭದಲ್ಲಿ ಭಗವಂತನೇ ತನ್ನ ಆಧ್ಯಾತ್ಮಿಕ ಕಾರ್ಯಗಳನ್ನು ಚರ್ಚಿಸಿದ್ದಾನೆ. ಗೀತೆಯ ಉಪದೇಶವನ್ನು ಅರ್ಥ ಕೊಳ್ಳದವನು ಶ್ರದ್ಧಾಹೀನನು. ಭಗವಂತನು ಅವರಿಗೆ ನೀಡಿದ ಅಲ್ಪ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾನೆಂದು ಭಾವಿಸಬೇಕು. ಅಂದ್ರೆ ಮನುಷ್ಯ ಜನ್ಮ ಅಥತೋ ಬ್ರಹ್ಮ ಜಿಜ್ಞಾಸ, ಅಂದ್ರೆ ಮನುಷ್ಯ ಜನ್ಮ ಅನ್ನುವಂಥದ್ದು ದುರ್ಲಭ. ಅದು ಸಿಕ್ಕಿದಾಗ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತಂದ್ರೆ ಈ ಒಂದು ಜಿಜ್ಞಾಸೆ ಅನ್ನುವಂಥದ್ದು ಇರಬೇಕು, ಈ ಒಂದು ಕುತೂಹಲ ಇರಬೇಕು. ನಾನು ಯಾರು, ಯಾಕೆ ಈ ಕಷ್ಟಗಳು ಬರ್ತಾ ಇದೆ, ನಾನು ಎಲ್ಲಿಂದ ಬಂದಿದ್ದೀನಿ, ಯಾಕೆ ಈ ಒಂದು ಭವಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಇದೆಲ್ಲವನ್ನು ಕೂಡ ತಿಳ್ಕೊಂಡಿಲ್ಲ ಅಂತಂದ್ರೆ ಪ್ರಾಣಿಗೂ ನಮಗೂ ಹೆಚ್ಚಿನ ವ್ಯತ್ಯಾಸ ಇರುವುದಿಲ್ಲ. ಇಂತಹ ಉಪದೇಶವು ಲಭ್ಯವಿದ್ದರೂ ಭಗವಂತನ ನಿಜ ಸ್ವರೂಪವು ನಿತ್ಯ ಜ್ಞಾನಾನಂದಕರವಾದ ದೇವೋತ್ತಮ ಪರಮಪುರುಷನಿಂದ ಅರ್ಥ ಮಾಡಿಕೊಳ್ಳದಿರುವವನು ಮೂರ್ಖರಲ್ಲಿ ಮೂರ್ಖನು. ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಕ್ರಮಕ್ರಮವಾಗಿ ಸ್ವೀಕರಿಸಿ ಅಜ್ಞಾನವನ್ನು ಕಳೆದುಕೊಳ್ಳಬಹುದು. ದೇವತೆಗಳಿಗೆ ಮಾಡುವ ವಿವಿಧ ಯಜ್ಞಗಳು, ಬ್ರಹ್ಮನ್ಗೆ ಮಾಡುವ ಯಜ್ಞ, ಬ್ರಹ್ಮಚರ್ಯ ಯಜ್ಞ, ಕೌಟುಂಬಿಕ ಜೀವನದಲ್ಲಿ ಇಂದ್ರಿಯಗಳ ನಿಗ್ರಹ, ಹಠಯೋಗದ ಆಚರಣೆ, ತಪಸ್ಸಿನಲ್ಲಿ, ಐಹಿಕ ಸಂಪತ್ತನ್ನು ತ್ಯಜಿಸುವುದರಲ್ಲಿ, ವೇದಾಧ್ಯಯನದಲ್ಲಿ, ವರ್ಣಾಶ್ರಮ ಧರ್ಮದಲ್ಲಿ ನಿರತನಾದವರಲ್ಲಿ, ಇವೆಲ್ಲವುಗಳಲ್ಲಿ ಮಾಡುವ ಯಜ್ಞ, ಇಂತಹ ವಿವಿಧ ರೀತಿಯ ಯಜ್ಞಗಳು ಕೃಷ್ಣ ಪ್ರಜ್ಞೆಯನ್ನು ಎಚ್ಚರಿಸುತ್ತವೆ. ಇದೆಲ್ಲವೂ ಕೂಡ ಪ್ರಾರಂಭಿಕ ಹಂತಗಳು. ಇಷ್ಟೊಂದು ಯಜ್ಞಗಳ ಬಗ್ಗೆ ಏನೆಲ್ಲ ಹೇಳಿದ್ರು ಅದು ದೇವತೆಗಳನ್ನ ಕುರಿತು ಅಥವಾ ಬ್ರಹ್ಮಚರ್ಯ ಇರ್ಬೋದು, ಗೃಹಸ್ಥ ಇರ್ಬೋದು, ಇದೆಲ್ಲ ಕೂಡ ಆರಂಭಿಕ ಯಜ್ಞಗಳು. ಆದ್ರೆ ಅದು ಕೊನೆಗೊಳ್ಳುವಂಥದ್ದು ಕೃಷ್ಣ ಪ್ರಜ್ಞೆಯಲ್ಲಿ. ಅದು ಎಲ್ಲವೂ ಕೂಡ ಸೇರ್ಬೇಕು. ಕೃಷ್ಣ ಪ್ರಜ್ಞೆಗೆ ಅದು ತರೋದಕ್ಕೆ ಇರುವಂತಹ ಪ್ರಾರಂಭದ ಹಂತಗಳು. ಇವೆಲ್ಲಕ್ಕೂ ಯಜ್ಞ ಅಂತಾನೆ ಹೆಸರು. ಇವೆಲ್ಲಕ್ಕೂ ನಿಯಂತ್ರಿತ ಕರ್ಮವೇ ಆಧಾರ. ಇಲ್ಲಿ ಕರ್ಮ ಮಾಡ್ಬೇಕು ನಾವು. ಅದಕ್ಕೆ ಒಂದು ಯಜ್ಞ ಮಾಡ್ಬೇಕಂದ್ರೆ ಅದಕ್ಕೆ ನಿಯಂತ್ರಿತ ಕರ್ಮವನ್ನು ಕೂಡ ನಾವು ಮಾಡ್ಬೇಕು. ಆದರೆ ಎಲ್ಲ
ಕಾರ್ಯಗಳಲ್ಲಿ ಆತ್ಮ ಸಾಕ್ಷಾತ್ಕಾರವೇ ಮುಖ್ಯವಾದ ಅಂಶ. ಆ ಗುರಿಯನ್ನು ಅರಸುವವರೇ ಭಗವದ್ಗೀತೆಯ ನಿಜವಾದ ವಿದ್ಯಾರ್ಥಿ. ಆದರೆ ಕೃಷ್ಣನ ಅಧಿಕಾರದಲ್ಲಿ ಸಂಶಯ ಪಡುವವನು ಪತನ ಹೊಂದುತ್ತಾನೆ. ಭಗವಂತ ಕೃಷ್ಣನನ್ನೇ ಸ್ವೀಕಾರ ಮಾಡಿಲ್ಲ ಅಂದ್ರೆ ಅವನು ಹೇಳಿದ ಮಾತುಗಳಿಗೆ ಅವನ ಹತ್ರ ಏನೂ ಗೌರವ ಭಾವ ಇರುವುದಿಲ್ಲ. ಆಗ ಅವನು ಭಗವದ್ಗೀತೆಯನ್ನು ತಿಳ್ಕೊಳ್ಳುವುದಿಲ್ಲ. ಭಗವದ್ಗೀತೆಯನ್ನಾಗಲಿ ಬೇರೆ ಯಾವುದೇ ಧರ್ಮ ಗ್ರಂಥವನ್ನಾಗಲಿ ನಿಜವಾದ ಗುರುವಿನಿಂದ ಸೇವೆ ಮತ್ತು ಶರಣಾಗತಿಯ ಮನೋಧರ್ಮದಲ್ಲಿ ಕಲಿತುಕೊಳ್ಳಬೇಕು ಎಂದು ಸೂಚಿಸಲಾಗಿದೆ. ನಿಜವಾದ ಗುರು ಅನಾದಿ ಕಾಲದಿಂದ ಬಂದ ಗುರು ಶಿಷ್ಯ ಪರಂಪರೆಗೆ ಸೇರಿರುತ್ತಾನೆ. ಲಕ್ಷಾಂತರ ವರ್ಷಗಳ ಹಿಂದೆ ಸೂರ್ಯದೇವನಿಗೆ ಉಪದೇಶಿತವಾಗಿ ಅವನಿಂದ ಭೂಲೋಕಕ್ಕೆ ಬಂದಿರುವ ಭಗವದ್ಗೀತೆಯ ಉಪದೇಶದಿಂದ ನಿಜವಾದ ಗುರುವು ತಪ್ಪಿ ಹೋಗುವುದಿಲ್ಲ. ಆದುದರಿಂದ ಗೀತೆಯಲ್ಲೇ ಅಭಿವ್ಯಕ್ತವಾಗಿರುವಂತೆ ಭಗವದ್ಗೀತೆಯ ಮಾರ್ಗವನ್ನು ಅನುಸರಿಸಬೇಕು. ಸ್ವಾರ್ಥ ಆಕಾಂಕ್ಷೆಗಳಿಂದ ಇತರರನ್ನು ಸರಿಯಾದ ದಾರಿಯಿಂದ ತಪ್ಪಿಸುವವರ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನಿಶ್ಚಯವಾಗಿಯೂ ಭಗವಂತನೇ ಪರಮ ಪುರುಷ, ಅವನ ಕಾರ್ಯಗಳು ಆಧ್ಯಾತ್ಮಿಕವಾದವು. ಇದನ್ನು ಅರ್ಥ ಮಾಡಿಕೊಂಡ ಮನುಷ್ಯನು ಭಗವದ್ಗೀತೆಯ ಅಧ್ಯಯನದ ಪ್ರಾರಂಭದಿಂದಲೂ ಮುಕ್ತನಾದವನು. ಇಲ್ಲಿಗೆ ದಿವ್ಯಜ್ಞಾನ ಎನ್ನುವಂತಹ 4ನೇ ಅಧ್ಯಾಯ ಭಾವಾರ್ಥ ಮುಗಿತಾ ಇದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಈ ಸಾರಾಂಶ ಅಂತಂದ್ರೆ, ಈ ದಿವ್ಯ ಜ್ಞಾನ ಅನ್ನುವಂಥದ್ದು, ಭಗವದ್ಗೀತೆ ಅನ್ನುವಂಥದ್ದು ನಮಗೆ ತಿಳಿಸ್ಕೊಡುವಂಥದ್ದು ಆತ್ಮದ ಜ್ಞಾನ, ಪರಮಾತ್ಮನ ಜ್ಞಾನ ಮತ್ತೆ ಅವನ ಜೊತೆ ನಮಗಿರುವಂತಹ ಸಂಬಂಧ. ಇಲ್ಲಿ ಎಲ್ಲಕ್ಕಿಂತ ಪ್ರಮುಖವಾದದ್ದು ದೇವೋತ್ತಮ ಪರಮಪುರುಷ ಕೃಷ್ಣ ಅನ್ನುವಂಥದ್ದನ್ನ ನಾವು ಸ್ವೀಕಾರ ಮಾಡಿಲ್ಲ ಅಂದ್ರೆ, ಯಾಕೆ ಅಂತಂದ್ರೆ ಇಲ್ಲಿ ಇಡೀ ಭಗವದ್ಗೀತೆನ ಹೇಳ್ತಾ ಇರುವಂತದ್ದು ಯಾರು? ಹರೇ ಕೃಷ್ಣ. ಭಗವದ್ಗೀತೆನ ಯಾರು ಹೇಳ್ತಾ ಇದ್ದಾರೆ? ಕೃಷ್ಣ ಹೇಳ್ತಾ ಇರೋದಲ್ವಾ ಮಾತಾಜಿ? ಸ್ವತಃ ಕೃಷ್ಣನೇ ಹೇಳ್ತಾ ಇದ್ದಾನೆ. ಅವನ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತಂದ್ರೆ ಅವನ ಹೇಳಿದ ಮಾತುಗಳಲ್ಲಿ ನಂಬಿಕೆ ಇರುತ್ತಾ? ಇರುತ್ತೆ ಮಾತಾಜಿ. ಅವ್ರ ಮೇಲೆ ನಂಬಿಕೆ ಇದ್ರೆ ಮಾತ್ರ ಅವ್ರು ಹೇಳುವ ಮಾತ್ರ ನಂಬಿಕೆ ಇರುತ್ತೆ. ಹಾಗೆ ನಮ್ಗೆ ಹೇಳ್ತಾ ಇರುವಂತ ವ್ಯಕ್ತಿ ಯಾರು ಅಂತ ನಾವು ಫಸ್ಟ್ ಅದನ್ನ ಏನಂತ ಹೇಳ್ತಾರೆ, ಅದರಲ್ಲಿ ದೃಢವಾದ ಒಂದು ಮನಸ್ಸಿನ ಒಂದು ನೆಲೆಗೆ ನಾವು ಬರಬೇಕು. ಅಂದ್ರೆ ದೇವೋತ್ತಮ ಪರಮಪುರುಷ ಸ್ವತಃ ಕೃಷ್ಣ ಭಗವಂತ ಹೇಳ್ತಾ ಇರುವಂತಹ ವಿಚಾರಗಳು, ಅದನ್ನ ನಾವು ಆ ಒಂದು ನಿಟ್ಟಿನಲ್ಲಿ ಅದನ್ನ ಸ್ವೀಕಾರ ಮಾಡಿಲ್ಲ ಅಂತಂದ್ರೆ ಇಡೀ ಭಗವದ್ಗೀತೆಯ ಒಂದು ಅರ್ಥವನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಜ್ಞಾನ ಅನ್ನುವಂಥದ್ದು ಅದು ಸರಿಯಾದ ಪರಂಪರೆಯಲ್ಲಿ ಬಂದ್ರೆ, ಅಂದ್ರೆ ಸರಿಯಾದ ಗುರುವಿನ ಮೂಲಕ ಅದನ್ನ ನಾವು ತಿಳಿಬೇಕು. ಸರಿಯಾದ ಗುರು ನಾವು ಆರಿಸ್ಕೋಬೇಕು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಅನೇಕ ಜನ ಗುರುಗಳು ಸಿಗ್ತಾರೆ, ದಾರಿ ತಪ್ಪಿಸುವಂತಹ ಅನೇಕ ಜನ ಇರ್ತಾರೆ. ಅಂತವರ ಕೈ ಹಿಡಿದ್ರೆ ಹೇಗಿರುತ್ತೆ ಅಂತ ಹೇಳ್ತಾರೆ ಅಂದ್ರೆ, ಆಚಾರ್ಯರು ಅಂದ್ರೆ ಪ್ರಭುಪಾದರು ಒಬ್ಬ ಕುರುಡ ಇನ್ನೊಬ್ಬ ಕುರುಡನನ್ನು ಅನುಸರಿಸಿದ ಹಾಗೆ ಆಗುತ್ತೆ ಅಂತೀರಾ. ಸರಿಯಾದ ಒಂದು ಗುರು ನಮ್ಮ ಒಂದು ಬದುಕಿನಲ್ಲಿ ಸಿಕ್ಕಾಗ ಅವರ ಮಾರ್ಗದರ್ಶನದಲ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ಬರೀ ಓದುವಂತದ್ದಲ್ಲ, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕು. ಮಾಡಿಲ್ಲ ಅಂತಂದ್ರೆ ಜ್ಞಾನ ಅದು ಬರಿಯ ಏನಂತ ಹೇಳ್ತಾರೆ, ಪುಸ್ತಕದ ಜ್ಞಾನವಾಗಿ ಮಾತ್ರ ಉಳಿದು ಬಿಡುತ್ತೆ. ಇಲ್ಲಿಗೆ ಈ ಒಂದು ಅಧ್ಯಾಯ ಮುಗ್ದಿದೆ. ಈಗ ಶಕುಂತಲಾ ಮಾತಾಜಿ ಮುಂದುವರಿಸ್ತಾ ಇದ್ದಾರೆ. ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಶಕುಂತಲಾ ಮಾತಾಜಿ ಹೋಸ್ಟ್ ಮಾಡ್ಲಾ? ಮಾಡಿ ಮಾತಾಜಿ. ಎಷ್ಟು ಶ್ಲೋಕ ಆಗ್ತದೋ ಗೊತ್ತಿಲ್ಲ. ಮಾಡಿದ್ದೀನಲ್ಲ ಮಾತಾಜಿ? ಆಗಿದೆ ಮಾತಾಜಿ. ಹಾ ಮಾತಾಜಿ. ಇದು ಹೋಗಿಲ್ಲ ಅಂತ ಮಿನಿಮೈಸ್ ಮಾಡಿ. ಮಾತಾಜಿ ನಾನು ಮಿನಿಮೈಸ್ ಮಾಡಿದ್ ಕಾಣ್ತಾ ಇಲ್ಲ, ನಾನು ಬ್ಯಾಕ್ ಹೋಗಿ ಬರ್ಬೇಕಾ? ಏನ್ ಮಾತಾಜಿ? ಬ್ಯಾಕ್ ಹೋಗಿ ಬರ್ಬೇಕಾ ಅಂತ. ಬ್ಯಾಕ್ ಅಂದ್ರೆ ಮಾತಾಜಿ ಮಿನಿಮೈಸ್ ಮಾಡಿಟ್ಟದ್ದು ಕಾಣ್ತಾ ಇಲ್ಲ. ಶೇರ್ ಮಾಡಿದ ಮಾತಾಜಿ? ಅದು ಸ್ಕ್ರೀನ ಮಾತಾಜಿ? ಹೌದು. ಹಾ ಮಾತಾಜಿ, ಇನ್ನೊಂದ್ಸತಿ ಹೋಗಿ ಬನ್ನಿ ಮಾತಾಜಿ. ಲೀವ್ ಆಗ್ಬೇಕಾ? ಇಲ್ಲ ಮಾತಾಜಿ, ನೀವು ಫೋನಿಂದ ಮಾಡ್ತಾ ಇದ್ದೀರಾ ಮಾತಾಜಿ? ಇಲ್ಲ, ಲ್ಯಾಪ್ಟಾಪ್ ಅಲ್ಲಿ. ಇಲ್ಲ, ಲೀವ್ ಆಗ್ಬೇಡಿ ಮಾತಾಜಿ, ನೀವು ಅಲ್ಲಿಗೆ ಹೋಗಿ ಡೈರೆಕ್ಟ್ ಆಗಿ. ಬ್ಯಾಕ್ ಹೋಗುದು ಹೇಗೆ? ಮಾತಾಜಿ ಇಲ್ಲಿ ಕೆಳಗಡೆ ಲೋಗೋಸ್ ತೋರಿಸ್ತಾ ಇರುತ್ತಲ್ವಾ, ಅಲ್ಲಿ ನೋಡಿ. ಹಾ, ಅಲ್ಲಿ ಝೂಮ್ ಬಿಟ್ಟು ಬೇರೆ ಯಾವ್ದೆಲ್ಲ ಲೋಗೋಗಳಿದೆ ಅದನ್ನ ಕ್ಲಿಕ್ ಮಾಡಿ.
ಏನೇನೋ ಇದೆ ರೆಕಾರ್ಡ್. ಮೋರ್ ಇದೆ, ಮೋರಿಗೆ ಹೋದ್ರೆ ಸರಿ, ಲಾಗೌಟ್ ಮಾಡಿ ನೋಡಿ ಮಾತಾಜಿ. ನಾನು ಇರ್ತೇನೆ. ಇರಿ, ಒಂದ್ ನಿಮಿಷ. ಹೋಸ್ಟ್ ಇದ್ದೀರಾ? ನನ್ನ ಹೋಸ್ಟ್ ಮಾಡ್ಬಿಟ್ಟು ಆಮೇಲೆ ಮಾಡಿ. ಆಯ್ತಲ್ಲ? ಇಲ್ಲ ಇಲ್ಲ ಮಾತಾಜಿ, ನೀವೇ ಇದ್ದೀರಾ. ಆಗ್ತಾ ಇಲ್ಲಲ್ಲ ಅದು. ಆಗ್ತಿಲ್ಲ ಮಾತಾಜಿ. ತ್ರೀ ಡಾಟ್ಸ್ ತೋರಿಸ್ತಲ್ವಾ ಮಾತಾಜಿ? ತೋರಿಸ್ತಾ ಇದೆ, ಅದಕ್ಕೆ ಹೋದ್ರೆ ಹಾ, ಮೇಕ್ ಹೋಸ್ಟಿಗೆ ಹೋದ್ರೆ ಆಗ್ತಾ ಇಲ್ಲ ಅದು. ಚೇಂಜ್ ಆಗ್ತಾ ಇಲ್ಲ. ಓಕೆ ಮಾತಾಜಿ. ಈಗ ನಿಮ್ಗೆ ಏನ್ ಬೇಕಿತ್ತು ಹೇಳಿ ಮಾತಾಜಿ. ಭಾಗವತ ಬೇಕಿತ್ತ? ಅದು ಸ್ಲೈಡ್ ಅಂದ್ರೆ ಹೌದೌದು. ಒಂದ್ ನಿಮಿಷ, ನಾನು ಶೇರ್ ಮಾಡ್ತೀನಿ ತಾಳಿ ಮಾತಾಜಿ. ಶೇರ್ ಮಾಡೋದಕ್ಕೂ ಅದು ಅಲೋ ಮಾಡ್ತಿಲ್ಲ. ನನ್ನ ಹೋಸ್ಟ್ ಮಾಡಕ್ ಬಿಡ್ತಾ ಇದೆಯಾ ಮಾತಾಜಿ? ಎಂತದು? ರಿಕ್ವೆಸ್ಟ್ ಟು ಅಲೋ ಮಲ್ಟಿಪಲ್ ಪ್ರೆಸೆಂಟೇಷನ್. ಮಲ್ಟಿಪಲ್ ಪ್ರೆಸೆಂಟ್ ಯಾರು ಕೇಳ್ತಿದ್ದಾರೆ ಇಲ್ಲಿ? ಮಾತಾಜಿ, ಓಕೆ ಕೊಡಿ. ಬ್ಯಾಕ್ ಜಾಬ್. ಬ್ಯಾಗ್ तुले कायच दावले? ಸ್ಕ್ರೀನ್ ಅಂತ ಸಗ ಇದು ಇದನ್ನೇ ಅಧ್ಯಾಯ. ಕಾಣಿಸ್ತದೆ ಮಾತಾಜಿ. ಒಂದ್ ನಿಮಿಷ. काल काल करून करता का? ಹಾ ಮಾತಾಜಿ, ಕಾಣ್ತಿದೆ. ಡ್ಯಾನ್ಸ್ ನಮಗೆ ಸ್ಕ್ರೀನ್ ಅಂತ ದಿಸ್ತಸ ಡ್ಯಾನ್ಸ್ ಪ್ರೆಸೆಂಟ್ ಕಾಣ್ತದಲ್ಲ? ಕಾಣಿಸ್ತಿದೆ ಮಾತಾಜಿ, ಕಾಣಿಸ್ತಿದೆ. ಬಟ್ ದಕ್ಕಲ ಇಲ್ಲ, ಸ್ವಲ್ಪ ದೊಡ್ಡದು ಮಾಡಿ. ಇಲ್ಲಿ ಹೋಗ್ಬೇಕಾದ್ರೆ PDF ಈಗ ಕಾಣಿಸ್ತದಲ್ಲ? ಹಾ ಹಾ ಮಾತಾಜಿ, ಕಾಣಿಸ್ತದೆ ಕಾಣ್ತಿದೆ. ಮಾತಾಜಿ. ಹರೇ ಕೃಷ್ಣ. ಯಾರಾದ್ರೂ ಒಬ್ರು ಇಂಜಿನಿಯರ್ ಬೇಕು, ಇಲ್ಲಾದ್ರೆ ಕಷ್ಟ ಅಲ್ಲ ಮಾತಾಜಿ? ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಮಾತಾಜಿ ಕ್ಲಾಸ್ ಮುಗೀತು. ನನಗೆ ಇನ್ನು ಸ್ವಲ್ಪ ಸಮಯ ಸಿಗ್ತದೆ, ಎಷ್ಟು ಮಾಡ್ತೇನೋ ಗೊತ್ತಿಲ್ಲ. ನಿಮ್ಗೆ ಹರೇ 4ನೇ ಕೃಷ್ಣ ಮಾತಾಜಿ. ಅಧ್ಯಾಯ. ಹರೇ ಕೃಷ್ಣ. ಈಗ ಮಾತಾಜಿ 4ನೇ ಅಧ್ಯಾಯದಲ್ಲಿ ನಿಮ್ಗೆ ಕೊನೆಯದಲ್ಲಿ ಹೇಳಿದ್ರು, ಜ್ಞಾನವನ್ನು ನಾವು ಏನ್ ಮಾಡ್ಬೇಕು? ಜ್ಞಾನವೆಂಬ ಕತ್ತಿಯಿಂದ ಸಂದೇಹಗಳನ್ನು ಕತ್ತರಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅಜ್ಞಾನ ಅನ್ನುವ ಕತ್ಲನ್ನು ಅದರಿಂದ ಹೋಗ್ಲಾಡಿಸ್ಬೇಕು. ಆ ಜ್ಞಾನವೆಂಬ ಬೆಳಕಿನಿಂದ ಅಜ್ಞಾನವೆಂಬ ಕತ್ತಲೆಯನ್ನು ನಾವು ಹೋಗ್ಲಾಡಿಸ್ಬೇಕು. ಮತ್ತೆ ಯೋಗದಿಂದ ಯುದ್ಧ ಮಾಡುವ ಅಂತ ಈ 2 ವಿಷಯವನ್ನು ಭಗವಂತ ಅರ್ಜುನನಿಗೆ ಕೊನೆಯದಾಗಿ ಹೇಳ್ತಾನೆ. ಆಗ ಅವನಿಗೆ ಸ್ವಲ್ಪ ಗೊಂದಲ ಆಗ್ತದೆ, ನಾನು ಏನ್ ಮಾಡ್ಬೇಕು ಇವು 2ರಲ್ಲಿ ಅಂತ ಹೇಳ್ಕೊಂಡು ಅವನಿಗೆ ಸ್ವಲ್ಪ ಈ ಗೊಂದಲ ಆಗ್ತದೆ. ಅದಕ್ಕೆ ಈ ಅಧ್ಯಾಯದಲ್ಲಿ ಅವನದಕ್ಕೆ ಉತ್ತರವನ್ನು ಕೊಡ್ತಾನೆ. ನಮ್ಮ ಈ ಅಧ್ಯಾಯದ ಹೆಸರು ಕರ್ಮಯೋಗ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡುವಂತಹದ್ದು, ಕರ್ಮ ಸನ್ಯಾಸ ಯೋಗ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಈಗ 1ನೇ ಶ್ಲೋಕವನ್ನು ನೋಡುವ. ಇದರಲ್ಲಿ 29 ಶ್ಲೋಕಗಳಿವೆ. 29 ಮೊದ್ಲಿಗೆ ಭಗವಂತ ಏನ್ ಮಾಡ್ತಾನೆ? ಮೊದಲಿನ ಭಾಗದಲ್ಲಿ ಅರ್ಜುನನ ಪ್ರಶ್ನೆ ಇರ್ತದೆ. ಆಮೇಲೆ 2ನೇ ಭಾಗದಲ್ಲಿ ಭಗವಂತ ಅದಕ್ಕೆ ಉತ್ತರ ಕೊಡ್ತಾನೆ. ಆಮೇಲೆ 3ನೇ ಭಾಗದಲ್ಲಿ ನಿಷ್ಕಾಮ ಕರ್ಮದ ಬಗ್ಗೆ ತಿಳಿಸಿಕೊಡ್ತಾನೆ. 3ನೇ ಭಾಗದಲ್ಲಿ ನಿಷ್ಕಾಮ ಕರ್ಮ ಹೇಗೆ ಮಾಡುವಂತಹದ್ದು, ಆಮೇಲೆ ಆ ಕರ್ಮ ಫಲ ಹೇಗೆ ತ್ಯಾಗ ಮಾಡುವಂತಹದ್ದು, ಇದನ್ನೆಲ್ಲ ಹೇಳಿಕೊಡ್ತಾನೆ. ಆಮೇಲೆ 4ನೇ ಭಾಗದಲ್ಲಿ
ಅವನು ಹೇಗೆ ನಾವು ಧ್ಯಾನ ಮಾಡ್ತಾ ಭಗವದ್ಧಾಮಕ್ಕೆ ನಾವು ಹಿಂದಿರುಗಿ ಹೋಗುವಂತದ್ದು ಇದನ್ನು 29 ಶ್ಲೋಕಗಳಲ್ಲಿ ಅವನು ತಿಳಿಸಿಕೊಡ್ತಾನೆ. ಈಗ ನಾವು 1ನೇ ಶ್ಲೋಕವನ್ನು ನೋಡ್ತೀವಿ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಶ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅನುವಾದ ಓದಿ ಪ್ರಭುಜಿ, ಯಾರಾದ್ರೂ 1 ನಿಮಿಷ ಮೇಲೆ ಮಾಡ್ತೀನಿ, ಓದಿ. ಓದ್ತೀರಾ ಯಾರಾದ್ರೂ? ಅರ್ಜುನನು ಹೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೆ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೆ. ಇದರ ಎರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಅವನಿಗೆ ಗೊಂದಲ ಆಗ್ತದೆ, ನಾನು ಏನ್ ಮಾಡ್ಬೇಕು ಅಂತ. ಅವನಿಗೆ ಕರ್ಮವನ್ನು ಬಿಡಬೇಕು ಅಂತ ಹೇಳ್ತಾನೆ. ಕರ್ಮ ಬಿಡಬೇಕು ಅಂತ ಹೇಳಿದ್ರೆ ಕರ್ಮವನ್ನು ಬಿಟ್ರೆ ಏನಾಗ್ತದೆ? ಕರ್ಮವನ್ನು ಬಿಡಬಾರ್ದು ಅಲ್ವಾ? ಕರ್ಮವನ್ನು ನಾವು ಮಾಡ್ಲೇಬೇಕಾಗ್ತದೆ. ಆಮೇಲೆ ಕರ್ಮವನ್ನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳ್ತೀಯಾ ಅಂತ ಹೇಳ್ತಾನೆ. ಅವನಿಗೆ ಸ್ವಲ್ಪ ಗೊಂದಲ ಆಗ್ತದೆ, ಇದು ಏನ್ ಮಾಡುವಂತಹದ್ದು ಅಂತ ಹೇಳಿ. ಕರ್ಮವನ್ನು ಅಲ್ಲಿ ನಾವು ಬಿಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಭಗವದ್ಗೀತೆ ಏನ್ ಹೇಳ್ತಾರೆ ಭಾವಾರ್ಥದಲ್ಲಿ, 5ನೇ ಅಧ್ಯಾಯದಲ್ಲಿ ಭಗವಂತ ಭಕ್ತಿ ಸೇವೆಯು ಒಣ ಊಹಾತ್ಮಕ ಚಿಂತನೆಗಿಂತ ಉತ್ತಮ ಎಂದು ಹೇಳುತ್ತಾರೆ. ಭಕ್ತಿ ಸೇವೆ ತುಂಬಾ ಒಳ್ಳೇದು. ನಾವೇನೇನೋ ಮಾಡುವಂತಹದ್ದು, ಯೋಚನೆ ಮಾಡುವಂತಹದ್ದು ಅದು ಸರಿಯಲ್ಲ. ಊಹಾತ್ಮಕ ಚಿಂತನೆ ಉತ್ತಮ ಅಲ್ಲ, ಭಕ್ತಿ ಸೇವೆ ಉತ್ತಮ. ಯಾಕಂದ್ರೆ ಈ ಭಕ್ತಿ ಸೇವೆ ನಮ್ಮನ್ನು ಆತ್ಮ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ, ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ. ಆದ್ರಿಂದ ಅದು ನಮ್ಮನ್ನು ಕರ್ಮ ಬಂಧನದಿಂದ ಬಿಡುಗಡೆ ಮಾಡ್ತದೆ ಅಂತ ಹೇಳ್ತಾರೆ. 2ನೇ ಅಧ್ಯಾಯದಲ್ಲಿ ನಮ್ಗೆ ಆತ್ಮದ ಸ್ವರೂಪವನ್ನು ಮತ್ತು ಭೌತಿಕ ಶರೀರದಲ್ಲಿ ಅದು ಬಂಧಿತವಾಗಿರುವುದನ್ನು ಕುರಿತು ಪ್ರಾಥಮಿಕವಾದ ಸಂಗತಿಗಳನ್ನು ವಿವರಿಸಲಾಯಿತು. ನಮ್ಗೆ 2ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾನೆ ಭಗವಂತ? ಅರ್ಜುನ ಯುದ್ಧ ಮಾಡುದಿಲ್ಲ ಅಂತ ಹೇಳುವಾಗ ಅಲ್ಲಿ ನಮ್ಗೆ ಒಂದು ಆತ್ಮದ ಜ್ಞಾನವನ್ನು ಕೊಡ್ತಾನೆ. ಆಮೇಲೆ ಬುದ್ಧಿಯೋಗ ಅಥವಾ ಭಕ್ತಿ ಸೇವೆಯ ಮೂಲಕ ಈ ಭೌತಿಕ ಸೆರೆಯಿಂದ ಬಿಡುಗಡೆ ಹೊಂದುವುದು ಹೇಗೆ ಅಂತ ವಿವರಿಸಿಕೊಡ್ತಾನೆ. ಭಕ್ತಿ ಸೇವೆ ಮಾಡ್ತಾ ಮಾಡ್ತಾ ನಾವು ಹೇಗೆ ಮುಂದೆ ಹೋಗ್ಬೇಕು ಅನ್ನೋದನ್ನು. ಆಮೇಲೆ 3ನೇ ಅಧ್ಯಾಯದಲ್ಲಿ ನಮ್ಗೆ ಕರ್ಮಯೋಗದ ಬಗ್ಗೆ ಅಲ್ವಾ, ಅಲ್ಲಿ ಯಾವ ತರ ಕರ್ಮ ಮಾಡ್ಬೇಕು, ಒಳ್ಳೆ ಕರ್ಮ ಯಾವುದು, ಕೆಟ್ಟ ಕರ್ಮ ಯಾವುದು, ಅದನ್ನೆಲ್ಲ ನಮ್ಗೆ ಅಲ್ಲಿ 3ನೇ ಅಧ್ಯಾಯದಲ್ಲಿ ಜ್ಞಾನದ ನೆಲೆಗೆ ಏರಿದವರು ಯಾವ ಕರ್ತವ್ಯಗಳನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಹೀಗೆ ಎಲ್ಲವನ್ನು ವಿವರಿಸ್ತಾ ಬರ್ತಾನೆ. 4ನೇ ಅಧ್ಯಾಯದಲ್ಲಿ ಈಗ ನಿಮ್ಗೆ ಯಜ್ಞ ರೂಪದ ಎಲ್ಲ ಕರ್ಮವು ಜ್ಞಾನದಲ್ಲಿ ಕೊನೆಗೊಳ್ಳುತ್ತದೆ ಅಂತ ಹೇಳ್ತಾನೆ. ತುಂಬಾ ಯಜ್ಞಗಳನ್ನು ನೋಡಿದ್ರಿ ನೀವಲ್ಲಿ. ಈಗ ಆ ಎಲ್ಲ ಯಜ್ಞಗಳು ಕೊನೆಯದಾಗಿ ಜ್ಞಾನ ರೂಪದಲ್ಲಿ ಕೊನೆಗೊಳ್ಳುತ್ತವೆ, ಮತ್ತೆ ಎಲ್ಲವೂ ಭಗವಂತನಿಗೆ ಅರ್ಪಿತವಾಗ್ತದೆ ಎಂದು ಭಗವಂತನು ಅರ್ಜುನನಿಗೆ ಹೇಳ್ತಾನೆ. ಆದ್ರೆ 4ನೇ ಅಧ್ಯಾಯದ ಅಂತ್ಯದಲ್ಲಿ ಭಗವಂತನು ಅರ್ಜುನನಿಗೆ ಪರಿಪೂರ್ಣ ಜ್ಞಾನದಲ್ಲಿ ನೆಲೆಗೊಂಡಿದ್ದು ಜಾಗೃತನಾಗಿ ಯುದ್ಧ ಮಾಡ್ಬೇಕಂತ ಹೇಳ್ತಾನೆ. ನೀನು ಜ್ಞಾನದ ನೆಲೆಯಲ್ಲಿ ಇರ್ಬೇಕು ಮತ್ತೆ ಯುದ್ಧ ಮಾಡ್ಬೇಕು ಅಂತ ಹೇಳ್ತಾನೆ. ಅದು ಎರಡನ್ನು ಏಕಕಾಲದಲ್ಲಿ ಹೇಗೆ ಮಾಡುವಂತಹದ್ದು ಅನ್ನೋದು ಅರ್ಜುನನ ಗೊಂದಲ. ಹೀಗೆ ಕೃಷ್ಣನು ಏಕಕಾಲದಲ್ಲಿ ಭಕ್ತಿಪೂರ್ವಕವಾದ ಕರ್ಮದ ಮಹತ್ವವನ್ನು ಮತ್ತು ಜ್ಞಾನದ ನೆಲೆಯಲ್ಲಿ ಕರ್ಮವನ್ನು ಆಚರಿಸದೇ ಇರುವವರ ಮಹತ್ವವನ್ನು ಒತ್ತಿ ಹೇಳ್ತಾರೆ. ಜ್ಞಾನ ಪಡ್ಕೊಂಡಿರ್ತಾರೆ, ಆದ್ರೆ ಅವರು ಕರ್ಮವನ್ನು ಮಾಡೋದಿಲ್ಲ. ಭಕ್ತಿಪೂರ್ವಕ ಕರ್ಮ ಮಾಡೋದ್ರ ಮಹತ್ವ ಏನು, ಆ ಜ್ಞಾನ ಪಡ್ಕೊಂಡು ಕರ್ಮ ಮಾಡದಿರುವವರ ಒಂದು ಅವ್ರಿಗೆ ಏನು ಫಲ ಸಿಗ್ತದೆ ಅದರ ಬಗ್ಗೆ ಇಲ್ಲಿ ಒತ್ತಿ ಒತ್ತಿ ಭಗವಂತ ಹೇಳಿಕೊಡ್ತಾನೆ. ಕೃಷ್ಣನ ಈ ಮಾತುಗಳಿಂದ ಅರ್ಜುನನು ಗಲಿಬಿಲಿಗೊಂಡದ್ದಲ್ಲದೆ ಅವನ ಸಂಕಲ್ಪ ಶಕ್ತಿಯೇ ಗೊಂದಲಕ್ಕೀಡಾಯಿತು. ಅವನಿಗೆ ಏನ್ ಮಾಡ್ಬೇಕು, ನಾನು ಇದ್ರಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ. ಅಂದ್ರೆ ಕರ್ಮವನ್ನೇ ಬಿಟ್ಟು ನಾನು ಕಾಡಿಗೆ ಹೋಗಿ ಸನ್ಯಾಸ ತಗೊಳ್ಬೇಕಾ ಅಥವಾ ನನ್ನ ಕರ್ತವ್ಯವಾದ ಯುದ್ಧ ಮಾಡ್ಬೇಕಾ ಅಂತ ಹೇಳ್ತಾನೆ. ಅಂದ್ರೆ ಧರ್ಮವನ್ನು ನಾವು ಬಿಡಬಾರ್ದು, ಕರ್ತವ್ಯವನ್ನು ಬಿಡಬಾರ್ದು. ಬಿಟ್ರೆ ಅಲ್ಲಿ ಪಾಪ ಬರ್ತದೆ ಅಲ್ವಾ. ಮತ್ತೆ ಇವನು ಈಗ ಇಲ್ಲಿ ಹೇಳ್ತಾನೆ, ನೀನು ಕರ್ಮವನ್ನು ಮಾಡ್ಬೇಕು, ಯುದ್ಧವನ್ನು ಮಾಡ್ಬೇಕು ಹೇಳ್ತಾನೆ. ಏಕಕಾಲದಲ್ಲಿ ಹೇಗೆ ನಾನು ಅದನ್ನು ಮಾಡುವಂತಹದ್ದು. ಆಮೇಲೆ ನೆಕ್ಸ್ಟ್ ಅವನೇನು ಹೇಳ್ತಾನೆ, ಜ್ಞಾನಪೂರ್ವಕವಾದ ತ್ಯಾಗವೆಂದ್ರೆ ಎಲ್ಲಾ ಕಾರ್ಯ ಚಟುವಟಿಕೆಗಳನ್ನು ನಿಲ್ಲಿಸಿ ಬಿಡುವುದು ಹೇಳ್ತಾರೆ. ಜ್ಞಾನಪೂರ್ವಕವಾದ ತ್ಯಾಗ ಅಂತ ಹೇಳಿದ್ರೆ ಯಾವುದು? ಎಲ್ಲ ನಮ್ಮ ಕಾರ್ಯಗಳನ್ನು, ಭೌತಿಕ ಕಾರ್ಯಗಳನ್ನು ನಾವು ನಿಲ್ಲಿಸಿ ಬಿಡಬೇಕು. ಆಮೇಲೆ ಆಧ್ಯಾತ್ಮಿಕವಾದ ಭಕ್ತಿ ಸೇವಾ ಕಾರ್ಯಗಳನ್ನು ನಾವು ನಿಲ್ಲಿಸ್ಲಿಕ್ಕೆ ಇಲ್ಲ, ಅದನ್ನು ನಾವು ಮಾಡ್ಬೇಕು ಅಂತ ಹೇಳ್ತಾರೆ. ಏಕೆಂದ್ರೆ ಕರ್ಮ ಮತ್ತು ಸನ್ಯಾಸಗಳು ಒಂದಕ್ಕೊಂದು ಹೊಂದೋದಿಲ್ಲ. ಕರ್ಮ ನಾವು ಮಾಡ್ಬೇಕು, ಆದ್ರೆ ನಾವು ಭೌತಿಕ ಕರ್ಮಗಳನ್ನು ಬಿಟ್ಟು ಭಕ್ತಿ ಸೇವಾ ಕಾರ್ಯಗಳನ್ನು ಮಾಡ್ಬೇಕು. ಈ ಸನ್ಯಾಸ ಅಂತ ಹೇಳಿದ್ರೆ ಏನು? ನಾವು ಎಲ್ಲ ಭೌತಿಕವಾದದನ್ನು ಬಿಟ್ಟು ಖಾಲಿ ಭಕ್ತಿ ಸೇವೆಯನ್ನು ಮಾಡ್ಬೇಕು. ಎಲ್ಲರಲ್ಲಿ ವೈರಾಗ್ಯ ಇರಬೇಕು ಭೌತಿಕದಲ್ಲಿ, ಮತ್ತೆ ಅದರ ಕರ್ಮ ಫಲವನ್ನು ನಾವು ಬಯಸಬಾರದು. ಇದು ಸನ್ಯಾಸ.
ಎಲ್ಲವನ್ನು ತ್ಯಾಗ ಮಾಡಬೇಕು. ವೈರಾಗ್ಯ, ಭೌತಿಕದಲ್ಲಿ ಏನೇನು ಆಸೆ ಇದೆ, ಇಂದ್ರಿಯ ಸುಖ ಇದೆ, ಅದನ್ನೆಲ್ಲ ನಾವು ವೈರಾಗ್ಯವನ್ನು ಪಡಬೇಕು. ಮತ್ತೆ ನಾವು ಮಾಡುವ ಕರ್ಮವನ್ನು ಭಕ್ತಿ ಸೇವೆಯಲ್ಲಿ ಮಾಡಬೇಕು, ಭಗವಂತನ ಪ್ರಜ್ಞೆಯಲ್ಲಿ ಮಾಡಬೇಕು. ಅದರ ಫಲವನ್ನು ನಾವು ಬಯಸಬಾರದು. ಇದಕ್ಕೆ ಏನ್ ಹೇಳ್ತಾರೆ? ಸನ್ಯಾಸ ಅಂತ ಹೇಳ್ತಾರೆ. ಕರ್ಮ ಫಲವನ್ನು ಯಾವಾಗ ನಾವು ಬಯಸ್ತೇವೆ ಅದು ಸನ್ಯಾಸ ಆಗುದಿಲ್ಲ. ಆದ್ರೆ ಸಂಪೂರ್ಣವಾದ ಜ್ಞಾನದಲ್ಲಿ ಮಾಡುವ ಕರ್ಮವು ಪ್ರತಿಕ್ರಿಯೆಯನ್ನು ಉಂಟು ಮಾಡುವುದಿಲ್ಲ. ನಾವು ಭಕ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಯಾವಾಗ ಕಾರ್ಯ ಮಾಡ್ತೇವೆ ಆಗ ನಮ್ಗೆ ಪಾಪ ಮತ್ತೆ ಪುಣ್ಯಗಳು ಬರುವುದಿಲ್ಲ ಅಂತ ಹೇಳ್ತಾರೆ. ಅದೆಲ್ಲವನ್ನು ಭಗವಂತ ನಿವಾರಿಸಿ ಬಿಡ್ತಾನೆ. ಆದ್ದರಿಂದ ಅದು ಅಕರ್ಮದಂತೆ ಆಗ್ತದೆ. ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಿ ನೀವೆಲ್ಲ ನಮ್ಗೆ ಏನೇನ್ ಕರ್ತವ್ಯ ಕೊಟ್ಟಿದ್ದಾರೆ ಅದನ್ನ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ಬೇಕು. ಅದು ಅಕರ್ಮ ಅಂತ ಹೇಳ್ತಾರೆ. ಇದು ಅರ್ಜುನನಿಗೆ ತಿಳಿದಂತೆ ಕಾಣುವುದಿಲ್ಲ, ಅವನಿಗೆ ಅರ್ಥ ಆಗುದಿಲ್ಲ. ಇದೇನು ಕರ್ಮವನ್ನು ಬಿಟ್ಟು ಬಿಡು ಅಂತ ಹೇಳಿದಾನೆ, ಜ್ಞಾನ ಪಡ್ಕೊ ಅಂತ ಹೇಳಿದಾನೆ. ನನ್ಗೆ ಜ್ಞಾನ ಪಡ್ಕೊಳ್ಬೇಕಾದ್ರೆ ಈ ಕರ್ಮ ನಾನು ಯಾಕೆ ಮಾಡ್ಬೇಕು, ಯುದ್ಧ ನಾನು ಯಾಕೆ ಮಾಡಬೇಕು, ನಾನು ವೈರಾಗ್ಯವನ್ನು ತಕೊಳ್ತೇನೆ, ಕಾಡಿಗೆ ಹೋಗಿ ತಪಸ್ಸು ಮಾಡ್ತೇನೆ, ಮತ್ತೆ ಸಾಕ್ಷಾತ್ಕಾರ ಮಾಡ್ಕೊಳ್ತೇನೆ ಅಂತ ಅರ್ಜುನ ಆತರ ತಿಳ್ಕೊಳ್ತಾನೆ. ಕೆಲಸ ಬಿಟ್ಟು ಬಿಡು ಅಂತ ಹೇಳಿದಾನೆ ಅಂತ ಆತರ ಅವನು ಅರ್ಥ ಮಾಡ್ಕೊಳ್ತಾನೆ. ಇಲ್ಲಿ ಕರ್ಮವನ್ನು ಬಿಟ್ಟು ಬಿಡಬೇಕೆ ಅಥವಾ ಪೂರ್ಣ ಜ್ಞಾನದ ನೆಲೆಯಲ್ಲಿ ನಿಂತು ಕರ್ಮ ಮಾಡ್ಬೇಕೆ ಅಂತ ಅವನ್ ಪ್ರಶ್ನೆ ಕೇಳ್ತಾನೆ. ಈಗ ಭಗವಂತ ಏನ್ ಹೇಳ್ತಾನೆ? ಸನ್ಯಾಸ ಕರ್ಮ ಯೋಗಶ್ಚ ಶ್ರೇಯ ಕರಾವು ಹೌ ತಯೋಸ್ತು ಕರ್ಮ ಸನ್ಯಾಸ ಕರ್ಮ ಯೋಗೋ ವಿಶಿಷ್ಯತೆ. ಏನ್ ಹೇಳ್ತಾನೆ? ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಉತ್ತರಿಸಿದನು. ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡು ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ್ಲೂ ನಾವು ಕರ್ಮ ಸನ್ಯಾಸ ಮತ್ತೆ ಭಕ್ತಿ ಸೇವಾ ಕಾರ್ಯ, ಇದು ಎರಡರಲ್ಲಿ ಭಕ್ತಿ ಸೇವಾ ಕಾರ್ಯ ಉತ್ತಮ. ಆದ್ರೆ ಎರಡೂ ಕೂಡ ನಮ್ಮನ್ನು ಮುಕ್ತಿ ಪಥಕ್ಕೆ ಕೊಂಡೊಯ್ತದೆ. ಅಂದ್ರೆ ನಾವು ಕರ್ಮ ಸನ್ಯಾಸ ಮಾಡ್ತಾ 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 ಎಷ್ಟೋ ವರ್ಷಗಳ ನಂತರ ಅಲ್ಲಿ ಆ ವೈರಾಗ್ಯವನ್ನು ತಕೊಂಡು ಮತ್ತೆ ಅವರು ಆ ಜ್ಞಾನವನ್ನು ಪಡ್ಕೊಂಡು ಆಮೇಲೆ ಅವರು ಭಗವಂತನನ್ನು ಅರಿಯುವಂತ. ಆದ್ರೆ ಭಕ್ತಿ ಸೇವೆ ಕಾರ್ಯ ಮಾಡುವವರು ಏನ್ ಮಾಡ್ತಾರೆ? ಡೈರೆಕ್ಟ್ ಆಗಿ ಭಗವಂತನನ್ನು ಅರ್ಥ ಮಾಡ್ಕೊಳ್ತಾರೆ. ಅದರಿಂದ ಅದು ಉತ್ತಮ ಅಂತ ಹೇಳ್ತಾರೆ. ಫಲ ಎರಡೂ ಕೂಡ ಮುಕ್ತಿ ಪಥಕ್ಕೆ ಕೊಂಡೋಗ್ತದೆ. ಫಲಾಪೇಕ್ಷೆ ಇಲ್ಲದೆ ಕೂಡಿದ ಇಂದ್ರಿಯ ತೃಪ್ತಿಯನ್ನು ಬಯಸುವ ಕರ್ಮಗಳು ಐಹಿಕ ಬಂಧನಕ್ಕೆ ಕಾರಣವಾಗ್ತದೆ. ನಾವು ಯಾವಾದ್ರೂ ಕರ್ಮ ಮಾಡುವಾಗ ಅದಕ್ಕೆ ನಾವು ಫಲವನ್ನು ಬಯಸಿದ್ರೆ, ಅದು ನಮಗೋಸ್ಕರ ನಾವು ಮಾಡಿದ್ರೆ, ಆ ಫಲವನ್ನು ನಾವು ಬಳಸ್ಕೊಂಡ್ರೆ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಅದು ಏನಾಗ್ತದೆ? ಕರ್ಮ ಬಂಧನಕ್ಕೆ ಒಳಗಾಗ್ತದೆ. ದೈಹಿಕ ಸುಖದ ಮಟ್ಟವನ್ನು ಹೆಚ್ಚಿಸಿಕೊಳ್ಳುವ ಕಾರ್ಯಗಳಲ್ಲಿ ಮನುಷ್ಯನು ತೊಡಗಿಸುವಷ್ಟು ಕಾಲವು ಆತನ ಒಂದು ಬಗೆಯ ದೇಹದಿಂದ ಇನ್ನೊಂದು ಬಗೆಯ ದೇಹಕ್ಕೆ ಸಾಗ್ತಾನೇ ಇರ್ತಾನೆ. ಕರ್ಮ ಬಂಧನ ಆದ್ರೆ ಏನಾಗ್ತಾನೆ? ಅದನ್ನ ಬಿಡಿಸಿಕೊಳ್ಳಿಕ್ಕೆ ನಾವು ಪುನಃ ಪುನಃ ಹುಟ್ಟಿ ಬರ್ಬೇಕು. ಪಾಪವೂ ಇರ್ಬೋದು, ಪುಣ್ಯವೂ ಇರ್ಬೋದು, ಎರಡೂ ಕೂಡ ಒಳ್ಳೇದಲ್ಲ. ಅದೆರಡನ್ನು ನಾವು ಕಳೀಲಿಕ್ಕೆ ಪುನಃ ಪುನಃ ಈ ಭೂಮಿಯಲ್ಲಿ ಹುಟ್ಟಿ ಬರಬೇಕು ಅಂತ ಹೇಳ್ತಾರೆ. ಇಲ್ಲಿ ಒಂದು ಶ್ಲೋಕದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇಂದ್ರಿಯ ತೃಪ್ತಿಗಾಗಿ ಜನರು ಉನ್ಮತ್ತರಾಗುತ್ತಾರೆ. ಯಾತನೆಗಳಿಂದ ತುಂಬಿದ ಈ ಶರೀರವು ಹಿಂದಿನ ಜನ್ಮಗಳಲ್ಲಿ ಫಲಾಪೇಕ್ಷೆಯಿಂದ ಕರ್ಮಗಳನ್ನು ಮಾಡಿದ್ದರ ಪರಿಣಾಮ ಎಂದು ಅವರಿಗೆ ತಿಳಿಯದು. ಮಾತಾಜಿ ಆಗ ಹೇಳಿದ್ರು, ನಾವು ಎಷ್ಟೋ ಜನ್ಮಗಳ ಪಾಪಗಳನ್ನು ಹಿಡ್ಕೊಂಡು ಬಂದಿದ್ದೇವೆ, ಖಾಲಿ ಕೈಯಲ್ಲಿ ಬರ್ಲಿಲ್ಲ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಯಾತನೆಗಳಿಂದ ತುಂಬಿದ ಈಗಿನ ಈ ಶರೀರ ನಮ್ಮದು ಏನಿದೆ ಅದು ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಫಲಾಪೇಕ್ಷಿತ ಕರ್ಮಗಳ ಫಲದಿಂದ ಈ ಶರೀರ ನಾವು ಪಡ್ಕೊಂಡಿರುವಂತದ್ದು. ಅಂದ್ರೆ ಕರ್ಮ ಫಲಗಳನ್ನು ನಾವು ಹಿಡ್ಕೊಂಡೇ ಬಂದಿದ್ದೇವೆ, ಮತ್ತೆ ಸಹ ಕರ್ಮಗಳನ್ನು ಮಾಡ್ತಾ ಇದ್ದೇವೆ. ಮುಂದಿನ ಜನ್ಮದಲ್ಲಿ ಆ ಫಲಾಪೇಕ್ಷಿತ ಕರ್ಮ ಮಾಡೋದ್ರಿಂದ ಪುನಃ ಪುನಃ ಹುಟ್ಟಿ ಬರ್ತೇವೆ ಅಂತ ಅಲ್ಲಿ ಇದನ್ನು ಪುನಃ ಪುನಃ ಹೇಳ್ತಾ ಇದ್ದಾರೆ. ಒಬ್ಬ ಮನುಷ್ಯನು ತನ್ನ ನಿಜವಾದ ಸ್ವರೂಪವನ್ನು ಕುರಿತು ಜಿಜ್ಞಾಸೆ ಮಾಡದೆ ಇರುವವರೆಗೆ ಅವನು ಬದುಕಿನಲ್ಲಿ ವಿಫಲನಾದವನು ಎಂದು ಅರ್ಥ. ಜಿಜ್ಞಾಸ, ತನ್ನ ಸ್ವರೂಪ ಏನು? ನಾವು ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು. ನಾವು ಎಲ್ಲಿಂದ ಬಂದಿದ್ದೇವೆ? ಅವ್ರಾಗ ಹೇಳಿದ್ರು, ಅತತೋ ಬ್ರಹ್ಮ ಜಿಜ್ಞಾಸ. ನಾ ಎಲ್ಲಿಂದ ಬಂದೆ, ಯಾಕೆ ಬಂದೆ, ನಾನು ಬಂದ ಉದ್ದೇಶವೇನು, ನಾನು ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಇದೆಲ್ಲ ಜಿಜ್ಞಾಸೆ. ಇದು ಮಾಡದೇ ಇದ್ರೆ ಅವನೇನಾಗ್ತಾನೆ? ಬದುಕಿನಲ್ಲಿ ವಿಫಲನಾಗ್ತಾನೆ ಅಂತ ಹೇಳ್ತಾರೆ. ನಿಜವಾದ ಸ್ವರೂಪವು ತಿಳಿಯುವವರೆಗೆ ಅವನು ಇಂದ್ರಿಯ ತೃಪ್ತಿಗಾಗಿ ಫಲಾಪೇಕ್ಷೆಯಿಂದ ಕರ್ಮವನ್ನು ಮಾಡಬೇಕಾಗುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಇದೆಲ್ಲ ಗೊತ್ತಿಲ್ಲದಿದ್ರೆ ಅವನೇನ್ ಮಾಡ್ತಾನೆ? ಈಗ ಇಲ್ಲ ಸಾಮಾನ್ಯ ಜನರು ಏನ್ ಮಾಡ್ತಾರೆ? ತಮ್ಮ ಇಂದ್ರಿಯ ತೃಪ್ತಿಗಾಗಿ ಧರ್ಮ ಅರ್ಥ ಕಾಮ ದುಡಿತಾರೆ, ಹಣ ಸಂಪಾದನೆ ಮಾಡ್ತಾರೆ, ತಾವೇ ಬಳಸ್ಕೊಳ್ತಾರೆ. ಅದನ್ನೇ ಮಾಡ್ಬೇಕಾಗ್ತದೆ ಅಂತ ಹೇಳ್ತಾರೆ. ಇದೆಲ್ಲ ತಿಳ್ಕೊಳ್ಬೇಕು ನಾವು ಅಂತ ಹೇಳ್ತಾರೆ. ದೇಹಕ್ಕೆ ಸಾಗುತ್ತಿರ್ಬೇಕಾದ್ರೆ, ಅಂದ್ರೆ ಮುಳುಗಿರುವವರೆಗೆ ಮನುಷ್ಯನು ದೇಹದಿಂದ ದೇಹಕ್ಕೆ
ಸಾಗಬೇಕಾಗ್ತದೆ. ಅಂದ್ರೆ ಪುನಃ ಪುನಃ ನಾವು ಹುಟ್ಟಬೇಕಾಗ್ತದೆ. ಇಂದ್ರಿಯ ತೃಪ್ತಿ ಮಾಡಿದಷ್ಟು ನಾವೇನಾಗ್ತವೆ ಕರ್ಮ ಬಂಧನಕ್ಕೆ ಒಳಗಾಗ್ತವೆ. ಮನಸ್ಸು ಕಾಮ್ಯ ಕರ್ಮ ವಶವಾಗಿದ್ದು ಅಜ್ಞಾನದ ಪ್ರಭಾವಕ್ಕೆ ಒಳಗಾಗಿದ್ದರೂ ಮನುಷ್ಯನ ವಾಸುದೇವನ ಭಕ್ತಿಯಲ್ಲಿ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ಮನುಷ್ಯನಿಗೆ ಐಹಿಕ ಅಸ್ತಿತ್ವದ ಬಂಧನದಿಂದ ಮುಕ್ತವಾಗುವ ಅವಕಾಶ ಸಿಗ್ತದೆ. ನಾವು ಹೇಗೆ ಈ ಐಹಿಕ ಬಂಧನದಿಂದ ಮುಕ್ತವಾಗುವಂತಹದ್ದು ಭಗವಂತನವನ್ನು ನಂಬಬೇಕು, ಶ್ರದ್ಧೆ ಇರಬೇಕು ಅಂತ ಹೇಳಿದ್ರು. ಅವನ ಭಕ್ತಿ ಶರೀರವನ್ನು ಭಕ್ತಿ ಕಾರ್ಯಗಳನ್ನು ಮಾಡಬೇಕು. ಆದ್ರಿಂದ ಜ್ಞಾನವು ಮುಕ್ತಿಗೆ ಸಾಲದು. ಬರೀ ಜ್ಞಾನ ಪಡ್ಕೊಂಡ್ರೆ ನಮ್ಗೆ ಸಾಕಾಗುದಿಲ್ಲ. ಆ ಜ್ಞಾನದಿಂದ ನಾವೇನ್ ಮಾಡ್ಬೇಕು, ಅದನ್ನ ಬಳಸ್ಕೊಂಡು ಭಕ್ತಿ ಸೇವಾ ಕಾರ್ಯಗಳನ್ನು ಮಾಡ್ಬೇಕು. ಚೇತನಾತ್ಮನ ನೆಲೆಯಿಂದ ಮನುಷ್ಯನು ಕ್ರಿಯಾಶೀಲನಾಗಬೇಕಾಗ್ತದೆ. ಕ್ರಿಯೆ ಏನ್ ಮಾಡುವಂತಹದ್ದು ಭಗವಂತನ ಇದು ಭಕ್ತಿ ಸೇವಾ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮಾಡಬೇಕು, ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ ಹೇಳಿದ್ದಾರೆ. ಪೂರ್ಣ ಜ್ಞಾನದಿಂದ ಮಾಡಿದ ಚಟುವಟಿಕೆಗಳು ಮನುಷ್ಯನು ನಿಜವಾದ ಜ್ಞಾನವನ್ನು ಬೆಳೆಸಿಕೊಳ್ಳಲು ನೆರವಾಗ್ತದೆ. ಕೃಷ್ಣ ಪ್ರಜ್ಞೆ ಇಲ್ಲದೆ ಫಲಾಪೇಕ್ಷತೆ ಇರುವ ಕೆಲಸಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಹೃದಯವು ಪರಿಶುದ್ಧ ಆಗುದಿಲ್ಲ. ನಾವು ಭಕ್ತಿ ಸೇವೆ ಅಂತ ಹೇಳ್ಕೊಂಡು ಮಾಡ್ತಾ ಹೋದ್ರೆ ಆಗುದಿಲ್ಲ. ಅದು ಹೇಗಿರ್ಬೇಕು, ಎಲ್ಲರೂ ಮಾಡ್ತಾರೆ, ಪೂಜಾ ಪುರಸ್ಕಾರಗಳನ್ನು ಮಾಡ್ತಾರೆ, ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ಬೇಕು. ಇಲ್ಲದಿದ್ರೆ ಅದು ಹೃದಯ ಪರಿಶುದ್ಧ ಆಗ್ಲಿಕ್ಕೆ ಸಾಧ್ಯವಾಗುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಒಂದು ಶ್ಲೋಕ ಕೊಟ್ಟಿದ್ದಾರೆ, ಯಾವುದು ಭಕ್ತಿ ರಸಾಮೃತ ಸಿಂಧುವಿನದ್ದು. ಪಾಪಂಚಿಕತೆಯ ಬುದ್ಧಿಯ ಹರಿ ಸಂಬಂಧಿನಿ ವಸ್ತುನಃ ಮುಮುಕ್ಷಿಭಿ ಪರಿತ್ಯಾಗ ವೈರಾಗ್ಯಂ ಫಲ್ಗು ಕಥ್ಯತೆ ಅಂತ ಹೇಳಿದ್ರೆ, ಇಲ್ಲಿ ಏನ್ ಹೇಳ್ತಾರಂದ್ರೆ, ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗ್ತದೆ. ಅಂದ್ರೆ ಯಾವುದೋ ಒಂದು ಭಗವಂತನಿಗೆ, ಈಗ ಒಂದು ಲ್ಯಾಪ್ಟಾಪ್ ಇರ್ಬೋದು, ಒಂದು ಮೊಬೈಲ್ ಇರ್ಬೋದು, ಇದು ಐಹಿಕ ಭೌತಿಕವಾದದ್ದು ಅಲ್ವಾ, ಆಧ್ಯಾತ್ಮಿಕ ಅಲ್ಲ. ಇದನ್ನ ನಾವು ಭಗವಂತನ ಸೇವೆಗೆ ಬಳಸ್ಬೇಕು, ಅದು ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ. ಅಂತದನ್ನ ನಾವು ಬಳಸದೆ ಅದನ್ನ ನಾವು ತ್ಯಜಿಸಬಾರ್ದು. ಇಲ್ಲಿ ತ್ಯಜಿಸಿದ್ರೆ ಏನಾಗ್ತದೆ, ಅದು ಫಲ್ಗು ವೈರಾಗ್ಯ ಅಂತ ಹೇಳ್ತಾರೆ. ವೈರಾಗ್ಯ ಅಂದ್ರೆ ತ್ಯಜಿಸುವಂತದ್ದು. ಫಲ್ಗು ವೈರಾಗ್ಯ ಅಂದ್ರೆ ಅದು ನಿಜವಾದ್ದಲ್ಲ, ಆ ಒಂದು ಭಕ್ತಿ ನಿಜವಾದ್ದಲ್ಲ. ನಾವು ಇದನ್ನು ತ್ಯಾಗ ಮಾಡಬಾರ್ದು, ಇದನ್ನು ಭಗವಂತನ ಭಕ್ತಿ ಸೇವೆಗಳಿಗೆ ಬಳಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅದನ್ನು ಅದು ಫಲ್ಗು ವೈರಾಗ್ಯ ಅಂತ ಹೇಳ್ತಾರೆ. ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ವಸ್ತುವು ಭಗವಂತನಿಂದ ಬಂದಿದೆ. ನಾವು ಮಾಡಿದ ಯಾವುದೂ ಅಲ್ಲ, ಎಲ್ಲ ಭಗವಂತನಿದೆ. ಅದನ್ನು ನಾವು ಅವನಿಗೆ ಅರ್ಪಿಸ್ಬೇಕು, ಅವನ ಸೇವೆಗೆ ಬಳಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅದರ ಮೇಲೆ ನಾವು ಒಡೆತನವನ್ನು ಸಾಧಿಸಬಾರ್ದು. ನಂದು, ನಾನ್ ಮಾಡಿದ್ದು ಅಂತ ನಾವು ಹೇಳ್ಬಾರ್ದು. ಎಲ್ಲವೂ ಈಶಾವಾಸ್ಯ ಇದಂ ಸರ್ವಂ ಯತ್ಕಿಂಚ ಜಗತ್ಯ ಜಗತ್, ಎಲ್ಲವೂ ಏನು ಭಗವಂತ ಇಲ್ಲಿರುವಂತದ್ದು, ನಮ್ಮದು ಯಾವುದು ಇಲ್ಲ ಅಂತ ತಿಳ್ಕೊಳ್ಬೇಕು. ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಎನ್ನುವ ಅರಿವಿರುವ ವ್ಯಕ್ತಿಯು ಸದಾ ತ್ಯಾಗದಲ್ಲಿಯೇ ನೆಲೆಸಿರುತ್ತಾನೆ. ಎಲ್ಲವೂ ಕೃಷ್ಣನಿಗೆ ಸೇರಿದ್ದಾದ್ರಿಂದ ಎಲ್ಲವನ್ನು ಕೃಷ್ಣನ ಸೇವೆಗೆ ಬಳಸಬೇಕು ಅಂತ ಹೇಳ್ತಾರೆ. ಮಾಯವಾದಿ ಪಂಥದ ಸನ್ಯಾಸಿ ಕೃತಕವಾಗಿ ಎಷ್ಟೇ ತ್ಯಾಗ ಮಾಡಿದ್ರು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಪರಿಪೂರ್ಣ ಕರ್ಮವು ಅದಕ್ಕಿಂತ ಬಹುಶ್ರೇಷ್ಠವಾದದ್ದು. ಮಾಯವಾದಿಗಳು ಅಂತ ಹೇಳ್ತಾರೆ, ಅವರೇನ್ ಮಾಯವಾದಿಗಳು ಭಗವಂತನನ್ನು ನಂಬುದಿಲ್ಲ. ಅವರಿಗೆ ಭಗವಂತನ ರೂಪ, ಗುಣ, ಲೀಲೆ ಇದನ್ನೆಲ್ಲ ನಂಬುದಿಲ್ಲ ಮಾಯವಾದಿಗಳು. ಅಂತವ್ರು ಎಷ್ಟು ಭಕ್ತಿ ಮಾಡಿದ್ರು ಅದು ಭಗವಂತನ ಇದಕ್ಕೆ ಶ್ರೇಷ್ಠವಾಗುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕರ್ಮ ಮಾತ್ರ ಶ್ರೇಷ್ಠ. ಜ್ಞೇಯಸ ನಿತ್ಯ ಸನ್ಯಾಸಿ ಯೋನ ದ್ವೇಷ್ಟಿನ ಕಾಂಕ್ಷತಿ ನಿದ್ವಂದೋ ಹಿ ಮಹಾಭಾವೋ ಸುಖಂ ಅನ್ನಾತ್ ಪ್ರಮುಚ್ಯತೆ. ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಭಾವವಾದ ಅರ್ಜುನನೇ, ದ್ವಂದ್ವದಿಗಳಿಂದ ಮುಕ್ತರಾದ ಇಂತಹ ಮನುಷ್ಯರು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾರೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ ಅಂತ ಹೇಳಿದ್ದಾರೆ. ಕರ್ಮ ಫಲದಲ್ಲಿ ತಿರಸ್ಕಾರ ಮಾಡಬಾರ್ದು. ಅಂದ್ರೆ ನಾವು ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಂದ್ರೆ ಕರ್ಮಫಲ ತಿರಸ್ಕಾರ ಮಾಡ್ಬೇಕಿಲ್ಲ, ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಅಂದ್ರೆ ಅವನು ನಿಜವಾದ ಸನ್ಯಾಸಿ ಅಲ್ಲ, ನಿತ್ಯ ಸನ್ಯಾಸಿ. ಮಹಾಭಾವವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತ. ಇದು ಸನ್ಯಾಸಿ ಯಾರು ಅಂತ ಹೇಳಿದರೆ, ಯಾವ ತರ ಇರ್ತಾನೆ ಸನ್ಯಾಸಿ ಅನ್ನುವಂಥದ್ದು, ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವ ವ್ಯಕ್ತಿಯು ಸದಾ ಸನ್ಯಾಸಿ. ಅಂದ್ರೆ ಅವನು ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾನೆ, ಯಾವುದೇ ಕರ್ಮ ಫಲವನ್ನು ಬಯಸುವುದಿಲ್ಲ, ಮತ್ತೆ ಯಾವುದನ್ನು ಅವನು ತಿರಸ್ಕಾರ ಕೂಡ ಮಾಡುದಿಲ್ಲ. ಅದನ್ನೇನ್ ಮಾಡ್ತಾನೆ, ಅವನು ಭಗವಂತನ ಸೇವೆಗೆ ಬಳಸ್ತಾನೆ. ಈಗ ನಾವು ಹಾಗೆ ಹೇಳಿದ್ರೆ ಲ್ಯಾಪ್ಟಾಪ್
ಅದನ್ನು ನಾವು ತಿರಸ್ಕಾರ ಮಾಡೋದಿಲ್ಲ. ಅವನು ಭೌತಿಕ ಅಂತ, ಅದನ್ನು ಭಗವಂತನ ಭಕ್ತಿ ಸೇವೆಗೆ ಬಳಸ್ತಾನೆ. ಮತ್ತೆ ಅಪೇಕ್ಷೆ ಕೂಡ ಫಲದ ಅಪೇಕ್ಷೆ ಕೂಡ ಅವನು ಮಾಡುದಿಲ್ಲ. ಎಲ್ಲವನ್ನು ಕೃಷ್ಣ ಪ್ರಜ್ಞೆಗೆ ಬಳಸ್ತಾನೆ. ಅವನು ಸನ್ಯಾಸಿ. ಏಕೆಂದ್ರೆ ಅವನಿಗೆ ಕರ್ಮ ಫಲದಲ್ಲಿ ತಿರಸ್ಕಾರವೂ ಇಲ್ಲ, ಅಪೇಕ್ಷೆಯೂ ಇಲ್ಲ, ಅದ್ರಲ್ಲಿ ಇಂಟ್ರೆಸ್ಟೂ ಇಲ್ಲ ಅವನಿಗೆ. ಅದನ್ನು ತಿರಸ್ಕಾರ ಕೂಡ ಮಾಡುದಿಲ್ಲ, ಅದನ್ನು ಪಡಿತಾನೆ, ಭಗವಂತನಿಗೆ ಅರ್ಪಿಸ್ತಾನೆ. ಭಗವಂತನ ದಿವ್ಯ ಪ್ರೀತಿ ಪೂರ್ವಕ ಸೇವೆಗೆ ಮುಡುಪಾದ ಇಂತಹ ತ್ಯಾಗಿಯು ಸಂಪೂರ್ಣ ಜ್ಞಾನವುಳ್ಳವ, ಅವನು ಜ್ಞಾನವುಳ್ಳವ ಅಂತ ಹೇಳ್ತಾರೆ. ಏಕೆಂದ್ರೆ ಅವನಿಗೆ ಕೃಷ್ಣನೊಡನೆ ತನ್ನ ಸಂಬಂಧದ ನಿಜ ಸ್ವರೂಪದ ಅರಿವಿರುತ್ತದೆ. ತಾವು ಯಾರು ಭಗವಂತನ ಸೇವಕ, ಅವನ ಸೇವೆ ಮಾಡಬೇಕು ಅನ್ನೋದಕ್ಕೆ ಗೊತ್ತಿರ್ತದೆ, ಅರಿವಿರ್ತದೆ. ಅದರಿಂದ ಅವನು ನಿಜವಾದ ಸನ್ಯಾಸಿ. ಕೃಷ್ಣನು ಪೂರ್ಣನು, ತಾನು ಕೃಷ್ಣನ ವಿಭಿನ್ನ ಅಂಶ ಎಂದು ಅವನಿಗೆ ಸಂಪೂರ್ಣವಾಗಿ ತಿಳಿದಿರ್ತದೆ ಅಂತ ಹೇಳ್ತಾರೆ. ಆಮೇಲೆ ಆದ್ರಿಂದ ಅದು ಪರಿಪೂರ್ಣ. ಕೃಷ್ಣನೊಂದಿಗೆ ಒಂದಾಗಿರುವ ಪರಿಕಲ್ಪನೆಯು ಸರಿಯಲ್ಲ. ಅಂದ್ರೆ ಮಾಯಾವಾದಿಗಳಲ್ಲಿ ಏನ್ ಹೇಳ್ತಾರೆ, ಸತ್ರ ಮೇಲೆ ನಾವು ಕೃಷ್ಣನೊಟ್ಟಿಗೆ ಒಂದಾಗ್ತೇವೆ ಅಂತ ಹೇಳ್ತಾರೆ. ನಾವು ಯಾವಾಗಲೂ ಭಗವಂತನ ವಿಭಿನ್ನ ಅಂಶಗಳು, ಅವನ ಸೇವಕರು, ಅವನ ಜೊತೆಯಲ್ಲಿ ಒಂದಾಗ್ಲಿಕ್ಕೆ ಯಾವಾಗ್ಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಭಗವಂತ ಅವನು ವಿಭು, ನಾವು ಅಣು, ಒಂದು ಅಣುವಿನ ಹಾಗೆ. ಭಗವಂತನ ಸೇವಕರು ನಾವು, ಭಗವಂತನಲ್ಲಿ ಒಂದಾಗ್ಲಿಕ್ಕೆ ಸಾಧ್ಯವಿಲ್ಲ. ಆಗ ಅವನು ಯಾವುದಕ್ಕಾಗಿಯೂ ಆಸೆ ಪಡಬೇಕಾಗಿಯೂ ಇಲ್ಲ, ವಿಷಾದಿಸಬೇಕಾಗಿಯೂ ಇಲ್ಲ. ಅವನ ಮನಸ್ಸಿನಲ್ಲಿ ದ್ವಂದ್ವ ಇಲ್ಲ. ಏಕೆಂದ್ರೆ ಅವನು ಏನು ಮಾಡಿದ್ರು ಅದು ಕೃಷ್ಣನಿಗಾಗಿ. ಅಂದ್ರೆ ಸನ್ಯಾಸಿಗೆ ಯಾವಾಗ್ಲೂ ದ್ವಂದ್ವಗಳಿರುವುದಿಲ್ಲ. ಅವನಿಗೆ ಸುಖ ದುಃಖ, ಆಗ ಮಾತಾಜಿ ಹೇಳಿದ್ರು, ಚಳಿ ಬಂದ್ರೆ ಏನ್ ಮಾಡ್ತೀರಾ, ಸೆಕೆ ಬಂದ್ರೆ ಏನ್ ಮಾಡ್ತೀರಾ, ಬಿಸಿಲಲ್ಲಿ ಏನ್ ಮಾಡ್ತೀರಾ ಅಂತ. ಅದಕ್ಕೆ ಹೊಂದಿಕೊಳ್ತೇವೆ ನಾವು. ಚಳಿ ಸುಖ ಅಲ್ಲ, ಚಳಿ ಉಷ್ಣ, ಮಳೆಗಾಲ, ಸುಖ ದುಃಖ, ಗೌರವ ಮಾನ ಅಪಮಾನ, ಇದಕ್ಕೆ ಯಾವ್ದಕ್ಕೆ ಅವನು ವಿಚಲಿತ ಆಗುದಿಲ್ಲ. ಇದಕ್ಕೆಲ್ಲ ದ್ವಂದ್ವ ಪದ ಅಂತ ಹೇಳ್ತಾರೆ. ಆ ನೆಲೆಯಲ್ಲಿ ಅವನು ಬಿಡುಗಡೆ ಹೊಂದಿರ್ತಾನೆ. ಯಾರು ಸನ್ಯಾಸಿ ಅಥವಾ ಈ ಐಹಿಕ ಜಗತ್ತಿನಲ್ಲಿ ಇರುವಂತೆ ಅವನೇನಾಗ್ತಾನೆ, ಮುಕ್ತನಾಗ್ತಾನೆ. ಈ ಭೌತಿಕದಲ್ಲೇ ಇರ್ತಾನೆ, ಆದ್ರೂ ಕೂಡ ಅವನು ಮುಕ್ತನಾಗಿರ್ತಾನೆ. ಅಂದ್ರೆ ಸಂಪೂರ್ಣ ವೈರಾಗ್ಯದಲ್ಲಿ ಇರ್ತಾನೆ. ಅರ್ಥ ಆಗ್ತದಾ? ಶ್ಲೋಕ 4. ಸಾಂಖ್ಯಯೋಗೋ ಪೃಥಕ್ ಬಾಲಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಗ್ ಭಯೋ ವಿಂದತೆ ಫಲಂ. ಭಕ್ತಿ ಸೇವೆಯು ಐಹಿಕ ಜಗತ್ತಿನ ವಿಶ್ಲೇಷಣಾತ್ಮಕ ಅಧ್ಯಯನದಿಂದ ಭಿನ್ನವಾದದ್ದು ಎಂದು ಅಜ್ಞಾನಿಗಳು ಮಾತ್ರ ಹೇಳುತ್ತಾರೆ. ಇವೆರಡರಲ್ಲಿ ಯಾವುದನ್ನಾದ್ರೂ ಮನಪೂರ್ವಕವಾಗಿ ಅನುಷ್ಠಾನ ಮಾಡಿದವನು 2 ಮಾರ್ಗಗಳ ಫಲವನ್ನು ಹೊಂದುತ್ತಾನೆ ಎಂದು ನಿಜವಾದ ವಿದ್ವಾಂಸರು ಹೇಳುತ್ತಾರೆ. ಇಲ್ಲಿ ಸಾಂಖ್ಯ ಯೋಗದ ಬಗ್ಗೆ ಹೇಳ್ತಾರೆ. ನಿಮ್ಗೆ 2ನೇ ಅಧ್ಯಾಯದಲ್ಲಿ ಇದು ಸಾಂಖ್ಯ ಯೋಗದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಅಲ್ವಾ? ಸಾಂಖ್ಯ ಯೋಗ ಅಂದ್ರೆ ಏನು ಹೇಳ್ಕೊಂಡು ಅಲ್ವಾ? ಭಕ್ತಿ ಯೋಗ, ಭಕ್ತಿ ಸೇವೆಯು ಐಹಿಕ ಜಗತ್ತಿನ ವಿಶ್ಲೇಷಣಾತ್ಮಕ ಅಧ್ಯಯನ ಅಂದ್ರೆ ಸಾಂಖ್ಯ. ವಿಶ್ಲೇಷಣಾತ್ಮಕ ಅಂತ ಹೇಳಿದ್ರೆ ಈ ಭೌತಿಕ ಜಗತ್ತಿನಲ್ಲಿ ಏನೇನಿದೆ ಅದು ಭೌತಿಕ ಪಂಚಮಹಾಭೂತಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಆಮೇಲೆ ತನ್ಮಾತ್ರೆಗಳು, ಆಮೇಲೆ 5 ತರದ ವಾಯುಗಳಿವೆ. ಪ್ರಾಣ, ಅಪಾನ, ಉದಾನ, ಸಮಾನ, ಇದನ್ನೆಲ್ಲವೂ ಸಂಶೋಧನೆ ಮಾಡ್ತಾ ಹೋಗ್ತದಂತೆ. ಮತ್ತೆ ಸೂಕ್ಷ್ಮ ಶರೀರ, ಮನಸ್ಸು, ಬುದ್ಧಿ, ಆಮೇಲೆ ಆತ್ಮ, ಪರಮಾತ್ಮ, ಇದ್ರ ಬಗ್ಗೆ ಎಲ್ಲ ಅವರು ಸಂಖ್ಯೆಯಿಂದ ಲೆಕ್ಕ ಹಾಕ್ತಾ ಇರ್ತಾರಂತೆ ಜ್ಞಾನಿಗಳು. ಅದನ್ನು ಮಾಡ್ತಾ ಮಾಡ್ತಾ ಎಷ್ಟೋ ವರ್ಷದ ನಂತರ ಅವರು ಭಗವಂತ ಯಾರು ಅಂತ ತಿಳಿಯುವಂತದ್ದು. ಅಂದ್ರೆ ನಿಜವಾದ ಮರದ ಬೇರನ್ನು ಹುಡುಕ್ತಾ ಇರ್ತಾರೆ. ನಾವೇನ್ ಮಾಡ್ತೇವೆ, ಭಕ್ತರು ಆ ಮರದ ಬೇರಿಗೆ ನೀರು ಎರಿತೇವೆ. ಭಗವಂತ ಯಾರು ಅನ್ನೋದು ಗೊತ್ತಿರ್ತದೆ, ಆ ಬೇರಿಗೆ ನೀರಂದ್ರೆ ಎಲ್ಲರಿಗೆ ಹೋಗ್ತದೆ ಅನ್ನೋದು ಗೊತ್ತಿದೆ. ಆದ್ರೆ ಇವ್ರೇನ್ ಮಾಡ್ತಾರೆ, ಈ ಭೌತಿಕ ಜಗತ್ತಿನಲ್ಲಿರುವಂತ ಎಲ್ಲ ಘಟಕ ಅಂಶಗಳನ್ನು ಉಪಯೋಗಿಸಿಕೊಂಡು ಅದರಲ್ಲಿ ಹುಡುಕ್ತಾ ಇರ್ತಾರೆ. ಈ ಭೌತಿಕ ಜಗತ್ತಿನ ಆತ್ಮ ಯಾವುದು, ಪರಮಾತ್ಮ ಯಾರು, ಅದೆಲ್ಲಿದೆ ಅನ್ನೋದನ್ನು ಸಂಶೋಧನೆ ಮಾಡ್ತಾರೆ. ಅದಕ್ಕೆ ಸಾಂಖ್ಯ ಯೋಗ ಅಂತ ಹೇಳ್ತಾರೆ. ಆ ಸಾಂಖ್ಯ ಯೋಗದಿಂದ ಅವರು ಏನ್ ಮಾಡ್ತಾರೆ, ಭಗವಂತನನ್ನು ಕಾಣ್ತಾರೆ. ಒಂದಲ್ಲ ಒಂದು ದಿನ ಅವನಿಗೆ ಆ ಭಗವಂತ, ಆತ್ಮ, ಪರಮಾತ್ಮ 2 ಸಹ ಗೊತ್ತಾಗ್ತದೆ. ಆದ್ರಿಂದ ನೀವು ಸಾಂಖ್ಯ ಯೋಗದಲ್ಲಿ ಹೋದ್ರು ಕೂಡ ಮತ್ತೆ ಭಕ್ತಿ ಯೋಗದಲ್ಲಿ ಹೋದ್ರು ಕೂಡ 2 ಮಾರ್ಗಗಳಲ್ಲಿ ಸಹ ಕೂಡ ನಾವು ಅವರು ವಿದ್ವಾಂಸರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 2 ಮಾರ್ಗಗಳ ಫಲವನ್ನು ಹೊಂದುತ್ತಾನೆ ಎಂದು ನಿಜವಾದ ವಿದ್ವಾಂಸರು ಹೇಳುತ್ತಾರೆ. ಯಾವ್ದಾದ್ರೂ ಆಗ್ಬೋದು, 2ರಲ್ಲಿ ಕೂಡ ಅವರು ಮನಪೂರ್ವಕವಾಗಿ ಅನುಷ್ಠಾನ ಮಾಡಿದವರು. ಅಂದ್ರೆ ಮನಪೂರ್ವಕವಾಗಿ ಅವರು ಅನುಷ್ಠಾನ ಮಾಡ್ಬೇಕು, ಆಗ ಮಾತ್ರ ಅವರು ಏನಾದ್ರು ನಿಜವಾದ ವಿದ್ವಾಂಸ ಅಂತ ಹೇಳ್ತಾರೆ. ಸಾಂಖ್ಯ ಎಂದರೆ ಐಹಿಕ ಜಗತ್ತಿನ ವಿಶ್ಲೇಷಣಾತ್ಮಕ ಅಧ್ಯಯನ. ಗುರಿಯು ಜಗತ್ತಿನ ಆತ್ಮವನ್ನು ಕಂಡುಕೊಳ್ಳುವುದು. ಐಹಿಕ ಜಗತ್ತಿನ ಆತ್ಮ ವಿಷ್ಣು ಅಥವಾ ಪರಮಾತ್ಮ, ಭಗವಂತನ ಭಕ್ತಿಪೂರ್ವಕ ಸೇವೆ ಎಂದರೆ ಪರಮಾತ್ಮನ ಸೇವೆ.
ಒಂದು ಪ್ರಕ್ರಿಯೆಯು ಮರದ ಬೇರನ್ನು ಹುಡುಕುವುದಾದ್ರೆ, ಅಂದ್ರೆ ಇವರು ಸಾಂಖ್ಯ ಯೋಗದವರು ಏನ್ ಮಾಡ್ತಾರೆ, ಮರದ ಬೇರೆ ಎಲ್ಲಿದೆ ಅಂತ ಹುಡುಕ್ತಾರೆ. ಭಕ್ತಿ ಯೋಗ ಮಾಡುವವರು ಬೇರಿಗೆ ನೀರೇರಿಯುತ್ತಾರೆ. ಸಾಂಖ್ಯದ ಸಿದ್ಧಾಂತದ ನಿಜವಾದ ವಿದ್ಯಾರ್ಥಿಯು ಐಹಿಕ ಜಗತ್ತಿನ ಬೇರಾದ ವಿಷ್ಣುವನ್ನು ಕಾಣ್ತಾರೆ. ಇಬ್ರು ಸಹ ವಿಷ್ಣುವನ್ನು ಕಾಣ್ತಾರೆ. ಇವರು ಕಾಣ್ತಾರೆ, ಇವರು ಯಾವಾಗ್ಲೂ ಕಾಣ್ತಾರೆ. ಭಕ್ತರು ಅವರು ಸಾಂಖ್ಯ ಯೋಗದಿಂದ ವಿಶ್ಲೇಷಣೆ ಮಾಡ್ತಾ ಸಂಶೋಧನೆ ಮಾಡಿ 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 ಮತ್ತೆ ಕಂಡು ಹುಡುಕ್ತಾರೆ. ಅನಂತರ ಸಂಪೂರ್ಣ ಜ್ಞಾನದಲ್ಲಿ ಭಗವಂತನ ಸೇವೆಗೆ ಹುಡುಕಾಗ್ತಾನೆ. ಆದ್ದರಿಂದ ಇವೆರಡರ ಸಾರದಲ್ಲಿಯೂ ವ್ಯತ್ಯಾಸವಿಲ್ಲ. ಸಾಂಖ್ಯ ಯೋಗವೂ ಮಾಡಿ ಭಕ್ತಿ ಯೋಗವೂ ಮಾಡಿ ಎರಡೂ ಕೂಡ ಭಗವಂತನನ್ನು ಕಾಣುವಂತದ್ದು. ಏಕೆಂದರೆ ಎರಡರ ಗುರಿಯು ವಿಷ್ಣುವೇ. ಕಟ್ಟ ಕಡೆಯ ಗುರಿಯನ್ನು ತಿಳಿಯದವರು ಸಾಂಖ್ಯ ಮತ್ತು ಕರ್ಮಯೋಗಗಳ ಉದ್ದೇಶಗಳು ಒಂದೇ ಅಲ್ಲ ಅಂತ ಹೇಳ್ತಾರಂತೆ. ಅಂದ್ರೆ ಗೊತ್ತಿಲ್ಲದವರು ಹಾಗೆ ಹೇಳ್ತಾರೆ. ಆದರೆ ವಿದ್ವಾಂಸನು ಈ ಭಿನ್ನ ಪ್ರಕ್ರಿಯೆ ಗುರಿಯು ಒಂದೇ ಎಂಬುದನ್ನು ತಿಳಿದಿರುತ್ತಾನೆ. ಅಂದ್ರೆ ನೀವು ಸಾಂಖ್ಯ ಯೋಗದಲ್ಲಿ ಮಾಡಿದ್ರು ಕೂಡ ಭಗವಂತ ಸಿಗ್ತಾನೆ, ಭಕ್ತಿ ಯೋಗ ಮಾಡಿದ್ರು ನಿಮ್ಗೆ ಭಗವಂತ ಸಿಗ್ತಾನೆ. ಆದ್ರೆ ಭಕ್ತಿ ಯೋಗದಲ್ಲಿ ನಿಮ್ಗೆ ನೇರವಾಗಿ ಸಿಗ್ತಾನೆ, ಸಾಂಖ್ಯ ಯೋಗದಲ್ಲಿ ತುಂಬಾ ಸಮಯದ ನಂತರ ಬಹುನಾಮ್ ಜನ್ಮನಾಮ್ ಅಂತ ಎಷ್ಟೋ ಜನ್ಮಗಳು ಕಳಿತೀರಿ, ಆಮೇಲೆ ನಿಮ್ಗೆ ವಾಸುದೇವನೇ ಸರ್ವಮಿತಿ ಅಂತ ಗೊತ್ತಾಗುತ್ತೆ. ಆದ್ರಿಂದ ಭಕ್ತಿ ಯೋಗವೇ ಶ್ರೇಷ್ಠ. ಯತ್ ಸಾಂಖ್ಯೆ ಪ್ರಾಪ್ಯತೆ ಸ್ಥಾನಂ ತತ್ ಯೋಗರಪಿ ಗಮ್ಯತೆ ಏಕಂ ಸಾಂಖ್ಯೆ ಚ ಯೋಗಂ ಚ ಯಾ ಪಶ್ಯತಿ ಸ ಪಶ್ಯತಿ. ಓದ್ತೀರಾ ಯಾರಾದ್ರೂ? ಹರೇ ಕೃಷ್ಣ. ಮಾತಾಡುದಿಲ್ಲ ಯಾರು? ಹರೇ ಕೃಷ್ಣ ಓದಿಯಲ್ಲ, ಕೇಳಿಸ್ತದ ವಾಯ್ಸ್? ಕೇಳಿಸ್ತದೆ ಮಾತಾಜಿ ಮಾತಾಜಿ. ವಾಯ್ಸ್ ಕೇಳ್ತದ? ಜ್ಯೋತಿ ಮಾತಾಜಿ ಸಾಂಖ್ಯದಿಂದ ಕೇಳ್ತಾ ಇದೆ ಮಾತಾಜಿ. ಅವರು ಮೌನ ವ್ರತ ಆಚರಿಸಿದ್ದಾರೆ ಅನ್ನೋ. ಸಾಂಖ್ಯದಿಂದ ಯಾವ ಸ್ಥಾನವನ್ನು ಪಡೆಯಬಹುದು ಅದೇ ಸ್ಥಾನವನ್ನು ಭಕ್ತಿ ಸೇವೆಯಿಂದ ಪಡೆಯಬಹುದು ಎಂದು ತಿಳಿದುಕೊಂಡು ಸಾಂಖ್ಯವು ಭಕ್ತಿ ಸೇವೆಯು ಒಂದೇ ಮಟ್ಟದಲ್ಲಿದೆ ಎನ್ನುವುದನ್ನು ಕಂಡುಕೊಳ್ಳುವವನು ವಿಷಯಗಳನ್ನು ಯಥಾರ್ಥವಾಗಿ ಕಾಣುತ್ತಾನೆ ಅಂತ ಹೇಳಿದ್ದಾರೆ. ಅಂದ್ರೆ ಎರಡನ್ನು ಭಕ್ತಿ ಸೇವೆಯ ಒಂದು ಮಟ್ಟದಲ್ಲಿದೆ ಎನ್ನುವುದನ್ನು ತಿಳ್ಕೊಳ್ತಾನಂತೆ, ಅವನು ಯಥಾವತ್ತಾಗಿ ಕಾಣುತ್ತಾನೆ ಅಂತ ಹೇಳಿದ್ದಾರೆ. ಇಲ್ಲಿ ಸಾಂಖ್ಯ ಯೋಗ ಮಾಡ್ತಾ ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಿದೆ, ಕೆಲವರಿಗೆಲ್ಲ ಈ ಸಂಶೋಧನೆ ಮಾಡುವವರಿಗೆ ಏನ್ ಮಾಡ್ತಾರೆ, ಕರೆದು ಇದು ಇದು ಮಾಡ್ತಾರೆ, ಪ್ರಶಸ್ತಿ ಕೊಡ್ತಾರೆ ಅಲ್ವಾ. ಇದನ್ನ ಕಂಡು ಹುಡುಕಿದ್ದಾರೆ, ಅದನ್ನು ಕಂಡು ಹುಡುಕಿದ್ದಾರೆ ಅಂತ ಹೇಳ್ಕೊಂಡು ಅವರಿಗೆ ಪ್ರಶಸ್ತಿ ಕೊಡ್ತಾರೆ. ಆದ್ರೆ ನಾವೇನ್ ಭಕ್ತಿ ಸೇವಾ ಕಾರ್ಯದವ್ರು ನಾವು ಅವರಿಂದೇನು ಕಡಿಮೆ ಮಟ್ಟದವರಲ್ಲ, ಹಾಗೆ ತಿಳ್ಕೊಳ್ಳಬೇಕಂತಿಲ್ಲ. ಯಾಕಂದ್ರೆ ಅವರಿಗೆ ಗೌರವ ಕೊಡ್ತಾರೆ, ಆದ್ರೆ ಅದು ಭೌತಿಕವಾದದ್ದು. ಭಕ್ತಿ ಸೇವೆ ಮಾಡುವಂತಹದ್ದು ಆಧ್ಯಾತ್ಮಿಕವಾದದ್ದಾಗಿರುತ್ತೆ. ತತ್ವಶಾಸ್ತ್ರದ ಸಂಶೋಧನೆ ನಿಜವಾದ ಉದ್ದೇಶವು ಬದುಕಿನ ಅಂತಿಮ ಗುರಿಯನ್ನು ಕಂಡುಕೊಳ್ಳುವುದು. ಬದುಕುವುದು ಹೇಗೆ, ನಾವು ಹೇಗೆ ಜೀವನ ಮಾಡುವಂಥದ್ದು ಅದಿರ್ತದೆ. ಆತ್ಮ ಸಾಕ್ಷಾತ್ಕಾರವು ಬದುಕಿನ ಅಂತಿಮ ಗುರಿ ಆದ್ರಿಂದ ಈ ಎರಡು ಪ್ರಕ್ರಿಯೆಗಳ ನಿರ್ಣಯಗಳಲ್ಲಿ ವ್ಯತ್ಯಾಸವಿಲ್ಲ. ಸಾಂಖ್ಯ ಸಿದ್ಧಾಂತದ ಸಂಶೋಧನೆಯ ಫಲವಾಗಿ ಜೀವಿಯು ಐಹಿಕ ಜಗತ್ತಿನ ವಿಭಿನ್ನಾಂಶವಲ್ಲ, ಆದರೆ ಪೂರ್ಣ ಪರಮಚೇತನದ ಭಾಗ ಎನ್ನುವ ನಿರ್ಣಯಕ್ಕೆ ಬರ್ತಾರಂತೆ. ಈಗ ಸಾಂಖ್ಯ ಸಿದ್ಧಾಂತ ಮಾಡ್ತಾ ಮಾಡ್ತಾ ಅವ್ರಿಗೆ ಗೊತ್ತಾಗ್ತದೆ ಅಂದ್ರೆ ನಾವು ದೇಹ ಅಲ್ಲ ಆತ್ಮ, ಅದು ಗೊತ್ತಾಗ್ತದೆ ಅವರಿಗೆ. ಪರಮಚೇತನದ ಭಾಗ ಎನ್ನುವ ನಿರ್ಣಯಕ್ಕೆ ಅವರು ಬರ್ತಾರೆ. ಆದ್ದರಿಂದ ಆತ್ಮಕ್ಕೂ ಐಹಿಕ ಜಗತ್ತಿಗೂ ಇರುವ ಸಂಬಂಧ ಐಹಿಕ ಜಗತ್ತಿಗೂ ಸಂಬಂಧವಿಲ್ಲ. ಆತ್ಮನ ಐಹಿಕ ಜಗತ್ತು ಆತ್ಮಕ್ಕೂ ಸಂಬಂಧವಿಲ್ಲ ನಿಜವಾಗಿ ಅಲ್ವಾ, ಅದು ಸಪರೇಟ್. ಈ ಭೌತಿಕ ಶರೀರ ಇರುವಂತಹದ್ದು ಈ ಪಂಚಭೂತಗಳಿಂದ ಆಗಿದೆ. ಈ ಶರೀರಕ್ಕೂ ಆತ್ಮಕ್ಕೂ ಸಂಬಂಧ ಇಲ್ಲ, ಇದು ಜಡ ಶರೀರ. ಆತ್ಮ ಬಂದ್ರೆ ಮಾತ್ರ ಇದು ಕೆಲಸ ಮಾಡ್ತದೆ, ಇಲ್ಲದ್ರೆ ಮಾಡುದಿಲ್ಲ. ಆತ್ಮನ ಕ್ರಿಯೆಗಳು ಪರಮಚೇತನದೊಂದಿಗೆ ಯಾವುದಾದ್ರೂ ಸಂಬಂಧ ಹೊಂದಿರಬೇಕು. ಆತ್ಮನು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡಿದಾಗ ಅವನು ವಾಸ್ತವವಾಗಿ ತನ್ನ ನಿಜ ಸ್ವರೂಪದಲ್ಲಿ ಇರುತ್ತಾನೆ. ಆತ್ಮ ಏನ್ ಮಾಡ್ಬೇಕು, ಅವನ ಸ್ವರೂಪ ಏನು, ಭಗವಂತನ ಸೇವೆ ಮಾಡುವಂತದ್ದು. ಆಗ ಮಾತ್ರ ಅವನು ಆ ಕರ್ಮ ಮಾಡಿದಾಗ ಮಾತ್ರ ಅವನು ನಿಜ ಸ್ವರೂಪದಲ್ಲಿ ಇರ್ತಾನೆ. ಮೊದಲನೆಯ ಪ್ರಕ್ರಿಯೆಯಾದ ಸಾಂಖ್ಯದಲ್ಲಿ ಮನುಷ್ಯನು ಜಡವಸ್ತುವಿನಿಂದ ಬೇರೆಯಾಗಬೇಕು. ಅಂದ್ರೆ ಸಾಂಖ್ಯ ಯೋಗದಲ್ಲಿ ಇಷ್ಟೇ ಅರ್ಥ ಆಗುವಂಥದ್ದು ಅವರಿಗೆ, ನಾವು ಜಡವಸ್ತು ಅಲ್ಲ, ಇದರಿಂದ ಬೇರೆ, ಆತ್ಮ ಬೇರೆ, ಇದು ಬೇರೆ ಅಂತ ಅವರಿಗೆ ತಿಳಿತದೆ. ದೇಹ ಅಲ್ಲ ಆತ್ಮ ಅನ್ನೋದು ಅರ್ಥ ಆಗ್ತದೆ. ಭಕ್ತಿ ಯೋಗದ ಪ್ರಕ್ರಿಯೆಯಲ್ಲಿ ಆತನು ಕೃಷ್ಣ ಪ್ರಜ್ಞೆ ಕಾರ್ಯದಲ್ಲಿ ಆಸಕ್ತನಾಗಬೇಕು. ಒಂದು ಪ್ರಕ್ರಿಯೆಯಲ್ಲಿ ನಿರಾಸಕ್ತಿಯು ಇನ್ನೊಂದು ಪ್ರಕ್ರಿಯೆಯಲ್ಲಿ ಆಸಕ್ತಿಯು ಅಗತ್ಯವಾಗಿರುವಂತೆ ಮೇಲ್ನೋಟಕ್ಕೆ ತೋರಿದರೂ ವಾಸ್ತವವಾಗಿ ಎರಡು ಪ್ರಕ್ರಿಯೆಗಳು ಒಂದೇ ಅಂತ ಹೇಳಿದ್ದಾರೆ. ಈ ಸಾಂಖ್ಯ ಯೋಗದಲ್ಲಿ ಅವರು ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡ್ರೆ ಸಾಲದು, ಮತ್ತೆ ಅವರು ಭಕ್ತಿ ಸೇವೆಯನ್ನು ಮಾಡಬೇಕು. ಆಗ ಮಾತ್ರ ಅದು ಅವರಿಗೆ ಮುಕ್ತಿ ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯವಾಗ್ತದೆ.
ಜಡವಸ್ತುವಿನಲ್ಲಿ ನಿರಾಸಕ್ತಿ ಮತ್ತು ಕೃಷ್ಣನಲ್ಲಿ ಆಸಕ್ತಿ ಎರಡು ಒಂದೇ ಅಂತ ಹೇಳಿದ್ದಾರೆ. ಜಡವಸ್ತು ಅಂತ ಹೇಳಿದ್ರೆ ಈ ಭೌತಿಕ ವಸ್ತು, ಇದರಿಂದ ನಿರಾಸಕ್ತಿ ಮತ್ತೆ ಕೃಷ್ಣನಲ್ಲಿ ಆಸಕ್ತಿ, ಇದು ಎರಡರ ಅರ್ಥ ಕೂಡ ಒಂದೇ ಅಂತ ಹೇಳಿದ್ದಾರೆ. ಇದನ್ನು ಕಾಣಬಲ್ಲ ವ್ಯಕ್ತಿ ವಿಷಯಗಳನ್ನು ಯಥಾವತ್ತಾಗಿ ಕಾಣ್ತಾನೆ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಾ? ಆತ್ಮ ಮತ್ತೆ ಶರೀರ ಒಂದೇನಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಆತ್ಮ ಹೇಗಿರ್ತದೆ? ಅದು ಎಲ್ಲಿಂದ ಬಂತು? ಆತ್ಮ ಎಲ್ಲಿಂದ ಬಂತು? ಭಗವಂತನಿಂದ ಬಂತಲ್ವಾ? ಭಗವಂತನ ಹಾ. ವಿಭಿನ್ನ ಅಂಶ ಆತ್ಮ. ಇದು ಚೇತನ ಆತ್ಮ, ಇದಕ್ಕೆ ನಾಶ ಇಲ್ಲ. ಹಿಂದೆ ಓದಿದ್ದೇವಲ್ವಾ, ನಾಶ ಇಲ್ಲ, ಸುಡ್ಲಿಕ್ಕೆ ಆಗುದಿಲ್ಲ. ಇದು ಭಗವಂತನ ಗುಣವನ್ನೇ ಹೊಂದಿದೆ, ಶಾಶ್ವತವಾದದ್ದು, ಇದಕ್ಕೆ ನಾಶ ಇಲ್ಲ. ಆದ್ರೆ ಈ ಭೌತಿಕ ಶರೀರ, ನಾವು ಇದು ಆತ್ಮ ಹೋದ ಮೇಲೆ ಇದನ್ನೇನ್ ಮಾಡ್ತಾರೆ? ಆ ಪಂಚಭೂತದಲ್ಲಿ ಲೀನ ಮಾಡಿಬಿಡ್ತಾರೆ. ಒಂದು ಸುಡ್ತಾರೋ, ಒಂದು ಮಣ್ಣಿಗೆ ಮಣ್ಣು ಮಾಡ್ತಾರೋ, ಏನೋ ಒಂದು ಮಾಡ್ತಾರೆ, ಆ ಪಂಚಭೂತದಲ್ಲಿ ಲೀನ ಆಗ್ತದೆ. ಆ ಒಂದು ಆತ್ಮಕ್ಕೆ ತನ್ನ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಈ ಒಂದು ನವದ್ವಾರಪುರಿ ದೇಹವನ್ನು, ನಗರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೂತ್ಕೊಂಡು ವಾಸ ಮಾಡ್ಕೊಂಡು ಅದರ ಕೆಲಸವನ್ನು ಮಾಡುವಂತ ಅಲ್ವಾ? ಅದರಿಂದ ಆತ್ಮ ಮತ್ತೆ ದೇಹ ಬೇರೆ ಬೇರೆ. ಇದು ಜಡ ವಸ್ತು, ನಮ್ಮ ಶರೀರ ಜಡ ವಸ್ತು. ಇದನ್ನು ಕಾಣಬಲ್ಲ ವ್ಯಕ್ತಿ ವಿಷಯಗಳನ್ನು ಯಥವತ್ತಾಗಿ ಕಾಣುತ್ತಾನೆ. ಇಷ್ಟು ತಿಳ್ಕೊಳ್ಬೇಕು ನಾವು ಅಂತ ಹೇಳಿದ್ರೆ. ಸಂಖ್ಯಾಸಸ್ತು ಮಹಾಭಾವೋ ದುಃಖ ಮಾಪ್ತು ಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮನ ಚೀರೇಣಾಧಿಗಚ್ಚತಿ. ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೆ ಎಲ್ಲಾ ಬಗೆಯ ಕರ್ಮಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಮನುಷ್ಯನು ಸುಖಿಯಾಗಲಾರ. ಹೇಳಿದ್ರೆ ನಾವು ನಮ್ಮ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗ್ಬೇಕು. ಅದ್ರ ಬಿಟ್ಟು ನಾವು ಕೆಲಸವನ್ನು ಬಿಟ್ಟು ಕೂತ್ಕೊಂಡ್ರೆ ಏನ್ ಪ್ರಯೋಜನ ಇಲ್ಲ. ಆ ಕೆಲಸವನ್ನು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ಬೇಕು. ಕೆಲಸ ಅಲ್ಲಿ ಅರ್ಜುನ ಯುದ್ಧ ಮಾಡದಿದ್ರೆ ಏನಾಗ್ತದೆ? ಅಲ್ಲಿ ಅಧರ್ಮ ಜಾಸ್ತಿ ಆಗ್ತದೆ, ಮತ್ತೆ ಅವನಿಗೆ ಅವಹೇಳನ ಬರ್ತದೆ, ನಿಂದನೆ ಮಾಡ್ತಾರೆ. ಅವನ ಕರ್ಮವನ್ನು ಅವನು ಮಾಡ್ಲೇಬೇಕು, ತ್ಯಜಿಸ್ಲಿಕ್ಕಿಲ್ಲ. ಅವರವರ ಕರ್ಮ ಏನಿದೆ ಅದನ್ನು ಮಾಡ್ಬೇಕು. ಅದನ್ನು ಹೇಗೆ ಮಾಡ್ಬೇಕು? ಭಕ್ತಿ ಪೂರ್ವಕವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ಬೇಕು. ಭಕ್ತಿಯಲ್ಲಿ ನಿರತನಾದ ವಿಚಾರವಂತನು ಶೀಘ್ರವಾಗಿ ಪರಮ ಪ್ರಭುವನ್ನು ಪಡೆಯುತ್ತಾನೆ ಅಂತ ಹೇಳ್ತಾರೆ. ಸನ್ಯಾಸಿಗಳಲ್ಲಿ ಎರಡು ವರ್ಗಗಳಿವೆ. ಮಾಯಾವಾದಿ ಸನ್ಯಾಸಿಗಳು ಸಾಂಖ್ಯ ಸಿದ್ಧಾಂತದ ಅಧ್ಯಯನದಲ್ಲಿ ತೊಡಗಿರುತ್ತಾರೆ. ವೈಷ್ಣವ ಸನ್ಯಾಸಿಗಳಾದರೂ ಭಾಗವತದ ಸಿದ್ಧಾಂತದ ಅಧ್ಯಯನದಲ್ಲಿ ತೊಡಗಿರುತ್ತಾರೆ. ಬೇರೆ ಬೇರೆ ತರ. ಮಾಯಾವಾದಿಗಳು ಏನ್ ಮಾಡ್ತಾರೆ? ಮಾಯಾವಾದಿ ಸನ್ಯಾಸಿಗಳು ಸಾಂಖ್ಯ ಅಂದ್ರೆ ಅವರು ಹುಡುಕ್ತಾ ಅದೇ ಹೇಳಿದ್ರಲ್ಲ, ಮರದ ಬೇರೆ ಎಲ್ಲಿದೆ ಅಂತ ಹುಡುಕ್ತಾ ಅದ್ರಲ್ಲಿ ತೊಡಗಿರ್ತಾರೆ. ಆಮೇಲೆ ಅವ್ರಿಬ್ರು ಕೂಡ ಮುಕ್ತಿಯನ್ನು ಪಡಿತಾರೆ. ಆದ್ರೆ ಅವರು ಪಡೆಯುವಂತಹದ್ದು ಮುಕ್ತಿ ಸಾಯುಜ್ಯ ಮುಕ್ತಿ, ಅದು ಶಾಶ್ವತವಲ್ಲ. ಅವರು ಪುನಃ ವಾಪಸ್ ಬರ್ತಾರೆ. ಆದ್ರೆ ಇವರು ಶಾಶ್ವತವಾದ ಧಾಮಕ್ಕೆ ಹೋಗ್ತಾರೆ. ಯಾರು? ಭಕ್ತರಾದವರು. ಭಾಗವತವು ವೇದಾಂತ ಸೂತ್ರಗಳಿಗೆ ಸರಿಯಾದ ಭಾಷ್ಯವನ್ನು ನೀಡುತ್ತದೆ. ಮಾಯವಾದಿ ಸನ್ಯಾಸಿಗಳು ವೇದಾಂತ ಸೂತ್ರಗಳನ್ನು ಅಧ್ಯಯನ ಮಾಡುತ್ತಾರೆ, ಆದರೆ ಅವರು ಶಂಕರಾಚಾರ್ಯರು ಬರೆದ ಶಾರೀರಿಕ ಭಾಷ್ಯ ಎನ್ನುವ ತಮ್ಮದೇ ಆದ ಭಾಷ್ಯವನ್ನು ಉಪಯೋಗಿಸುತ್ತಾರೆ. ಭಾಗವತ ಪಂಥದ ವಿದ್ಯಾರ್ಥಿಗಳು ಪಂಚರಾತ್ರಿಕಿ ನಿಯಮಗಳಿಗೆ ಅನುಗುಣವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ. ಇವರು ಭಗವಂತನ ಭಕ್ತಿ ಸೇವೆಯಲ್ಲಿ ಪಂಚರಾತ್ರಿಕ ವಿಧಿ ಅಂದ್ರೆ ಮೂರ್ತಿ ಪೂಜೆ ಮಾಡುವಂತದ್ದು ಯಾವ ತರ ವಿಧ ಇದೆ, ನಾವು ಟೆಂಪಲ್ ಅಲ್ಲಿ ಮಾಡ್ತಾರೆ, ಅದು ಪಂಚರಾತ್ರಿಕ ವಿಧಿ. ಆ ನಿಯಮಗಳಿಗೆ ಅನುಗುಣವಾಗಿ ಭಕ್ತರು ನಡ್ಕೊಳ್ತಾರೆ. ಶಂಕರಾಚಾರ್ಯರು ಬರೆದ ಶಾರೀರಿಕ ಭಾಷ್ಯ, ಅದು ಅವ್ರೇನ್ ಮಾಡ್ತಾರೆ? ಶಂಕರಾಚಾರ್ಯರು ಅದ್ವೈತಿಗಳವರು ಅಲ್ವಾ? ಶಂಕರಾಚಾರ್ಯರು ಅವರು ದೇಹ ಮತ್ತು ಆತ್ಮ ಒಂದೇ ಅಂತ ಹೇಳುವಂತದ್ದು ಅದ್ವೈತಿಗಳು. ನಾವು ದ್ವೈತರು. ದ್ವೈತ ಅಂದ್ರೆ ಎರಡು, ದೇಹ ಬೇರೆ ಆತ್ಮ ಬೇರೆ. ಆ ತರ ಇವ್ರದ್ದು ಯಾರ್ದು? ಪಾಂಚರಾತ್ರಿಕ ವಿಧಿಯವರದ್ದು. ಅದಕ್ಕನುಗುಣವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರೆ. ಅವರು ಏನ್ ಮಾಡ್ತಾರೆ? ಮಾಯವಾದಿಗಳು ಸತ್ತ ಮೇಲೆ ಭಗವಂತನ ಒಳಗೆ ನಾವು ಲೀನ ಆಗ್ತೇವೆ. ನಾವು ಲೀನ ಆಗ್ಲಿಕ್ಕೆ ಆಗುದಿಲ್ಲ. ನಾವು ಭಗವಂತನ ಹತ್ತಿರ ಹೋಗ್ಬೋದು, ಸೇವೆ ಮಾಡ್ಬೋದು, ಅವರ ರೂಪವನ್ನು ಪಡಿಬಹುದು, ಅವರ ಸಂಪತ್ತನ್ನು ಅನುಭವಿಸಬಹುದು, ಅವರ ಲೋಕದಲ್ಲಿ ಇರ್ಬೋದು. ಆತರ ಎಲ್ಲ ಮುಕ್ತಿಯನ್ನು ನಾವು ಪಡೆಯುವಂತ ಭಾಗವತದ ಪಂಥದ ವಿದ್ಯಾರ್ಥಿಗಳು ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ. ಆದ್ರಿಂದ ವೈಷ್ಣವ ಸನ್ಯಾಸಿಗಳಿಗೆ ಭಗವಂತನ ದಿವ್ಯ ಸೇವೆಯಲ್ಲಿ ಹಲವು ಬಗೆಯ ಕೆಲಸಗಳು ಇರ್ತವೆ. ವೈಷ್ಣವ ಸನ್ಯಾಸಿಗಳು ಏನ್ ಮಾಡ್ತಾರೆ? ಬೆಳಿಗ್ಗೆ ಬೇಗ ಹೇಳ್ತಾರೆ ಅಲ್ವಾ, ಜಪ ತಪ ಮಂಗಳಾರತಿ ಮತ್ತೆ ಇದನ್ನೆಲ್ಲ ಮಾಡ್ತಾರೆ. ಸೇವೆಗಳು ತುಂಬಾ ಕಷ್ಟ ಪಡ್ತಾರೆ ಅವರು. ಸನ್ಯಾಸಿಗಳು ಎಲ್ಲೆಲ್ಲಿ ಊರೂರಿಗೆ ಹೋಗ್ತಾರೆ, ಪ್ರಚಾರ ಮಾಡ್ತಾರೆ, ದಿವ್ಯ ಸೇವೆಯಲ್ಲಿ ತೊಡಗ್ತಾರೆ. ವೈಷ್ಣವ ಸನ್ಯಾಸಿಗಳಿಗೂ ಐಹಿಕ ಕಾರ್ಯಗಳಿಗೂ ಯಾವುದೇ ಸಂಬಂಧ ಇರುವುದಿಲ್ಲ. ಆದರೂ ಭಗವಂತನ ಭಕ್ತಿ ಸೇವೆಯಲ್ಲಿ ಅವರು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ.
ಆದರೆ ಸಾಂಖ್ಯ ಮತ್ತು ವೇದಾಂತಿಕ ಅಧ್ಯಯನಗಳಲ್ಲಿ ಹಾಗೂ ಆತ್ಮಕ ಚಿಂತನೆಯಲ್ಲಿ ಮಗ್ನರಾದ ಮಾಯವಾದಿ ಸನ್ಯಾಸಿಗಳಿಗೆ ಭಗವಂತನ ದಿವ್ಯ ಸೇವೆಯೇ ರುಚಿಸುವುದಿಲ್ಲ. ಅವರಿಗೆ ಅವರದೇ ಮುಗೆ, ಅವರು ಭಗವಂತನನ್ನು ನಂಬುದಿಲ್ಲ. ಅವರೇನೋ ಬೇರೆನೇ ಅರ್ಥ ಮಾಡ್ಕೊಂಡು ಅವರದೇ ಚಿಂತನೆಯಲ್ಲಿ ಅವರಿರ್ತಾರೆ. ಅವರು ಈ ಭಗವಂತನ ಭಕ್ತಿ ಸೇವರಿಗೆ ಹಿಡಿಸುವುದಿಲ್ಲ. ಭಗವಂತನ ರೂಪ, ಗುಣ, ರೂಪ, ಲೀಲೆ ಯಾವುದನ್ನು ಅವ್ರು ನಂಬುದಿಲ್ಲ. ಭಗವಂತ ಒಬ್ಬ ವ್ಯಕ್ತಿ ಅಂದ್ರೆ ಅವ್ರು ನಂಬುದಿಲ್ಲ. ಅವರ ನಿರಾಕಾರದಲ್ಲಿ ಪೂಜೆ ಮಾಡ್ತಾರೆ. ಅವರ ಅಧ್ಯಯನವು ನೀರಸವಾಗುವುದರಿಂದ ಅವರು ಕೆಲವೊಮ್ಮೆ ಬ್ರಹ್ಮನ್ ಕುರಿತು ಊಹಾತ್ಮಕ ಚಿಂತನೆ ಮಾಡುವುದರಲ್ಲಿ ಬೇಸರಗೊಳ್ಳುತ್ತಾರೆ. ಆದ್ದರಿಂದ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಭಾಗವತವನ್ನು ಆಶ್ರಯಿಸುತ್ತಾರೆ. ಇದರ ಪರಿಣಾಮವಾಗಿ ಅವರ ಶ್ರೀಮದ್ ಭಾಗವತ ಅಧ್ಯಯನವು ಕಷ್ಟದಾಯಕವಾಗುತ್ತದೆ. ಭಗವಂತನನ್ನು ನಂಬದಿದ್ದವರಿಗೆ ಭಾಗವತ ಎಂದಿಗೂ ಅರ್ಥ ಆಗುವುದಿಲ್ಲ. ಹೇಗಂದ್ರೆ ಭಗವಂತನೇ ಭಾಗವತದ ಗ್ರಂಥ ರೂಪದಲ್ಲಿ ಇದ್ದಾನೆ ಕಲಿಯುಗದಲ್ಲಿ. ಅವನು ಯಾವಾಗ ಇಲ್ಲಿ ಅವತಾರವನ್ನು ಮುಗಿಸಿಕೊಂಡು ಹೋಗ್ತಾನೆ, ಆಗ ಗ್ರಂಥ ರೂಪದಲ್ಲಿ ಭಾಗವತ ನಮ್ಗೆ ಭಗವಂತ ಇದ್ದಾನೆ ಇಲ್ಲಿ ಕಲಿಯುಗದ ಜನರಿಗೆ ಬೆಳಕನ್ನು ಕೊಡ್ಲಿಕ್ಕೆ. ಇಲ್ಲಿ ಏನ್ ಹೇಳ್ತಾರಂದ್ರೆ ಆಧ್ಯಾತ್ಮಿಕ ಪ್ರಗತಿಗೆ ನಿಜವಾದ ದಾರಿ ಯಾವುದು ಅಂದ್ರೆ ಭಕ್ತಿ ಸೇವೆ. ಭಕ್ತಿ ಸೇವೆ ಮಾಡೋದ್ರಿಂದ ಭಗವಂತನ ಅನುಗ್ರಹ ಉಂಟಾಗುವ ಮೂಲಕ ನಮಗೆ ಜ್ಞಾನವು ಅದರ ಜೊತೆಗೆ ಬರ್ತದೆ. ವಾಸುದೇವ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯೇತಿ ಆಶು ವೈರಾಗ್ಯಂ ಜ್ಞಾನಂ ಜ್ಞಾತದ ಅಹೈತುಕಂ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ಭಕ್ತಿ ಸೇವೆಯಲ್ಲಿ ತೊಡಗುತ್ತೇವೋ, ಭಗವಂತನಿಗೆ ಪ್ರೀತಿಯಿಂದ ಕೆಲಸವನ್ನು ಮಾಡುತ್ತೇವೋ, ಅದರ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡುತ್ತೇವೋ, ಆಗ ಆ ಭಗವಂತನ ಅನುಗ್ರಹದಿಂದ ಎಲ್ಲ ಜ್ಞಾನ ನಮಗೆ ಸಿಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಉದಾಹರಣೆಗೆ ಧ್ರುವ ಮಹಾರಾಜ ಏನ್ ಮಾಡಿರ್ತಾರಂದ್ರೆ, ಅವರಿಗೆ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಆದ್ರೆ ಅವ್ರಿಗೆ ಏನ್ ಕೇಳ್ಬೇಕು, ಏನ್ ಮಾಡ್ಬೇಕು, ಅವ್ರು ನಿಜವಾಗಿ ತನ್ನ ಅಜ್ಜನ ಅಷ್ಟು ಸಾಮ್ರಾಜ್ಯವನ್ನು ಪಡಿಬೇಕು ಅಂತ ಹೋಗಿರ್ತಾರೆ. ಅವರಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಆಗ ಭಗವಂತ ಏನ್ ಮಾಡ್ತಾನೆ, ಅವನೇ ಅನುಗ್ರಹಿಸ್ತಾನೆ. ಆಮೇಲೆ ಅವರು ಮಾತಾಡುವಂತದ್ದು. ಭಗವಂತನ ಒಂದು ಸ್ತುತಿ ಮಾಡ್ಲು ಅವ್ರಿಗೆ ಏನ್ ಮಾಡ್ಬೇಕಂತೆ ಗೊತ್ತಿರುವುದಿಲ್ಲ. ಆಗ ಭಗವಂತನು ತನ್ನ ಶಂಖವನ್ನು ಅವರ ಗಲ್ಲಕ್ಕೆ ತಾಗಿಸ್ತಾನಂತೆ. ಆಗ ಅವರಿಗೆ ಜ್ಞಾನ ಆಗ್ತದೆ. ಆ ಜ್ಞಾನವನ್ನು ಪಡ್ತಾನೆ. ಅಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು ಅಂತ ಯಾರು ಯೋಚನೆ ಮಾಡ್ತಾರೆ, ಆಗ ಭಗವಂತ ತಾನೇ ಅವರಿಗೆ ಅನುಗ್ರಹವನ್ನು ಕೊಡ್ತಾನೆ ಅಂತ ನಾವಿಲ್ಲಿ ತಿಳಿಬಹುದು. ಹಾಗೆ ಗೌರ್ ಕಿಶೋರ್ ದಾಸ್ ಅಂತ ಒಬ್ರು ಪ್ರಭುಜಿ ಇದ್ರು. ಅವರು ಕೂಡ ಹಾಗೆ ನಮ್ಮ ಪರಂಪರೆಯಿಂದ ಬಂದ ಗುರುಗಳು. ಅವರು ಕೂಡ ಅವಿದ್ಯಾವಂತರು, ಆದ್ರೆ ಎಲ್ಲರಿಗಿಂತ ಜ್ಞಾನ ಅವರಿಗೆ ಇತ್ತು. ಆ ಗೌರ್ ಕಿಶೋರ್ ದಾಸ್ ಅವರಿಗೆ ಅವರು ಕೂಡ ಆಚಾರ್ಯರ ಪರಂಪರೆಯಲ್ಲಿದ್ದಾರೆ. ಭಗವಂತನ ಭಕ್ತಿ ಸೇವೆ ಅವರು ಮಾಡಿದ್ದಾರೆ. ಎಲ್ಲಾ ಶಾಸ್ತ್ರಗಳ ಸರಿಯಾದ ವಿಚಾರ ಅವರಿಗೆ ತಿಳಿದಿತ್ತು. ಆದ್ರೆ ಅವರು ವಿದ್ಯೆ ಇಲ್ಲ ಅವರಿಗೆ. ಆದ್ರೆ ಎಲ್ಲವನ್ನು ಭಗವಂತ ಅವರಿಗೆ ಕರುಣಿಸಿದ್ದಾನೆ. ಆದ್ರಿಂದ ಅವರು ಭಗವಂತನ ಭಕ್ತರು. ಭಗವಂತನ ಬಗ್ಗೆ ಎಲ್ಲ ಜ್ಞಾನವನ್ನು ಅವರು ಹೊಂದಿರ್ತಾರೆ. ಇಲ್ಲಿ ಭೌತಿಕ ಜ್ಞಾನ ಹೆಚ್ಚು, ತಿಳುವಳಿಕೆ ಇರುವುದರಿಂದ ಭಗವಂತನಿಂದ ದೂರವಾಗುವುದಕ್ಕೆ ನಾವು ಕಾಣ್ತೇವೆ. ನಮ್ಗೆಲ್ಲ ಏನಾಗಿದೆ, ಇಲ್ಲಿ ಭೌತಿಕ ಜ್ಞಾನ ಜಾಸ್ತಿ, ಅದ್ರಲ್ಲೇ ನಾವು ಮುಳುಗಿರ್ತೇವೆ. ಆದ್ರಿಂದ ಭಗವಂತನ ಜ್ಞಾನ ನಮ್ಗೆ ಸಿಗುದಿಲ್ಲ. ನಾವು ಯಾವಾಗ ಭಗವಂತನ ಜ್ಞಾನ ಪಡಿಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಹೋಗ್ತೇವೆ, ಆಗ ನಮ್ಗೆ ಭಗವಂತ ನಿಧಾನವಾಗಿ ನಮ್ಗೆ ಅದನ್ನೆಲ್ಲ ಅರಿವು ಬರುವ ಹಾಗೆ ಮಾಡ್ತಾನೆ. ಇಲ್ಲಿ ಏನೇ ನಾನ್ ತುಂಬಾ ಓದಿದ್ದೇನೆ, ಡಿಗ್ರಿ ಪಡೆದಿದ್ದೇನೆ, ತುಂಬಾ ನೋಡ್ಲಿಕ್ಕೆ ಚಂದ ಇದೆ, ತುಂಬಾ ಸಂಪತ್ತಿದೆ, ನನ್ಗೆ ಒಳ್ಳೆ ಐಶ್ವರ್ಯ, ಒಳ್ಳೆ ಕುಟುಂಬದಿಂದ ಬಂದಿದ್ದೇನೆ, ಇದೆಲ್ಲ ನಮ್ಗೆ ಭಕ್ತಿಗೆ ಅಡ್ಡಿ ಬರುತ್ತದೆ. ಅಂದ್ರೆ ಅದ್ರಲ್ಲೇ ನಾವು ಇದು ಮಾಡ್ತೇವೆ. ಒಂಥರ ಜನರಿಗೆ ತೋರ್ಪಡಿಸ್ಲಿಕ್ಕೆ ಹೋಗ್ತೇವೆ. ಹಣ ಇದೆ, ಸಂಪತ್ತಿದೆ, ಇದು ವಿದ್ಯೆ ಇದೆ, ಡಿಗ್ರಿ ಇದೆ, ಅದ್ರಲ್ಲೇ ಜಂಬ ಕೊಚ್ಕೊಳ್ತಾ ಇರ್ತೇವೆ. ಈ ಭಕ್ತಿಗೆ ಬರ್ಲಿಕ್ಕೆ ನಮ್ಗೆ ಮನಸ್ಸೇ ಬರುವುದಿಲ್ಲ. ಇದೆಲ್ಲ ಅಡ್ಡಿಗಳು ನಮ್ಗೆ ಅಂತ ಹೇಳ್ತಾರೆ. ಇಲ್ಲಿ ಮತ್ತೆ ಹಿರಣ್ಯಕಶಿಪು ಅವನು ಕೂಡ ಹಾಗೆ ತನ್ನ ದೈತ್ಯ ಗುರುಗಳಿಗೆ ಷಂಡ ಮತ್ತೆ ಅಮರ್ಕ ಇವರಿಗೂ ಕೂಡ ಹಾಗೆ ಏನ್ ಹೇಳ್ತಾನೆ, ಪ್ರಹ್ಲಾದನಿಗೆ ನೀನು ಇದ್ರದ ಬಗ್ಗೆ ಹೇಳು, ಹಣದ ಬಗ್ಗೆ ಜ್ಞಾನ ಕೊಡವನಿಗೆ ಅರ್ಥಶಾಸ್ತ್ರ, ನ್ಯಾಯ, ಅದನ್ನು ನೀನು ಆ ಶಾಸ್ತ್ರವನ್ನು ಹೇಳಿಕೊಡು, ಭಕ್ತಿಯ ಬಗ್ಗೆ ಬೇಡ ಅಂತ ಹೇಳ್ತಾನೆ. ಅಂದ್ರೆ ಅವನು ಕೂಡ ಹಾಗೆ ಹಣದ ಬಗ್ಗೆ ಅವನಿಗೆ ವ್ಯಾಮೋಹ, ತನ್ನ ಇದರ ಬಗ್ಗೆ ವ್ಯಾಮೋಹ ಇರ್ತದೆ. ಅಂತವ್ರು ನಾಸ್ತಿಕರು ಅಂತ ಹೇಳ್ತಾರೆ. ಮತ್ತೆ ನಮಗೆ ಈಗಿನ ವಿದ್ಯೆಯಲ್ಲಿ ಯಾವುದು ರಾಮಾಯಣ ಮಹಾಭಾರತ ಯಾವುದು ಹೇಳಿಕೊಡುದಿಲ್ಲ ಅಲ್ವಾ? ಇದ್ರಲ್ಲಿ ಯಾವುದು ನಮ್ಗೆ ಗೊತ್ತಾಗುದಿಲ್ಲ ಅಂತ ನಾವು ಹೇಳ್ಬೋದು. ಭಗವಂತನ ಕುರಿತಾದ ಜ್ಞಾನ, ನಿಜವಾದ ಜ್ಞಾನ ಇದು ಯಾವ ಶಾಲಾ ಕಾಲೇಜುಗಳಲ್ಲಾಗ್ಲಿ ಎಲ್ಲಿ ಸಹ ಇದನ್ನು ನಮ್ಗೆ ಕೊಡ್ತಾ ಇಲ್ಲ. ಆದ್ರಿಂದ ಆಧ್ಯಾತ್ಮಿಕ ಪ್ರಗತಿಗೆ ಅದು ಸಹಾಯ ಕೂಡ ಮಾಡುದಿಲ್ಲ. ಈಗ ನಾವು ಪಡೆಯುವಂತಹ ಜ್ಞಾನ ಹಣ ಸಂಪಾದನೆ ಮಾಡಬಹುದು, ಹೇಗೆ ದುಡಿಮೆ ಮಾಡಬಹುದು, ಹೇಗೆ ಬದುಕಬಹುದು, ಇದರಲ್ಲೇ ಇರ್ತದೆ. ಆದ್ರೆ ನಮ್ಗೆ ಆಧ್ಯಾತ್ಮಿಕ ಜ್ಞಾನಕ್ಕೆ ಅದು ಪೂರಕವಾಗಿರುವುದಿಲ್ಲ.
ಅದಕ್ಕೆ ನಾವೇನ್ ಮಾಡ್ಬೇಕು, ಭಕ್ತಿ ಮಾಡಿದಾಗ ಮಾತ್ರ ಭಗವಂತನ ಬಗ್ಗೆ ಜ್ಞಾನ ನಮ್ಗೆ ಸಿಗ್ತದೆ. ಜ್ಞಾನವನ್ನು ಬೆಳೆಸುವುದಕ್ಕಿಂತ ಭಕ್ತಿ ಸೇವೆ ಉತ್ತಮ. ಬರೀ ಜ್ಞಾನ ಬೆಳೆಸ್ಕೊಂಡ್ರೆ ಸಾಕಾಗುತ್ತದೆ. ತುಂಬಾ ತರ ಜ್ಞಾನ ಸಿಗ್ತದೆ ನಮ್ಗೆ ಅಲ್ವಾ. ಕೆಲವರು ಹೇಳೋದ್ರಿಂದ ಕೇಳ್ಬೋದು, ಮತ್ತೆ ಕಾಲೇಜುಗಳಿಗೆ ಹೋಗಿ ತಿಳ್ಕೊಳ್ಬಹುದು, ಬೇರೆ ಬೇರೆ ಜ್ಞಾನ. ಆದ್ರೆ ಆ ಜ್ಞಾನಕ್ಕಿಂತ ನಾವು ಭಕ್ತಿ ಸೇವೆ ಮಾಡೋದು ಬಹಳ ಉತ್ತಮ. ಜ್ಞಾನವನ್ನು ಬಳಸ್ಕೊಂಡು ನಾವು ಆಧ್ಯಾತ್ಮಿಕವಾದ ಕಾರ್ಯಗಳನ್ನು ಮಾಡಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಾಗ ಕೈತಟ್ಟಿ ಜಪಿಸಿದರೆ ಮಗು ಅದನ್ನು ನೋಡಿ ಹಾಗೆ ಮಾಡ್ತದಂತೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ಕರ್ಮಕ್ಕಿಂತ ಭಕ್ತಿ ಸೇವೆ ಉತ್ತಮ. ಇದನ್ನು 1 ವರ್ಷದ ಮಗು ಕೂಡ ಮಾಡಬಹುದು ಅಂತ. ನಾವೀಗ ಹೇಗೆ ಜಪ ಮಾಡ್ತಾ ಮಾಡ್ತಾ ಕೈ ತಟ್ತಾ ಮಾಡಿದ್ರೆ ಅದು ಮಗು ಕೂಡ ಅದನ್ನ ನೋಡಿ ಹಾಗೇ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಯಾರೂ ಮಾಡ್ಬೋದು ಭಕ್ತಿ ಸೇವೆ. ಬಡವರು, ಶ್ರೀಮಂತರು, ಸಣ್ಣ ಪ್ರಾಯದವರು, ದೊಡ್ಡ ಪ್ರಾಯದವರು ಹಾಗೇನಿಲ್ಲ. ಯಾರು ಸಹ ಆರೋಗ್ಯ ಇಲ್ಲದವನು ಮಲ್ಕೊಂಡಾದ್ರೂ ಮಾಡ್ಬೋದು. ಇದು ಯಾರು ಸಹ ಮಾಡ್ಬೋದು ಅಂತ ಹೇಳ್ತಾರೆ. ಜೋರ್ ಮಳೆ ಬರ್ತಾ ಇದೆ, ವಾಯ್ಸ್ ಕೇಳ್ತದ? ಏನ್ ಹೇಳ್ತಾರಂದ್ರೆ, ಬ್ರಹ್ಮನ್ ಯಾವುದು ಬ್ರಹ್ಮನ್ ಯಾವುದಲ್ಲ ಎನ್ನುವ ಚಿಂತೆಯಲ್ಲಿ ನೀವು ಮಾತ್ರ ನಿರತರಾಗಿರುವ ಸನ್ಯಾಸಿಗಿಂತ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಕಾರ್ಯದಲ್ಲಿ ತೊಡಗಿರುವವರು ಉತ್ತಮ ಸ್ಥಿತಿಯಲ್ಲಿರುತ್ತಾರೆ. ಈ ಸನ್ಯಾಸಿಗೂ ಸಹ ಅನೇಕ ಜನ್ಮಗಳ ನಂತರ ಕೃಷ್ಣ ಪ್ರಜ್ಞೆಗೆ ಬರುತ್ತಾರೆ. ಅಂದ್ರೆ ಇವರು ಬ್ರಹ್ಮನ್ ಸಾಕ್ಷಾತ್ಕಾರ ಪಡೆದ ಸನ್ಯಾಸಿಗಳು ಅನೇಕ ಜನ್ಮ ತಗೊಳ್ತಾರೆ. ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದಿದೆ. ಅವರು ಅಷ್ಟು ಜನ್ಮ ಕಳೆದು ನಂತರ ಅವರಿಗೆ ಭಗವಂತ ಯಾರು ಅನ್ನುವಂಥದ್ದು ಅರ್ಥವಾಗ್ತದೆ. ಇನ್ನು ನಮ್ಗೆ ನಿಷ್ಕಾಮ ಕರ್ಮ ಹೇಗೆ ಮಾಡುದು ಅಂತ ನೋಡಿ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನು, ಶುದ್ಧ ಆತ್ಮನು ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನು, ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕುವುದಿಲ್ಲ. ಯಾಕೆ ಸಿಲುಕುವುದಿಲ್ಲ? ಅವನು ಕರ್ಮವನ್ನು ಮಾಡ್ತಾ ಇದ್ರಿ ಕೂಡ ಅಂದ್ರೆ ಅವನು ಭಕ್ತಿಯಿಂದ ಮಾಡ್ತಾ ಇದ್ದಾನೆ. ಅದರ ಫಲವನ್ನು ಅವನು ಭಗವಂತನಿಗೆ ಅರ್ಪಿಸ್ತಾನೆ ಅಲ್ವಾ. ಮತ್ತೆ ಈಗ ಒಬ್ಬ ಉದಾಹರಣೆ ಕೊಡೋದಾದ್ರೆ ಬ್ಯಾಂಕ್ ಉದ್ಯೋಗಿ ಇರ್ತಾನೆ. ಅವನೇನ್ ಮಾಡ್ತಾನೆ, ಬ್ಯಾಂಕ್ ಅಲ್ಲಿ ತುಂಬಾ ಹಣವನ್ನು ಕ್ಯಾಶಿಯರ್ ಲೆಕ್ಕ ಮಾಡ್ತಾನೆ. ಒಂದು ದಿನಕ್ಕೆ ಎಷ್ಟೋ ಲಕ್ಷ ಹಣ ಲೆಕ್ಕ ಮಾಡ್ತಾನೆ. ಸಂಜೆ ಬರುವಾಗ ಎಲ್ಲ ಅಲ್ಲಿ ಕೊಟ್ಟು ಬರ್ತಾನೆ. ಆದ್ರೆ ಅವನು ಯಾವುದನ್ನು ತರುವುದಿಲ್ಲ. ಅಂದ್ರೆ ಅವನು ಕರ್ಮ ಮಾಡ್ತಾನೆ, ಅದರ ಆ ಫಲ ಅಲ್ಲಿ ಇರ್ತದೆ, ಅದರ ಅಪೇಕ್ಷೆ ಅವನು ಮಾಡುದಿಲ್ಲ. ಇನ್ನೊಬ್ಬರದನ್ನು ಅವನು ಮುಟ್ಟೋದಿಲ್ಲ. ಇಲ್ಲಿ ಕೂಡ ಹಾಗೆ ಪ್ರತಿಯೊಂದು ಭಗವಂತನದ್ದು. ಆದ್ರಿಂದ ಅದನ್ನ ಭಗವಂತನಿಗೆ ನಾವು ಅರ್ಪಿಸ್ಬೇಕು ಅಂತಿದ್ರ ಅರ್ಥ. ಅದೇ ತರ ಅಂಗಡಿಯಲ್ಲಿ ಕೆಲಸ ಮಾಡುವ ಕೂಡ ಹಾಗೆ, ಅವನು ಕೂಡ ಹಾಗೆ ಇಡೀ ದಿನ ಕೆಲಸ ಮಾಡಿ ಎಲ್ಲವನ್ನು ಬಿಟ್ಟು ಅವನು ಬರ್ತಾನೆ. ನಾವು ಕೂಡ ಒಂದು ಕರ್ಮವನ್ನು ಮಾಡುವಾಗ ಅದರ ಫಲವನ್ನು ಬಯಸಬಾರದು. ಆಗ ಅಲ್ಲಿ ಕರ್ಮ ಬಂಧನ ನಮ್ಗೆ ಇರುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಯಾವಾಗ ಕಾರ್ಯ ಮಾಡ್ತೀವಿ ಆಗ ಮಾತ್ರ ನಮ್ಗೆ ಅದು ಕರ್ಮ ಬಂಧನದಿಂದ ಮುಕ್ತಿಯನ್ನು ಕೊಡ್ತದೆ. ಅದನ್ನೇ ಹೇಳಿದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕರ್ಮ ಮಾಡಬೇಕು, ಕರ್ಮ ಫಲವನ್ನು ಬಯಸಬಾರದು. ಇದು ಫುಲ್ ಓದುದಿಲ್ಲ ನಾನು, ನೋಡುದಿಲ್ಲ. 8 ಮತ್ತೆ 9 ನೋಡೋಣ. ನೈವ ಕಿಂಚಿತ್ ಕರೋಮಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಮಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಶ್ವಸನ್ ಫಲಪ್ರನ್ ವಿಸೃಜನ್ ರಣನ್ ನಿಮಿಷನ್ನಪಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಏನ್ ಹೇಳ್ತಾರಂತಂದ್ರೆ, ಇಲ್ಲಿ ದೈವೀ ಪ್ರಕೃತಿಯಲ್ಲಿರುವ ಮನುಷ್ಯನು ನೋಡುತ್ತಿರಬಹುದು, ಕೇಳುತ್ತಿರಬಹುದು, ಸ್ಪರ್ಶಿಸುತ್ತಿರಬಹುದು, ಆಘ್ರಾಣಿಸುತ್ತಿರಬಹುದು, ತಿನ್ನುತ್ತಿರಬಹುದು, ನಡೆಯುತ್ತಿರಬಹುದು, ನಿದ್ರೆ ಮಾಡುತ್ತಿರಬಹುದು, ಉಸಿರಾಡುತ್ತಿರಬಹುದು. ಆದರೆ ತಾನು ಏನನ್ನೂ ಮಾಡುತ್ತಿಲ್ಲ ಎಂದು ಅವನಿಗೆ ಒಳಗಿನ ಅರಿವು ಇರುತ್ತದೆ. ಏಕೆಂದರೆ ಮಾಡುತ್ತಿರುವಾಗ, ವಿಸರ್ಜಿಸುವಾಗ, ಸ್ವೀಕರಿಸುವಾಗ, ಕಣ್ಣನ್ನು ತೆರೆಯುವಾಗ ಅಥವಾ ಮುಚ್ಚುವಾಗ ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಪ್ರವರ್ತಿಸುತ್ತಿವೆ. ತಾನು ಅವುಗಳಿಂದ ದೂರ ಇದ್ದೇನೆ ಎಂದು ಅವನಿಗೆ ತಿಳಿದಿರುತ್ತದೆ. ಅಂದ್ರೆ ಈ ದೈವಿ ಪ್ರಜ್ಞೆಯಲ್ಲಿ ಇರ್ತಾನೆ ಅವನು, ಕೃಷ್ಣ ಪ್ರಜ್ಞೆಯಲ್ಲೇ ಇರ್ತಾನೆ. ಈಗ ನಮ್ಮ ದೇಹ ಎಲ್ಲ ಕೆಲಸ ಮಾಡ್ತದೆ, ಪಂಚೇಂದ್ರಿಯಗಳು ನೋಡ್ತದೆ, ಕೇಳ್ತದೆ, ತಿಂತದೆ, ವಾಸನೆ ನೋಡ್ತದೆ, ಸ್ಪರ್ಶ ಮಾಡ್ತದೆ. ಇದೆಲ್ಲ ಮಾಡುದು ಯಾರು? ಇಂದ್ರಿಯಗಳು ಮಾಡ್ತಾ ಇದೆ ಅಂತ ಹೇಳ್ತಾರೆ. ನಾನೇನು ಮಾಡ್ತಾ ಇಲ್ಲ.
ಈ ಮನುಷ್ಯ ಏನಾದ್ರೂ ಮಾಡ್ಬೇಕಾದ್ರೆ ಆ ಗುಣಗಳಿಗೆ ಅನುಗುಣವಾಗಿ ಮಾಡ್ತಾನೆ. ನಮ್ಮಲ್ಲಿ 3 ಗುಣ ಇದೆ: ಸತ್ವಗುಣ, ರಜೋಗುಣ, ತಮೋಗುಣ. ಆ ಗುಣ ಏನ್ ಮಾಡ್ತದೆ, ಎಲ್ಲ ಕೆಲಸವನ್ನು ಮಾಡುತ್ತದೆ. ಅದನ್ನು ಇಂದ್ರಿಯಗಳು ಮಾಡ್ತವೆ, ಈ ಶರೀರ ಮಾಡ್ತದೆ. ಆದ್ರೆ ಆತ್ಮ ಮಾಡ್ತಾ ಇಲ್ಲ. ಆತ್ಮ ಇಚ್ಛೆ ಪಡುದು ಮಾತ್ರ, ಅದನ್ನು ಮಾಡುದಿಲ್ಲ. ಮಾಡುದೆಲ್ಲ ಈ ತ್ರಿಗುಣಗಳು ಅಂತ ಹೇಳ್ತಾರೆ. ಇದನ್ನೆಲ್ಲವನ್ನು ನಾವು ಮಾಡುದು ಈ ಪಂಚೇಂದ್ರಿಯಗಳು, ನಮ್ಮ ಶರೀರದಿಂದ ಪ್ರತಿನಿತ್ಯ ಮಾಡುವ ಕರ್ಮಗಳು. ಇದೆಲ್ಲ ನಾನು ಮಾಡುತ್ತಿದ್ದೇನೆ ಅಂತ ಭಾವಿಸಬಾರದು. ಇದನ್ನು ಇಂದ್ರಿಯಗಳು ತಮ್ಮ ಒಂದು ವಿಷಯದಲ್ಲಿ ಪ್ರವರ್ತಿಸುತ್ತವೆ ಅಂತ ತಿಳಿಬೇಕು. ಇಂದ್ರಿಯಗಳು ಮಾಡ್ತಾ ಇವೆ, ನಾವು ಮಾಡ್ತಾ ಇಲ್ಲ ಅಂತ ತಿಳಿಬೇಕು. ಆ ಇಂದ್ರಿಯಗಳು ಮಾಡೋದು ಹೇಗೆ? ಆ 3 ಗುಣಗಳಿಗೆ ಅನುಗುಣವಾಗಿ ಮಾಡುವಂತ. ಈಗ ನನ್ನದೊಂದು ಗುಣ ಸತ್ವ ಗುಣ ಇದ್ರೆ ಆ ಇಂದ್ರಿಯಗಳು ಸತ್ವ ಗುಣದಲ್ಲೇ ವರ್ತಿಸ್ತೇವೆ. ಭಗವಂತನ ಪೂಜೆ ಮಾಡುವಂತಹದ್ದು, ಜಪ ಮಾಡೋದು, ಭಗವಂತನ ಇದು ತುಳಸಿಯನ್ನು ಸ್ಮೆಲ್ ತಕೊಳ್ಳೋದು, ಇದನ್ನೇ ಮಾಡ್ತದೆ ಆ ಒಂದು ಇಂದ್ರಿಯಗಳು. ಅದನ್ನು ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾನು ಯಾರು? ಆತ್ಮ. ನಾನ್ ಮಾಡ್ತಾ ಇಲ್ಲ. ಇದು 3 ಗುಣಗಳು ಮಾಡಿಸ್ತವೆ ಇಂದ್ರಿಯಗಳ ಮುಖಾಂತರ. ಸಾರಿ, ಸತ್ವಗುಣದಲ್ಲಿರುವವರು ಹಾಗೆ ರಜೋಗುಣದಲ್ಲಿರುವವರು ಕೂಡ ಅಹಂಕಾರದಿಂದ ನನ್ನದು, ನಾನ್ ಮಾಡಿದ ಅಂತ ಹೇಳ್ತಾರೆ. ಅದೆಲ್ಲ ಇಂದ್ರಿಯಗಳು ಮಾಡುವಂತಹದ್ದು, ಅವರಲ್ಲ. ಮಾಡಿಸುವುದು ಈ ಗುಣಗಳು. ಆಮೇಲೆ ತಮೋ ಗುಣ ತುಂಬಾ ಜಡತ್ವದಲ್ಲಿರ್ತಾನೆ, ಅಜ್ಞಾನದಲ್ಲಿ ಇರ್ತಾನೆ. ಅದನ್ನೇ ಅಲ್ಲಿ ಹೇಳುವಂತಹದ್ದು. ಇದು ಒಳಗಿನ ಅರಿವು ಇರುತ್ತದೆ ಯಾರಿಗೆ? ಕೃಷ್ಣ ಪ್ರಜ್ಞೆಯಲ್ಲಿದ್ದವನಿಗೆ, ದೈವಿ ಪ್ರಕೃತಿಯಲ್ಲಿದ್ದವನಿಗೆ ಇದೆಲ್ಲ ನಾನು ಮಾಡ್ತಾ ಇಲ್ಲ, ಇದೆಲ್ಲ ಪಂಚೇಂದ್ರಿಯಗಳು ಮಾಡ್ತಾ ಇದೆ, ಈ 3 ಗುಣಗಳ ಇದರಿಂದ ಮಾಡ್ತಾ ಇದೆ ಅಂತ ಅವನಿಗೆ ಅದು ಪ್ರಜ್ಞೆ ಇದೆ ಅಂತ ಹೇಳ್ತಾರೆ. ನಮ್ಮ ಹೃದಯದಲ್ಲಿ ಜೀವಾತ್ಮ ಮತ್ತೆ ಪರಮಾತ್ಮ ಇಬ್ರು ಇದ್ದಾರೆ. ಜೀವಾತ್ಮ ಏನು ಇಚ್ಛೆ ಪಟ್ರು ಕೂಡ ಪರಮಾತ್ಮ ಉಪದೃಷ್ಟ ಹನುಮಂತ ಅವರೆಲ್ಲ ಅದಕ್ಕೆ ಸಹಾಯ ಮಾಡ್ತಾ ಇರ್ತಾರೆ. ಏನ್ ಬೇಕಾದ್ರೂ ಮಾಡುದು. ಆದ್ರೆ ನಾವೇನ್ ಮಾಡ್ತೇವೆ? ನಾವು ನಮ್ಮ ಇಚ್ಛೆ ಪ್ರಕಾರ ನಮ್ಮದೇ ಭೌತಿಕದಲ್ಲಿ ಮುಳುಗಿರ್ತೇವೆ, ಇಂದ್ರಿಯ ಸುಖವನ್ನು ಮಾಡ್ತಾ ಇರ್ತೇವೆ. ಆದ್ರೆ ನಾವು ಏನ್ ಮಾಡ್ತೀವಿ? ಭಗವಂತನ ಕಡೆ ತಿರುಗಿ ನೋಡಬೇಕು, ಭಕ್ತಿ ಕಾರ್ಯಗಳನ್ನು ಮಾಡಬೇಕು. ಆಗ ಮಾತ್ರ ನಮ್ಗೆ ನಾವು ಮಾಡಿದ ಕರ್ಮಕ್ಕೆ ಕರ್ಮ ಬಂಧನ ಬರೋದಿಲ್ಲ. ನೀವು ನೋಡಿರ್ಬೋದು, ಒಂದು ಮರದಲ್ಲಿ 2 ಪಕ್ಷಿಗಳು, ನಿಮ್ಗೆ ಲೆವೆಲ್ 1 ಅಲ್ಲಿ ಹೇಳಿದ್ದಾರೆ. ಒಂದು ಹಣ್ಣು ತಿಂತಾ ಇದೆ, ಮತ್ತೊಂದು ನೋಡ್ತಾ ಇದೆ ಪಕ್ಷಿ. ಆ ಪರಮಾತ್ಮ ನೋಡ್ತಾ ಇದ್ದಾನೆ, ಒಂದು ಹಣ್ಣು ತಿನ್ನೋದು ಆತ್ಮ. ಈ ಆತ್ಮ ಏನ್ ಮಾಡ್ತದೆ? ಹಣ್ಣು ತಿಂದು ಕರ್ಮ ಮಾಡ್ತಾ 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 ಕರ್ಮ ಬಂಧನವನ್ನು ಉಂಟು ಮಾಡ್ತಾ ಇದೆ. ಅದೇ ಪರಮಾತ್ಮನ ಕಡೆ ತಿರುಗಿದ್ರೆ ಅವನೇನ್ ಮಾಡ್ತಿದ್ದ? ಕರ್ಮ ಬಂಧನವನ್ನು ಇಲ್ಲದಂತೆ ಮಾಡ್ತಿದ್ದ. ಆದ್ರೆ ಇವನು ಏನ್ ಮಾಡ್ತಾನೆ? ಅದನ್ನು ತನ್ನ ಇಂದ್ರಿಯ ಸುಖವನ್ನೇ ಮಾಡ್ತಾ 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 ಇನ್ನು ಏನ್ ಮಾಡ್ತಾನೆ? ಆ ಫಲವನ್ನು ತಿಂತ ಬೇರೆ ಬೇರೆ ರೆಂಬೆಗಳಿಗೆ ಹಾರ್ತಾ ಬೇರೆ ಬೇರೆ ಜನ್ಮಗಳನ್ನು ಪಡಿತಾ ಇರ್ತಾನೆ ಅಂತ ಹೇಳ್ಬೋದು. ಜೀವಾತ್ಮನು ಇಷ್ಟಪಟ್ಟಾಗ, ಪರಮಾತ್ಮನ ಅನುಮತಿ ಕೊಟ್ಟಾಗ ಪ್ರಕೃತಿ ಆ ಕೆಲಸ ನಡೆಯುವಂತೆ ನೋಡುತ್ತೆ. ಎಲ್ಲವೂ ಈ ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆಗುವಂತದ್ದು. ಯಾವ್ದು ಜೀವಾತ್ಮ ಮಾಡುದಿಲ್ಲ, ಅದು ಇಚ್ಛೆ ಪಡುವುದು ಮಾತ್ರ ಜೀವಾತ್ಮ. ಇಲ್ಲ ಅಂದ್ರೆ ಕೆಲಸ ನಡೆಯಲು ಸಾಧ್ಯ ಇಲ್ಲ. ಆಮೇಲೆ ಒಬ್ಬ ವಾಹನ ಚಾಲಕ ಏನ್ ಮಾಡ್ತಾನೆ? ಅವನು ವಾಹನ ಚಲಿಸ್ತಾನೆ, ಆದ್ರೆ ಅದು ಚಲಿಸುವಾಗ ನಿಜವಾಗಿ ಚಲಿಸಲು ಶಕ್ತಿ ಬೇರೆನೆ ಇರ್ತದೆ ಅಲ್ವಾ? ಆ ವಾಹನ ಚಲಿಸುವುದು ಡ್ರೈವರ್, ಅದ್ರ ಶಕ್ತಿ ಬೇರೆನೆ ಇರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಇಂಧನ ಹಾಕ್ಬೇಕು. ಇಂಧನ ಹಾಕದಿದ್ರೆ ಅದು ವಾಹನ ಚಲಿಸುವುದಿಲ್ಲ. ಅದೇ ತರ ಜೀವಾತ್ಮನು ತನ್ನ ಜೀವನದಲ್ಲಿ ಏನ್ ಬೇಕು ಅದಕ್ಕೆ ಆಸೆ ಪಡ್ತಾನೆ. ಅದರ ಜೊತೆ ತನ್ನನ್ನು ತಾನು ಗುರುತಿಸಿಕೊಳ್ತಾನೆ. ನಾನು ಮಾಡಿದ್ದು ಈ ಶರೀರದಲ್ಲಿ, ಇದು ನಾನ್ ಮಾಡಿದ್ದು ಅಂತ ಹೇಳ್ತಾನೆ. ನಿಜವಾಗಿ ನಾನು ಮಾಡಿದ್ದು ಅಂತ ಯಾವಾಗ ಹೇಳ್ತಾನೆ, ಆಗ ಕರ್ಮ ಬಂಧನಕ್ಕೆ ಸಿಲುಕ್ತಾನೆ. ಇದು ನಾನು ಮಾಡಿದ್ದಲ್ಲ, ಇದು ಎಲ್ಲ ಐಹಿಕ ಪ್ರಕೃತಿ ತ್ರಿಗುಣಗಳು ಭಗವಂತನಿಗೆ ನಾವು ಅರ್ಪಿಸಿದಾಗ ಅದೇನಾಗ್ತದೆ? ಅಲ್ಲಿ ಬಂಧನಕ್ಕೆ ಸಿಲುಕುವುದಿಲ್ಲ. ನಾವು ಇಲ್ಲಿಂದ ಈ ದೇಹವನ್ನು ಬಿಟ್ಟು ಹೋಗ್ಬೇಕಾದ್ರೆ ನಮ್ಗೆ ಈ ಐಹಿಕ ಪ್ರಕೃತಿಯ ಸಹಾಯ ಕೂಡ ಬೇಕು ಅಂತ ಹೇಳ್ತಾರೆ. ಐಹಿಕ ಪ್ರಕೃತಿಯ ಸಹಾಯದಿಂದ ನಾವು ನಮ್ಮ ಕರ್ಮವನ್ನು ಮಾಡಬಹುದು. ಇಲ್ಲದಿದ್ರೆ ನಮ್ಗೆ ಏನಾಗ್ತದೆ? ಈ ಒಂದು ದೇಹವನ್ನು, ಶರೀರವನ್ನು ಅಲ್ಲಾಡಿಸ್ಲಿಕ್ಕೆ ಕೂಡ ಆಗುದಿಲ್ಲ. ಒಂದು ಭಾಗವನ್ನು ಅಲ್ಲಾಡಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ನಾವು ಮಾಡುವ ಎಲ್ಲ ದೈಹಿಕ ಕ್ರಿಯೆಗಳಿಗೆ
ಪ್ರಕೃತಿ ಸಹಕರಿಸ್ತದೆ. ಪ್ರಕೃತಿ ಸಹಕರಿಸ್ತಿದ್ರೆ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಅಂದ್ರೆ ನಾವು ಈಗ ಒಂದು ಆತ್ಮ ಅಂತ ತಿಳ್ಕೊಳ್ಳಿ, ನಾವು ಇದನ್ನು ಮಾಡ್ಬೇಕಾದ್ರೆ ಈ ಪ್ರಕೃತಿ ನಮ್ಗೆ ಸಹಕರಿಸ್ಬೇಕು, ಆಗ ಮಾತ್ರ ನಾವು ಮಾಡುವಂತ. ಮತ್ತೆ ಪರಮಾತ್ಮ ಕೂಡ ಅಲ್ಲಿ ಒಳಗಿನಿಂದ ಏನ್ ಮಾಡ್ಬೇಕು, ಅದಕ್ಕೆ ಆ ಪರಮಾತ್ಮ ನೋಡಿದ್ರೆ ಮಾತ್ರ ನಾವು ನೋಡ್ಬೋದು, ಪರಮಾತ್ಮ ಮಾತಾಡಿದ್ರೆ ನಾವು ಮಾತಾಡ್ಬೋದು. ಹೀಗೆ ಅಂದ್ರೆ ಒಳಗಿನಿಂದ ಪರಮಾತ್ಮ ಮೊದಲು ಮಾಡ್ಬೇಕು, ಆಮೇಲೆ ನಾವು ಮಾಡ್ಬೇಕು. ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಕಣ್ಣು ಮುಚ್ಚಿ ತೆರೆಯಲು ಕೂಡ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಿಸ್ಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಈ ಪ್ರಜ್ಞೆ ನಮ್ಮಲ್ಲಿ ಇರ್ಬೇಕು. ಇದು ದೈವಿ ಪ್ರಜ್ಞೆ, ಇದು ನಿಜವಾದ ಪ್ರಜ್ಞೆ, ಇದು ನಾವು ತಿಳ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಇದನ್ನೇ ಈ ಭಾವಾರ್ಥದಲ್ಲಿ ಅದನ್ನೇ ಕೊಟ್ಟಿದ್ದಾರೆ. ತಾನು ಭಗವಂತನ ನಿರಂತರ ಸೇವಕರೆಂದು ಅವನಿಗೆ ಗೊತ್ತು. ಆದ್ದರಿಂದ ಭಗವಂತನ ಸೇವೆಯನ್ನು ಬಿಟ್ಟು ಬೇರೆ ಯಾವುದೇ ಕೆಲಸವನ್ನು ಅವನು ಮಾಡಲಾರ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ವಾ ಕರೋತಿಯ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಾಭಿವಾಂಬಸ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನು ಅವನಿಗೆ, ಆತನಿಗೆ ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಫಲಗಳನ್ನು ನಾವು ಯಾರಿಗೆ ಅರ್ಪಿಸ್ಬೇಕು? ಭಗವಂತನಿಗೆ ಅರ್ಪಿಸ್ಬೇಕು. ಕರ್ತವ್ಯಗಳನ್ನು ಮಾಡ್ಬೇಕು. ಆಗ ನಮ್ಗೆ ತಾವರೆ ಎಲೆಯಲ್ಲಿರ್ತದೆ. ತಾವರೆ ಎಲ್ಲಿರ್ತದೆ? ಹರೇ ಕೃಷ್ಣ. ತಾವರೆ ಎಲ್ಲಿ ಹುಟ್ಟುತ್ತದೆ? ಕೆಸರಿನಲ್ಲಿ ಹುಟ್ಟುತ್ತದೆ ಅಲ್ವಾ? ಕೆಸರು. ಆದ್ರೆ ಆ ತಾವರೆ ಎಲೆಗೆ ಕೆಸರಾಗ್ಲಿ ನೀರಾಗ್ಲಿ ಏನು ಅಂಟುದಿಲ್ಲ. ಅದ್ರ ಮೇಲೆ ಮಾತಾಜಿ 8:02 ಆಯ್ತು. ಜಾಯಿನ್ ಆದ್ರ ಅಂತ ಅಲ್ವಾ? 8:30 ಗಂಟೆ. ಹರೇ ಕೃಷ್ಣ. ಹೌದಾ? ಕೇವಲ 10 ಶ್ಲೋಕ ಆಯ್ತು ಅಷ್ಟೇ. ಇಲ್ಲಿಗೆ ನಿಲ್ಲಿಸುವ, ನಾಳೆ ಮಾಡುವ. ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ಕೋಟಿ ವೈಷ್ಣವರೊಂದಿಗೆ ಜೈ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತ ವೃಂದದವರಿಗೆ ಜೈ. ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ. ರಾಧಾ ಗೋವಿಂದ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಇವತ್ತಿನ. ಹರೇ ಕೃಷ್ಣ. ನಾಳೆ ಬೇಗ ಸೇರೋಣ. ಎಲ್ಲರೂ ಬೇಗ ಬನ್ನಿ ನಾಳೆ. ಹರೇ ಕೃಷ್ಣ ಮಾತಾಜಿ. ಯಾರಿಗೆ ಹೋಸ್ಟ್ ಮಾಡ್ಬೇಕು ಮಾತಾಜಿ? ಮಾತಾಜಿ ಭವ್ಯ ಅಂತ ಇದೆಯಲ್ವಾ, ಹೋಸ್ಟ್ ಮಾಡ್ಬಿಡಿ ಮಾತಾಜಿ. ಭವ್ಯ ವೈ ಅಂತ ಇದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಆಯ್ತಾ ಮಾತಾಜಿ? ಹಾ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ನಾ ಲೀವ್ ಆಗ್ತೇನೆ. ಎಲ್ಲರೂ ಲೀವ್ ಆಗಿ ಈ ಕ್ಲಾಸಿನವರು. ಭವ್ಯ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ವರದ ಮಾತಾಜಿ ಇದ್ದಾರೆ. ಹಾ ಮಾತಾಜಿ. ವರದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ರಿಗೂ ಹರೇ ಕೃಷ್ಣ. ಸ್ಟಾರ್ಟ್ ಮಾಡೋದ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಸ್ಟಾರ್ಟ್ ಮಾಡಿ ಮಾತಾಜಿ. ಚರಣ ಸ್ಟಾರ್ಟ್ ಮಾಡ್ತೀನಿ. ನೀವು ಅಷ್ಟೊತ್ತಿಗೆ ಸ್ಕ್ರೀನ್ ಶೇರ್ ಮಾಡಿ ಮಾತಾಜಿ. ಸ್ಕ್ರೀನ್ ಶೇರ್ ಮಾಡ್ಬೇಕಾ? ಸರಿ ಮಾತಾಜಿ, ಮಾಡ್ತೀನಿ. ನೀವು ಮಂಗಳಾಚರಣೆ ಮಾಡಿ ಮಾಡ್ತೀನಿ. 3ನೇ ಅಧ್ಯಾಯ 23ನೇ ಶ್ಲೋಕದಿಂದ ಮಾತಾಜಿ. ಸರಿ ಮಾತಾಜಿ. ಓಕೆ. ಸೊ ಎಲ್ಲರಿಗೂ ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಮಂಗಳಾಚರಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರುಂ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಲಲಿತಾ ಶ್ರೀಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ
पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामी इति नामिने। नमस्ते सारस्वते देवी गौरवाणी प्रचारिणी निर्विशेष शून्यवादी पाश्चात्यादेशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधार श्रीवासादि गौर भक्त वृंद। हरे कृष्ण 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 हरे 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 राम 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 हरे हरे। ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರು ಹಾಗೂ ವಿಶ್ವಗುರುಗಳಾದಂತಹ ಶ್ರೀಲ ಪ್ರಭುಪಾದರ ಚರಣಾರವಿಂದಗಳಿಗೆ ವಂದಿಸುತ್ತಾ ಶ್ರೀಲ ಪ್ರಭುಪಾದ ಕಿ ಜೈ. ಹಾಗೆ ನಾನು ಎಲ್ಲಾ ಶಿಕ್ಷಕರಿಗೆ ವಂದಿಸುತ್ತಾ ಶ್ರೀ 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 ರಾಧಾ ಗೋವಿಂದ ದೇವಸ್ಥಾನ ಇಸ್ಕಾನ್ ಮಂಗಳೂರು ವತಿಯಿಂದ ಆಯೋಜಿಸಿರುವಂತಹ ಭಗವದ್ಗೀತೆಯ 2ನೇ ಹಂತದ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಒಂದು ಅಧಿವೇಶನಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಭಗವದ್ಗೀತಾ ಯಥಾರೂಪ ಇದರಲ್ಲಿ ಅಧ್ಯಾಯ 3ರಲ್ಲಿದ್ದೀವಿ. ಆ 3ರಲ್ಲಿ 23ನೇ ಶ್ಲೋಕದಿಂದ ತಿಳ್ಕೊಳ್ತಾ ಇದ್ದೀವಿ. ಇದಕ್ಕೆ ಮುಂಚೆ ಮಾತಾಜಿ 23ನೇ ಶ್ಲೋಕದವರೆಗೂ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ನಾವು 23ನೇ ಶ್ಲೋಕದಿಂದ ಏನ್ ಹೇಳ್ತಾ ಇದಾರೆ ಭಗವಂತ ಅದ್ರ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಈ ಒಂದು ಅಧ್ಯಾಯದ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಕರ್ಮಯೋಗ ಅಂತ ಹೇಳಿದ್ರೆ ಕರ್ಮಯೋಗದ ಬಗ್ಗೆ ನಾವು ಯಾವ ರೀತಿ ಕರ್ಮವನ್ನ ಮಾಡ್ಬೇಕು, ಕರ್ಮದ ಫಲಗಳು ಯಾವ ತರ ಇರುತ್ತೆ. 3 ಕರ್ಮಗಳು ನಮ್ಗೆ ಗೊತ್ತಿದೆ. ಕಾಮ ಅಂದ್ರೆ ಅಂದ್ರೆ ಕಾಮವನ್ನ ನಾವ್ ಯಾವ ತರ ಬಿಡ್ಬೇಕು, ನಮ್ಮ ನಿಜವಾದ ಶತ್ರು ಅಂದ್ರೆ ಯಾರು, ಆ ಕಾಮ ಕ್ರೋಧ ಲೋಭ ಈ ರೀತಿ ಹಲವಾರು ವಿಷಯಗಳನ್ನ ನಮ್ಗೆ 43ನೇ ಶ್ಲೋಕದವರೆಗೂ ನಮ್ಗೆ ತಿಳಿಸ್ಕೊಡ್ತಾರೆ ಸಂಪೂರ್ಣವಾಗಿ ಈ ಒಂದು ಅಧ್ಯಾಯದಲ್ಲಿ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹರೇ ಕೃಷ್ಣ ಮಾತಾಜಿ, ಸ್ಕ್ರೀನ್ ಶೇರ್ ಮಾಡಕ್ ಆಗಲ್ವಾ ಮಾತಾಜಿ? ಮಾಡ್ತೇನೆ, 1 ನಿಮಿಷ ಮತ್ತೆ. ಓಕೆ. ಸೊ ಅದಕ್ಕೆ ಮುಂಚೆ ಅವ್ರ ಸ್ಕ್ರೀನ್ ಶೇರ್ ಮಾಡೋಷ್ಟ್ರಲ್ಲಿ ನಾವು ಹಿಂದಿನ ಶ್ಲೋಕದಲ್ಲಿ ಏನ್ ತಿಳ್ಕೊಂಡ್ವಿ ಒಂದು ಬಾರಿ ರಿವೈಸ್ ಮಾಡ್ಕೊಳ್ಳೋಣ. ಅಂದ್ರೆ 21, 22ನೇ ಶ್ಲೋಕದಲ್ಲಿ ಏನು ತಿಳ್ಕೊಂಡ್ವಿ ಅಂದ್ರೆ ಅದು ಕನೆಕ್ಟಿವಿಟಿ ಸಿಗುತ್ತೆ ಅಂತ ಹೇಳಿದ್ರೆ ನಾವು ತಿಳ್ಕೊಂಡಿದ್ವಿ. ಅಂದ್ರೆ 21ನೇ ಶ್ಲೋಕದಲ್ಲಿ ಏನ್ ಹೇಳ್ತಿದ್ರೆ ಭಗವಂತ, ಶ್ರೇಷ್ಠನಾದವನು ಹೇಗೆ ನಡೆದ್ರೆ ಸಾಮಾನ್ಯ ಜನರು ಅದನ್ನ ಅನುಸರಿಸುತ್ತಾರೆ. ಲೆವೆಲ್ 1 ಕ್ಲಾಸ್ ಅಲ್ಲಿ ನಾವು ನೋಡಿರ್ತೀವಿ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇರ್ತಾನೆ, ಅವನು ಸಿಗರೇಟ್ ಅನ್ನ ಬಾಯಲ್ಲಿ ಇಟ್ಕೊಂಡು ಸ್ಮೋಕ್ ಮಾಡ್ತಾ ತನ್ನ ಅನುಯಾಯಿಗಳಿಗೆ ಏನ್ ಹೇಳ್ತಾನೆ, ನೀವ್ ಯಾರು ಈ ಒಂದು ಧೂಮಪಾನವನ್ನ ಮಾಡ್ಬಾರ್ದು, ಸ್ಮೋಕ್ ಮಾಡ್ಬಾರ್ದು ಅಂತ ಹೇಳ್ತಾರೆ. ಆದ್ರೆ ಅದನ್ನ ಮಾಡ್ತಾರೆ ಅವರ ಅನುಯಾಯಿಗಳು ಯಾವುದೇ ಕೇಳೋದಿಲ್ಲ. ಮೊದಲು ನಾವು ಆಚರಣೆ ಮಾಡ್ಬೇಕು, ಆಚರಣೆ ಮಾಡಿದ ನಂತರ ಪ್ರಚಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಶ್ಲೋಕದಲ್ಲಿ. ಅದಾದ್ಮೇಲೆ 22ನೇ ಶ್ಲೋಕದಲ್ಲಿ ಏನ್ ಹೇಳ್ತಿದಾರೆ ಭಗವಂತ ಅಂತ ಹೇಳಿದ್ರೆ, ಪ್ರಾರ್ಥನೆ 3 ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದು ಕಾರ್ಯವಿಲ್ಲ. ಯಾವ ಲೋಕಗಳಲ್ಲೂ ಸಹ ನನಗೆ ಅಂತ ನಿಯಮಿತವಾದ ಕರ್ತವ್ಯ ಯಾವುದೂ ಇಲ್ಲ, ನನಗೆ ಏನು ಕಾರ್ಯವಿಲ್ಲ ಅಂತ ಹೇಳ್ಬಿಟ್ಟು ಭಗವಂತ ಹೇಳ್ತಿದ್ದಾರೆ. ನನಗೆ ಯಾವುದರ ಅಭಾವವೂ ಇಲ್ಲ. ನಮ್ಗೆಲ್ಲಾನು ಗೊತ್ತು ಭಗವಂತನ ನಾವು ಭಗವಾನ್ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು. ಯಾಕೆ ಅಂತಾನು ಗೊತ್ತು. ಯಾಕೆಂದ್ರೆ ಅವ್ರ ಹತ್ರ 6 ಸಿರಿಗಳು ಆ ಒಂದು ಐಶ್ವರ್ಯಗಳು ಇರೋದ್ರಿಂದ ನಾವು ಅವರನ್ನ ಭಗವಾನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅವರಿಗೆ ಯಾವುದೇ ರೀತಿಯಾದಂತ ಅಭಾವ ಅನ್ನೋದೇ ಇಲ್ಲ. ಸೊ ಆದ್ರಿಂದ ನಾನು ಪಡೆಯಬೇಕಾದದ್ದು ಏನೂ ಇಲ್ಲ, ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ. ಆದ್ರೂ ಸಹ ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ ಆಯ್ತಾ? ಹಾ ಮಾತಾಜಿ 23rd ಚಾಪ್ಟರ್ ಶ್ಲೋಕ ಮಾತಾಜಿ 22nd ಇದೆ ಇದ್ರಲ್ಲಿ. ನಾನಿವಾಗ ಅದೇ ಶ್ಲೋಕ ಹೇಳ್ತಿದ್ದೆ, ಅದಕ್ಕೆ ಮಾತಾಜಿ ಅದನ್ನೇ ಇಟ್ಟು. ಓಕೆ ಓಕೆ ಮಾತಾಜಿ, ಧನ್ಯವಾದ. 23ನೇ ಶ್ಲೋಕದಿಂದ ಶೇರ್ ಮಾಡಿ. ಓಕೆ. ಅಂದ್ರೆ ನನ್ಗೆ ಅಭಾವ ಅನ್ನೋದೇ ಇಲ್ಲ, ಆದ್ರೂ ನಾನು ನಿಯಮಿತ ಕರ್ತವ್ಯದಲ್ಲಿ ತೊಡಗಿದ್ದೀನಿ ಅಂತ ಹೇಳ್ಬಿಟ್ಟು ಭಗವಂತ ಹೇಳ್ತಿದ್ರೆ. ಯಾಕೆ ಅಂತ ಹೇಳ್ತಿದ್ರೆ ಅದಕ್ಕೂ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ನಾನು ಒಂದು ಕೃಷ್ಣ ಹರೇ ಕೃಷ್ಣ ಸಾರಿ ಕಾಲ್ ಬಂದ. ಹಾ ಹರೇ ಕೃಷ್ಣ. ಸೊ ಕ್ಷಮೆ ಇರ್ಲಿ. ಇಲ್ಲಿ ಭಗವಂತ ಅದನ್ನೇ ಹೇಳ್ತಿದ್ರೆ. ಏನ್ ಹೇಳ್ತಿದ್ರೆ, ನನಗೆ ಅಂತ ಯಾವ ಅಭಾವವನ್ನು ಇಲ್ಲ, ಯಾವುದೇ ನಿಯಮಿತ ಕರ್ತವ್ಯಗಳಿಲ್ಲ, ಆದ್ರೂ ಸಹ ನನ್ನ ಕರ್ಮವನ್ನ ಮಾಡ್ತಾ ಇದೀನಿ. ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಸಹ ತೋರಿಸ್ಲಿಕ್ಕೆ, ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳೋದಿಕ್ಕೆ ಅಂತ ಹೇಳ್ಬಿಟ್ಟು ಭಗವಂತ ಎಲ್ಲವನ್ನು ಸಹ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವ್ ಏನ್ ಮಾಡತ್ತೀವಿ ತಪ್ಪು ಅಂತ ಹೇಳಿದ್ರೆ, ಇಲ್ಲಿ ಕೃಷ್ಣ ಮಾಡಿರೋದನ್ನ ನಾವು ಅನುಕರಣೆ ಮಾಡಕ್ ಹೋಗ್ತೀವಿ. ನಾವು ಯಾವುದೇ ಕಾರಣಕ್ಕೂ ಅನುಕರಣೆ ಅನ್ನೋದನ್ನ ಮಾಡಕ್ ಹೋಗ್ಬಾರ್ದು, ಅನುಸರಣೆ ಅನ್ನೋದನ್ನ ಮಾಡ್ಬೇಕು. ಸೊ ಅದರಿಂದ ಅದಕ್ಕೆ ಭಗವಂತ ನೆಕ್ಸ್ಟ್ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾರೆ, ನಾವ್ ಏನನ್ನ ಮಾಡ್ಬೇಕು, ಏನನ್ನ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಗೆ ಭಗವಂತ ತಿಳಿಸ್ಕೊಡ್ತಾ ಇದಾರೆ ಅಂತ ಹೇಳಿದ್ರೆ. ಈ ಒಂದು ಶ್ಲೋಕದಲ್ಲಿ ನಾವು ವಿವರವಾಗಿ ತಿಳ್ಕೊಂಡ್ವಿ 22ನೇ ಶ್ಲೋಕದಲ್ಲಿ. ಸೊ 23ನೇ ಶ್ಲೋಕ ಇವಾಗ ನೋಡೋಣ. ಶ್ಲೋಕ 23. ಯದೀಯೇಹಂ ನ ವರ್ತೇಯಂ ಜಾತ ಕರ್ಮಣ್ಯತೇಂದ್ರಿಯತಃ ಮಮ ವರ್ತ್ಮಾನು ಅನುವರ್ತಂತೆ
ಮನುಷ್ಯಾಃ ಪಾರ್ಥ ಸರ್ವಶಃ. ಅನುವಾದ: ಪಾರ್ಥ, ನಾನು ಯಾವಾಗಲೇ ಆಗಲಿ ನಿಯಮಿತ ಕರ್ಮಗಳಲ್ಲಿ ಜಾಗರೂಕನಾಗಿ ನಿರತನಾಗದೆ ಹೋದರೆ ಎಲ್ಲಾ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸುವವರು. ಇಲ್ಲಿ ಎಷ್ಟು ಚೆನ್ನಾಗಿ ಭಗವಂತ ಹೇಳ್ತಾ ಇದಾರೆ ಅಂದ್ರೆ, ಭಗವಂತನೇ ನಿಯಮಿತ ಕರ್ತವ್ಯಗಳಲ್ಲಿ ತೊಡಗದೆ ಹೋದ್ರೆ ಏನ್ ಮಾಡ್ತಾರೆ ಈ ಮನುಷ್ಯರು? ತುಂಬಾ ಬುದ್ಧಿವಂತರಲ್ಲ. ಕೃಷ್ಣ ಏನ್ ಮಾಡಿದ, ಕೃಷ್ಣ ಇದನ್ನೆಲ್ಲಾ ಮಾಡಿದ್ನಾ, ಕೃಷ್ಣ ಹಾಗ್ ಮಾಡಿದ್ನಾ, ಕೃಷ್ಣ ಹೀಗ್ ಮಾಡಿದ್ನಾ ಅಂತ ಕ್ವಶನ್ ಮಾಡೋರೇ ಜಾಸ್ತಿ. ಸೊ ಅದರಿಂದ ಅದನ್ನೇ ಹೇಳ್ತಿದ್ರೆ, ನಾನೇನಾದ್ರೂ ಆ ರೀತಿ ನನ್ನ ನಿಯಮಿತ ಕರ್ಮಗಳೇನಿದೆ ಅದ್ರಲ್ಲಿ ನಿರತ ಆಗ್ಲಿಲ್ಲ ಅಂತ ಹೇಳಿದ್ರೆ ಮನುಷ್ಯರು ಸಹ ಅದೇ ಮಾರ್ಗದಲ್ಲಿ ಅನುಸರಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ. ಅಂದ್ರೆ ಅವ್ರಿಗೆಲ್ಲ ವಿದ್ಯೆನೂ ಗೊತ್ತಿದೆ. ಕೃಷ್ಣ ಮುಂದೆ ಜಗದ್ಗುರು ಅಂತ ನಮ್ಗೆಲ್ಲರೂ ಕೇಳಿದೀವಲ್ವಾ, ಅವರೇ ಗುರು. ಆದ್ರೂ ಸಹ ಅವರು ಆ ಒಂದು ವಿದ್ಯೆಯನ್ನ ಕಲಿತಾರೆ. ಹೋಗಿ ಗುರುಕುಲಕ್ಕೆ ಹೋಗಿ ಅವ್ರಿಗೆ ಅವಶ್ಯಕತೆ ಇಲ್ಲ. ಆದ್ರೂ ಒಬ್ಬ ಗುರು ಅನ್ನೋರು ಎಷ್ಟು ಮುಖ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಅಂತ ಹೇಳ್ಬಿಟ್ಟು, ಆ ಗುರು ಏನಕ್ಕೆ ನಮ್ಗೆ ಬೇಕು, ನಾವು ಗುರುಗಳ ಹತ್ರ ಏನಕ್ಕೆ ಬೇಕು ಅನ್ನೋ ತೋರ್ಸಕ್ಕೋಸ್ಕರ ಎಲ್ಲವನ್ನೂ ಗೊತ್ತಿದ್ರು ಸಹ, ಅಷ್ಟು ಜ್ಞಾನ ಇದ್ರು ಸಹ ಭಗವಂತ ಹೋಗಿ ಆ ಗುರುಕುಲದಲ್ಲಿ ಸಾಂದೀಪನಿ ಮುನಿಗಳ ಹತ್ರ ವಿದ್ಯೆಯನ್ನ ಕಲಿತಾರೆ. 64 ದಿನದಲ್ಲಿ 64 ವಿದ್ಯೆಯನ್ನ ಕಲಿತು ತೋರಿಸ್ತಾರೆ. ಇದು ಒಂದು ಉದಾಹರಣೆ ಅಷ್ಟೇ. ನಾವು ಭಗವಂತನನ್ನ ಅನುಕರಣೆ ಮಾಡಕ್ ಹೋಗ್ಬಾರ್ದು, ಅನುಸರಣೆ ಮಾಡ್ಬೇಕು. ಈ ಭಗವಂತ ಗೋವರ್ಧನ ಲೀಲೆ ಮಾಡಿದ್ರು. 7 ದಿನಗಳು 7 ರಾತ್ರಿ 7 ಹಗಲು ಆ ಒಂದು ಚಿಕ್ಕ ಕಿರು ಬೆರಳಲ್ಲಿ ಆ ಒಂದು ಗೋವರ್ಧನ ಪರ್ವತನ ಹಿಡಿದು ಎತ್ತಿ ನಿಂತಿದ್ರು. ಆ ರೀತಿ ನಾವ್ ಯಾರಾದ್ರೂ ಮಾಡಕ್ಕಾಗತ್ತಾ? ನಾವು ನಮ್ಗೆ ಯಾವ್ದ್ ಬೇಕೋ ಆ ಒಂದು ಚಾಯ್ಸ್ ಮಾಡ್ಕೊಳ್ತೀವಿ. ಈಸಿ ಆಗಿರೋದ್ರಿಂದ ಭಗವಂತ ರಾಸಿ ಲೀಲೆ ಮಾಡಿದ್ರು, ಸೊ ನಾವು ಏನ್ ಮಾಡಿದ್ರು ತಪ್ಪಾಗೋದಿಲ್ಲ ಅಂತ ಹೇಳ್ತೀವಿ. ಭಗವಂತ ಅಟ್ ಎ ಟೈಮ್ ಒಂದೇ ಸಮಯದಲ್ಲಿ 2-3 ಸ್ಥಳದಲ್ಲಿ ಭಗವಂತ ಇರ್ತಾರೆ. ನಮ್ ಕೈಲಿ ಆತರ ಇರಕ್ಕಾಗತ್ತಾ? ಇವಾಗ ನಾನು ಇಲ್ಲಿ ಕುತ್ಕೊಂಡಿದೀನಿ ಅಂತ ಹೇಳಿದಾಗ ಇದೇ ಸಮಯದಲ್ಲಿ ನಾನು ಇನ್ನೊಂದು ಜಾಗದಲ್ಲಿ ಇರೋಕೆ ಸಾಧ್ಯ ಆಗೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಿದ್ರೆ, ಇಲ್ಲಿ ನನ್ನನ್ನ ಅನುಕರಣೆ ಮಾಡಬಾರ್ದು. ಆದ್ರೂ ಭಗವಂತ ಆ ಒಂದು ದೇವೋತ್ತಮ ಪರಮ ಪುರುಷ ಆಗಿದ್ರು ಸಹ ಏನ್ ಮಾಡ್ತಿದ್ರೆ, ನಿಯಮಿತವಾಗಿ ಏನ್ ಕರ್ಮಗಳಿದೆ ಅದನ್ನೆಲ್ಲ ಮಾಡಿ ತೋರಿಸ್ತಾರೆ. ಏನಕ್ಕೋಸ್ಕರ? ನಮಗೋಸ್ಕರ. ಇಲ್ಲ ಅಂತ ಹೇಳಿದ್ರೆ ಈ ಮನುಷ್ಯರು ಏನ್ ಮಾಡ್ತಾರೆ, ಏನು ಮಾಡಿಲ್ಲ ಅಂತ ಹೇಳಿದ್ರೆ, ಕೃಷ್ಣ ಏನ್ ಮಾಡಿಲ್ಲ, ಕೃಷ್ಣ ಹಾಗ್ ಮಾಡ್ದ, ಕೃಷ್ಣ ಹೀಗ್ ಮಾಡ್ದ ಅಂತ ನನ್ನ ಮಾರ್ಗವನ್ನೇ ಅನುಸರಿಸ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು 23ನೇ ಶ್ಲೋಕದಲ್ಲಿ ಹೇಳ್ತಿದ್ರೆ. ಇನ್ನು ಶ್ಲೋಕ 24 ಹೇಳ್ತಿದ್ರೆ ನೋಡೋಣ. ಉತ್ಸಿದೇಯೂರಿ ಮೇಲೋ ಶ್ಲೋಕ ನಾವು ಓದ್ಬೋದಾ? ಹಾ ಸಾರಿ ಮಾತಾಜಿ, ಓದಿ ಮಾತಾಜಿ. ಶ್ಲೋಕ 24. उत्सिदेयुरिमे लोका न कुर्यां कर्म चेदहं शङ्करस्य च कर्ता स्यामुपहन्यामिमाः प्रजा. हरे कृष्ण. ಹರೇ ಕೃಷ್ಣ. ಅನುವಾದ ಯಾರಾದ್ರೂ ಓದಿ. ನಾನೇ ಓದ್ಲಾ? ನಾನು ನಿಯಮಿತ ಕರ್ತವ್ಯವನ್ನು ಮಾಡದಿದ್ದರೆ ಈ ಲೋಕಗಳೆಲ್ಲ ನಾಶವಾಗುವು. ನಾನೇ ವರ್ಣಸಂಕರಕ್ಕೆ ಕಾರಣನಾಗುತ್ತೇನೆ. ಅದರಿಂದಾಗಿ ನಾನೇ ಎಲ್ಲ ಜೀವಿಗಳ ಶಾಂತಿಯನ್ನು ನಾಶ ಮಾಡುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಸೊ ಇಲ್ಲಿ ಭಗವಂತ ನೆಕ್ಸ್ಟ್ ಏನ್ ಹೇಳ್ತಿದ್ರೆ, ನಾನು ನಿಯಮಿತ ಕರ್ತವ್ಯವನ್ನ ಮಾಡಿದ್ರೆ ಮಾತ್ರ ಮನುಷ್ಯರು ಆ ಒಂದು ಮಾರ್ಗದಲ್ಲಿ ನಡೀತಾರೆ ಅಂತ ಹೇಳಿದ್ರು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿದ್ರೆ ಭಗವಂತ, ಏನಕ್ಕಪ್ಪ ಅಂತ ಹೇಳಿದ್ರೆ, ನಾನು ನಿಯಮಿತ ಕರ್ತವ್ಯವನ್ನ ಮಾಡದಿದ್ರೆ ಈ ಲೋಕಗಳೆಲ್ಲವೂ ನಾಶವಾಗುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಹಲವಾರು ಕೃಷ್ಣ ಅವರ ಅವತಾರದಲ್ಲಿ ಬಂದಾಗ ಸಾಮಾನ್ಯ ಮನುಷ್ಯನಂತೆ ಜೀವನ ಮಾಡ್ತಾರೆ. ಏನಕ್ಕೆ ಅಂದ್ರೆ ನಾವೆಲ್ಲರೂ ಸಹ ಅದೇ ದಾರಿಯಲ್ಲಿ ನಡಿಬೇಕು. ಅವರು ಆ ಒಂದು ಏನ್ ನಿಯಮ ನಿಬಂಧನೆಗಳಿರುತ್ತೆ ಅದನ್ನೆಲ್ಲವೂ ಸಹ ಅವರು ಅನುಸರಿಸ್ತಾ ಹೋಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಲೋಕಗಳೆಲ್ಲವೂ ನಾಶವಾಗುವವು. ಇದರಿಂದ ಏನಾಗುತ್ತೆ, ನಾನೇ ವರ್ಣಸಂಕರಕ್ಕೆ ಕಾರಣನಾಗುತ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ವರ್ಣಸಂಕರ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು. ಸೊ ಅದನ್ನ ನಾವು ಮೊದಲನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡಿದ್ವಿ. ಅಂದ್ರೆ ಅದರಿಂದ ಸಮಾಜ ಒಂದು ಸೊಸೈಟಿಲಿ ಶಾಂತಿ ಅನ್ನೋದೇ ಹೋಗ್ಬಿಡುತ್ತೆ. ಈ ವರ್ಣಸಂಕರದಿಂದ ಏನಾಗುತ್ತೆ, ಅನಪೇಕ್ಷಿತ ಜನಸಂಖ್ಯೆ, ಅಂದ್ರೆ ಅದರಿಂದ ಆ ಅನಪೇಕ್ಷಿತ ಜನಸಂಖ್ಯೆ ಉಂಟಾದಾಗ ಅಲ್ಲಿ ಒಂದು ಸೊಸೈಟಿಯಲ್ಲಿ ಒಂದು ಶಾಂತಿ ಅನ್ನೋದೇ ಇರೋದಿಲ್ಲ. ಅದರಿಂದ ಸಂಸ್ಕಾರ ಅನ್ನೋದು ಇರೋದಿಲ್ಲ. ಅವೆಲ್ಲ ಸಹ ನಡೀಬಾರ್ದು ಅಂತ ಹೇಳ್ಬಿಟ್ಟು ಭಗವಂತ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ನಿಯಮಿತವಾಗಿ ಕರ್ತವ್ಯಗಳೇನಿದೆ ಅದನ್ನೆಲ್ಲವೂ ಸಹ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಭಗವಂತ ಹೇಳ್ತಿದಾರೆ. ಈ ನಮ್ಗೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಏನಕ್ಕೆ ಈ 4 ಪ್ರಿನ್ಸಿಪಲ್ಸ್ ನಿಯಂತ್ರಕ ತತ್ವಗಳನ್ನ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವೆಲ್ಲರೂ ಸಹ ಏನ್ ಇವಾಗ ಭಗವಂತ ನಮ್ಗೆ ಹಾಕೊಟ್ಟಿದ್ರೆ ಆ ದಾರಿಯಲ್ಲಿ ನಡಿಬೇಕು ಅಂದ್ಬಿಟ್ಟೆ ನಮ್ಗೆ ಗುರುಗಳು ಪ್ರಭುಪಾದರು ಸಹ ನಮಗೆ ನಿಯಮಿತವಾದಂತಹ 4 ಪ್ರಿನ್ಸಿಪಲ್ ನ ನೀವು ಫಾಲೋ ಮಾಡಿ ಅಟ್ಲೀಸ್ಟ್ ಅಂತ ಹೇಳ್ಬಿಟ್ಟು ನಮ್ಗೆ ಕೊಟ್ಟಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಸಮಾಜದಲ್ಲಿ ಒಂದು ಶಾಂತಿ ಅನ್ನೋದಿರುತ್ತೆ ಅವೆಲ್ಲವೂ ಸಹ ನಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಭಗವಂತ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಸ್ವತಃ ಅವರೇ ಭೂಮಿಗೆ ಬಂದು ತೋರಿಸ್ಕೊಟ್ಟಿದ್ದಾರೆ. ಸಪೋಸ್ ಇನ್ನೂ ಆಗ್ಲಿಲ್ಲ, ಇವಾಗ್ಲೂ ಸಹ ಆ ಶಾಂತಿ ನಾಶ ಆಗಿ ಇಲ್ಲೆಲ್ಲಾ ತುಂಬಾ ಅಸಲಿ ಸ್ವಭಾವ ಕೆಟ್ಟದೇ ನಡೀತಾ ಇದೆ, ಅಧರ್ಮ ನಡೀತಾ ಇದೆ ಅಂದ್ರೆ ಮತ್ತೆ ಭಗವಂತ ಇನ್ನೊಂದು ಬಾರಿ ಬರ್ತಾರೆ, ಬಂದು ಈ ಒಂದು ಅಧರ್ಮವನ್ನ ನಾಶ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ತಿಳ್ಕೊಳ್ಬೇಕು. ಅಂದ್ರೆ ನಾವು ಯಾವತ್ತೂ ಸಹ ಭಗವಂತನನ್ನ ಅನುಕರಣೆ ಮಾಡಕ್ ಹೋಗ್ಬಾರ್ದು.
ಅನುಸರಣೆ ಮಾಡ್ಬೇಕು. ಏನನ್ನ ಅನುಸರಣೆ ಮಾಡ್ಬೇಕು? ನಮಗೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ, ಶಾಸ್ತ್ರಗಳಲ್ಲಿ ಏನು ಉಲ್ಲೇಖ ಮಾಡಿದ್ರೆ ಅದನ್ನ ಅನುಸರಣೆ ಮಾಡ್ಬೇಕು. ಆದ್ರೆ ಭಗವಂತರ ನಾವು ಯಾವುದೇ ಕಾರಣ ಅನುಕರಣೆ ಮಾಡಕ್ ಹೋಗ್ಬಾರ್ದು. ಎಷ್ಟೊಂದು ಜನ ರಾಕ್ಷಸರನ್ನ ಕೃಷ್ಣ ಚಿಕ್ಕ ಮಗು ಆಗಿದ್ದಾಗ್ಲಿಂದನೂ ಸಂಹಾರ ಮಾಡ್ತಾ ಬಂದ್ರು. ಗೋವರ್ಧನ ಲೀಲೆ ಮಾಡಿದ್ರು, ಅದಾದ್ಮೇಲೆ ಕಾಳಿಂಗ ಮರ್ದನ ಮಾಡಿದ್ರು, ಇಷ್ಟೊಂದು ಎಲ್ಲ ಲೀಲೆಗಳನ್ನ ಮಾಡಿದ್ರೆ ಅದನ್ನೆಲ್ಲ ನಾವು ಅನುಕರಣೆ ಮಾಡಕ್ಕಾಗುತ್ತಾ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದೇ ನಾವು ಭಗವಂತ ಹೇಳಿರೋದನ್ನ, ಸ್ವತಃ ಭಗವಂತನ ಬಾಯಿಯಿಂದ ಬಂದಿರುವಂತ ಈ ಭಗವದ್ಗೀತೆಯನ್ನ ನಾವು ಎಲ್ಲರೂ ಸಹ ಅನುಸರಣೆ ಮಾಡಿದ್ರೆ, ಅದರಲ್ಲಿ ಇರುವಂತಹ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡೆದ್ರೆ, ಅದರಲ್ಲಿ ಏನ್ ನಿಯಮಗಳನ್ನ ಕೊಟ್ಟಿದ್ರೆ, ಏನ್ ತತ್ವಗಳನ್ನ ಕೊಟ್ಟಿದ್ರೆ ಅದನ್ನೆಲ್ಲ ಅಳವಡಿಸ್ಕೊಂಡು ನೋಡಿದ್ರೆ ನಾವು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಅನುಕರಣೆ ಮಾಡಕ್ ಹೋಗ್ಬಾರ್ದು, ಅನುಸರಣೆ ಅನ್ನೋದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ನಮ್ಗೆ ಭಗವಂತ ಹೇಳ್ತಿದ್ರೆ. ಇನ್ನು 25ನೇ ಶ್ಲೋಕದಲ್ಲಿ ಏನ್ ಹೇಳ್ತಿದ್ರೆ ನೋಡೋಣ. ಓದಿ, ಯಾರು ಓದಿಲ್ವಾ ಅವ್ರು ಓದಿ. ಶ್ಲೋಕ 25. सक्ताः कर्मण्य विद्वांसो यथा कुर्वन्ति भारतः कुर्याद् विद्वांस्तथा सक्तಶ್ಚಿಕೇಶೋ ಲೋಕಸಂಗ್ರಹಂ. ಅಜ್ಞಾನಿಗಳಾದವರು ಹೇಗೆ ಫಲಾಸಕ್ತರಾಗಿ ಕರ್ಮವನ್ನು ಮಾಡುತ್ತಾರೆಯೋ ಹಾಗೆಯೇ ವಿದ್ವಾಂಸರು ಆಸಕ್ತಿ ಇಲ್ಲದೆ ಜನಸಾಮಾನ್ಯರನ್ನು ಯೋಗ್ಯ ಮಾರ್ಗದಲ್ಲಿ ಕರೆದೊಯ್ಯಲು ಕರ್ಮವನ್ನು ಮಾಡಬೇಕು. ಹರೇ ಕೃಷ್ಣ ಮಾತೆ. ಹರೇ ಕೃಷ್ಣ. ಇಲ್ಲಿ ಭಗವಂತ 25ನೇ ಶ್ಲೋಕದಲ್ಲಿ ನೋಡಿ ಏನ್ ಹೇಳ್ತಿದ್ರೆ ಅಂತಂದ್ರೆ, ಯಾರು ಅಜ್ಞಾನಿಗಳಾಗಿರ್ತಾರೆ, ಆ ಅಜ್ಞಾನಿಗಳು ಏನ್ ಮಾಡ್ತಾರೆ, ಅವ್ರಿಗೆ ಏನೇ ಕೆಲಸ ಮಾಡ್ಲಿ, ಏನೇ ಕರ್ಮವನ್ನ ಮಾಡ್ಲಿ, ಎಲ್ಲವನ್ನು ಸಹ ಏನಕ್ಕೋಸ್ಕರ ಮಾಡ್ತಾರೆ, ಏನು ಫಲ ಅಪೇಕ್ಷೆಯನ್ನ ಇಟ್ಕೊಂಡ್ ಮಾಡ್ತಾರೆ. ಇದರಿಂದ ನನ್ಗೆ ಏನ್ ಸಿಗುತ್ತೆ ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೊಂಡ್ ಮಾಡ್ತಾ ಇರ್ತಾರೆ. ಸೊ ಅದಾದ್ಮೇಲೆ ಅವ್ರಿಗೆ ಅಹಂಕಾರ ಅನ್ನೋದಿರುತ್ತೆ. ಏನಂತ, ನಾನೇ ಮಾಡ್ತಾ ಇದೀನಿ, ನನ್ನಿಂದನೇ ಆಗ್ತದೆ, ಎಲ್ಲವೂ ಸಹ ನಾನೇ ಮಾಡ್ತಾ ಇದೀನಿ, ಕರ್ಮವನ್ನು ಮಾಡುವವನು ನಾನೇ ಅಂದ್ಬಿಟ್ಟು ಈ ಅಜ್ಞಾನಿಗಳು ತಿಳ್ಕೊಂಡಿದ್ದಾರೆ. ಅದೇ ರೀತಿ ವಿದ್ವಾಂಸರು ಯಾವ ತರ ಇರ್ತಾರೆ, ಆಸಕ್ತಿ ಇಲ್ಲದೆ ಜನಸಾಮಾನ್ಯರನ್ನು ಯೋಗ್ಯ ಮಾರ್ಗದಲ್ಲಿ ಕರೆದೊಯ್ಯಲು ಕರ್ಮವನ್ನ ಮಾಡಬೇಕು. ಅದೇ ಒಬ್ಬ ವಿದ್ವಾಂಸ ಅಂತ ಹೇಳಿದ್ರೆ, ಒಬ್ಬ ಭಕ್ತನಾದವನು ಏನ್ ಮಾಡ್ತಾನೆ, ಅವನು ಮಾಡುವ ಕರ್ಮದಿಂದ ಅವನು ಯಾವ ತರ ಕರ್ಮವನ್ನ ಮಾಡ್ತಾನೆ, ಇದರಿಂದ ಜನಸಾಮಾನ್ಯ ಯಾರು ಇರ್ತಾರೆ, ಒಂದು ಕಾಮನ್ ಪೀಪಲ್ ಯಾರು ಇರ್ತಾರೆ, ಅವ್ರಿಗೆಲ್ಲರೂ ಸಹ ಯೋಗ್ಯ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು. ಒಬ್ಬ ನಿಜವಾದಂತಹ ವಿದ್ವಾಂಸ ಅಥವಾ ಮಹಾತ್ಮ ಅಥವಾ ಪಂಡಿತ ಅಂತ ಯಾರು ಹೇಳ್ತೀವಿ, ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಒಬ್ಬನ ಉದ್ಧಾರದ ಬಗ್ಗೆ ಯೋಚನೆ ಮಾಡೋದು. ಅವನು ಏನ್ ಮಾಡ್ತಾನೆ, ಜನಸಾಮಾನ್ಯರನ್ನು ಯೋಗ್ಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗೋದಕ್ಕೆ ಅವನು ಕರ್ಮವನ್ನ ಮಾಡ್ತಾನೆ. ಅವನು ಗೊತ್ತಿರುತ್ತೆ, ಅವ ಭಕ್ತನಾದವನಿಗೆ ಜ್ಞಾನ ಇರುತ್ತೆ. ಏನಂತ, ಇಲ್ಲಿ ನಾನು ಏನೇ ಕರ್ಮವನ್ನ ಮಾಡ್ತಾ ಇದ್ರು ನನ್ನಿಂದ ನಡೀತಾ ಇಲ್ಲ, ಇದೆಲ್ಲವೂ ಸಹ ಪ್ರಕೃತಿಯ ತ್ರಿಗುಣಗಳಿಂದ ನಡೀತಾ ಇದೆ. ಈ ಸತ್ವಗುಣ, ರಜೋಗುಣ, ತಮೋಗುಣ, ಈ 3 ಗುಣಗಳಿಂದ ನಾನು ಏನೇ ಕರ್ಮ ಮಾಡ್ತಿದ್ರು ಅದರಿಂದ ನಡೀತದೆ, ಇಲ್ಲಿ ನಾನು ಏನನ್ನೂ ಸಹ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಕರೆಕ್ಟ್ ಆಗಿ ಗೊತ್ತಿರುತ್ತೆ. ಸೊ ಅದರಿಂದ ಅವನ್ ಏನ್ ಮಾಡ್ತದಾನೆ, ಇಲ್ಲಿ ನಾನೇ ಮಾಡ್ತಾ ಇದೀನಿ, ನನ್ನಿಂದನೇ ಆಗ್ತದೆ ಅಂತ ಯಾವುದೇ ಕಾರಣ ಯೋಚನೆ ಮಾಡೋದಿಲ್ಲ. ಸೊ ಅವನು ಅವನ ಒಳಿತಿನ ಬಗ್ಗೆ ಮಾತ್ರ ಯೋಚನೆ ಮಾಡೋದಿಲ್ಲ, ಜನಸಾಮಾನ್ಯರು ಯಾರಿರ್ತಾರೆ ಅವ್ರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಾಂದ್ರೆ ಅವನು ಗೊತ್ತಿರುತ್ತೆ ಪ್ರತಿಯೊಬ್ಬರ ಹೃದಯದಲ್ಲೂ ಪರಮಾತ್ಮ ಭಗವಂತ ಪರಮಾತ್ಮನಾಗಿ ಇದ್ದಾರೆ. ಸೊ ಎಲ್ಲರನ್ನೂ ಉದ್ಧಾರ ಮಾಡ್ಬೇಕು, ಎಲ್ಲರನ್ನೂ ಸಹ ಅವನು ಯಾರನ್ನು ದ್ವೇಷ ಅನ್ನೋದು ಮಾಡೋದಿಲ್ಲ. ಸೊ ಎಲ್ಲರನ್ನ ಉದ್ಧಾರ ಮಾಡೋದ್ರ ಕಡೆನೆ ಅವರ ಗಮನ ಇರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರಪ್ಪ ಅಂದ್ರೆ ನಮ್ಮ ಶ್ರೀಲ ಪ್ರಭುಪಾದ್ರು. ಸೊ ಪ್ರಭುಪಾದ್ರು ಇಲ್ಲಿ ನಾನ್ ಮಾತ್ರ ಉದ್ಧಾರ ಆಗ್ಬೇಕು, ನಾನ್ ಚೆನ್ನಾಗಿರ್ಬೇಕು, ನಾನ್ ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಿ ನಾನ್ ಭಗವತ್ ಧಾಮಕ್ಕೆ ಹೋದ್ರೆ ಸಾಕು ಅಂತ ಯಾವತ್ತೂ ಸಹ ಯೋಚನೆ ಮಾಡ್ಲೇ ಇಲ್ಲ. ಸೊ ಅವ್ರ ಏನ್ ಮಾಡಿದ್ರು, ಅಂತ ಅಮೆರಿಕ ಒಂದು ದೇಶಕ್ಕೆ ಹೋಗಿ ಹಿಪ್ಪಿಗಳನ್ನ ಸಹ ಹ್ಯಾಪಿಗಳಾಗಿ ಅಂತವ್ರನ್ನ ಸಹ ಭಕ್ತರನ್ನಾಗಿ ಮಾಡಿದ್ರು. ಅಲ್ಲಿ ಎಂತೆಂತ ಒಂದು ಆತ್ಮಗಳನ್ನ ಉದ್ಧಾರ ಮಾಡಿದ್ರು. ಅವರ ತಂದೆ ತಾಯಿಗಳೇ ಅವ್ರನ್ನ ಬಿಟ್ಬಿಟ್ಟಿರ್ತಾರೆ, ಇನ್ನು ಇವ್ರನ್ನ ಸರಿ ಮಾಡಕ್ಕಾಗಲ್ಲ. ಅಲ್ಲಿರೋ ಸರ್ಕಾರದವ್ರಿಗೆಲ್ಲ ತಲೆನೋವಾಗಿರ್ತಾರೆ ಹಿಪ್ಪಿಗಳು. ಅವರೆಲ್ಲಾ ಹೇಳದ್ ಮಾತು ಕೇಳೋದಿಲ್ಲ, ಡ್ರಗ್ಸ್ ತಗೊಳ್ಳೋದು, ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು, ಎಲ್ಲ ಜೂಜು, ಅವ್ರಿಗೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲದೆ ಬೀದಿ ಬೀದಿಗಳಲ್ಲಿ, ರೋಡಲ್ಲಿ, ರಸ್ತೆಯಲ್ಲಿ ಬಿದ್ದಿರ್ತಾರೆ. ಅಂತ ಒಂದು ಹಿಪ್ಪಿಗಳನ್ನ ಉದ್ಧಾರ ಮಾಡುವಂತಹ ಕೆಲಸವನ್ನ ನಮ್ಮ ಪ್ರಭುಪಾದ್ರು ಮಾಡಿದ್ರು. ಒಬ್ಬ ವಿದ್ವಾಂಸನಾದವನು ಈ ರೀತಿಯಾಗಿರ್ತಾರೆ ಅಂದ್ರೆ ಜನಸಾಮಾನ್ಯರನ್ನ ಯೋಗ್ಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗೋದು ಅವನು ಕರ್ಮವನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಅವನು ಕೆಲಸವನ್ನ ಮಾಡ್ತಾ ಇರ್ತಾನೆ. ಅದು ಯಾವ ರೀತಿ, ಯಾವುದೇ ರೀತಿಯಾದಂತಹ ಕರ್ಮದ ಫಲ ಅಪೇಕ್ಷೆ ಅವನು ಇಟ್ಕೊಳ್ಳೋದಿಲ್ಲ. ಅವನು ಗೊತ್ತಿರುತ್ತೆ ಇದೆಲ್ಲವೂ ಸಹ ಪ್ರಕೃತಿಯಿಂದ ತ್ರಿಗುಣಗಳಿಂದ ನಡೀತದೆ. ಆ ತ್ರಿಗುಣಗಳು ಎಲ್ಲಿಂದ ಬರ್ತದೆ, ಅದು ಭಗವಂತನಿಂದ ಭಗವಂತನೇ ಅದನ್ನೆಲ್ಲ ನಡೆಸ್ತಾ ಇರುವಂತ ಅವನಿಗೆ ಸರಿಯಾಗಿ ಗೊತ್ತಿರುತ್ತೆ. ಇದು ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು. ನೆಕ್ಸ್ಟ್ 26ನೇ ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ ನೋಡೋಣ. ಓದಿ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಓದಿ ಮಾತಾಜಿ. ನ ಬುದ್ಧಿ ಭೇದಂ ಜನ ಏತಜ್ಞಾನಂ ಕರ್ಮ ಸಂಗೀನಾಂ ಜ್ಯೋತಯೇತ್ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಅನುವಾದ: ನಿಯತ ಕರ್ತವ್ಯಗಳ ಕರ್ಮಫಲಕ್ಕೆ ಅಂಟಿಕೊಂಡಿರುವವರ ಕೆಲಸವನ್ನು ನಿಲ್ಲಿಸಿಬಿಟ್ಟರೆ ಅವರ ಬುದ್ಧಿ ಕಲಕುತ್ತದೆ. ಆದುದರಿಂದ ವಿದ್ವಾಂಸರು ಅವರ ಹೆಸರನ್ನು ಎಲ್ಲಿ ಬಿಡಬಾರದು. ಭಕ್ತಿ ಭಾವದಿಂದ ಕೆಲಸ ಮಾಡಿ ಆತನು ಅಜ್ಞಾನಿಗಳನ್ನು ಎಲ್ಲ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. 26ನೇ ಶ್ಲೋಕದಲ್ಲಿ ಏನ್ ಹೇಳ್ತಿದ್ರೆ ನೋಡೋಣ. ನ ಬುದ್ಧಿ ಭೇದಂ ಜನಯೇದ ಅಜ್ಞಾನಂ ಕರ್ಮ ಸಂಘನ ಜೋಷಯೇತ್ ಸರ್ವ ಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಅನುವಾದ: ನಿಯತ ಕರ್ತವ್ಯಗಳ ಕರ್ಮ ಫಲಕ್ಕೆ ಅಂಟಿಕೊಂಡಿರುವವರ ಕೆಲಸವನ್ನು ನಿಲ್ಲಿಸಿಬಿಟ್ಟರೆ ಅವರ ಮನಸ್ಸು ಕಲಕುತ್ತದೆ. ಇಲ್ಲಿ ನೋಡ್ಬೋದು, ಇನ್ನು ಕೃಷ್ಣ ಪ್ರಜ್ಞೆಗೆ ಬಂದಿರೋದಿಲ್ಲ, ಅವರು ಮಾಮೂಲಿ ಏನ್ ರಜೋಗುಣದಲ್ಲಿ ಇರ್ತಾರೆ, ತುಂಬಾ ಕೆಲಸಕ್ಕೆ ಅಂಟ್ಕೊಂಡಿರ್ತಾರೆ. ಅದಾದ್ಮೇಲೆ ಕೆಲಸಕ್ಕೆ ಮಾತ್ರ ಅಂಟ್ಕೊಂಡಿರೋದಿಲ್ಲ, ವರ್ಕೋಹಾಲಿಕ್ ಅಷ್ಟೇ ಅಲ್ಲ, ಅವ್ರ ಏನ್ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಇದರಿಂದ ನನ್ಗೆ ಏನ್ ಸಿಗುತ್ತೆ, ಕರ್ಮದ ಫಲಕ್ಕೆ ಅಂಟ್ಕೊಂಡಿರ್ತಾರೆ. ಆ ಕರ್ಮಕ್ಕೆ ಫಲಕ್ಕೆ ಅಂಟ್ಕೊಂಡಿರೋರನ್ನ ಏನ್ ಮಾಡ್ಬೇಕು, ಸಡನ್ ಆಗಿ ನೀವೆಲ್ಲಾ ಬಿಟ್ಬಿಟ್ಟು ನೀವು ಕೃಷ್ಣ ಪ್ರಜ್ಞೆಗೆ ಬಂದ್ಬಿಡಿ, ನೀವೇನು ಸಹ ಕರ್ಮವನ್ನೇ ಮಾಡ್ಬೇಡಿ, ಕರ್ಮದ ಫಲವನ್ನು ಇಟ್ಕೊಂಡ್ಬೇಡಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಆ ರೀತಿ ಮಾಡೋಕೆ ಹೋಗ್ಬಾರ್ದು ಅಂದ್ಬಿಟ್ಟು ಭಗವಂತ ಹೇಳ್ತಿದ್ರೆ. ಆವಾಗ ಅವರ ಮನಸ್ಸು ಕಲಕುತ್ತದೆ, ಅಂದ್ರೆ ಅವ್ರಿಗೆ ಗೊಂದಲಕ್ಕೆ ಒಳಗಾಗ್ತಾರೆ. ಅವಾಗ ಏನ್ ಮಾಡ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರ ಅವರು. ಸೊ ಆ ರೀತಿ ಕರ್ಮದ ಫಲದ ಬಗ್ಗೆ ಯಾರು ಅತಿಯಾಗಿ ಅಂಟ್ಕೊಂಡಿರ್ತಾರಲ್ವಾ, ಅವರನ್ನ ಯಾವುದೇ ಕಾರಣಕ್ಕೂ ನಾವು ಅದನ್ನ ನಿಲ್ಲಿಸ್ಬಿಡಿ, ನೀವು ಎಲ್ಲಾನು ಬಿಟ್ಬಿಟ್ಟು ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು ಅಂದ್ಬಿಟ್ಟು ಭಗವಂತ ಹೇಳ್ತಿದ್ರೆ. ಆದುದರಿಂದ ವಿದ್ವಾಂಸನು ಅವರ ಕೆಲಸವನ್ನ ನಿಲ್ಲಿಸಿ ಬಿಡಬಾರದು. ಒಬ್ಬ ವಿದ್ವಾಂಸನಾದವನು, ಮಹಾತ್ಮನಾದವನು, ಭಕ್ತನಾದವನು, ಶುದ್ಧ ಭಕ್ತನಾದವನು ಸಡನ್ ಆಗಿ ನೀವು ಕೆಲಸವನ್ನೆಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಕ್ ಹೋಗ್ಬಾರ್ದು. ಭಕ್ತಿ ಭಾವದಿಂದ ಕೆಲಸ ಮಾಡಿ ಆತನು ಅಜ್ಞಾನಿಗಳನ್ನು ಕೃಷ್ಣ ಪ್ರಜ್ಞೆಯ ಕ್ರಮವಾದ ಬೆಳವಣಿಗೆಗಾಗಿ ಎಲ್ಲಾ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು. ಇಲ್ಲಿ ಮೊದಲು ಫಸ್ಟ್ ಏನ್ ಮಾಡ್ಬೇಕು, ಒಬ್ಬ ವಿದ್ವಾಂಸನಾದವನು, ಒಬ್ಬ ಶುದ್ಧ ಭಕ್ತನಾದವನು ಫಸ್ಟ್ ಅವನು ಅದನ್ನ ಆಚರಣೆ ಮಾಡ್ಬೇಕು. ಎಷ್ಟು ನೀಟಾಗಿ ಭಕ್ತಿ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಭಕ್ತಿ ಮಾಡೋದನ್ನ ನೋಡಿ ಅಜ್ಞಾನಿಗಳು ಯಾರಿರ್ತಾರಲ್ವಾ, ಈಗ ಅತಿಯಾಗಿ ಒಂದು ಆ ಕರ್ಮದ ಫಲಕ್ಕೆ ಅಂಟ್ಕೊಂಡಿರ್ತಾರಲ್ವಾ, ಅಂತವ್ರು ಸಹ ನೋಡ್ಬೇಕು. ಅವ್ರನ್ನ ನೋಡಿ ಏನಪ್ಪಾ ಇವರು ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಇಷ್ಟೊಂದೆಲ್ಲ ಬದಲಾವಣೆ ಆಗಿದೆ, ಇಷ್ಟೊಂದೆಲ್ಲ ಇವ್ರ ಜೀವನದಲ್ಲಿ ಇಷ್ಟು ಚೇಂಜಸ್ ಆಗಿದೆ, ಇಷ್ಟು ಒಳ್ಳೆ ಜೀವನವನ್ನ ನಡೆಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವ್ರಾಗವ್ರೆ ಇದಕ್ ಬದಲಾಗ್ಬೇಕು ಅಂತ ಅವ್ರಿಗೆ ಅನಿಸ್ಬೇಕು. ಕ್ರಮವಾಗಿ ಹಂತವಾಗಿ ಬೆಳವಣಿಗೆಯನ್ನ ಹೊಂದ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಿದ್ರೆ. ಯಾರಿಗೆ ಆಗ್ಲಿ ನಾವು ಸಡನ್ ಆಗಿ ನೀವು ಮಾಡ್ತಾ ಇರೋಂತ ಕರ್ಮವನ್ನ ಬಿಟ್ಬಿಡಿ, ಕರ್ಮದ ಫಲ ಅಪೇಕ್ಷೆಯನ್ನ ಬಿಟ್ಬಿಡಿ, ಎಲ್ಲಾನು ಬಿಟ್ಬಿಟ್ಟು ಬಂದ್ಬಿಡಿ ಅಂದ್ರೆ ಅದು ಅವಾಗ ಅವ್ರಿಗೆ ಗೊಂದಲಕ್ಕೆ ಕಾರಣ ಆಗುತ್ತೆ. ಆ ರೀತಿ ಯಾರು ಮಾಡಕ್ ಹೋಗ್ಬಾರ್ದು. ಒಬ್ಬ ಆದವನು ಫಸ್ಟ್ ಅವನು ಅದನ್ನ ನೀಟಾಗಿ ಆಚರಣೆ ಮಾಡ್ತಾನೆ. ಎಷ್ಟು ನೀಟಾಗಿ ಭಕ್ತಿ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನ ಅವರೇ ಸ್ವತಃ ಬದಲಾಗಿ ನಾನು ಕೃಷ್ಣ ಪ್ರಜ್ಞೆಗೆ ಬರ್ತೀನಿ, ನಾನು ಭಕ್ತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾನೆ ಅಂತ ಹೇಳ್ಬಿಟ್ಟು ಭಗವಂತ ಈ ಒಂದು ಶ್ಲೋಕದಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಮೊದಲು ನಾವು ಆಚರಣೆ ಮಾಡ್ಬೇಕು, ಅದಾದ್ಮೇಲೆ ಪ್ರಚಾರ. ಸೊ ಇಲ್ಲಿ ನಾವು ಎಷ್ಟೊಂದ್ಸರಿ ಅನ್ಕೊಳ್ತಾ ಇರ್ತೀವಿ, ನಾವು ಮನೇಲಿ ಜಪ ಮಾಡ್ತಾ ಇದೀನಿ, ನೈವೇದ್ಯ ಮಾಡ್ತಿದೀನಿ, ಬೆಳಗ್ಗೆ ಬೇಗ ಎದ್ದೇಳ್ತಿದೀನಿ, ನಾನ್ ಮಾತ್ರ ಭಕ್ತಿಯಲ್ಲಿದ್ದೀನಿ, ನಮ್ಮ ಮನೆಯವ್ರು ಯಾರು ಭಕ್ತಿಗೆ ಬಂದಿಲ್ಲ, ನನ್ನ ರಿಲೇಟಿವ್ಸ್ ಬಂದಿಲ್ಲ, ಫ್ರೆಂಡ್ಸ್ ಬಂದಿಲ್ಲ, ನಾನು ಎಷ್ಟೊಂದ್ ಜನಕ್ಕೆ ಕೃಷ್ಣ ಪ್ರಜ್ಞೆ ಕೊಡ್ತಾ ಇದೀನಿ, ಬಟ್ ಯಾರು ಬರ್ತಾ ಇಲ್ಲ ಅಂತ ಅನ್ಕೊಳ್ತಾ ಇರ್ತೀವಿ. ಸೊ ಆ ರೀತಿ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲಾರ್ಗು ನಾವು ಫೋರ್ಸ್ ಮಾಡೋ ಅವಶ್ಯಕತೆನೂ ಇಲ್ಲ. ನಾನ್ ಫಸ್ಟ್ ಕರೆಕ್ಟ್ ಆಗಿ ಮಾಡ್ತಾ ಇದೀನಿ, ಶುದ್ಧ ಭಕ್ತಿಯನ್ನ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ನಾವು ಮಾಡೋ ಭಕ್ತಿಯನ್ನ ನೋಡಿ ಅಜ್ಞಾನವಾದಂತರು, ಅಭಕ್ತರಾದಂತವರು ನಮ್ಮ ಒಂದು ಬದಲಾವಣೆಯನ್ನ ನೋಡಿ ಅವರಿಗೆ ಬದಲಾಗಿ ಬರ್ಬೇಕು ಅಂತ ಅನ್ಸುತ್ತೆ. ಸೊ ಆ ವಿದ್ವಾಂಸನಾದವನು ಅದೇ ರೀತಿ ಮಾಡ್ತಾನೆ, ಯಾರಿಗೂ ಸಹ ಫೋರ್ಸ್ ಮಾಡಿ ನೀವು ಕರ್ಮವನ್ನ ಬಿಟ್ಬಿಡಿ, ಕರ್ಮದ ಫಲವನ್ನ ಬಿಟ್ಬಿಡಿ, ಎಲ್ಲವನ್ನು ಬಿಟ್ಬಿಡಿ ಅಂತ ಹೋಗಿ ಹೇಳಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಶ್ಲೋಕದಲ್ಲಿ ತಿಳಿಸ್ಕೊಡ್ತಿದ್ರೆ. ಶ್ಲೋಕ 27 ಓದಿ ಮಾತಾಜಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಕೃತಿ ಕ್ರಿಯಾಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢ ಆತ್ಮಕರ್ತೃಹಂ ಇತಿ ಮನ್ಯತೆ. ಅನುವಾದ: ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ, ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆಂದು ಭಾವಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಷ್ಟು ಅದ್ಭುತವಾದ ಶ್ಲೋಕ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಶ್ಲೋಕ 27. ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ
ಅಹಂಕಾರ ವಿಮೂಢಾತ್ಮ ಕರ್ತಾಹಂ ಇತಿ ಮನ್ಯತೆ. ಅನುವಾದ: ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ. ಇಲ್ಲಿ ನಾವ್ ಏನೇ ಕಾರ್ಯವನ್ನ ಮಾಡಿದ್ರು ಪ್ರತಿಯೊಂದು ಕಾರ್ಯವನ್ನು ಸಹ ಇಲ್ಲಿ ನಾವು ಮಾಡ್ತಾ ಇಲ್ಲ, ಪ್ರಕೃತಿಯ ತ್ರಿಗುಣಗಳು ಏನಿದೆ ಅವೇ ಮಾಡ್ತಾ ಇರುವಂತದ್ದು. ಸೊ ಆ ಪ್ರಕೃತಿಯ ತ್ರಿಗುಣಗಳಲ್ಲಿ ನಾವ್ ಎಲ್ರೂ ಸಹ ಬಂಧನಕ್ಕೆ ಒಳಪಟ್ಬಿಟ್ಟಿದೀವಿ. ಸೊ ಆ ಪ್ರಕೃತಿಯ ತ್ರಿಗುಣಗಳಿಂದನೇ ಪ್ರತಿಯೊಂದು ಕೆಲಸವೂ ಸಹ ನಡೀತಾ ಇದೆ. ಆದ್ರೆ ಅಹಂಕಾರದಿಂದ ಮೂಢನಾದವನು, ಯಾರು ಅಹಂಕಾರ ತುಂಬಿ ಇರುತ್ತೆ ಅಂತ ವ್ಯಕ್ತಿಗಳು ಏನ್ ಮಾಡ್ತಾರೆ, ಮೂರ್ಖರಾಗ್ಬಿಟ್ಟಿರ್ತಾರೆ. ಅವ್ರು ಏನ್ ಅನ್ಕೊಳ್ತಾರೆ, ತಾನೇ ಎಲ್ಲಾ ಕಾರ್ಯವನ್ನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ. ಇಲ್ಲಿ ಎಲ್ಲ ಕೆಲಸ ನಾನೇ ಮಾಡ್ತಾ ಇದೀನಿ, ನನ್ನಿಂದನೇ ಆಗ್ತಾ ಇರುವಂತದ್ದು. ಇಲ್ಲಿ ಹಿಂದ್ಗಡೆ ಒಬ್ಬ ಭಗವಂತ ಇದೆ ಅಂತ ಯಾವುದೇ ಕಾರಣಕ್ಕೂ ಅವರು ನಂಬೋದೇ ಇಲ್ಲ. ಪ್ರತಿಯೊಂದು ಕೆಲಸವನ್ನು ನಾನೇ ಮಾಡ್ತಾ ಇದೀನಿ, ನನ್ನಿಂದ ನಡೀತದೆ. ಏನೇ ಕೆಲಸ ಮಾಡ್ತಾ ಇರ್ಲಿ, ಅದರಿಂದ ಅವ್ನಿಗೆ ಒಳ್ಳೆ ಕ್ರೆಡಿಟ್ ಬರ್ಲಿ, ನೇಮ್ ಬರ್ಲಿ, ಫೇಮ್, ಸ್ಟೇಟಸ್, ಲೆವೆಲ್ ಎಲ್ಲ ಸಿಕ್ಕಿದ್ರು ಇದೆಲ್ಲವೂ ಸಹ ನನ್ನಿಂದ ಆಗ್ತದೆ. ನಾನ್ ಮಾಡಿದಕ್ಕಲ್ವಾ ಇದೆಲ್ಲ ನನಗೆ ಸಿಕ್ಕಿರೋದು, ನಾನು ಕಷ್ಟಪಟ್ಟಿದ್ದೀನಿ, ನನಗೆ ಸಿಕ್ಕಿದೆ. ಈ ರೀತಿಯಾದಂತಹ ಯೋಚನೆಯನ್ನ ಮಾಡ್ತಾ ಇರ್ತಾನೆ. ಅವನನ್ನ ಭಗವಂತ ಇಲ್ಲಿ ಅವನನ್ನ ಮೂರ್ಖ, ಮೂಢ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಅಂದ್ರೆ ಇವಾಗ ಯಾವ್ದೋ ಒಂದ್ ಮಿಷಿನ್ ಇದೆ ಅನ್ಕೊಳ್ಳೋಣ. ಯಾವ್ದೋ ಒಂದ್ ಮಿಷಿನ್ ಇದ್ದಾಗ ಅದಕ್ಕೊಂದ್ ಸ್ವಿಚ್ ಹಾಕಿ ಸ್ವಿಚ್ ಆನ್ ಮಾಡಿದ್ರೆ ಅಲ್ವಾ ಅದ್ ರನ್ ಆಗುತ್ತೆ. ಯಂತ್ರ ಅದ್ರ ಪಾಡಕ್ಕೆ ಅದು ಓಡ್ತಾ ಇರುತ್ತೆ. ಬಟ್ ಅಲ್ಲಿ ಸ್ವಿಚ್ ಆನ್ ಮಾಡ್ಬೇಕಲ್ವಾ, ಆನ್ ಮಾಡೋರು ಅದನ್ನ ನಡ್ಸೋರು ಇದ್ರೆ ಅಲ್ವಾ, ಒಬ್ಬ ವ್ಯಕ್ತಿ ಇದ್ರೆ ಅಲ್ವಾ ಅದು ಆನ್ ಆಗುತ್ತೆ, ರನ್ ಆಗುತ್ತಲ್ವಾ. ಯಂತ್ರ ಅದ್ರ ಪಾಡಕ್ಕೆ ಅದು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಆ ವ್ಯಕ್ತಿ ಅಲ್ಲಿ ಸ್ವಿಚ್ ಆನ್ ಮಾಡ್ಬೇಕು, ಅದಕ್ಕೆ ಕರೆಂಟ್ ಪಾಸ್ ಆಗ್ಬೇಕು, ಇದನ್ನೆಲ್ಲ ಮಾಡಿರುವಂತಹ ಒಬ್ಬ ಮನುಷ್ಯ ಇದ್ರೆ ಅಲ್ವಾ ಅದು ರನ್ ಆಗುತ್ತೆ. ಅದೇ ರೀತಿ ಅಲ್ಲಿ ಆ ವ್ಯಕ್ತಿ ಇಲ್ಲ ಅಂದಿದ್ ಕಾರಣಕ್ಕೆ, ಯಂತ್ರ ಅದ್ ರನ್ ಆಗ್ತಾ ಇದೆ ಅಂದಿದ್ ಕಾರಣಕ್ಕೆ, ಓ ಇದ್ ಮಿಷಿನೇ ಎಲ್ಲ ಕೆಲಸ ಮಾಡ್ತದೆ, ಇದರಿಂದ ಯಾರು ಇಲ್ಲ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ. ಅದು ಮೂರ್ಖರ ಒಂದು ಯೋಚನೆ ಅಂತ ಹೇಳ್ಬಿಟ್ಟು ಭಗವಂತ ಹೇಳ್ತಾ ಇದಾರೆ. ಅದೇ ರೀತಿ ನಮ್ಮ ದೇಹ ಏನಿದೆ ಇದು ಸಹ ಒಂದು ಯಂತ್ರ. ನಾವು ಮುಂದಿನ ಒಂದು ಅಧ್ಯಾಯಗಳಲ್ಲಿ ಅದ್ರ ಬಗ್ಗೆನೂ ತಿಳ್ಕೊಳ್ತೀವಿ. ಇದು ಸಹ ಒಂದು ಯಂತ್ರ. ಈ ಶರೀರವು ಸಹ, ಈ ಯಂತ್ರ ಯಾವ ತರ ಕೆಲಸ ಮಾಡ್ತದೆ, ಪ್ರಕೃತಿಯ ತ್ರಿಗುಣಗಳಿಂದ ಕೆಲಸ ಮಾಡ್ತಾ ಇದೆ. ಆದ್ರೆ ಈ ಅಹಂಕಾರದಿಂದ ವಿಮೂಢ ಆತ್ಮ ಏನ್ ಮಾಡ್ತಾನೆ, ಅವನು ಎಲ್ಲ ನಾನೇ ಮಾಡ್ತಾ ಇದೀನಿ, ನಾನೇ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾ ಇರ್ತಾನೆ. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಇವಾಗ ಒಂದ್ ದೊಡ್ಡ ಟ್ರಕ್ ಇರುತ್ತೆ. ಆ ಟ್ರಕ್ ನ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಹಗ್ಗ ಕಟ್ಬಿಟ್ಟು ಎಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ರೆ ಆ ಹಗ್ಗ ಕಟ್ಬಿಟ್ಟು ಎಳೆಯೋ ಪ್ರಯತ್ನ ಪಟ್ಟಾಗ ಆ ಟ್ರಕ್ ಒಳಗಿರುವಂತಹ ಡ್ರೈವರು ಅದನ್ನ ರನ್ ಮಾಡ್ತದೆ, ನಿಧಾನಕ್ಕೆ ಅದನ್ನ ರನ್ ಮಾಡ್ತದಾನೆ. ಅದೇ ಅವ್ನ್ ಬ್ರೇಕ್ ಮೇಲೆ ಕಾಲಿಟ್ಟ ತಕ್ಷಣ ಟ್ರಕ್ ಸ್ಟಾಪ್ ಆಗುತ್ತೆ. ಆದ್ರೆ ಮುಂದ್ಗಡೆ ಇರುವಂತ ವ್ಯಕ್ತಿ ಏನ್ ಅನ್ಕೊಳ್ತಾನೆ, ನಾನೇ ಎಳಿತಾ ಇದೀನಿ, ನಾನು ನಿಲ್ಸಿದ ತಕ್ಷಣ ಆ ಟ್ರಕ್ ನಿಂತೋಗ್ತದೆ. ಈ ರೀತಿಯಾಗಿ ಮೂರ್ಖರ ರೀತಿ ಯೋಚನೆ ಮಾಡ್ತಾ ಇರ್ತಾನೆ. ಸೊ ನಾವು ಎಲ್ರು ಸಹ ಅದೇ ಅನ್ಕೊಳ್ತಾ ಇರ್ತೀವಿ. ಏನಂತ, ಇಲ್ಲಿ ನಾನ್ ಕೆಲಸ ಮಾಡ್ತಾ ಇದೀನಿ, ನಾನ್ ಮಾಡಿದ್ರೆ ಈ ಕೆಲಸ ಆಗುತ್ತೆ, ನಾನ್ ಮಾಡಿಲ್ಲ ಅಂದ್ರೆ ಈ ಕೆಲಸ ಇಲ್ಲ ಆಗಲ್ಲ, ಒಟ್ಟಲ್ಲಿ ನಾನು ಈ ಕೆಲಸ ಮಾಡ್ತಾ ಇದೀನಿ ಅಷ್ಟೇ. ಇನ್ನ ಆ ರೀತಿಯಾದಂತ ಯೋಚನೆಗಳನ್ನ ಒಬ್ಬ ಮೂರ್ಖನಾದಂತವನು ಮಾಡ್ತಾ ಇರ್ತಾನೆ. ಅದರಿಂದ ಭಗವಂತ ಹೇಳ್ತಾ ಇರುವಂತದ್ದು ಈ ಶ್ಲೋಕದಲ್ಲಿ, ಇಲ್ಲಿ ವಾಸ್ತವವಾಗಿ ನಾವು ಅದನ್ನ ರಿಯಾಲಿಟಿಯನ್ನ ಅರ್ಥ ಮಾಡ್ಕೊಳ್ಬೇಕು. ಏನು ವಾಸ್ತವ ಸಂಗತಿ, ನಾವ್ ಎಲ್ಲರೂ ಸಹ ಆ ಒಂದು ಪ್ರಕೃತಿಯ 3 ಗುಣಗಳ ಬಂಧನಕ್ಕೆ ಆಲ್ರೆಡಿ ಒಳಗಾಗ್ಬಿಟ್ಟಿದೀವಿ. ಪ್ರತಿಯೊಬ್ರು ಸಹ ಅದರಿಂದ ಆಚೆ ಇರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂಧನ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಸತ್ವಗುಣ ಏನಿದೆ ಅದು ಚಿನ್ನದ ಬೇಡಿ ಅಂತ ನಾವು ಆಲ್ರೆಡಿ ಒಂದು ತಿಳ್ಕೊಂಡಿದೀವಿ 11 ನಲ್ಲಿ ಅಲ್ವಾ. ಈ ಒಂದು ಸತ್ವಗುಣ ಅನ್ನುವಂಥದ್ದು ಚಿನ್ನದ ಬೇಡಿ, ಅದಾದ್ಮೇಲೆ ರಜೋಗುಣ ಅಂತದ್ದು ಬೆಳ್ಳಿಯ ಬೇಡಿ ಆಗಿರುತ್ತೆ, ಅದಾದ್ಮೇಲೆ ಈ ತಮೋ ಗುಣ ಅಂತದ್ದು ಕಬ್ಬಿಣದ ಬೇಡಿ. ಹಾಗಂತ ಹೇಳ್ಬಿಟ್ರು 3 ಗುಣಗಳಾದ್ರೂ ಚಿನ್ನ ಆದ್ರೂ ಬೆಳ್ಳಿ ಆದ್ರೂ ಅದು ಎಲ್ಲ ಕಬ್ಬಿಣ ಆದ್ರೂ ಸಂಕೋಲನೆ ಅಲ್ವಾ, ಒಟ್ನಲ್ಲಿ ಬಂಧನನೇ ಅಲ್ವಾ. ಸೊ ಆದ್ರೆ ನಾವೇನ್ ಅನ್ಕೊಳ್ತೀವಿ, ಇಲ್ಲಿ ಅದು ಬಂಧನದಲ್ಲಿ ಇದ್ರೂ ಸಹ ನಾವೇನ್ ಅನ್ಕೊಳ್ತಾ ಇದೀವಿ, ಇಲ್ಲ ನಾನು ಎಂಜಾಯ್ ಮಾಡ್ತಾ ಇದೀನಿ, ತುಂಬಾ ಆರಾಮಾಗಿದ್ದೀನಿ, ಲೈಫ್ ನ ಎಂಜಾಯ್ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ತನ್ನ ಇಂದ್ರಿಯ ತೃಪ್ತಿಗೋಸ್ಕರ ಎಲ್ಲಾ ಕೆಲಸ ಮಾಡ್ಕೊಂಡು ನಾನೇ ಮಾಡ್ತಾ ಇದೀನಿ, ನನ್ನಿಂದನೇ ನಡೀತದೆ, ನಾನು ನನ್ನ ಕುಟುಂಬವನ್ನ ನೋಡ್ಕೊಳ್ತಾ ಇದೀನಿ, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ನಮ್ಮನೆ ಏನೇನೆಲ್ಲ ಇದೆ ಎಲ್ಲ ಕೆಲಸ ನನ್ನಿಂದನೇ ಆಗ್ತದೆ, ನಾನೇ ಅವ್ರನ್ನೆಲ್ಲ ನೋಡ್ಕೊಳ್ತಾ ಇದೀನಿ, ನಾನಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಈ ರೀತಿಯಾದಂತ ಯೋಚನೆ ಅಂತ ಹೋಗ್ಬಿಟ್ಟು ಮೂರ್ಖರ ರೀತಿ ವರ್ತಿಸ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಭಗವಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಿದ್ರೆ. ಆದ್ರೆ ಪ್ರಕೃತಿಯ ತ್ರಿಗುಣಗಳಿಂದ ಎಲ್ಲವೂ ನಡೆಯುವಂತದ್ದು ಅಂದ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದಾರೆ. ಇನ್ನ ಶ್ಲೋಕ 28ರಲ್ಲಿ ಏನ್ ಹೇಳ್ತಿದಾರೆ ನೋಡೋಣ. ಶ್ಲೋಕ 28 ಯಾರಾದ್ರೂ ಓದಿ ಮಾತಾಜಿ, ಓದದೇ ಇರೋರು ಟ್ರೈ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಓದಿ ಮಾತಾಜಿ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣೇಶು ವರ್ತಂತ ಇತಿ ಮನ್ಮನ ಸಜ್ಜತೆ. ಹರೇ ಕೃಷ್ಣ ಮಾತಾಜಿ. ಅನುವಾದ ಓದ್ಬೇಕಾ ಮಾತಾಜಿ? ಅನುವಾದ ಓದಿ ಮಾತಾಜಿ. ಹೇ ಮಹಾಬಾಹುವಾದ ಅರ್ಜುನ, ಪರಮ ಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ತೃಪ್ತಿಯಲ್ಲಿ ತೊಡಗುವುದಿಲ್ಲ. ಅವನಿಗೆ ಭಕ್ತಿ ಸೇವೆ ಮತ್ತು ಫಲದಾಸೆ ಇರುವ ಕರ್ಮ ಇವುಗಳಲ್ಲಿನ ವ್ಯತ್ಯಾಸವು ತಿಳಿಯುತ್ತದೆ. ಧನ್ಯವಾದ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಶ್ಲೋಕ 28ರಲ್ಲಿ ಏನು ಹೇಳ್ತಿದ್ರೆ ತಿಳ್ಕೋಣ. ತತ್ವವಿತ್ತು ಮಹಾಭಾಹೋ ಗುಣಕರ್ಮ ವಿಭಾಗಯೋಃ ಗುಣಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಅನುವಾದ: ಹೇ ಮಹಾಭಾವವಾದ ಅರ್ಜುನ, ಪರಮ ಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ತೃಪ್ತಿಯಲ್ಲಿ ತೊಡಗುವುದಿಲ್ಲ. ಅವನಿಗೆ ಭಕ್ತಿ ಸೇವೆ ಮತ್ತು ಫಲದಾಸೆ ಇರುವ ಕರ್ಮ ಇವುಗಳಲ್ಲಿ ವ್ಯತ್ಯಾಸ ತಿಳಿದಿರುತ್ತದೆ. ಈ ಒಂದು ಶ್ಲೋಕದಲ್ಲಿ ಯಾರ ಬಗ್ಗೆ ಹೇಳ್ತಾ ಇದಾರೆ ಅಂತಂದ್ರೆ, ಯಾರಿಗೆ ಈ ಒಂದು ಪರಮ ಸತ್ಯ ಅನ್ನೋದು ತಿಳಿದಿರುತ್ತೆ ಅಂತವನಿಗೆ ಗೊತ್ತಿರುತ್ತೆ ಈ ಇಂದ್ರಿಯಗಳ ವಿಷಯಗಳಲ್ಲಾಗ್ಲಿ, ಇಂದ್ರಿಯ ವಿಷಯ ವಸ್ತುಗಳಲ್ಲಾಗ್ಲಿ ಅಥವಾ ಇಂದ್ರಿಯ ತೃಪ್ತಿಯಲ್ಲಾಗ್ಲಿ ಯಾವುದೇ ರೀತಿಯಂತ ಆಸಕ್ತಿ ಅನ್ನೋದಿರೋದಿಲ್ಲ. ಅದಕ್ಕೆ ಅವನು ಏನ್ ಮಾಡ್ತಾನೆ, ಅವನು ಗೊತ್ತಿರುತ್ತೆ ರಿಯಾಲಿಟಿ ಏನು ಅಂತ ಗೊತ್ತು. ನಾನು ಇವಾಗ ಈ ಮನುಷ್ಯ ಜನ್ಮವನ್ನ ಏನಕ್ಕೆ ಪಡ್ಕೊಂಡಿದ್ದೀನಿ, ಇದರ ಒಂದು ಗುರಿ ಏನು, ನನ್ನ ಒಂದು ಸ್ವರೂಪ ಏನು, ಜೀವರ ಸ್ವರೂಪ ಹಿ ಕೃಷ್ಣೇರ ನಿತ್ಯದಾಸ್ ಅಲ್ವಾ. ಸೊ ನನ್ನ ಸ್ವರೂಪ ಏನು ಪ್ರತಿಯೊಂದು ಅವನಿಗೆ ತಿಳಿದಿರುತ್ತೆ. ಸೊ ಅದಕ್ಕೆ ಅವನು ಏನ್ ಮಾಡ್ತಿದ್ದಾನೆ, ಅವನು ಸಂಪೂರ್ಣವಾಗಿ ಭಕ್ತಿ ಸೇವೆಯಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಂಡಿರ್ತಾನೆ. ಅವನಿಗೆ ಆ ವ್ಯತ್ಯಾಸ ಅನ್ನೋದು ಗೊತ್ತಿರುತ್ತೆ, ಆ ಡಿಫ್ರೆನ್ಸ್ ಭಕ್ತಿ ಸೇವೆಯ ಬಗ್ಗೆ ಮತ್ತೆ ಆ ಫಲದ ಆಸೆ, ಕರ್ಮದ ಫಲ ಅಪೇಕ್ಷೆನ ಇಟ್ಕೊಂಡು ಮಾಡುವಂತಹ ಕೆಲಸದ ಬಗ್ಗೆ, ಎರಡೂ ಒಂದು ಕೆಲಸದ ಬಗ್ಗೆ ವ್ಯತ್ಯಾಸ ಅನ್ನೋದು ಗೊತ್ತಿರೋದ್ರಿಂದ ಅವನು ಯಾವುದೇ ಕಾರಣಕ್ಕೂ ಈ ಒಂದು ಇಂದ್ರಿಯ ತೃಪ್ತಿಯಲ್ಲಿ ತೊಡಗೋದಿಲ್ಲ. ಒಬ್ಬ ಪರಮ ಸತ್ಯವನ್ನ ತಿಳಿದಂತಹ ಒಬ್ಬ ಭಕ್ತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಪರಮ ಸತ್ಯ ಅರಿವಾಗಿರೋದ್ರಿಂದ ಅವನು ಯಾವುದೇ ಕಾರಣಕ್ಕೂ ಅವನು ಇಂದ್ರಿಯ ತೃಪ್ತಿಯಲ್ಲಾಗ್ಲಿ ಅಥವಾ ಇಂದ್ರಿಯ ವಿಷಯಗಳಲ್ಲಾಗ್ಲಿ ಅವನು ತೊಡಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಶ್ಲೋಕ 29 ಓದಿ ಮಾತಾಜಿ. ಹರೇ ಕೃಷ್ಣ. ಪ್ರಕೃತೆ ಸಮ್ಮೂಢಾ ಸಜ್ಜಂತೆ ಗುಣಕಂದಾನ್ ಕೃತ್ಸ್ನ ಭಿನ್ನ ವಿಚಾಲಯೇ. ಪ್ರಕೃತಿಯ ಗುಣಗಳಿಂದ ಮೂಢರಾದ ಅಜ್ಞಾನಿಗಳು ಸಂಪೂರ್ಣವಾಗಿ ಐಹಿಕ ಚಟುವಟಿಕೆಗಳಲ್ಲಿ ತನ್ಮಯರಾಗಿರುತ್ತಾರೆ. ಕೆಲಸ ಮಾಡುವವರ ಅಜ್ಞಾನದಿಂದ ಈ ಕರ್ತವ್ಯಗಳು ಕೆಳಮಟ್ಟದವಾದರೂ ವಿವೇಕಿಗಳು ಅವರನ್ನು ಹರೇ ಕೃಷ್ಣ ಮಾತಾಜಿ, ಗೊಳಿಸಲು ಪ್ರಯತ್ನಿಸಬಾರದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಶ್ಲೋಕ 29ರಲ್ಲಿ ಏನ್ ಹೇಳ್ತಾರೆ ನೋಡೋಣ. ಪ್ರಕೃತಿ ಗುಣ ಸಮೂಢ ಸಜ್ಜಂತೆ ಗುಣಕರ್ಮಸು ತಾನ ಕೃತ್ಸ್ನವಿದೋ ಮಂದಾನ್ ಕೃತ್ಸ್ನ ಭಿನ್ನ ವಿಚಾಲಯೇ. ಅನುವಾದ: ಪ್ರಕೃತಿಯ ಗುಣಗಳಿಂದ ಮೂಢರಾದ ಅಜ್ಞಾನಿಗಳು ಸಂಪೂರ್ಣವಾಗಿ ಐಹಿಕ ಚಟುವಟಿಕೆಗಳಲ್ಲಿ ತನ್ಮಯರಾಗಿ ಆಸಕ್ತರಾಗುತ್ತಾರೆ ಅಂತ ಹೇಳಿದ್ರೆ, ಯಾರು ಈ ಒಂದು ಐಹಿಕ ಪ್ರಕೃತಿಯ ಗುಣಗಳಿಂದ ಮೂರ್ಖರಾಗಿರ್ತಾರೆ, ಅಜ್ಞಾನಿಗಳಾಗಿರ್ತಾರೆ, ಇಂಥವ್ರು ಏನ್ ಮಾಡ್ತಾ ಇರ್ತಾರೆ, ಅವರು ಐಹಿಕ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ತನ್ಮಯರಾಗಿರ್ತಾರೆ. ಅವ್ರಿಗೆ ಬೇರೆ ಒಂದು ಪ್ರಪಂಚನೇ ಇಲ್ಲ. ಇನ್ನೊಂದು ಆಧ್ಯಾತ್ಮಿಕತೆ ಇದೆ, ಭಕ್ತಿ ಸೇವೆ ಅನ್ನೋದಿದೆ, ಕೃಷ್ಣ ಪ್ರಜ್ಞೆ ಇದೆ, ಆ ಕೃಷ್ಣ ಪ್ರೇಮ ಅನ್ನೋದಿದೆ, ಇವೆಲ್ಲ ಸಹ ಗೊತ್ತಿಲ್ಲ. ಅವ್ರು ಏನ್ ಮಾಡ್ತಾ ಇರ್ತಾರೆ, ಸಂಪೂರ್ಣವಾಗಿ ಐಹಿಕ ಚಟುವಟಿಕೆಗಳಲ್ಲಿ ತನ್ಮಯರಾಗಿರ್ತಾರೆ. ಅಂದ್ರೆ ಶಾಶ್ವತವಾದಂತಹ ಸಂತೋಷವನ್ನ ಬಿಟ್ಟು ಆ ಟೆಂಪರವರಿ ಹ್ಯಾಪಿನೆಸ್ ಏನಿದೆ ಅದರಿಂದ ಓಡ್ತಾ ಇರ್ತಾರೆ. ಅದರಿಂದ ಓಡ್ತಾ ಏನ್ ಮಾಡ್ತಾರೆ, ಅದರಲ್ಲೇ ತನ್ಮಯರಾಗ್ಬಿಟ್ಟಿರ್ತಾರೆ, ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಕೆಲಸ ಮಾಡುವವರ ಅಜ್ಞಾನದಿಂದ ಈ ಕರ್ತವ್ಯಗಳು ಕೆಳಮಟ್ಟವಾದರೂ ವಿವೇಕಗಳು ಅವರನ್ನು ವಿಚಲಗೊಳಿಸಲು ಪ್ರಯತ್ನಿಸಬಾರದು. ಅಂತಹ ವ್ಯಕ್ತಿಗಳು ಯಾರಿರ್ತಾರೆ ಅಂದ್ರೆ, ಐಹಿಕ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ಅವರು ತೊಡಗಿಸ್ಕೊಂಡಿರ್ತಾರಲ್ವಾ, ಅಂತಹ ಅಜ್ಞಾನದಿಂದ ಕರ್ತವ್ಯಗಳು ಕೆಳಮಟ್ಟವಾದವರು ಆದ್ರೂ ಸಹ, ಅದು ಅತ್ಯಂತ ಕೆಳಮಟ್ಟದ ಕೆಲಸ ಆದ್ರೂ ಸಹ ವಿವೇಕಿಗಳು ಅವರನ್ನು ವಿಚಲಗೊಳಿಸಲು ಪ್ರಯತ್ನಿಸಬಾರದು. ಅಂದ್ರೆ ಅವರೆಲ್ಲರೂ ಸಹ ಮೂಢರಾದಂತಹ ವ್ಯಕ್ತಿಗಳು ಸಂಪೂರ್ಣವಾಗಿ ತನ್ಮಯರಾಗ್ಬಿಟ್ಟಿರ್ತಾರೆ ಎಲ್ಲಿ, ಐಹಿಕ ಚಟುವಟಿಕೆಗಳಲ್ಲಿ. ಆದ್ರೆ ಒಬ್ಬ ವಿವೇಕಿಯಾದವನು, ಒಬ್ಬ ವಿದ್ವಾಂಸನಾದವನು ಏನ್ ಮಾಡ್ತಾನೆ, ಅವರನ್ನ ತೀರಾ ಅತಿಯಾಗಿ ವಿಚಲಗೊಳಿಸಲು ಯಾವುದೇ ಕಾರಣಕ್ಕೂ ಪ್ರಯತ್ನಿಸಬಾರದು. ಆಗ್ಲೇ ನಾನು ಹೇಳದ್ನಲ್ವಾ, ಸೊ ಯಾವುದೇ ಕಾರಣಕ್ಕೂ ಅವ್ರನ್ನ ನೀವು ಕರ್ಮವನ್ನ ಬಿಟ್ಬಿಡಿ, ಕರ್ಮ ಫಲ ಅಪೇಕ್ಷೆನ ಬಿಟ್ಬಿಡಿ ಅಂತ ಸಡನ್ ಆಗಿ ನಾವು ಅವ್ರಿಗೆ ಹೋಗಿ ಹೇಳಿದ್ರೆ ಅವ್ರ ಅದನ್ನ ಯಾವುದೇ ಕಾರಣಕ್ಕೂ ಸ್ವೀಕರಿಸೋದಿಲ್ಲ. ಸೊ ಆ ರೀತಿ ಮಾಡಬಾರ್ದು. ಹೇಗಪ್ಪಾ ಅಂತ ಹೇಳಿದ್ರೆ, ನಿಧಾನವಾಗಿ ಅದೇ ಬದಲಾಗುತ್ತೆ. ಒಂದೇ ದಿನಕ್ಕೆ ಯಾರೂ ಸಹ ಬದಲಾಗೋದಿಲ್ಲ. ಯಾವ ರೀತಿ ಇವಾಗ ನಾವು ಒಂದು ಒಲೆ ಹಚ್ತಾ ಇದೀವಿ ಅಂತ ಹೇಳಿದಾಗ ಬೆಂಕಿ ಸಡನ್ ಆಗಿ ನಾವು ಹಚ್ಚಿದ ತಕ್ಷಣ ಬೆಂಕಿ ಹೊತ್ಕೊಳ್ಳೋದಿಲ್ಲ. ಆ ಸೌದೆ ಎಲ್ಲ ಉರಿದು ಬೆಂಕಿ ಬರ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಹೊಗೆ ಬರುತ್ತೆ. ನಂಗೆ ಬೆಂಕಿ ಮಾತ್ರ ಬೇಕು, ಹೊಗೆ ಬೇಡ ಅಂತ ಹೇಳಿದ್ರೆ ಆಗೋದಿಲ್ಲ ಅಲ್ವಾ. ಸೊ ಬೆಂಕಿ ಜೊತೆ ಹೊಗೆನೂ ಬರುತ್ತೆ. ನಂಗೆ ಬೆಂಕಿ ಮಾತ್ರ ಬೇಕು, ನನ್ನ ಅದರಿಂದ ನನ್ ಏನ್ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಳ್ತೀನಿ ಅಂದ್ರೆ ಹೊಗೆ ಬರೋದು ಬೇಡ ಅಂತ ಹೇಳಿದ್ರೆ ಅದು ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಒಬ್ಬ ಮೂಢನಾದಂತಹ ವ್ಯಕ್ತಿ ಯಾವ ರೀತಿ ಅವನು ಸಂಪೂರ್ಣವಾಗಿ ಐಹಿಕ ಚಟುವಟಿಕೆ ತೊಡಗಿರ್ತಾನೆ. ಹೌದು ತೊಡಗಿರ್ತಾನೆ. ಯಾಕಂದ್ರೆ ಅವನಿಗೆ ಅಜ್ಞಾನದ ಕಾರಣದಿಂದ ಅವನು ತೊಡಗಿರ್ತಾನೆ.
ಆದ್ರೆ ಒಬ್ಬ ವಿದ್ವಾಂಸನಾದವನು ಅವರನ್ನ ಯಾವುದೇ ಕಾರಣಕ್ಕೂ ವಿಚಲಿತಗೊಳಿಸೋದಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಜ್ಞಾನಿಗಳಾದಂತವರು ದೇಹ ಭಾವನೆಯಲ್ಲಿ ಇರ್ತಾರೆ. ಅಂದ್ರೆ ಅವರು ದೇಹ ಭಾವನೆಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಒಂದು ಆತ್ಮ ಇದೆ, ನಮ್ಮ ಹೃದಯದಲ್ಲಿ ಆತ್ಮ ಇದೆ, ಆತ್ಮದ ಜೊತೆ ಪರಮಾತ್ಮ ಇದ್ದಾನೆ, ನಾನು ಈ ಮನುಷ್ಯ ಜನ್ಮವನ್ನ ಏನಕ್ಕೆ ಪಡ್ಕೊಂಡಿದೀನಿ, ನನ್ನ ಈ ಒಂದು ಮನುಷ್ಯ ಜನ್ಮದ ಗುರಿ ಏನು, ಈ ರೀತಿ ಎಲ್ಲ ಅವ್ರಿಗೆ ಜ್ಞಾನ ಇರೋದಿಲ್ಲ. ಅವ್ರು ಏನೇ ಯೋಚನೆ ಮಾಡಿದ್ರು ಸಂಪೂರ್ಣವಾಗಿ ಈ ಒಂದು ದೇಹ ಭಾವದ ಬಗ್ಗೆ ಯೋಚನೆ ಮಾಡ್ತಾರೆ. ಈ ದೇಹಕ್ಕೆ ಏನ್ ಬೇಕು ಏನ್ ಬೇಡ, ಬರೀ ದೇಹವನ್ನ ನೋಡ್ಕೊಳ್ಳೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರನ್ನ ಅಜ್ಞಾನಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರ ಭಾವಾರ್ಥದಲ್ಲೂ ಸಹ ಹೇಳ್ತಾ ಇದಾರೆ. ಅಂದ್ರೆ ಅವರು ಇತರರ ದೇಹದ ಬಾಂಧವ್ಯವನ್ನು ಬಂಧುತ್ವ ಎಂದು ಸ್ವೀಕರಿಸುತ್ತಾರೆ. ಓವರ್ ಅಟ್ಯಾಚ್ಮೆಂಟ್ ಅಂದ್ರೆ ಬೇರೆಯವ್ರ ಜೊತೆ ಅವರು ತುಂಬಾ ಬಾಂಧವ್ಯಗಳನ್ನ ಇಟ್ಕೊಂಡ್ ಬಿಡ್ತಾರೆ. ಸೊ ಅವರು ಇದೇ ನನ್ನ ನಿಜವಾದ ಬಂಧುತ್ವ ಅಂತ ಹೇಳ್ಬಿಟ್ಟು ಸ್ವೀಕರಿಸ್ತಾರೆ ಅಂತ ಹೇಳ್ಬಿಟ್ಟು ಅವರು ಆ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಈ ದೇಹೋದ್ಧರಿತ ಭೂಮಿಯನ್ನು ಪೂಜಿಸ್ತಾ ಇರ್ತಾರೆ. ಧಾರ್ಮಿಕ ವಿಧಿಗಳ ಔಪಚಾರಿಕಗಳ ಇದೇ ಅಂತಿಮ ಅಂತ ಹೇಳ್ಬಿಟ್ಟು ಪೂಜಿಸ್ತಾ ಇರ್ತಾರೆ. ಇದೇ ರೀತಿ ಅವರು ಭಾವನೆಗಳನ್ನ ಇಟ್ಕೊಂಡಿರ್ತಾರೆ. ಯಾರಪ್ಪ ಅಂತ ಹೇಳಿದ್ರೆ ಅಜ್ಞಾನಿಗಳಾದಂತವ್ರು. ಅವರು ಯಾವುದೇ ಕಾರಣಕ್ಕೂ ಬನ್ನಿ ಕೃಷ್ಣ ಪ್ರಜ್ಞೆ ಬನ್ನಿ ಜಪ ಮಾಡಿ ನೈವೇದ್ಯ ಮಾಡಿ ಈ ತರ ಭಗವದ್ಗೀತೆ ಕ್ಲಾಸಸ್ ಕೇಳಿ ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವರು ಅದು ಮೆಚ್ಚುಗೆ ಅಲ್ಲ ಅವ್ರಿಗೆ. ಯಾಕೆ ಅವ್ರು ಸಂಪೂರ್ಣವಾಗಿ ಐಹಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡ್ಬಿಡ್ತಾರೆ. ಅದರಿಂದ ಅವ್ರಿಗೆ ತೃಪ್ತಿ ಆಗ್ತಾ ಇರುತ್ತೆ. ನಾನ್ ಇದೆಲ್ಲ ಏನಕ್ ಮಾಡ್ಬೇಕು, ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಏನಕ್ಕೆ ಎದ್ದೇಳ್ಬೇಕು, ನಾನು ಅದೆಲ್ಲ ಏನಕ್ ಮಾಡ್ಬೇಕು, ನಾನು ಇವಾಗ ಸಂತೋಷವಾಗಿ ಆರಾಮಾಗಿದ್ದೀನಲ್ಲ, ಎಲ್ಲಾನು ಸಹ ಚೆನ್ನಾಗಿ ನಡೀತಾ ಇದೆಯಲ್ಲ, ಇದೆಲ್ಲ ಏನಕ್ ನಾನ್ ಮಾಡ್ಬೇಕು, ಈ ರೀತಿಯಾದಂತ ಯೋಚನೆಯನ್ನ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಅವರನ್ನ ವಿಚಲಿತಗೊಳಿಸಕ್ಕೆ ಹೋಗ್ಬಾರ್ದು. ವಿದ್ವಾಂಸನಾದವ್ರು ಏನ್ ಮಾಡ್ತಾರೆ, ಅವರನ್ನ ವಿಚಲಿತಗೊಳಿಸಕ್ಕೆ ಹೋಗ್ಬಾರ್ದು, ಪ್ರಯತ್ನಿಸಬಾರದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ನಿಧಾನವಾಗಿ ಅವರು ತಮ್ಮನ್ನ ತಾವು ಬದಲಾಯಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದಾರೆ. ಶ್ಲೋಕ 30 ನೋಡೋಣ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯಾಧ್ಯಾತ್ಮ ಚೇತಸ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತ ಜ್ವರಃ. ಅನುವಾದ ಓದಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆದುದರಿಂದ ಅರ್ಜುನ, ನಿನ್ನ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಂಡು ಫಲಾಪೇಕ್ಷೆ ಇಲ್ಲದೆ ಒಡೆತನದ ಭಾವವಿಲ್ಲದೆ ಜಡತ್ವವಿಲ್ಲದೆ ಯುದ್ಧ ಮಾಡು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಭಗವಂತ ಇವಾಗ ಏನೇ ಹೇಳ್ತಿದ್ರೆ ಅರ್ಜುನನಿಗೆ ಅಂತ ಹೇಳಿದ್ರೆ, ನೋಡು ಅರ್ಜುನ, ನಿನ್ನ ಎಲ್ಲ ಕರ್ಮಗಳನ್ನ ನನಗೆ ಅರ್ಪಿಸು ಅಂತ ಹೇಳ್ಬಿಟ್ಟು ಹೇಳ್ತದೆ. ನೀನ್ ಇವಾಗ 1ನೇ ಅಧ್ಯಾಯದಲ್ಲಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಅರ್ಜುನ. ನಾವೆಲ್ಲ ತಿಳ್ಕೊಂಡ್ವಿ ಅಲ್ವಾ, ಕಾರಣಗಳನ್ನ ಕೊಡ್ತಿದಾರೆ. ಏನಂತ, ಫಸ್ಟ್ನೇದು ಕರುಣೆ, ಕಂಪ್ಯಾಷನ್, ತುಂಬಾ ಕರುಣೆ ಇರುತ್ತೆ. ಅದಾದ್ಮೇಲೆ ನೋ ಎಂಜಾಯ್ಮೆಂಟ್. ಇಲ್ಲಿ ನಾನು ಯುದ್ಧ ಮಾಡಕ್ ಹೋದ್ರೆ ಇಲ್ಲಿರೋರೆಲ್ಲ ನನ್ನ ನೆಂಟರು, ನನ್ನ ತಾತಂದಿರು, ನನ್ನ ಅಣ್ಣ ತಮ್ಮಂದಿರು, ನನ್ನ ಗುರುಗಳು, ಸೊ ಎಲ್ಲರೂ ಇಲ್ಲಿದ್ದಾರೆ, ಇವ್ರನ್ನೆಲ್ಲ ನಾನು ಸಾಯಿಸ್ಬಿಟ್ರೆ ನನಗೆ ಸಂತೋಷವಾಗಿರೋದಕ್ಕಾಗುತ್ತೆ. ಸೊ ನೋ ಎಂಜಾಯ್ಮೆಂಟ್ ಅಂತ ಹೇಳ್ಬಿಟ್ಟು 2ನೇ ರೀಸನ್ ಕೊಡ್ತಾರೆ. ಅದಾದ್ಮೇಲೆ ಪಾಪದ ಚಟುವಟಿಕೆ, ನಾನು ಯುದ್ಧ ಮಾಡ್ಬಿಟ್ಟು ಇವ್ರನ್ನೆಲ್ಲ ಸಾಯಿಸ್ಬಿಟ್ರೆ ನನ್ಗೆ ಪಾಪ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು 3ನೇ ಕಾರಣವನ್ನ ಅರ್ಜುನ ಹೇಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಕುಟುಂಬದ ಸಂಪ್ರದಾಯಗಳೆಲ್ಲ ನಾಶ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ 5ನೇದು ನನ್ಗೆ ಅನಿರ್ಣಯ ಅಂದ್ರೆ ಡಿಸಿಷನ್ ತಗೊಳ್ಳೋ ಒಂದು ಇದನ್ನೇ ಕಳ್ಕೊಂಡ್ಬಿಟ್ಟಿದೀನಿ ನಾನು, ಇವಾಗ ಮನಸ್ಥಿತಿ ನನ್ಗಿಲ್ಲ, ಆ ಒಂದು ಇದನ್ನೇ ಕಳ್ಕೊಂಡಿದೀನಿ ನಾನು ಅಂತ ಹೇಳ್ಬಿಟ್ಟು ಈ ರೀತಿ ಹಲವಾರು ಕಾರಣಗಳನ್ನ, ಕರ್ಮ ಮಾಡಕ್ ಮುಂಚೆನೆ ಅರ್ಜುನ ಕಾರಣಗಳನ್ನ ಕೊಡ್ತಾ ಹೋಗ್ತಾರೆ. ಅದನ್ನೇ ಇಲ್ಲಿ ಭಗವಂತ ಹೇಳ್ತಾರೆ ಮತ್ತೆ ಇನ್ನೊಮ್ಮೆ, ನೀನು ಏನ್ ಕರ್ಮ ಮಾಡ್ತೀಯಲ್ಲ ಆ ಕರ್ಮಗಳನ್ನ ನನಗೆ ಅರ್ಪಿಸಿ ಕರ್ಮವನ್ನ ಮಾಡು ಅಂತ ಹೇಳ್ತಾರೆ. ಅಂದ್ರೆ ನಾವೇನೇ ಕರ್ಮವನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಇಲ್ಲಿ ನನಗೋಸ್ಕರ ಮಾಡ್ತಾ ಇಲ್ಲ, ಭಗವಂತನಿಗೋಸ್ಕರ ಮಾಡ್ತಾ ಇದೀನಿ. ಇವಾಗ ನಾನು ಬೆಳಗ್ಗೆ ಎದ್ದು ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡ್ಬೇಕು, ಇನ್ನು ಟಿಫನ್ ಮಾಡ್ಬೇಕು, ಮಕ್ಕಳಿಗೆ ರೆಡಿ ಮಾಡ್ಬೇಕು, ಅವ್ರಿಗೆ ಬಾಕ್ಸ್ ರೆಡಿ ಮಾಡ್ಬೇಕು ಅಂತ ಹೇಳಿದಾಗ ಇದನ್ನ ಯಾವ ತರ ಮಾಡ್ಬೇಕು ಅಂತ ಹೇಳಿದ್ರೆ, ಅಡಿಗೆ ನಾವು ಡೈಲಿ ಮಾಡ್ತೀವಿ, ಆದ್ರೆ ಆ ಅಡಿಗೆಯನ್ನ ಫಸ್ಟ್ ನಾನು ಭಗವಂತನಿಗೋಸ್ಕರ ಮಾಡ್ತಾ ಇದೀನಿ ಅಂತ ಹೇಳಿ ಶುಚಿಯಾಗಿ ರುಚಿಯಾಗಿ ಅದನ್ನ ಮಾಡಿ ಭಗವಂತನಿಗೆ ಆಫರ್ ಮಾಡಿದ್ರೆ ಅದು ಭಗವಂತನಿಗೆ ಮಾಡಿದಂತ ಕರ್ಮ ಆಗುತ್ತೆ. ಅದೇ ನಾವು ಏನೂ ಮಾಡದೆ ನನ್ನ ಈ ಸ್ವಾರ್ಥಕ್ಕೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ, ನನಗೋಸ್ಕರ ಮಾಡ್ತಿದೀನಿ ಅಂತ ಹೇಳಿದ್ರೆ ಅದು ಪಾಪ ಆಗುತ್ತೆ. ಸೊ ಅದಕ್ಕೆ ಇಷ್ಟೇ ಡಿಫ್ರೆನ್ಸ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಒಂದೇನು ಇಲ್ಲಿ ಭಗವಂತನಿಗೆ ನಮ್ಮ ಕರ್ಮಗಳನ್ನ ಸಂಪೂರ್ಣವಾಗಿ ಅರ್ಪಿಸಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಭಗವಂತ ಹೇಳ್ತಾರೆ. ನೀನ್ ಏನೇನ್ ಕೆಲಸ ಮಾಡ್ತೀಯೋ ನನಗೆ ಅರ್ಪಿಸಿ ಮಾಡು. ನೀನೊಂದ್ ಗಾಡಿ ತಗೊಳ್ತಾ ಇದೀಯಾ, ಓಕೆ, ಸೊ ಇದರಿಂದ ಏನಾಗುತ್ತೆ, ನಾನ್ ದೇವಸ್ಥಾನಕ್ಕೆಲ್ಲ ಹೋಗೋದಕ್ಕೆ ಭಗವಂತನಿಗೋಸ್ಕರ ತಗೊಂಡಿದೀನಿ. ಒಂದ್ ಮನೆ ಕಟ್ತದೀನಿ, ಈ ಮನೆಯಲ್ಲಿ ಭಗವಂತನಿಗೆ ಚೆನ್ನಾಗಿ ಪೂಜೆ ಎಲ್ಲ ಮಾಡೋದಕ್ಕೆ, ಸತ್ಸಂಗ ಮಾಡೋದಕ್ಕೆ, ಭಗವಂತನ ಬಗ್ಗೆ ಕತೆ ಮಾಡ್ಸೋದಕ್ಕೆ, ಕೃಷ್ಣ ಪ್ರಜ್ಞೆಯನ್ನ ಹಲವಾರು ಜನಕ್ಕೆ ಹಂಚೋದಕ್ಕೆ, ಮನೆಗೆ ಕರೆದು ಸತ್ಸಂಗಗಳನ್ನ ಮಾಡಿ ಎಲ್ಲರಿಗೂ ಕೃಷ್ಣ ಪ್ರಚಾರ ಮಾಡೋದಕ್ಕೆ, ಈ ರೀತಿ ಕೃಷ್ಣ ಪ್ರಜ್ಞೆಗೋಸ್ಕರನೇ ಎಲ್ಲವನ್ನೂ ನಾನು ಮಾಡ್ತಾ ಇದೀನಿ. ನಾನು ಏನೇ ಕೆಲಸ ಮಾಡಿದ್ರು ಪ್ರತಿಯೊಂದನ್ನು ಸಹ ಕೃಷ್ಣನಿಗೋಸ್ಕರ ಮಾಡ್ತಾ ಇದೀನಿ, ಏನೇ ಮಾಡಿದ್ರು ಕೃಷ್ಣನಿಗೋಸ್ಕರ ಮಾಡ್ತಾ ಇದೀನಿ ಅಂತ ನನಗೆ ಅರ್ಪಿಸಿ ಮಾಡು ನೀನು ಕರ್ಮವನ್ನು ಅಂತ ಹೇಳ್ಬಿಟ್ಟು ಭಗವಂತ ಹೇಳ್ತಿದ್ರೆ. ಅದಾದ್ಮೇಲೆ ಸಂಪೂರ್ಣವಾಗಿ ನನ್ನನ್ನು ಅರಿತುಕೊಂಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀನು ಸಂಪೂರ್ಣವಾಗಿ ನನ್ನ ಬಗ್ಗೆ ತಿಳಿದುಕೊ. ನೀನು ತಿಳಿದುಕೊಳ್ಳೋದು ಯಾವ ತರ, ಈ ತರ
ಈ ಸೀನಿಯರ್ ಡಿವೋಟಿಸ್ ಆಗಿರೋ ಕ್ಲಾಸಸ್ ಅಲ್ಲಿ ಅವ್ರು ಕೊಡ್ತಾ ಇರ್ತಾರೆ, ಆ ಕ್ಲಾಸ್ ಅನ್ನೇ ಕೇಳು, ಭಗವದ್ಗೀತೆ ಕ್ಲಾಸಸ್ ಕೇಳು, ಭಾಗವತಂ ಕೇಳು. ಅದಾದ್ಮೇಲೆ ನೀನು ಸಹ ಭಗವದ್ಗೀತೆಯನ್ನ ಓದು. ಅದರಿಂದ ನೀನು ತಿಳ್ಕೊಳ್ತೀಯ ನನ್ನ ಬಗ್ಗೆ ನೀನು. ಅದಾದ್ಮೇಲೆ ಫಲ ಅಪೇಕ್ಷೆ ಇಲ್ಲದೆ, ಇಲ್ಲಿ ಯಾವುದೇ ಕಾರಣಕ್ಕೂ ಅಪೇಕ್ಷೆನ ಇಟ್ಕೊಳ್ಬಾರ್ದು. ಅರ್ಜುನನಿಗೆ ಫಸ್ಟ್ ಹೇಳದೆ ಭಗವಂತ ಅದನ್ನೇ, ನೀನ್ ಯುದ್ಧ ಮಾಡೋದಷ್ಟೇ ನಿನ್ನ ಕೆಲಸ. ಕ್ಷತ್ರಿಯನಾಗಿ ನಿನ್ನ ಕೆಲಸ ಏನು? ಯುದ್ಧ ಮಾಡುದು. ಆದ್ರೆ ಅದರಿಂದ ನೆಕ್ಸ್ಟ್ ಏನಾಗುತ್ತೆ? ನಿನಗ್ ಪಾಪ ಬರುತ್ತಾ, ಕುಟುಂಬ ಸಂಪ್ರದಾಯ ನಾಶ ಆಗುತ್ತಾ, ನಿಂಗೆ ಖುಷಿ ಆಗುತ್ತಾ, ಖುಷಿ ಆಗಲ್ಲ, ಇದೆಲ್ಲ ಬಿಟ್ಬಿಡು. ಫಲಾಪೇಕ್ಷೆ ಏನಿದೆ ಅದ್ರ ಮೇಲೆ ನಿಂಗೆ ಯಾವುದೇ ರೀತಿಯಾದಂತ ಅಧಿಕಾರ ಇಲ್ಲ, ಅದು ನನಗೆ ಬಿಟ್ಟಿದ್ದು, ನಾನ್ ನೋಡ್ಕೊಳ್ತೀನಿ. ಅದನ್ನ ನಿನ್ನ ಕೆಲಸ ಏನು? ಕ್ಷತ್ರಿಯನಾದಂತ ಒಂದು ಕರ್ತವ್ಯ ಯುದ್ಧ ಮಾಡುದು. ನೀನು ಅಷ್ಟನ್ನ ಮಾತ್ರ ನನಗೆ ಅರ್ಪಿಸಿ ನೀನ್ ಕರ್ಮವನ್ನ ಮಾಡು. ಒಡೆತನದ ಭಾವವಿಲ್ಲದೆ, ಅಂದ್ರೆ ಅರ್ಜುನ ಅಲ್ಲಿ ಮಾತ್ಗೂ ಹೇಳ್ತಾ ಇರ್ತಾರೆ ಏನಂತ, ನಾನು ಯುದ್ಧ ಮಾಡ್ತಿದ್ದೀನಿ, ನಾನು ಇವೆಲ್ಲಾ ಮಾಡಲ್ಲ ಅಂತ. ಅಲ್ಲಿ ನಾನು ಅಂತ ಹೇಳ್ತಿದ್ರೆ ಅದನ್ನ ಬೇಡ, ಒಡೆತನದ ಭಾವ ಬೇಡ. ಇಲ್ಲಿ ನಾನ್ ಮಾಡ್ತಿದ್ದೀನಿ ಅನ್ನೋದ್ರ ಬದಲು ನಾನು ಏನೂ ಮಾಡ್ತಾ ಇಲ್ಲ, ಎಲ್ಲವೂ ಭಗವಂತನಿಗೋಸ್ಕರ ಮಾಡ್ತಾ ಇದೀನಿ, ಭಗವಂತ ನನ್ನ ಕೈಯಿಂದ ಮಾಡಿಸ್ತದನೆ ಅಂತ ಹೇಳ್ಬಿಟ್ಟು ಮಾಡ್ಬೇಕು. ಆ ಒಂದು ಭಾವದಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ. ಅದಾದ್ಮೇಲೆ ಜಡತ್ವವಿಲ್ಲದೆ ಯುದ್ಧ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ. ಇಲ್ಲಿ ವಿಗತ ಜ್ವರ ಅಂದ್ರೆ ನಿರುತ್ಸಾಹಿ ಆಗದವನು, ಅಂದ್ರೆ ಇಲ್ಲಿ ನಿರುತ್ಸಾಹಿ ಆಗ್ಬೇಡ, ನೀನು ನಿನ್ನ ಕರ್ಮವನ್ನ ನನಗೆ ಅರ್ಪಿಸಿ ಸಂಪೂರ್ಣವಾಗಿ ನೀನ್ ಯುದ್ಧವನ್ನ ಮಾಡು ಅಂತ ಹೇಳ್ಬಿಟ್ಟು ಭಗವಂತ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಿದ್ರೆ. ನೆಕ್ಸ್ಟ್ ಶ್ಲೋಕ 31. ಏನೇ ಮತಮಿದಂ ನಿತ್ಯಂ ಅನುತಿಷ್ಠತಿ ಮಾನವಾಃ ಶ್ರದ್ಧವಂತೋ ಅನಸೂಯಂತೋ ಮುಚ್ಯಂತೆ ತೇ ಅಪಿ ಕರ್ಮಭಿಃ. ಅನುವಾದ ಓದಿ ಯಾರಾದ್ರೂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನನ್ನ ಅಪ್ಪಣೆಗೆ ಅನುಸಾರವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಬೋಧನೆಯನ್ನು ಅಸೂಯೆ ಇಲ್ಲದೆ ಶ್ರದ್ಧೆಯಿಂದ ಅನುಸರಿಸುವವರು ಕರ್ಮಫಲದ ಬಂಧನದಿಂದ ಮುಕ್ತರಾಗುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಭಗವಂತ ಏನ್ ತಿಳಿಸ್ಕೊಟ್ಟಿದ್ರೆ ನಮ್ಗೆ ಅತ್ಯುತ್ತಮವಾದ ಮಾರ್ಗವನ್ನ ತಿಳಿಸ್ಕೊಡ್ತಿದ್ರೆ. ಯಾವ್ದಪ್ಪ ಅಂತ ಹೇಳಿದ್ರೆ ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತಾರೆ? ಕರ್ಮ ಫಲವನ್ನು ಬಿಟ್ಟು ಬಿಡುವುದು ಯಾವ ತರ, ಅದಕ್ಕೆ ಉತ್ತಮವಾದಂತಹ ದಾರಿ ಯಾವುದು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸ್ಕೊಡ್ತಾ ಇದಾರೆ. ನನ್ನ ಅಪ್ಪಣೆಗೆ ಅನುಸಾರವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಈ ಬೋಧನೆಯನ್ನು ಅಸೂಯೆ ಇಲ್ಲದೆ ಶ್ರದ್ಧೆಯಿಂದ ಅನುಸರಿಸುವ ಕರ್ಮದ ಫಲದ ಬಂಧನದಿಂದ ಮುಕ್ತರಾಗುತ್ತಾರೆ. ಒಬ್ಬ ವ್ಯಕ್ತಿ ಕರ್ಮದ ಫಲದ ಬಂಧನದಿಂದ ಯಾವ ರೀತಿ ಮುಕ್ತನಾಗ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂತ ಹೇಳಿದ್ರೆ ನಮಗೆ ಅಂತ ನಿರ್ವಹಿಸಿರುವ ನಿಯಮಿತ ಕರ್ತವ್ಯಗಳೇನಿದೆ ಆ ಕರ್ತವ್ಯಗಳನ್ನ ನಾವು ಸಂಪೂರ್ಣವಾಗಿ ಮಾಡ್ತಾ ಅವುಗಳೆಲ್ಲಾ ಮಾಡ್ತಾ ಅದಾದ್ಮೇಲೆ ಈ ಬೋಧನೆಯನ್ನು ಇವಾಗ ಏನ್ ತಿಳ್ಕೊಳ್ತಾ ಇದೀವಿ ನಾವು, ಇದನ್ನೆಲ್ಲವೂ ಸಹ ಅಸೂಯೆ ಇಲ್ಲದೆ, ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಅಸೂಯೆ ಅನ್ನೋದು ಇರಬಾರ್ದು ಅಂದ್ಬಿಟ್ಟು ಭಗವಂತ ಹೇಳ್ತದೆ. ಅದಾದ್ಮೇಲೆ ಶ್ರದ್ಧೆಯಿಂದ ಮಾಡುದು. ಶ್ರದ್ಧೆ ಅನ್ನೋದು ತುಂಬಾನೇ ಮುಖ್ಯ ಕೃಷ್ಣ ಪ್ರಜ್ಞೆಯಲ್ಲಿ. ಯಾಕಪ್ಪ ಅಂತ ಹೇಳಿದ್ರೆ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಪತನ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಇವತ್ ಮಾಡ್ತೀನಿ, 2 ದಿನ ನಾನು ಕ್ಲಾಸಿಗೆ ಬರೋದಿಲ್ಲ, ಆಮೇಲೆ ನೋಡೋಣ, ನೆಕ್ಸ್ಟ್ ವೀಕ್ ನೋಡೋಣ, ನೆಕ್ಸ್ಟ್ ಮಂತ್ ನೋಡೋಣ, ಇವಾಗ ಟೈಮ್ ಇಲ್ಲ, ಇವಾಗ ನನ್ಗೆ ಕೇಳೋ ಇಂಟ್ರೆಸ್ಟ್ ಇಲ್ಲ, ಈ ರೀತಿಯಾಗಿ ಒಂದು ಸರಿ ನಮ್ಮಲ್ಲಿ ಆ ಒಂದು ಸೋಮಾರಿತನ, ಆ ಒಂದು ಜಡತ್ವ ಅನ್ನೋದು ಬಂದ್ಬಿಟ್ರೆ ನಮ್ಮಲ್ಲಿರುವಂತ ಶ್ರದ್ಧೆ ಹೊಟ್ಟೋಗ್ಬಿಡುತ್ತೆ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಭಗವಂತ ಹೇಳ್ತದೆ. ಆವಾಗ ನಾವು ಆ ರೀತಿ ಮಾಡಿದ್ದೆ ಆದ್ರೆ ಮಾತ್ರ ನಾವು ಕರ್ಮದ ಫಲದ ಬಂಧನದಿಂದ ಮುಕ್ತರಾಗ್ತೀವಿ. ಇದು ಕರ್ಮ ಫಲವನ್ನ ಬಿಟ್ಟು ಬಿಡೋದಕ್ಕೆ ಒಂದೇ ಒಂದು ಮಾರ್ಗ ಯಾವ್ದಪ್ಪ ಅಂತ ಹೇಳಿದ್ರೆ ಭಗವಂತ ನಮ್ಗೆ ಏನ್ ಕೊಟ್ಟಿದ್ದಾರೆ ಆ ವೇದಗಳ ಶಾಸ್ತ್ರಗಳ ಅನುಸಾರವಾಗಿ ಅದನ್ನ ನಾವು ನಿಯಮಿತ ಕರ್ತವ್ಯಗಳನ್ನ ಭಗವಂತನಿಗೆ ಅರ್ಪಿಸಿ ಕರ್ತವ್ಯವನ್ನ ಮಾಡ್ಬೇಕು. ಅದು ಯಾವ ತರ ಮಾಡ್ಬೇಕು? ಅಸೂಯೆ ಇಲ್ಲದೆ ಶ್ರದ್ಧೆಯಿಂದ ಮಾಡ್ಬೇಕು. ಹಾಗೆ ಮಾಡಿದ ಮಾತ್ರದಿಂದ ಮಾತ್ರ ನಾವು ಕರ್ಮ ಫಲದ ಬಂಧನದಿಂದ ಮುಕ್ತರಾಗ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ. ಶ್ಲೋಕ 32. ಏತ್ವೇತಾಧಭ್ಯಸೂಯಂತೋ ನಾನು ತಿಷ್ಟಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಸ್ತಾಂ ವಿದ್ಧಿ ನಷ್ಟಾನ ಚೇತಸಃ. ಅನುವಾದ: ಯಾರು ಅಸೂಯೆಯಿಂದ ಈ ಬೋಧನೆಗಳನ್ನು ಅಲಕ್ಷಿಸುವರೋ ಮತ್ತು ಅವನ್ನು ಅನುಸರಿಸುವುದಿಲ್ಲವೋ ಅವರು ಯಾವ ತಿಳುವಳಿಕೆಯೂ ಇಲ್ಲದವರು, ವಿಮೂಢರು ಎಂದು ಭಾವಿಸಬೇಕು. ಪರಿಪೂರ್ಣತೆಗಾಗಿ ಅವರು ಪಡುವ ಶ್ರಮದಲ್ಲಿ ನಾಶವಾಗುವರು. ಅಂದ್ರೆ ಇಲ್ಲಿ ಕೆಲವೊಬ್ರು ನೋಡ್ಬೋದು, ಯಾವಾಗ್ಲೂ ಸಹ ತುಂಬಾನೇ ಅಸೂಯೆಯಿಂದ ತುಂಬಿರ್ತಾರೆ. ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆ ಯಾರು ತಗೊಳ್ಳೋದಿಲ್ಲ, ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರೋದಿಲ್ಲ, ಯಾರು ಅಭಕ್ತರಾಗಿರ್ತಾರೆ ಅವರಿಗೆ ಅದು ಸಹ ಒಂದು ದೋಷ ಅಂತ ಹೇಳ್ಬಿಟ್ಟು ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಿದ್ದಾರೆ, ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಅತ್ಯುನ್ನತ ಕಾರ್ಯಕಾರಿ ಅಧಿಕಾರಿಯ ಆಜ್ಞೆಗೆ ಅವಿಧೇಯರಾಗಿ ನಡ್ಕೊಂಡ್ರೆ ಶಿಕ್ಷೆಯುಂಟು, ಹಾಗೆಯೋ ದೇವೋತ್ತಮ ಪರಮ ಪುರುಷನ ಆಜ್ಞೆಗೆ ಅವಿಧೇಯರಾಗಿ ನಡ್ಕೊಂಡ್ರೆ ನಮಗೂ ಸಹ ನಿಶ್ಚಯವಾಗಿ ಪನಿಷ್ಮೆಂಟ್ ಅನ್ನೋದು ಸಿಗುತ್ತೆ. ಒಟ್ನಲ್ಲಿ ನಾವ್ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನಾವ್ ಯಾವ್ದೋ ಒಂದ್ ಕೆಲಸ ಮಾಡ್ತಾ ಇದೀವಿ, ಎಲ್ಲೋ ಒಂದ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಹೈಯರ್ ಅಥಾರಿಟಿಗಳು ಏನ್ ಹೇಳಿರ್ತಾರೆ ನಾವ್ ಅದನ್ನ ಫಾಲೋ ಮಾಡ್ಲೇಬೇಕು. ಸಪೋಸ್ ನಾವು ಆ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡದೆ
ನಮ್ಮ ಇಷ್ಟ ಬಂದಂತೆ ನಡ್ಕೊಂಡಿದೀವಿ ಅಂದ್ರೆ ನಾವ್ ಏನ್ ಮಾಡ್ತೀವಿ ಅವಾಗ ಶಿಕ್ಷೆಗೆ ಗುರಿ ಆಗ್ಬಿಡ್ತೀವಲ್ವಾ. ಅದೇ ರೀತಿ ಇಲ್ಲಿ ನಮ್ಗೆ ಭಗವಂತ ಕೆಲವೊಂದಷ್ಟು ನಮಗೆ ಅಂತ ನಿಯಮಗಳನ್ನ ಕೊಟ್ಟಿದ್ದಾರೆ. ಆ ನಿಯಮಗಳನ್ನ ನಾವು ಫಾಲೋ ಮಾಡದೆ ನಮ್ಗೆ ಇಷ್ಟ ಬಂದಂತೆ ನಾವು ನಡ್ಕೊಂಡು ಅವಿಧೇಯತೆಯಿಂದ ನಡ್ಕೊಂಡ್ರೆ ನಾವು ಸಹ ಶಿಕ್ಷೆಗೆ ಗುರಿ ಆಗೇ ಆಗ್ತೀವಿ. ಸೊ ಅದರಿಂದ ಏನಾಗುತ್ತೆ, ನಾವು ಪಟ್ಟಂತಹ ಕಷ್ಟ ಏನಿದೆ, ಆ ಶ್ರಮ ಏನಿದೆ ಅವೆಲ್ಲ ಸಹ ನಾಶ ಆಗುತ್ತೆ. ಸೊ ಅದರಿಂದ ನಾವು ಇಲ್ಲಿ ವಿಧೇಯರಾಗಿ ನಡ್ಕೊಳ್ಬೇಕು, ಮೂರ್ಖರ ರೀತಿ ವರ್ತಿಸಬಾರ್ದು. ನಮಗೆ ಅಂತ ಭಗವಂತ ಏನ್ ತಿಳಿಸಿದರೆ ಬೋಧನೆಗಳು ಅದನ್ನ ಯಾವುದೇ ಕಾರಣಕ್ಕೂ ಅಲಕ್ಷ್ಯ ಮಾಡ್ಬಾರ್ದು. ಒಂದು ಟ್ರಾಫಿಕ್ ರೂಲ್ಸ್ ಅಲ್ಲಿ ಇರುತ್ತೆ, ನಾವು ಸಿಗ್ನಲ್ ಅಲ್ಲಿ ಇರ್ತೀವಿ, ಅಲ್ಲಿ ಏನ್ ರೂಲ್ ಇರುತ್ತೋ ಅದನ್ನ ಫಾಲೋ ಮಾಡ್ಬೇಕು. ಇಲ್ಲ ನಾನು ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗ್ತೀನಿ, ನಾನು ಏನೇನ್ ಬೇಡ ಅಂತ ಹೇಳ್ತಾರೋ ಅದನ್ನೆಲ್ಲ ನಾನು ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಸೊ ಅಲ್ಲಿ ಮತ್ತೆ ನಾವು ಶಿಕ್ಷೆಗೆ ಗುರಿ ಆಗೋದು ಯಾರು? ನಾವೇ ಅಲ್ವಾ. ಅದೇ ರೀತಿ ಇಲ್ಲಿ ನಮ್ಗೆ ಅಂತ ಭಗವಂತ ಬೋಧನೆಗಳನ್ನ ಕೊಟ್ಟಿದ್ದಾರೆ, ಅದನ್ನ ಯಾವುದೇ ಕಾರಣಕ್ಕೂ ಅಲಕ್ಷ್ಯ ಮಾಡ್ಬಾರ್ದು, ಅದನ್ನ ಅನುಸರಿಸ್ಬೇಕು. ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ಅವಿಧೇಯತೆಯಿಂದ ನಡ್ಕೊಳ್ಬಾರ್ದು, ವಿಧೇಯತೆಯಿಂದ ನಡ್ಕೊಳ್ಬೇಕು. ಇಲ್ಲಾಂದ್ರೆ ಖಂಡಿತವಾಗ್ಲೂ ಆ ಭಗವಂತ ಕೊಡುವಂತಹ ಶಿಕ್ಷೆಗೆ ನಾವೆಲ್ಲರೂ ಸಹ ಗುರಿ ಆಗ್ತೀವಿ. ನಾವ್ ಏನೇ ಕಷ್ಟಪಟ್ರು, ಏನೇ ಶ್ರಮ ಪಟ್ರು ಅವೆಲ್ಲವೂ ಸಹ ನಾಶ ಆಗುತ್ತವೆ. ಸೊ ಅದನ್ನ ಇಲ್ಲಿ ಭಗವಂತ ತಿಳಿಸ್ಕೊಡ್ತಿದ್ರೆ. ಶ್ಲೋಕ 33. ಸದೃಶಂ ಚೇಷ್ಟತೆ ಸ್ವಾಸ್ಯಾಹ ಪ್ರಕೃತಿರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಅನುವಾದ ಓದಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಮಾತಾಜಿ. ಪ್ರತಿಯೊಬ್ಬನು ತಾನು ತ್ರಿಗುಣಗಳಿಂದ ಪಡೆದ ಸ್ವಭಾವಕ್ಕೆ ಅನುಗುಣವಾಗಿ ನಡೆಯುತ್ತಾನೆ. ಆದ್ದರಿಂದ ತಿಳುವಳಿಕೆ ಉಳ್ಳವನು ಕೂಡ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯ ನಡೆಸುತ್ತಾನೆ. ನಿಗ್ರಹದಿಂದ ಫಲವೇನು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸರಿ, ಭಗವಂತ ಏನ್ ಹೇಳ್ತಿದ್ರೆ ಈ 33ನೇ ಶ್ಲೋಕದಲ್ಲಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬನು ಸಹ ಏನ್ ಈ ತ್ರಿಗುಣಗಳಿದೆ ನಮ್ಗೆಲ್ಲರಿಗೂ ಗೊತ್ತಿದೆ, ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ. ಆ 3 ಗುಣಗಳ ಪ್ರಭಾವ ಅನುಗುಣವಾಗಿ ಅವನ ಸ್ವಭಾವ ಯಾವ ತರ ಇರುತ್ತೆ ಆ 3 ಗುಣದಲ್ಲಿ, ಅದಕ್ಕೆ ಅನುಗುಣವಾಗಿ ಅವನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಆದ್ದರಿಂದ ಯಾರು ಬುದ್ಧಿವಂತರಾಗಿರ್ತಾರೆ, ಯಾರು ಜ್ಞಾನವನ್ನ ಹೊಂದಿರ್ತಾರೆ, ಅವ್ರು ಏನ್ ಮಾಡ್ತಾ ಇರ್ತಾರೆ, ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯವನ್ನ ನಡೆಸ್ತಾ ಇರ್ತಾರೆ. ಸೊ ಇಲ್ಲಿ ನಾವೇನಕ್ಕೆ ಇಷ್ಟೊಂದೆಲ್ಲ ಕಷ್ಟಪಡ್ಬೇಕು, ಇಷ್ಟೊಂದೆಲ್ಲ ಇಂದ್ರಿಯ ನಿಗ್ರಹ ಮಾಡ್ಬೇಕಾ, ಇಷ್ಟೊಂದೆಲ್ಲ ನಿಯಂತ್ರಣಗಳನ್ನ ಮಾಡ್ಬೇಕಾ, ಇದರಿಂದ ಏನು ಪ್ರಯೋಜನನೇ ಇಲ್ಲ ಅಂತೆಲ್ಲ ಯೋಚನೆ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಆಲ್ರೆಡಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ವಾ, ಇಲ್ಲಿ ನಾವೇನು ಮಾಡ್ತಾ ಇಲ್ಲ, ಪ್ರಕೃತಿಯ ತ್ರಿಗುಣಗಳೇ ಮಾಡ್ತದೆ, ನಾವ್ ಇಂದ್ರಿಯ ನಿಗ್ರಹ ಮಾಡಿ ಏನ್ ಪ್ರಯೋಜನ ಅಂತ ಹೇಳ್ಬಿಟ್ಟು ಆ ರೀತಿ ಕ್ವಶನ್ ಮಾಡಕ್ಕೆ ಹೋಗ್ಬಾರ್ದು. ಅದು ತಪ್ಪು. ಒಬ್ಬ ಜ್ಞಾನಿ ಆದವನು ಅವನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯವನ್ನ ಮಾಡ್ತಾನೆ. ಅಂದ್ರೆ ಒಂದು ಸತ್ವಗುಣದಲ್ಲಿ ಅವನು ಕಾರ್ಯವನ್ನ ಮಾಡ್ತಾನೆ. ಅಂದ್ರೆ ಪ್ರಾಪಂಚಿಕವಾಗಿ ಅವನು ಎಷ್ಟೇ ಶಿಕ್ಷಣವನ್ನ ಪಡೆದುಕೊಂಡು ಹೋಗ್ಬೋದು, ನಾನು ಇಷ್ಟು ಎಜುಕೇಶನ್ ಕಂಪ್ಲೀಟ್ ಮಾಡಿದೀನಿ, ಡಿಗ್ರಿಗಳನ್ನ ಮಾಡಿದೀನಿ, PhD ಮಾಡಿದೀನಿ, ಡಾಕ್ಟರೇಟ್ ಮಾಡ್ಕೊಂಡಿದೀನಿ ಅಂತ ಎಷ್ಟೇ ಮಾಡಿದ್ರು ಸಹ ಅದು ನಿಜವಾದಂತಹ ಜ್ಞಾನ ಅಲ್ಲ. ಅದು ಅತ್ಯುನ್ನತ ಶಿಕ್ಷಣ ಪಡ್ಕೊಂಡ್ರು ಸಹ ಅದು ನಮ್ಮ ದೇಹ ಮತ್ತೆ ಆತ್ಮದ ಬಗ್ಗೆ ಜ್ಞಾನವನ್ನ ಕೊಡುವಂತಹದ್ದಲ್ಲ. ಅದು ಭೌತಿಕವಾದಂತಹದ್ದು, ಪ್ರಾಪಂಚಿಕವಾದಂತಹದ್ದು. ಆದ್ರೆ ನಿಜವಾದಂತಹ ಜ್ಞಾನ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನಾನು ದೇಹ ಅಲ್ಲ, ನಾನು ಆತ್ಮ ಅನ್ನೋ ಒಂದು ಜ್ಞಾನ ಇದೆಯಲ್ಲ, ಇದು ನಿಜವಾದಂತಹ ಜ್ಞಾನ. ಆ ಒಂದು ಜ್ಞಾನ ಇದ್ರೆ ಮಾತ್ರ ನಾವು ಮಾಯೆಯ ಬಂಧನದಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಸೊ ಆವಾಗ ನಾವು ನಮ್ಮ ಸ್ವಭಾವ ಏನಿದೆ ಆ ಗುಣಗಳು ತಮೋಗುಣದಿಂದ ರಜೋಗುಣಕ್ಕೆ, ರಜೋಗುಣದಿಂದ ಸತ್ವಗುಣಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆವಾಗ ನಾವು ಆ ಮಾಯೆಯ ಬಂಧನದಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತಿಲ್ಲ. ಅಂದ್ರೆ ಮತ್ತೆ ನಾವು ಈ ಭೌತಿಕ ಪ್ರಪಂಚದಲ್ಲೇ ಇರ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ. ಸೊ ಒಬ್ಬ ಮನುಷ್ಯ ಯಾವ ರೀತಿ ಕೃಷ್ಣನಿಂದನೇ ಆ ಮಾಯೆಯನ್ನು ಸಹ ಕೆಲಸ ಮಾಡ್ತಿರುವಂತಹ ಆ ಮಾಯೆಯ ಬಂಧನದಿಂದ ಯಾವ ತರ ತಪ್ಪಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಭಗವಂತ ತಿಳಿಸ್ಕೊಡ್ತಾ ಇದಾರೆ. ಶ್ಲೋಕ 34. ಇಂದ್ರಿಯಾಸ್ಯಾರ್ತೆ ರಾಗದ್ವೇಷ ವ್ಯವಸ್ಥಿತೌ ತಯೋರ್ನ ವಶಮಾಗಶ್ಚೇತ್ ತೌ ಹ್ಯಸ್ಯ ಪರಿಪಂತಿನೌ. ಅನುವಾದ. ಇಂದ್ರಿಯಗಳು ಮತ್ತು ಅವು ವಿಷಯಗಳು. ಹರೇ ಕೃಷ್ಣ. ಓದ್ತೀರಾ ಯಾರಾದ್ರು? ಓದ್ತೇನೆ ಮಾತಾಜಿ. ಓದಿ. ಹರೇ ಕೃಷ್ಣ ಮಾತಾಜಿ. ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಗದ್ವೇಷಗಳನ್ನು ನಿಯಂತ್ರಿಸುವ ತತ್ವಗಳಿವೆ. ಮನುಷ್ಯನು ಇಂತಹ ರಾಗದ್ವೇಷಗಳ ವಶನಾಗಬಾರದು, ಏಕೆಂದರೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅವು ಅಡ್ಡಿಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಈ ಒಂದು ಶ್ಲೋಕದಲ್ಲಿ ಭಗವಂತ ನಮ್ಗೆ ಇನ್ನಷ್ಟು ಜ್ಞಾನವನ್ನ ಕೊಡ್ತಾ ಹೋಗ್ತಿದ್ರೆ. ಏನಪ್ಪಾ ಅಂತಂದ್ರೆ, ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಗದ್ವೇಷಗಳನ್ನ ನಿಯಂತ್ರಿಸುವ ತತ್ವಗಳಿವೆ. ಇಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಆ ಒಂದು ರಾಗ ದ್ವೇಷ ಎರಡೂ ಇದ್ರೂ ಸಹ ನಮ್ಗೆ ಯಾವುದೇ ಕಾರಣಕ್ಕೂ ಆತ್ಮ ಸಾಕ್ಷಾತ್ಕಾರ ಆಗೋದೇ ಇಲ್ಲ. ರಾಗ ಅಂತ ಹೇಳಿದ್ರೆ ತುಂಬಾನೇ ಪ್ರೀತಿ, ಅತಿಯಾಗಿ ಇದು ನನ್ಗೆ ಬೇಕು ಬೇಕು ಅನ್ನುವಂತಹದ್ದು. ದ್ವೇಷ ಅಂದ್ರೆ ಇದು ನನ್ಗೆ ಬೇಡ, ಇದು ನನ್ಗೆ ಇಷ್ಟ ಇಲ್ಲ, ಒಬ್ಬರ ಮೇಲೆ ದ್ವೇಷವನ್ನ ಸಾಧಿಸುವಂತದ್ದು. ಈ ರೀತಿ ಎರಡೂ ಸಹ ಇರಬಾರ್ದು. ಆ ಎರಡೂ ಇದ್ರೂನು ಸಹ ನಮ್ಮಲ್ಲಿ
ಆತ್ಮ ಸಾಕ್ಷಾತ್ಕಾರ ಪಡೆದುಕೊಳ್ಳಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಮನುಷ್ಯನು ಇಂತಹ ರಾಗದ್ವೇಷಗಳ ವಶನಾಗಬಾರದು. ಏಕೆಂದರೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಇವು ಅಡ್ಡಿಗಳು. ಅಂದ್ರೆ ಒಬ್ಬ ಮನುಷ್ಯನಲ್ಲಿ ಯಾವುದೇ ಕಾರಣಕ್ಕೂ ರಾಗ ದ್ವೇಷ ಎರಡೂ ಸಹ ಇರಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದನ್ನೇ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಿದ್ದಾರೆ, ಬದ್ಧ ಆತ್ಮಕ್ಕೆ ಕಾಮತೃಪ್ತಿಯು ಅಗತ್ಯ. ವಿವಾಹ ಬಂಧನದ ಸ್ವಾತಂತ್ರ್ಯದ ಮಿತಿಯಲ್ಲಿ ಕಾಮತೃಪ್ತಿಗೆ ಅವಕಾಶ ಉಂಟು. ಶಾಸ್ತ್ರಗಳ ಆದೇಶದಂತೆ ತನ್ನ ಪತ್ನಿಯ ಹೊರತಾಗಿ ಬೇರೆ ಯಾವ ಹೆಂಗಸಿನ ಒಡನೆಯೂ ಕಾಮಭೋಗ ಪಡುವಂತಿಲ್ಲ ಅಂತ ಹೇಳಿದ್ರೆ, ನಿನಗೆ ಈ ಒಂದು ಕಾಮತೃಪ್ತಿ ಆ ಬಯಕೆ ಇದೆ ಅಂತ ಹೇಳಿದ್ರೆ ಆ ಆತ್ಮಕ್ಕೆ ಅವ್ರು ಏನ್ ಮಾಡ್ತಿದ್ರೆ, ನಿನಗೆ ವಿವಾಹ ಅನ್ನುವಂತ ಒಂದು ಬಂಧನವನ್ನ ಕೊಟ್ಟಿದ್ದಾರೆ. ಅದ್ರಲ್ಲಿ ನೀನು ಆಯ್ತು ತೃಪ್ತಿ ಪಡು ಅಂತ ಹೇಳ್ಬಿಟ್ಟು. ಆದ್ರೆ ನೀನು ಅದನ್ನ ದಾಟಿ ಹೋಗಿ ಶಾಸ್ತ್ರಗಳ ಆದೇಶಗಳನ್ನ ಮೀರಿ ನಿನ್ನ ಪತ್ನಿಯ ಹೊರತಾಗಿ ಬೇರೆ ಹೆಂಗಸಿನೊಡನೆ ನೀನು ಕಾಮಭೋಗ ಪಡುವಂತಿಲ್ಲ. ಇದು ಶಾಸ್ತ್ರಕ್ಕೆ ವಿರುದ್ಧವಾದಂತಹದ್ದು. ಇದು ತಪ್ಪು. ಈ ರೀತಿಯಾಗಿ ನಮ್ಗೆ ನಮ್ಮದೇ ಆದಂತ ಒಂದಷ್ಟು ನಿಯಮಗಳನ್ನ, ಒಂದಷ್ಟು ತತ್ವಗಳನ್ನ, ನಿಯಂತ್ರಕ ತತ್ವಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಯಾರ ಮೇಲೂ ರಾಗ ಆಗ್ಲಿ ದ್ವೇಷ ಆಗ್ಲಿ ಬೆಳೆಸ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ. ಫಾರ್ ಎಕ್ಸಾಂಪಲ್ ನಾವು ನೋಡಿರ್ಬೋದು, ಹರಿದಾಸ್ ಠಾಕೂರರನ್ನ ನೋಡಿರ್ಬೋದು. ಹರಿದಾಸ್ ಠಾಕೂರರು ಏನ್ ನಮ್ಗೆಲ್ಲರಿಗೂ ಗೊತ್ತಿದೆ ಅಂದ್ರೆ, ಅವರು ದಿನಕ್ಕೆ 3 ಲಕ್ಷ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರನ್ನ ನಾಮಾಚಾರ್ಯ ಅಂತ ಹೇಳ್ಬಿಟ್ಟೆ ಕರೀತಾರೆ. ಸೊ ಅವರ ಒಂದು ಏನ್ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳೋದನ್ನ ಅವ್ರ ಮೇಲೆ ಒಂದು ಬ್ಯಾಡ್ ನೇಮ್ ತಗೊಂಡ್ಬರ್ಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ವೇಶ್ಯನ್ನ ಅವ್ರ ಮನೆಗೆ ಕಳಿಸಿದಾಗ ಏನಾಗುತ್ತೆ, ಹರಿದಾಸ್ ಠಾಕೂರರು ಎಲ್ಲೂ ಸಹ ಒಂದು ಚೂರು ವಿಚಲಿತ ಆಗೋದಿಲ್ಲ. ನನ್ನ ಮನೆಗೆ ವೇಶ್ಯ ಬಂದ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಅವರ ಮೇಲೆ ದ್ವೇಷವನ್ನೂ ತೋರಿಸೋದಿಲ್ಲ, ಅಥವಾ ಆ ಒಂದು ವೇಶ್ಯ ಮೇಲೆ ಪ್ರೀತಿ ಅಥವಾ ಮೋಹ ಯಾವುದನ್ನೂ ಸಹ ತೋರಿಸೋದಿಲ್ಲ. ಸಮಚಿತ್ತತೆಯಿಂದ ಇರ್ತಾರೆ. ಸೊ ಅವರು ಕುತ್ಕೊಂಡು ಅವರ ಕೆಲಸವನ್ನ ಒಂದು ಸಂಪೂರ್ಣವಾಗಿ ನಿರ್ವಹಿಸ್ತಾ ಇರ್ತಾರೆ. ನೋಡು, ನನ್ನ ಕೆಲಸ ಇಷ್ಟು, ನನ್ನ ಜಪ ಮಾಡ್ಬೇಕು ಒಂದಿನಕ್ಕೆ, ನಾನು ಇದನ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು 3 ದಿನಗಳ ಕಾಲ ಅದೇ ರೀತಿ ಮಾಡ್ತಾರೆ. 3 ದಿನ ಕಾಲ ಆ ಒಂದು ವೇಶ್ಯೆ ಆ ಒಂದು ಹರಿದಾಸ್ ಠಾಕೂರರ ಜಪವನ್ನ ಕೇಳಿ ಅವರು ಸಂಪೂರ್ಣವಾಗಿ ಭಕ್ತೆ ಆಗ್ಬಿಡ್ತಾರೆ. ಅವರು ಸಹ ಕೃಷ್ಣ ಪ್ರಜ್ಞೆಗೆ ಬಂದು ದೀಕ್ಷೆಯನ್ನ ಸ್ವೀಕರಿಸ್ಬಿಡ್ತಾರೆ. ಕೇವಲ 3 ದಿನದಲ್ಲಿ ಹರಿದಾಸ್ ಠಾಕೂರರ ಆ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಕೇಳಿ. ಆ ರೀತಿ ಆ ಒಂದು ನಿಜವಾದಂತಹ ಭಕ್ತನಾದಂತವನು ಯಾವುದೇ ಕಾರಣಕ್ಕೂ ರಾಗ ದ್ವೇಷಗಳನ್ನ ಹೊಂದಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಬ್ಬರು ರಾಗ ದ್ವೇಷವನ್ನ ಹೊಂದಿದ್ರೆ ಅವರು ಯಾವುದೇ ಕಾರಣಕ್ಕೂ ಆತ್ಮ ಸಾಕ್ಷಾತ್ಕಾರವನ್ನ ಪಡೆಯೋದಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಭಗವಂತ ನಮ್ಗೆ ತಿಳಿಸ್ಕೊಡ್ತಿದ್ರೆ. ಶ್ಲೋಕ 35, ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಅನುವಾದ ಓದಿ ಯಾರಾದ್ರೂ. ಮಾತಾಜಿ ಸ್ಕ್ರೀನ್ ಕಟ್ ಆಗ್ತಾ ಇದೆ ಸೈಡ್, 2 ಸೈಡ್ ಅಂದ್ರೆ ತುಂಬಾ ಫೋಂಟ್ ಮೊಬೈಲ್ ಅಲ್ಲಿ ನೀವು ಇದ್ ಮಾಡ್ಕೊಂಡಿದ್ದೀರಾ ಮಾತಾಜಿ? ಹೌದು, ನಿಮ್ ಸ್ಕ್ರೀನ್ ನೀವು ಮಾಡಿದ್ರೆ ಆತರ ಇಲ್ಲಿ ಕರೆಕ್ಟ್ ಆಗಿದೆ ಮಾತಾಜಿ. ಓಕೆ, ಥ್ಯಾಂಕ್ ಯು. ತನ್ನ ನಿಯತ ಕರ್ತವ್ಯಗಳನ್ನು ತಪ್ಪಾಗಿಯಾದರೂ ನಿರ್ವಹಿಸುವುದು ಪರಧರ್ಮವನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಉತ್ತಮವಾದುದು. ಸ್ವಧರ್ಮದಲ್ಲಿ ನಾಶವು ಮತ್ತೊಬ್ಬರ ಧರ್ಮವನ್ನು ಆಚರಿಸುವುದಕ್ಕಿಂತ ಉತ್ತಮ, ಏಕೆಂದರೆ ಪರಧರ್ಮವು ಭಯಂಕರವಾದದ್ದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಯಾರು ಯಾವ ಧರ್ಮವನ್ನ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಭಗವಂತ ನಮ್ಗೆ ಈ ಒಂದು ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದಾರೆ. ನಾವು ಏನು ಕರ್ತವ್ಯಗಳನ್ನ ಮಾಡ್ಬೇಕು, ಮನುಷ್ಯ ಅದನ್ನ ಕರ್ತವ್ಯಗಳನ್ನ ನಾವು ಆಲ್ರೆಡಿ ತಿಳ್ಕೊಂಡ್ವಿ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ಬೇಕು, ಎಲ್ಲವನ್ನು ಸಹ ಭಗವಂತನಿಗೆ ಅರ್ಪಿಸಿ ಮಾಡ್ಬೇಕು. ಇಲ್ಲಿ ಸ್ವಧರ್ಮ ಮತ್ತೆ ಪರಧರ್ಮದ ಬಗ್ಗೆ ಹೇಳ್ತಿದ್ದಾರೆ. ಅಂದ್ರೆ ಸ್ವಧರ್ಮ ಅಂದ್ರೆ ಅವನ ಗುಣಕ್ಕೆ ಅನುಗುಣವಾಗಿ ಕೆಲಸವನ್ನ ಮಾಡುವಂತಹದ್ದು ಅಂತ ಹೇಳಿದ್ರೆ, ಅವನಿಗೆ ಇವಾಗ ಈ ಕೆಲಸದಲ್ಲಿ ಅವ್ನು ತುಂಬಾ ಇಂಟ್ರೆಸ್ಟ್ ಇದ್ದು ಒಂದ್ ಕೆಲಸ ಮಾಡ್ತಿದ್ದಾನೆ. ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ಪೊಲೀಸ್ ಆಗಿರ್ಬೋದು, ಒಬ್ಬ ಆರ್ಟಿಸ್ಟ್ ಆಗಿರ್ಬೋದು, ಒಬ್ಬ ವಿದ್ಯಾರ್ಥಿ, ಅವನ ಕೆಲಸ ಏನು ಓದುವುದು. ಆ ರೀತಿ ಅವನು ಆ ಒಂದು ಕೆಲಸವನ್ನ ನೀಟಾಗಿ ಮಾಡ್ಕೊಂಡು ಹೋಗುವಂತದ್ದು ಸ್ವಧರ್ಮ. ಪರಧರ್ಮ ಅಂತ ಹೇಳಿದ್ರೆ ಅನುಕರಣೆ ಮಾಡುವಂತದ್ದು. ಅಯ್ಯೋ, ಅವ್ರು ಮಾಡ್ತಿದ್ರೆ ನಾನು ಮಾಡ್ಬೇಕು, ಸೊ ಅವ್ರು ಇನ್ನೇನೋ ಮಾಡ್ತಿದ್ರೆ ನಾನು ಅದನ್ನ ಮಾಡ್ತೀನಿ, ಇಷ್ಟ ಇಲ್ಲ ನನ್ಗೆ ಮಾಡೋದಕ್ಕೆ, ಆದ್ರೆ ಬೇರೆಯವ್ರು ಮಾಡ್ತಾ ಇದಾರೆ ಸೊ ಅದನ್ನ ನಾನ್ ಮಾಡ್ತಾ ಇದೀನಿ. ಸೊ ಆ ರೀತಿ ಮಾಡಕ್ ಹೋಗ್ಬಾರ್ದು. ಆ ಇಷ್ಟ ಇಲ್ಲದೆ ಬೇರೆಯವ್ರು ಮಾಡ್ತಿದಾರೆ ಅಂದ್ಬಿಟ್ಟು ನಾನು ಮಾಡಕ್ ಹೋದ್ರೆ ಅದು ತಪ್ಪಾಗುತ್ತೆ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬಾರ್ದು ಅಂತ ಹೇಳ್ತಿದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಬ್ರಾಹ್ಮಣ ಅಂತ ಹೇಳಿದ್ರೆ ಅವ್ನು ಸತ್ವಗುಣದಲ್ಲಿರೋರು ಏನ್ ಮಾಡ್ತಾರೆ, ಅಹಿಂಸೆ. ಅವರು ಯಾರಿಗೂ ಸಹ ಹಿಂಸೆಯನ್ನ ಮಾಡೋದಿಲ್ಲ, ಅಹಿಂಸೆಯನ್ನ ಅನುಸರಿಸ್ತಾ ಇರ್ತಾರೆ. ಅದೇ ಒಬ್ಬ ರಜೋಗುಣದಲ್ಲಿ ಅಂದ್ರೆ ಕ್ಷತ್ರಿಯ ಅಂದ್ರೆ ರಜೋಗುಣ, ಸೊ ಅವ್ರು ಏನ್ ಮಾಡ್ತಾರೆ, ಅವ್ರ ಹಿಂಸೆಯನ್ನ ಆಚರಿಸಬಹುದು. ಅಂದ್ರೆ ಯಾಕೆ, ರಕ್ಷಣೆನ ನೀಡ್ಬೇಕು. ಕ್ಷತ್ರಿಯನ ಕೆಲಸ ಏನು, ರಕ್ಷಣೆಯನ್ನ ನೀಡುವುದು. ಅಂದ್ರೆ ಎಲ್ಲರಿಗೂ ಶತ್ರುಗಳು ಬಂದಾಗ ಅವ್ರನ್ನೆಲ್ಲ ಸಾಯಿಸ್ಬೇಕು, ಹೊಡಿಬೇಕು, ಈ ರೀತಿ ಹಿಂಸೆ ಆಚರಣೆ ಮಾಡ್ತಾರೆ. ಆದ್ರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಾನು ಕ್ಷತ್ರಿಯ ಆಗಿತ್ಕೊಂಡು ನಾನು ಬ್ರಾಹ್ಮಣರ ರೀತಿ ನಾನು ಅಹಿಂಸೆಯನ್ನು ಆಚರಿಸ್ತೀನಿ, ನಾನು ಯಾರಿಗೂ ಹೊಡೆಯೋದಿಲ್ಲ, ನಾನು ಯಾರಿಗೂ ಬಡಿಯೋದಿಲ್ಲ, ನಾನು ಏನೂ ಮಾಡೋದಿಲ್ಲ ಅಂದ್ರೂ ಅದು ತಪ್ಪಾಗುತ್ತೆ. ಆ ರೀತಿ ಮಾಡ್ಬಾರ್ದು.
ನಿನ್ನ ಸ್ವಧರ್ಮವನ್ನ ನೀನ್ ಆಚರಣೆ ಮಾಡು. ನೀನು ಸ್ವಧರ್ಮವನ್ನ ಆಚರಣೆ ಮಾಡದೆ ನೀನ್ ಪರಿಪೂರ್ಣವಾಗಿ ನಾನು ಪರಧರ್ಮ ಮಾಡ್ತೀನಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಸ್ವಧರ್ಮದಲ್ಲಿ ನಾಶವು ಮತ್ತೊಬ್ಬರ ಧರ್ಮವನ್ನು ಆಚರಿಸೋದಕ್ಕಿಂತ ಉತ್ತಮ. ನೀನು ಸ್ವಧರ್ಮವನ್ನ ಕರೆಕ್ಟ್ ಆಗಿ ಮಾಡದೆ ನೀನ್ ಇನ್ನೊಬ್ಬರ ಧರ್ಮವನ್ನ ಆಚರಣೆ ಮಾಡಕ್ ಹೋಗ್ತಾ ಇದೆಯಲ್ಲ, ಅದು ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪರಧರ್ಮವು ಭಯಂಕರವಾದಂತಹದ್ದು. ಇಲ್ಲಿ ನೀನು ನಿನ್ನ ಸ್ವಭಾವಕ್ಕೆ ಅನುಗುಣವಾಗಿ ನಿನ್ನ ಕರ್ಮವನ್ನ ಮಾಡೋದ್ ಬಿಟ್ಬಿಟ್ಟು ನಾನು ಬೇರೆ ಕೆಲಸ ಮಾಡ್ತೀನಿ, ಅವ್ರು ಮಾಡ್ತಿದಾರೆ ಇವ್ರು ಮಾಡ್ತಿದಾರೆ ಅಂತ ಹೋಗೋದು ಅದು ಎಷ್ಟು ಭಯಂಕರವಾದಂತಹದ್ದು ಅಂತ ಹೇಳ್ಬಿಟ್ಟು ಭಗವಂತ ಇಲ್ಲಿ ಈ ಒಂದು ಶ್ಲೋಕದಲ್ಲಿ ತಿಳಿಸ್ಕೊಡ್ತಿದಾರೆ. ಅಂದ್ರೆ ಮನುಷ್ಯನು ಐಹಿಕ ನಿಸರ್ಗದ ಗುಣಗಳಿಗೆ ಅನುಗುಣವಾಗಿ ತನ್ನ ಕರ್ತವ್ಯವನ್ನ ಮಾಡ್ಬೇಕು. ಏನ್ ಕರ್ತವ್ಯಗಳನ್ನ ಕೊಟ್ಟಿದ್ದಾರೆ ಅದನ್ನ ಮಾಡ್ಬೇಕು. ಜೊತೆಗೆ ಅವನಿಗೆ ಕೃಷ್ಣ ಪ್ರಜ್ಞೆಯ ಸಂಪೂರ್ಣ ಅರಿವಿರಬೇಕು. ಸೊ ಅದ್ರ ಜೊತೆಗೆ ಏನಿರ್ಬೇಕು, ಕರ್ತವ್ಯಗಳು ನಮ್ಗೆ ಏನ್ ಕೊಟ್ಟಿದ್ರೆ ಅದನ್ನ ಮಾಡ್ಬೇಕು. ಅದ್ರ ಜೊತೆಗೆ ಏನಂದ್ರ ಅರಿವಿರಬೇಕು, ಕೃಷ್ಣ ಪ್ರಜ್ಞೆಯ ಅರಿವು, ಅಜ್ಞಾನ ಅನ್ನೋದು ಇರ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಶ್ಲೋಕ 36 ಇಲ್ಲಿ ಮತ್ತೆ ಅರ್ಜುನ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಭಗವಂತನ. ಅರ್ಜುನ ಉವಾಚ ಅಥ ಕೀನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾಷ್ಣೇಯ ಬಲಾದಿವ ನಿಯೋಜಿತಃ. ಅನುವಾದ ಓದ್ತೀರಾ ಆದ್ರೂ? ನಾನೇ ಓದ್ಲಾ ಮಾತಾಡ್ತೀನಿ? ಓದಿ ಮತ್ತೆ. ಹರಿ ಕೃಷ್ಣ. ಅರ್ಜುನನು ಹೇಳುತ್ತಾನೆ, ವೃಷ್ಟಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಅರ್ಜುನ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಸರಿಯಪ್ಪ, ಇವಾಗ ನೀನು ಹೇಳ್ತಾ ಇದೀಯಾ ನಾವು 3 ಗುಣಗಳಲ್ಲಿ ಕೆಲಸ ಮಾಡ್ತೀವಿ, ನಾವೇನೂ ಮಾಡೋದಿಲ್ಲ, ಪ್ರಕೃತಿಯ ಗುಣಗಳೇ ಎಲ್ಲವನ್ನೂ ಮಾಡ್ತವೆ ಅಂತೆಲ್ಲ ಹೇಳ್ತಿದ್ಯಾ. ಮತ್ತೆ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾರೆ. ಏನಂತ ಕೇಳ್ತಿದ್ರೆ, ಸರಿ ಈ ಪಾಪ ಕಾರ್ಯಗಳೆಲ್ಲ ಮಾಡ್ತಾರೆ, ಕೆಟ್ಟದನ್ನ ಮಾಡ್ತಾ ಇರ್ತಾರಲ್ವಾ, ಮನುಷ್ಯನ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಆ ಕೆಲಸ ಮಾಡ್ತದಾನೆ. ಅವನು ತುಂಬಾ ಪಾಪದ ಕೆಲಸಗಳನ್ನ ಮಾಡ್ತಿದ್ದಾನೆ. ಈ ಕೆಲಸಗಳನ್ನ ಮಾಡೋದಕ್ಕೆ ಯಾವುದು ಅವನನ್ನ ಪ್ರಚೋದಿತನನ್ನಾಗಿ ಮಾಡುತ್ತೆ ಅಂದ್ರೆ ಯಾವ್ದು ಅವನ್ನ ಇನ್ಸ್ಪೈರ್ ಮಾಡ್ತಾ ಇದೆ, ಮಾಡು 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 ಅಂತ. ಯಾವ್ದು ಕಾರಣ ಕೆಟ್ಟ ಕೆಲಸ ಮಾಡೋದಕ್ಕೆ, ಪಾಪದ ಕೆಲಸ ಮಾಡೋದಕ್ಕೆ, ವಿಕರ್ಮ ಮಾಡೋದಕ್ಕೆ? ನಮ್ಗೆ ಗೊತ್ತು, ಇವಾಗ ಕರ್ಮ, ಅಕರ್ಮ, ವಿಕರ್ಮ, ನಾವೆಲ್ಲ ಅಕರ್ಮ ಮಾಡ್ಬೇಕು ಅಂತ ತಿಳ್ಕೊಂಡಿದ್ವಿ. ಆದ್ರೆ ವಿಕರ್ಮ, ಆ ಒಂದು ಪಾಪದ ಕಾರ್ಯ ಮಾಡೋದಕ್ಕೆ ಒಬ್ಬ ಮನುಷ್ಯ ಯಾವುದರಿಂದ ಪ್ರಚೋದನೆ ಆಗ್ತಾ ಇದ್ದಾನೆ, ಹೇಗೆ ಅವನು ಪಾಪದ ಕಾರ್ಯಗಳನ್ನ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಇದಕ್ಕೆ ಭಗವಂತ ಉತ್ತರವನ್ನ ಕೊಡೋದಕ್ಕೆ ನೆಕ್ಸ್ಟ್ ಶ್ಲೋಕದಿಂದ ಪ್ರಾರಂಭ ಮಾಡ್ತಿದ್ದಾರೆ. ಶ್ಲೋಕ 37 ಶ್ರೀ ಭಗವಾನುವಾಚ ಕಾಮಯೇಷ ಕ್ರೋಧಯೇಷ ರಜೋ ಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೈನಾಮಿಹ ವೈರಿಣಾಂ. ಅನುವಾದ: ದೇವೋತ್ತಮ ಪರಮ ಪುರುಷನು ಹೇಳಿದನು, ಅರ್ಜುನ, ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ಇಲ್ಲಿ ಯಾವ್ದಪ್ಪ ನಮ್ಗೆ ದೊಡ್ಡ ಶತ್ರು? ನಾವು ಪಾಪವನ್ನ ಮಾಡೋದಿಕ್ಕೆ, ಪಾಪಪೂರಿತವಾದಂತಹದ್ದು ಒಂದು ನಾವು ಕೆಲಸಗಳನ್ನ ಮಾಡೋದಕ್ಕೆ, ಏನೇ ಕೆಲಸ ಮಾಡ್ತೀವೋ ಆ ಕೆಟ್ಟ ಕೆಲಸಗಳು, ವಿಕರ್ಮವನ್ನ ಮಾಡ್ತೀವೋ ಅದಕ್ಕೆ ಮಾಡುವಂತಹದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆ ಕಾರಣವೇ ಕಾಮ ಅಂತ ಹೇಳ್ಬಿಟ್ಟು ಭಗವಂತ ತಿಳಿಸ್ಕೊಡ್ತಾರೆ. ಅದು ಎಲ್ಲಿಂದ ಬರ್ತದೆ? ರಜೋಗುಣದಕ್ಕೆ ಸಂಪರ್ಕ, ಫಸ್ಟ್ ರಜೋಗುಣದ ಸಂಪರ್ಕಕ್ಕೆ ಬರುತ್ತೆ. ಆ ರಜೋಗುಣದ ಸಂಪರ್ಕಕ್ಕೆ ಬಂದಾಗ ಏನಾಗುತ್ತೆ? ನಮ್ಗೆ ಕೋಪ ಬರುತ್ತೆ. ಆ ಕೋಪದಿಂದ ಏನ್ ಹುಟ್ಟುತ್ತೆ? ಕಾಮವು ಹುಟ್ಟುತ್ತದೆ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು ಅಂತ ಹೇಳ್ಬಿಟ್ಟು ಭಗವಂತ ನಮ್ಗೆ ಹೇಳ್ತಿದ್ದಾರೆ. ನಮಗ್ ಗೊತ್ತು ಇವಾಗ ಏನಪ್ಪಾ, ಕುಡಿಯೋದು ಬೇಡ, ಅದು ತಪ್ಪಾಗುತ್ತೆ, ಧೂಮಪಾನ ಮಾಡ್ಬಾರ್ದು, ಅವೆಲ್ಲ ಸಹ ಆರೋಗ್ಯಕ್ಕೆ ಒಳ್ಳೇದಿಲ್ಲ. ನಮ್ಗೆ ಗೊತ್ತಿದೆ. ಸ್ಮೋಕಿಂಗ್ ಮಾಡ್ಬಾರ್ದು, ಡ್ರಿಂಕ್ಸ್ ಮಾಡ್ಬಾರ್ದು, ಆಲ್ಕೋಹಾಲ್ ತಗೊಳ್ಬಾರ್ದು, ಇಲ್ಲ ಡ್ರಗ್ಸ್ ತಗೊಳ್ಬಾರ್ದು, ಇವೆಲ್ಲ ಮಾದಕ ದ್ರವ್ಯಗಳು ಏನಿದೆ ಅವೆಲ್ಲವೂ ಸಹ ಕೆಟ್ಟದು ಅಂತ ನಮಗ್ ಗೊತ್ತು. ಆದ್ರೂ ಆ ಒಳಗೆ ಇರುವಂತಹ ಏನಿರುತ್ತೆ ಆ ಒಂದು ಪ್ರಚೋದನೆ ಮಾಡ್ತಾ ಇರುತ್ತೆ, ಇನ್ನು ಬೇಕು 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 ನನ್ಗೆ ಅಂತ. ಆ ಮೋಹ ಏನು, ಕ್ರೋಧ, ಕಾಮ ಇವೆಲ್ಲ ಏನಿರುತ್ತೆ ಅದು ಪ್ರಚೋದನೆಯನ್ನ ಮಾಡ್ತಾ ಇರುತ್ತೆ. ಏನಕ್ಕೆ? ಆ ಕೆಟ್ಟ ಕೆಲಸ ನೀನ್ ಮಾಡು 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 ಅಂತ ಹೇಳ್ಬಿಟ್ಟು ಯಾರು ಸಹ ಆ ಒಂದು ಇಮಿಡಿಯೇಟ್ ಆಗಿ ಆ ಒಂದು ಗುಣಕ್ಕೆ ಒಳಗಾಗಿ ಅದೇನಾಗುತ್ತೆ, ಮಾಡೋ ರೀತಿ ಆಗ್ಬಿಡುತ್ತೆ. ಸೊ ಇದಕ್ಕೆಲ್ಲ ಯಾವ್ದಪ್ಪ ಕಾರಣ ಅಂದ್ರೆ ರಜೋಗುಣದ ಸಂಪರ್ಕದಿಂದ ಕ್ರೋಧ ಆಗಿ ಮಾರ್ಪಟ್ಟು ಕಾಮನೇ ಎಲ್ಲವನ್ನು ಮಾಡಿಸುವಂತದ್ದು. ಕಾಮ ಅಂತ ಹೇಳಿದ್ರೆ ಒಂದೇ ವರ್ಡ್ ಅಲ್ಲ, ಹೆಣ್ಣು ಒಂದು ಗಂಡಿನ ಸಂಬಂಧ ಅಂತ ಹೇಳ್ಬಿಟ್ಟು ಅದು ಒಂದೇ ಅರ್ಥ ಬರೋದಿಲ್ಲ. ಈ ಕಾಮ ಅಂತ ಹೇಳಿದ್ರೆ ಅತಿಯಾದಂತಹ ಆಸೆ, ಇನ್ನು ಬೇಕು 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 ಅನ್ನುವಂಥದ್ದು. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಇದಕ್ಕೆ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಿದ್ರೆ, ಹುಣಸೆ ಹಣ್ಣಿನ ಸಂಪರ್ಕದಿಂದ ಹಾಲು ಮೊಸರಾಗುವಂತೆ ಭಗವಂತನ ಪ್ರೇಮದ ಅರಿವು ಕಾಮವಾಗಿ ಮಾರ್ಪಡುತ್ತೆ. ಕಾಮಕ್ಕೆ ತೃಪ್ತಿಯು ದೊರೆಯದಿದ್ದಾಗ ಅದು ಕ್ರೋಧವಾಗುತ್ತದೆ. ಕ್ರೋಧವು ಸಮೂಹವಾಗಿ
ಪರಿವರ್ತನೆಯಾಗುತ್ತದೆ ಮತ್ತು ಸಮೂಹದಿಂದ ಐಹಿಕ ಅಸ್ತಿತ್ವವು ಮುಂದುವರಿಯುತ್ತದೆ. ಆದುದರಿಂದ ಕಾಮವು ಮನುಷ್ಯನ ಅತ್ಯಂತ ದೊಡ್ಡ ಶತ್ರು. ಇಲ್ಲಿ ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕಿ ಮಾತಾಜಿ. ಇಲ್ಲಿ ಏನ್ ಹೇಳ್ತಿದಾರೆ ಅಪ್ಪ ಅಂತ ಹೇಳಿದ್ರೆ, ಯಾವ ರೀತಿ ಒಂದು ಉದಾಹರಣೆ ಮುಖಾಂತರ ಹೇಳ್ತಿದ್ದಾರೆ, ಒಂದು ಸಾದೃಶ್ಯದ ಮುಖಾಂತರ ಹೇಳ್ತಿದ್ದಾರೆ ಪ್ರಭುಪಾದರು. ಏನಂತ ಹೇಳಿದ್ರೆ, ಯಾವ ರೀತಿ ಒಂದು ಹಾಲು ಒಂದು ಹುಳಿಯ ಸಂಪರ್ಕಕ್ಕೆ ಬಂದಿದ ತಕ್ಷಣ ಏನಾಗುತ್ತೆ, ಮೊಸರಾಗ್ಬಿಡುತ್ತೆ. ಅದೇ ರೀತಿ ಇಲ್ಲಿ ಯಾವ ರೀತಿ ಆ ಒಂದು ಪ್ರೇಮ ಕಾಮವಾಗಿ ಮಾರ್ಪಡುತ್ತದೆ, ಕಾಮಕ್ಕೆ ತೃಪ್ತಿ ದೊರೆಯದೇ ಇದ್ದಾಗ ಅದು ಕೋಪವಾಗಿ ಕ್ರೋಧವಾಗಿ ಮಾರ್ಪಡುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದಾದ್ಮೇಲೆ ಆ ಕ್ರೋಧ ಏನಾಗುತ್ತೆ, ಆ ಸಮೂಹವಾಗಿ ಮಾರ್ಪಡುತ್ತದೆ. ಇದರಿಂದ ಇನ್ನು ಐಹಿಕ ತೃಪ್ತಿ ಇನ್ನು ಬೇಕು 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 ಅಂತ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದು ಹೀಗೆ ಒಟ್ಟಿನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಾವ್ ಏನೇನ್ ವಿಕರ್ಮವನ್ನ ಮಾಡ್ತಿದೀವಿ, ಪಾಪಪೂರಿತ ಚಟುವಟಿಕೆಗಳು ಮಾಡ್ತಿದೀವಿ, ಇದು ಎಲ್ಲದಕ್ಕೂ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಕಾಮ ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಿದ್ದಾರೆ. ಶ್ಲೋಕ 38. ಮಾತಾಜಿ ನಾವು ಓದ್ತೀವಿ. ಧೂಮ್ರೇನಾವ್ರಿಯತೆ ವೈನಿ ಯಥಾ ದರ್ಶೋ ಮಲೀನ ಚ ಯಥೋ ವೇನಾವೃತೋ ಗರ್ಭಸ್ತಥಾ ತೇನೇದಮಾವೃತಂ. ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನು ಮುಚ್ಚುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಶ್ಲೋಕ 38ರಲ್ಲಿ ಭಗವಂತ ಏನ್ ಹೇಳ್ತಿದ್ರೆ ಅಂತ ಹೇಳಿದ್ರೆ, ಧೂಮೇನ ಪ್ರಿಯತೆ ಅಂತ ಹೇಳ್ತಾರೆ, ಅಂದ್ರೆ ಹೊಗೆಯಿಂದ ಆವರಿಸಲ್ಪಟ್ಟಿರುವಂತೆ ಅಂತ ಹೇಳಿದ್ರೆ, ಅನುವಾದದಲ್ಲಿ ಏನ್ ಹೇಳ್ತಿದ್ರೆ, ಬೆಂಕಿಯು ಹೊಗೆಯಿಂದ ಮುಚ್ಚಲ್ಪಟ್ಟಂತೆ. ಒಂದು ಬೆಂಕಿ ಏನಿರುತ್ತೆ ಹೊಗೆಯಿಂದ ಮುಚ್ಚಲ್ಪಟ್ಟಿರುವಂತೆ. ಅದಾದ್ಮೇಲೆ ಎರಡನೇದು ಏನ್ ಕೊಟ್ಟಿದ್ರೆ, ಕನ್ನಡಿಯು ಧೂಳಿನಿಂದ ಮುಚ್ಚಲ್ಪಟ್ಟಂತೆ. ಅದಾದ್ಮೇಲೆ ಒಂದು ಭ್ರೂಣವು ಗರ್ಭಕೋಶದಿಂದ ಮುಚ್ಚಲ್ಪಟ್ಟಂತೆ, ಜೀವಿಯು ಕಾಮದ ವಿವಿಧ ಪ್ರಮಾಣಗಳಿಂದ ಮುಚ್ಚಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಿದ್ರೆ ಅಂತ ಹೇಳಿದ್ರೆ, ಮೊದಲನೇದು ಈ ಒಂದು ಮೊದಲನೇದೇನಿದೆ, ಬೆಂಕಿಯು ಹೊಗೆಯಿಂದ ಮುಚ್ಚಲ್ಪಟ್ಟಿರುವಂತಹದ್ದು, ಇದು ಮನುಷ್ಯ ಜನ್ಮಕ್ಕೆ ಸಂಬಂಧಪಟ್ಟಿರುವಂತದ್ದು. ಮನುಷ್ಯ ಜನ್ಮಕ್ಕೆ ಪ್ರಜ್ಞೆ ಅನ್ನುವಂಥದ್ದು ಭಗವಂತ ಕೊಟ್ಟಿದ್ದಾರೆ. ಆ ಕಾನ್ಶಿಯಸ್ನೆಸ್ ಇರುತ್ತೆ ಅವನಿಗೆ, ಯಾವ್ದ್ ಸರಿ ಯಾವ್ದ್ ತಪ್ಪು. ಪ್ರಾಣಿ ಜನ್ಮ ಅಲ್ಲ. ಈ ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ ಅಂತ ಹೇಳಿದ್ರೆ ಅದು ಮನುಷ್ಯ ಜನ್ಮಕ್ಕೆ ಸಂಬಂಧಪಟ್ಟಿರುವಂತದ್ದು. ನೆಕ್ಸ್ಟ್ ಎರಡನೇದು ಏನ್ ಹೇಳ್ತಿದ್ರೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ. ಆ ಧೂಳು ಕನ್ನಡಿಯನ್ನು ಮುಚ್ಚುವಂತೆ ಅಂತ ಹೇಳಿದ್ರೆ ಅದು ಪ್ರಾಣಿ ಜನ್ಮಕ್ಕೆ, ಅಂದ್ರೆ ಪ್ರಾಣಿ ಜನ್ಮಕ್ಕೆ ಪ್ರಜ್ಞೆ ಅನ್ನೋದು ಇರೋದಿಲ್ಲ, ಅದಕ್ಕೆ ಬುದ್ಧಿ ಇರೋದಿಲ್ಲ. ಅದಕ್ಕೆ ಏನ್ ಗೊತ್ತಿರುತ್ತೆ, ಇದ್ ಸರಿ ಇದ್ ತಪ್ಪು, ಇದನ್ ಮಾಡ್ಬೇಕು ಇದನ್ ಮಾಡ್ಬಾರ್ದು ಅಂತ ಏನು ಬುದ್ಧಿ ಇರೋದಿಲ್ಲ. ಆ ಧೂಳು ಕನ್ನಡಿಯನ್ನು ಮುಚ್ಚುವಂತೆ ಅಂದ್ರೆ ಕಾಮ ಅದ್ರಲ್ಲಿ ಯಾವ ತರ ಇರುತ್ತೆ ಅಂತ. ನೆಕ್ಸ್ಟ್ ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ. ಇದು ಯಾರಿಗಪ್ಪ ಅಂತಂದ್ರೆ ಈ ಸಸ್ಯಗಳಿಗೆ, ಗಿಡಗಳಿಗೆ, ಮರಗಳಿಗೆ ಕೊಟ್ಟಿರುವಂತದ್ದು ಅಂತ ಹೇಳಿದ್ರೆ, ಅವುಗಳಿಗೆ ಸ್ವಲ್ಪ ಪ್ರಜ್ಞೆ ಇರುತ್ತೆ, ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ. ಈ ರೀತಿ ಕಾಮ ಅನ್ನುವಂಥದ್ದು ಒಂದೊಂದ್ರಲ್ಲಿ ಒಂದೊಂದರ ಇರುತ್ತೆ. ಅದನ್ನ 3 ಇದರಲ್ಲಿ ನಮ್ಗೆ ಕಂಪ್ಯಾರಿಸನ್ ಮಾಡಿ ಉದಾಹರಣೆ ಮುಖಾಂತರ ಹೇಳ್ತಿದ್ದಾರೆ ಭಗವಂತ. ಈ ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ ಅಂತ ಹೇಳಿದ್ರೆ ಇದು ಮನುಷ್ಯರಲ್ಲಿ ಇರುವಂತಹ ಕಾಮ. ಧೂಳು ಕನ್ನಡಿಯಲ್ಲಿ ಅಂತ ಹೇಳಿದ್ರೆ ಇದು ಪ್ರಾಣಿಗಳಲ್ಲಿ ಇರುವಂತದ್ದು. ಕೊನೆಯದು ಆ ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ ಅಂತ ಹೇಳಿದ್ರೆ ಇದು ಗಿಡ ಮರಗಳಲ್ಲಿ ಇರುವಂತಹ ಕಾಮ. ಈ ರೀತಿ ಒಂದೊಂದು ಪ್ರಮಾಣಗಳಲ್ಲಿ ಕಾಮವು ಜೀವಿಯನ್ನು ಮುಚ್ಚುತ್ತದೆ ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಶ್ಲೋಕ 39 ಓದಿ ಮಾತಾಜಿ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣಾಲೇನ ಚ. ಹೀಗೆ ಪ್ರಾಜ್ಞನಾದ ಜೀವಿಯ ಶುದ್ಧ ಪ್ರಜ್ಞೆಯನ್ನು ಅವನ ನಿತ್ಯವೈರ್ಯು ಕಾಮರೂಪದಿಂದ ಆವರಿಸುತ್ತದೆ. ಅದಕ್ಕೆ ತೃಪ್ತಿ ಎನ್ನುವುದೇ ಇಲ್ಲ, ಅದು ಅಗ್ನಿಯಂತೆ ಉರಿಯುತ್ತಿರುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹೇಳಿದ್ರೆ ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರಿಣೇನ ಎಲೇನ ಚ ಅಂತ ಹೇಳ್ತಿದ್ದಾರೆ. ಅಂತ ಹೇಳಿದ್ರೆ ಏನ್ ಹೇಳ್ತಿದ್ರೆ, ಈ ಪ್ರಾಜ್ಞನಾದ ಜೀವಿಯು ಶುದ್ಧ ಪ್ರಜ್ಞೆಯನ್ನು ಅವನ ನಿತ್ಯ ವೈರಿಯು ಕಾಮರೂಪದಿಂದ ಆವರಿಸುವಂತೆ ಅಂತ ಹೇಳಿದ್ರೆ, ಈ ಕಾಮ ಅನ್ನುವಂಥದ್ದು ಯಾವ ತರ ನಮ್ಮನ್ನ ಆವರಿಸ್ಕೊಂಡ್ ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ನಾಶಕ್ಕೆ ಕಾರಣ ಹೋಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಕಾಮಕ್ಕೆ ತೃಪ್ತಿ ಅನ್ನೋದೇ ಇರೋದಿಲ್ಲ, ಫುಲ್ ಸ್ಟಾಪ್ ಅನ್ನೋದೇ ಇರೋದಿಲ್ಲ. ಅದು ಅಗ್ನಿಯಂತೆ ನಮ್ಮನ್ನ ಸುಡ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಅದು ಫುಲ್ ಸ್ಟಾಪ್ ಅನ್ನೋದು ಇಲ್ಲದೆ ಇರೋದ್ರಿಂದ ನಮ್ಗೆ ತೃಪ್ತಿ ಅನ್ನೋದು ಸಿಗೋದೇ ಇಲ್ಲ. ಇನ್ನು ಬೇಕು 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 ಅನ್ನೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ನಾಶಕ್ಕೆ ಅದು ಕಾರಣ ಆಗ್ಬಿಡುತ್ತೆ. ಸೊ ಅದರಿಂದ ಇಲ್ಲಿ ಪ್ರಭುಪಾದ್ರಲ್ಲಿ ಏನು ಹೇಳ್ತಿದ್ರೆ, ಯಾವ ರೀತಿ ಅಂತ ಹೇಳಿದ್ರೆ ಒಂದೇ ಸಮನೆ ಇಂಧನವನ್ನು ಪೂರೈಸುವುದರಿಂದ ಅಗ್ನಿಯು ಹೇಗೆ ಆರುವುದಿಲ್ಲವೋ, ಇವಾಗ ನಾವು ಬೆಂಕಿ ದಗದಗದಗ ಅಂತ ಉರಿತಾ ಇರುತ್ತೆ. ಆ ಬೆಂಕಿ ಉರಿತಾ ಇರುವಾಗ ನಾವ್ ಅದಕ್ಕೆ ಇಂಧನವನ್ನ ಸ್ಟಾಪ್ ಮಾಡ್ಬೇಕು. ಅದಕ್ಕೆ ಇಂಧನವನ್ನ ಕೊಡೋದ್ ನಿಲ್ಲಿಸಿದಾಗ ಬೆಂಕಿ ಆರಿಸೋಕೆ ಟ್ರೈ ಮಾಡ್ಬೋದು. ಆದ್ರೆ ನಾವ್ ಇನ್ನಷ್ಟು ಅದಕ್ಕೆ ಇಂಧನವನ್ನ ಹಾಕಿದ್ರೆ ಬೆಂಕಿ ಯಾವುದೇ ಕಾರಣಕ್ಕೂ ಆರೋದಿಲ್ಲ ಅಲ್ವಾ. ಅದೇ ರೀತಿ ಇಲ್ಲಿ ಹೇಳ್ತಿದ್ರೆ ಈ ಇಂದ್ರಿಯ ಭೋಗ ಅನ್ನೋದು ಯಾವ ತರ ಇರುತ್ತಪ್ಪ ಅಂತ ಹೇಳಿದ್ರೆ, ಆ ಇಂದ್ರಿಯ ಭೋಗ ಇನ್ನು ಜಾಸ್ತಿ ಜಾಸ್ತಿ ಆಗ್ತಾ ಕಾಮ ಅನ್ನೋದು ಕಮ್ಮಿ ಆಗೋದಿಲ್ಲ, ಇನ್ನು ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ಅದರಿಂದ ಇಲ್ಲಿ ನಾವು ಇಂದ್ರಿಯ ಭೋಗವನ್ನ ಕಮ್ಮಿ ಮಾಡಿದ್ರೆ ಮಾತ್ರ ಕಾಮ ಅನ್ನೋದು ಕಮ್ಮಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಯಾವುದೇ ಕಾರಣಕ್ಕೂ
ಈ ಒಂದು ನಮ್ಮ ಏನಿದೆ ಆಸೆಗಳು, ಬಯಕೆಗಳು, ಇಂದ್ರಿಯ ಭೋಗದ ವಸ್ತುಗಳು ಏನಿದೆ, ಇದರಿಂದನೇ ಕಾಮ ಜಾಸ್ತಿ ಆಗುತ್ತೆ, ಇದರಿಂದ ನಮ್ಮ ನಾಶಕ್ಕೆ ಕಾರಣ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದಾರೆ. ಅದನ್ನೇ ಇಲ್ಲಿ ಪ್ರಭುಪಾದರು ಹೇಳಿರುವಂತದ್ದು, ಬೆಂಕಿಯನ್ನ ಆರಿಸ್ಬೇಕು ಅಂತ ಹೇಳಿದ್ರೆ ಮತ್ತಷ್ಟು ಇಂಧನವನ್ನ ಹಾಕೋದಿಲ್ಲ, ಇಂಧನವನ್ನ ಹಾಕೋದನ್ನ ನಿಲ್ಲಿಸ್ಬೇಕು. ಸೊ ಕಾಮವನ್ನ ಕಮ್ಮಿ ಮಾಡ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, ನಮ್ಮ ಇಂದ್ರಿಯ ತೃಪ್ತಿಯನ್ನ ಕಮ್ಮಿ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಬಿಟ್ಟು ಇನ್ನಷ್ಟು ಇಂದ್ರಿಯ ತೃಪ್ತಿ ಕಡೆಗೆ ಗಮನ ಕೊಡ್ತಾ 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 ಏನಾಗುತ್ತೆ, ಇದರಿಂದ ಕಾಮ ಕಮ್ಮಿ ಆಗೋದಿಲ್ಲ, ಇನ್ನಷ್ಟು ಜಾಸ್ತಿ ಆಗುತ್ತೆ. ಆವಾಗ ತೃಪ್ತಿ ಅನ್ನೋದು ಹೊಂದೋದಕ್ಕೆ ಸಾಧ್ಯನೇ ಇಲ್ಲ. ಆವಾಗ ನಮ್ಮ ನಾಶಕ್ಕೆ ನಾವೇ ಕಾರಣ ಆಗ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಿದ್ದಾರೆ. ಅಂದ್ರೆ ಅಂತಿಮವಾಗಿ ಯಾರು ಭೋಗ ಪಡುವವನಿರ್ತಾನೋ ಅವನು ಶತ್ರುವೇ ಆಗಿ ಬಿಡ್ತಾನೆ ಅಂತ ಹೇಳ್ಬಿಟ್ಟು ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಿದ್ದಾರೆ. ಶ್ಲೋಕ 40. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹ ಯತ್ಯೇಷ ಜ್ಞಾನಮಾವೃತ್ಯ ದೇಹಿನಾಂ. ಅನುವಾದ ಓದಿ. ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಆವಾಸ ಸ್ಥಾನಗಳು. ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕುಗೆಡಿಸುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಈ ಶ್ಲೋಕದಲ್ಲಿ ಏನ್ ಹೇಳ್ತಿದ್ರೆ, ಇವಾಗ ನಾವು ನಮ್ಮ ಶತ್ರುವನ್ನ ನಾಶ ಪಡಿಸ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಆ ಶತ್ರು ಎಲ್ಲಿದ್ದಾನೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಶತ್ರು ಎಲ್ಲಿದ್ದಾನೆ, ಅವನ ಆವಾಸ ಸ್ಥಾನ ಯಾವ್ದು ಅಂತ ತಿಳ್ಕೊಂಡ್ರೆ ಅಲ್ವಾ ನಾವು ಏನಾದ್ರೂ ಮಾಡಕ್ಕೆ ಸಾಧ್ಯ, ಶತ್ರುವನ್ನ ನಾಶ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಇವಾಗ ಆ ಶತ್ರು ಎಲ್ಲಿರ್ತಾನೆ ಅಂತ ಹೇಳ್ಬಿಟ್ಟು ನಮ್ಗೆ ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಿದಾರೆ. ಇಲ್ಲಿ ಕಾಮ ಅನ್ನುವಂಥದ್ದು ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದಾರೆ. ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತೆ ಬುದ್ಧಿ ಇವೆಲ್ಲವೂ ಸಹ ಆವಾಸ ಸ್ಥಾನಗಳು. ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕಿಡಿಸುತ್ತದೆ. ಸೊ ಈ ಮೂರರ ಮುಖಾಂತರ ಆ ಇಂದ್ರಿಯಗಳಾಗಿರ್ಬೋದು, ಮನಸ್ಸಾಗಿರ್ಬೋದು, ಬುದ್ಧಿ, ಇವುಗಳ ಮೂಲಕ ಏನ್ ಮಾಡುತ್ತೆ, ಕಾಮವು ಜ್ಞಾನವನ್ನ ಆವರಿಸಿ ಅವನು ಏನ್ ಜ್ಞಾನವನ್ನ ಪಡ್ಕೊಂಡಿರ್ತಾರಲ್ವಾ ಅದನ್ನ ಆವರಿಸ್ಬಿಟ್ಟು ಸೊ ಅವನು ದಿಕ್ಕುಗೆಡುವಂತೆ ಮಾಡ್ತವೆ ಅಂತ ಹೇಳ್ಬಿಟ್ಟು ಹೇಳ್ತದೆ. ಒಟ್ನಲ್ಲಿ ಈ ಒಂದು ಇಂದ್ರಿಯ ವಿಷಯ ವಸ್ತುಗಳಾಗಿರ್ಬೋದು ಅಥವಾ ಇಂದ್ರಿಯ ವಸ್ತುಗಳಾಗಿರ್ಬೋದು, ಮನಸ್ಸಾಗಿರ್ಬೋದು, ಬುದ್ಧಿ ಆಗಿರ್ಬೋದು, ಇವು ಮೂರು ಸಹ ಕಾಮ ಇರುವಂತ ಆವಾಸ ಸ್ಥಾನಗಳು. ಇದರಿಂದನೇ ಸಹ ಒಬ್ಬ ವ್ಯಕ್ತಿ ಆದಂತವನು ಕಾಮಕ್ಕೆ ಒಳಪಡುವಂತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದಾರೆ. ಶ್ಲೋಕ 41. ನಾವು ಓದ್ತೀನ್ರಿ. ತಸ್ಮಾತ್ಮ ಇಂದ್ರಿಯಾಣಾದೋ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿ ಜ್ಞೇಯಂ ಜ್ಞಾನ ವಿಜ್ಞಾನ ನಾಶನಂ. ಅನುವಾದ: ಆದುದರಿಂದ ಭರತ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡುವ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ಇವಾಗ ನಮ್ಗೆ ಅದ್ರ ಆವಾಸ ಸ್ಥಾನ ಗೊತ್ತಾಯ್ತು, ಎಲ್ಲಿರುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಇಂದ್ರಿಯಗಳಲ್ಲಿ ಮನಸ್ಸು ಮತ್ತೆ ಬುದ್ಧಿ ಇವೆಲ್ಲ ಸಹ ಕಾಮ ಇರುವಂತಹ ಆವಾಸ ಸ್ಥಾನ ಅಂತ ನಾವು ಹಿಂದಿನ ಶ್ಲೋಕದಲ್ಲಿ ತಿಳ್ಕೊಂಡಿದೀವಿ. ಇನ್ನು ಈ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಿದ್ರೆ, ಭರತ ವಂಶಜರ ಅದರಲ್ಲಿ ಶ್ರೇಷ್ಠನಾದ ಅರ್ಜುನನ ಸಂಬೋಧಿಸಿ ಏನ್ ಹೇಳ್ತಿದ್ರೆ, ಮತ್ತೆ ಇನ್ನೊಮ್ಮೆ ಭಗವಂತ ಪ್ರಾರಂಭದಲ್ಲಿ ಇಂದ್ರಿಯಗಳನ್ನ ನಿಯಂತ್ರಿಸಿ. ಫಸ್ಟ್ ನಾವು ಏನ್ ಮಾಡ್ಬೇಕು, ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಬೇಕು. ಇಂದ್ರಿಯಗಳನ್ನ ನಿಯಂತ್ರಣ ಮಾಡಿದ್ರೆ ಮನಸ್ಸು ಬುದ್ಧಿ ತಾನಾಗೆ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಮೊದಲು ನಾವು ಅಟ್ರಾಕ್ಟ್ ಆಗೋದು ನಮ್ಮ ಇಂದ್ರಿಯಗಳಿಂದ. ನಾವು ಕಣ್ಣಲ್ಲಿ ಏನೋ ನೋಡ್ತಾ ಇದೀವಿ, ನಮ್ ಕಣ್ಣಲ್ಲಿ ಏನೋ ನೋಡಿದ ತಕ್ಷಣ ನಮ್ಗೆ ಇಷ್ಟ ಆಗಿರೋದು ಅಲ್ಲಿ ಅಟ್ರಾಕ್ಟ್ ಆಗ್ತೀವಿ. ಇಲ್ಲ ನಾವು ಕಿವಿಯಲ್ಲಿ ಏನೋ ಕೇಳಿಸ್ಕೊಡ್ತಾ ಇರ್ತೀವಿ, ಅವಾಗ ಮತ್ತೆ ಅಟ್ರಾಕ್ಟ್ ಆಗ್ತೀವಿ. ಆ ಮೂಗಿಂದ ಏನೋ ಸ್ಮೆಲ್ ಬರುತ್ತೆ, ವಾವ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಪ್ರಭಾವಕ್ಕೆ ಒಳಗಾಗ್ತೀವಿ. ಆ ರೀತಿ ನಮ್ಮ ಇಂದ್ರಿಯಗಳೇನಿದೆ, ಇಂದ್ರಿಯಗಳಿಂದ ನಾವು ಫಸ್ಟ್ ನಾವು ಆ ಒಂದು ಕಾಮ ಅನ್ನೋ ಶುರು ಆಗುವಂತದ್ದೇ ಅಲ್ಲಿಂದ. ಸೊ ಅದರಿಂದ ಏನ್ ಮಾಡ್ಬೇಕು, ಫಸ್ಟ್ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ. ಫಸ್ಟ್ ಆ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಿದ್ರೆ ನಮ್ಮ ಕಾಮಕ್ಕೆ ಕಡಿವಾಣ ಈಸಿಯಾಗಿ ಹಾಕ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ರೆ. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನ ನಾಶ ಮಾಡುವ ಈ ಕಾಮವನ್ನ ಧ್ವಂಸ ಮಾಡು. ಒಟ್ನಲ್ಲಿ ಈ ಜ್ಞಾನ ಮತ್ತೆ ಆತ್ಮ ಸಾಕ್ಷಾತ್ಕಾರ ಇವೆರಡನ್ನು ನಾಶ ಮಾಡುವಂತದ್ದು ಕಾಮ. ಈ ಕಾಮವನ್ನ ಕಡಿವಾಣ ಹಾಕ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಇಂದ್ರಿಯ ನಿಗ್ರಹ ಮಾಡ್ಬೇಕು. ಸೊ ಇಂದ್ರಿಯಗಳನ್ನ ನಿಯಂತ್ರಣ ಮಾಡದೆ ಯಾವುದೇ ಕಾರಣಕ್ಕೂ ನಾವು ಕಾಮವನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಇಲ್ಲಿ ಭಗವಂತ ಹೇಳುವಂತದ್ದು. ಫಸ್ಟ್ ನೀವು ಏನ್ ಮಾಡ್ಬೇಕು, ಆಗ್ಲೇ ಹೇಳಿದ್ನಲ್ಲ, ಇವಾಗ ಬೆಂಕಿ ದಗ 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 ಅಂತ ಉರಿತಿದೆ ಅಂದ್ರೆ ಅದಕ್ಕೆ ಮತ್ತೆ ವಾಪಸ್ ಹೋಗ್ಬಿಟ್ಟು ಅದಕ್ಕೆ ಪೆಟ್ರೋಲ್, ಸಿಮೆಂಟ್, ಕೆರಸಿನ್ ಇನ್ನೇನೋ ಹಾಕೋದಲ್ಲ, ಇಂಧನವನ್ನ ಕೊಡೋದನ್ನ ನಿಲ್ಲಿಸ್ಬಿಡ್ಬೇಕು. ಇವಾಗ ನನ್ನಲ್ಲಿ ಕಾಮ ಉತ್ಪತ್ತಿ ಆಗ್ತದೆ, ಅತಿಯಾದ ಆಸೆ ಉತ್ಪತ್ತಿ ಆಗ್ತದೆ ಅಂದ್ರೆ ಅದಕ್ಕೆ ಇಂದ್ರಿಯ ಒಂದು ಆಸೆಗಳನ್ನ ಕೊಡೋದನ್ನ ನಿಲ್ಲಿಸ್ಬೇಕು. ಇನ್ನಷ್ಟು ಇಂದ್ರಿಯ ಲೋಭ, ಇಂದ್ರಿಯ ಭೋಗ ಅನ್ನ ಕೊಡ್ತಾ ಹೋಗ್ತದ್ರೆ ಏನಾಗುತ್ತೆ, ಆ ಕಾಮ ಇನ್ನು ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಭಗವಂತ ಹೇಳಿರುವಂತದ್ದು, ಫಸ್ಟ್ ನೀನು ಇಂದ್ರಿಯ ವಸ್ತುಗಳಿಂದ ನೀನು ಇಂದ್ರಿಯಗಳನ್ನ ದೂರ ಮಾಡ್ಬೇಕು. ಆವಾಗ ಆಟೋಮೆಟಿಕ್ ಆಗಿ ಆ ಕಾಮ ಅನ್ನೋದು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ಹೇಳ್ತಿದ್ರೆ. ಶ್ಲೋಕ 42 ಓದಿ ಯಾರಾದ್ರು. ಇಂದ್ರಿಯಾಣಿ ಪರಾಣ್ಯಾಹು
ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರ ಬುದ್ಧಿರ್ ಯೋ ಬುದ್ಧಿರ್ ಪರತಸ್ತು ಸಹ. ಅನುವಾದ: ಕ್ರಿಯಾಶೀಲೆಯಾದ ಇಂದ್ರಿಯಗಳು ಜಡವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹು ಶ್ರೇಷ್ಠ ಮತ್ತು ಆತ್ಮನು ಬುದ್ಧಿಗಿಂತ ಬಲು ಶ್ರೇಷ್ಠನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಈ ಒಂದು ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇವು ನಾವು ತಿಳ್ಕೊಂಡ್ವಿ ಅಲ್ವಾ, ಹಿಂದಿನ ಶ್ಲೋಕದಲ್ಲಿ ಈ ಒಂದು ಕಾಮದ ಆವಾಸ ಸ್ಥಾನ ತಿಳ್ಕೊಂಡ್ವಿ. ಅದಾದ್ಮೇಲೆ ಕಾಮವನ್ನ ಮೊದಲು ಕಡಿವಾಣ ಹಾಕ್ಬೇಕಂದ್ರೆ ಏನ್ ಮಾಡ್ಬೇಕು, ಇಂದ್ರಿಯ ವಸ್ತುಗಳಿಂದ ದೂರ ಇರ್ಬೇಕು, ಇಂದ್ರಿಯ ನಿಯಂತ್ರಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ವಿ. ಇಂದ್ರಿಯಗಳನ್ನ ಕಟ್ಟುನಿಟ್ಟಾಗಿ ಒಂದು ಕಂಟ್ರೋಲ್ ಮಾಡಿದ್ರೆ ಮಾತ್ರ ಕಾಮವನ್ನ ತಡಿಬಹುದು, ಕಾಮವನ್ನ ನಾಶ ಮಾಡಬಹುದು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಕ್ರಿಯಾಶೀಲವಾದ ಇಂದ್ರಿಯಗಳು ಜಡ ವಸ್ತುವಿಗಿಂತ ಶ್ರೇಷ್ಠ. ಇಲ್ಲಿ ನಮ್ಮ ದೇಹ ಒಂದು ಜಡ ವಸ್ತು. ಯಾವಾಗ ಇಂದ್ರಿಯಗಳೇನು ಕೆಲಸನೇ ಮಾಡಿಲ್ಲ ಅಂತ ಹೇಳಿದ್ರೆ, ಇವಾಗ ನನ್ಗೆ ಒಂದು ಇಂದ್ರಿಯಗಳಿದೆ, ಏನು ಕೆಲಸ ಮಾಡಲ್ಲ. ಕಣ್ಣಿದೆ, ಅದರಿಂದ ನೋಡಕ್ ಸಾಧ್ಯ ಆಗ್ತಾ ಇಲ್ಲ. ಕಿವಿ ಇದೆ, ಏನು ಕೇಳಿಸ್ತಾ ಇಲ್ಲ. ಬಾಯಿಂದ ಏನು ನಾವು ಮಾತಾಡಕ್ ಆಗ್ತಾ ಇಲ್ಲ. ಸ್ಕಿನ್ ಇದೆ, ಏನು ಫೀಲ್ ಆಗ್ತಾ ಇಲ್ಲ ನಮ್ಗೆ. ಆ ರೀತಿ ಏನೇನ್ ಇಂದ್ರಿಯಗಳಿದೆ ಅದೇನು ಕೆಲಸ ಮಾಡ್ತಾ ಇಲ್ಲ. ಅದು ಏನು ಇಲ್ಲದೆ ಜಡ ವಸ್ತು ತರ ಏನು ಕೆಲಸನೇ ಮಾಡಿಲ್ಲ ಅಂದ್ರೆ ಅದೊಂದು ಜಡ ವಸ್ತು ಅಷ್ಟೇ. ಅದೇ ಇಂದ್ರಿಯಗಳು ಕೆಲಸ ಮಾಡಿದ್ರೆ ಮಾತ್ರ ಅದು ಒಂದು ದೇಹ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಸೊ ಅದರಿಂದ ಏನ್ ಹೇಳ್ತಿದ್ರೆ, ಈ ಜಡ ವಸ್ತು, ಈ ದೇಹಕ್ಕಿಂತ ಇಂದ್ರಿಯಗಳು ತುಂಬಾ ಶ್ರೇಷ್ಠವಾದಂತಹದ್ದು. ಅದಾದ್ಮೇಲೆ ನೆಕ್ಸ್ಟ್ ಅದಕ್ಕಿಂತ ಶ್ರೇಷ್ಠವಾದಂತಹದ್ದು ಯಾವ್ದು, ಅದಕ್ಕಿಂತ ಇನ್ನೂ ಒಂದು ಸ್ಟೆಪ್ ಮೇಲೆ ಇರುವಂತದ್ದು ಮನಸ್ಸು. ಇಂದ್ರಿಯಗಳಿಗಿಂತ ಶ್ರೇಷ್ಠವಾದಂತಹದ್ದು. ಆ ಮನಸ್ಸನ್ನ ನಿಯಂತ್ರಣ ಮಾಡ್ಬೇಕಂದ್ರೆ ಅದಕ್ಕಿಂತ ಮೇಲೆ ಇರೋದು ಬೇಕು. ಅದ್ಯಾವುದು, ಬುದ್ಧಿ. ಆಟೋಮೆಟಿಕ್ ಆಗಿ ಬುದ್ಧಿ ಮನಸ್ಸಿಗಿಂತ ಮೇಲೆ ಇರುವಂತದ್ದು. ಈ ಮನಸ್ಸು ಮತ್ತೆ ಬುದ್ಧಿ ಇವೆರಡಕ್ಕಿಂತ ಶ್ರೇಷ್ಠವಾದಂತಹದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಆತ್ಮ. ಅದನ್ನೇ ಇಲ್ಲಿ ಹೇಳ್ತಾರೆ, ಈ ಜೀವಾತ್ಮನು ಎಲ್ಲದಕ್ಕಿಂತ ಶ್ರೇಷ್ಠವಾದಂತಹವನು ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ಭಗವಂತ ತಿಳಿಸ್ಕೊಡ್ತಾರೆ. ಅಂತ ಹೇಳಿದ್ರೆ ಇಲ್ಲಿ ನಾವು ತಿಳ್ಕೊಳ್ಳುವಂತದ್ದು, ನಾವ್ ಏನೂ ಇಲ್ಲ ಅಂತ ಹೇಳಿದ್ರೆ, ಇಂದ್ರಿಯಗಳು ಏನು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಒಂದು ಜಡ ವಸ್ತು ಅಷ್ಟೇ. ಸೊ ಆದ್ರೆ ಆ ಜಡ ವಸ್ತುವಿಗಿಂತ ಶ್ರೇಷ್ಠ ಇಂದ್ರಿಯಗಳು, ಇಂದ್ರಿಯಗಳಿಗಿಂತ ಶ್ರೇಷ್ಠ ಮನಸ್ಸು, ಮನಸ್ಸಿಗಿಂತ ಶ್ರೇಷ್ಠವಾದಂತಹದ್ದು ಬುದ್ಧಿ, ಬುದ್ಧಿಗಿಂತ ಶ್ರೇಷ್ಠವಾದಂತಹದ್ದು ಈ ಒಂದು ಆತ್ಮ. ಆ ಜೀವಾತ್ಮ ಈ ಬುದ್ಧಿಗಿಂತ ಬಹು ಶ್ರೇಷ್ಠವಾದಂತಹವನು ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ಭಗವಂತ ತಿಳಿಸ್ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಸೊ ಇಲ್ಲಿ ನಾವು ನೋಡ್ಬೋದು, ತುಂಬಾನೇ ಕಷ್ಟ ನಮ್ಮ ಇಂದ್ರಿಯಗಳನ್ನ ನಿಗ್ರಹ ಮಾಡುವಂತಹದ್ದು. ಅದಕ್ಕೆ ಏನ್ ಮಾಡ್ಬೇಕು ನಾವು, ಅದಕ್ಕೆ ಉನ್ನತ ಮಟ್ಟದ ರುಚಿಯನ್ನ ಕೊಡ್ಬೇಕು. ಆ ಉನ್ನತ ಮಟ್ಟದ ರುಚಿಯನ್ನ ಕೊಟ್ಟಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಎಲ್ಲವೂ ಸಹ ಫಸ್ಟ್ ಇಂದ್ರಿಯಗಳು, ಅದಾದ್ಮೇಲೆ ಮನಸ್ಸು, ಅದಾದ್ಮೇಲೆ ಬುದ್ಧಿ ಎಲ್ಲವೂ ಸಹ ನಿಗ್ರಹಕ್ಕೆ ಬರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಈ ಒಂದು ನಾವು ಉನ್ನತ ರುಚಿಯನ್ನ ಕೊಟ್ಟಾಗ ಕೆಳಮಟ್ಟದ ರುಚಿ ನಮ್ಗೆ ಇದೇನು ಬೇಡ, ಏನು ಇಲ್ಲ ಅಂತ ನಮ್ಗೆ ಫೀಲ್ ಆಗುತ್ತೆ. ರೀತಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಇವಾಗ ಒಂದ್ ಮಗು ಅದು ಗೊತ್ತಿಲ್ಲದೆ ಒಂದ್ ಚಾಕು ಎತ್ಕೊಂಡ್ಬಿಟ್ಟಿರುತ್ತೆ. ಮಗುಗೆ ಗೊತ್ತಿಲ್ಲ ಇದು ತುಂಬಾ ಶಾರ್ಪ್ ಆಗಿದೆ, ಇದರಿಂದ ನನ್ ಕೈ ಕಟ್ಟಾಗುತ್ತೆ, ಗಾಯ ಆಗುತ್ತೆ, ರಕ್ತ ಬರುತ್ತೆ ಅಂತ ಮಗು ಗೊತ್ತಿಲ್ಲ. ಆದ್ರೆ ನಾವು ಅದ್ರ ಹತ್ರ ಹೋಗಿ ಈ ಚಾಕು ಕೊಡು ಅಂತ ಹೇಳ್ಬಿಟ್ಟು ನಾವು ರ್ಯಾಶ್ ಆಗಿ ಕೇಳೋದಕ್ಕೆ ಆಗೋದಿಲ್ಲ. ಯಾಕೆ, ಮಗು ಹತ್ರ ನಾವು ಹಾರ್ಷ್ ಮಾಡಿದ್ರೆ ಅದೇನಾದ್ರು ಅದಕ್ಕೆ ತೊಂದರೆ ಮಾಡ್ಕೊಳ್ಳೋ ಒಂದ್ ಚಾನ್ಸಸ್ ಇರುತ್ತೆ. ಅದರಿಂದ ನಾವ್ ಏನ್ ಮಾಡ್ಬೇಕು, ಅದಕ್ಕಿಂತ ಉನ್ನತ, ಅದಕ್ಕೆ ಇಷ್ಟಪಡುವಂತಹ ಯಾವ್ದಾದ್ರು ಒಂದು ಆಟಿಕೆ, ಯಾವ್ದಾದ್ರು ಒಂದು ಆಟ ಸಾಮಾನು ಅದಕ್ಕೆ ಫೇವ್ರೇಟ್ ಆಗಿರುವಂತದ್ದು ಕೊಟ್ಟಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಮಗು ಆ ಕೈಯಲ್ಲಿರುವಂತ ಚಾಕುವನ್ನ ಬಿಸಾಕುತ್ತೆ. ಅದೇ ರೀತಿ ನಾವ್ ಏನಪ್ಪಾ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಒಂದು ಕಾಮವನ್ನ ನಿಗ್ರಹ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಉನ್ನತ ಮಟ್ಟವಾದಂತಹ ಕೊಡ್ಬೇಕು. ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನ ಕೊಡ್ಬೇಕು. ಈ ಕನಿಷ್ಠ ರುಚಿಯನ್ನ ಬಿಟ್ಬಿಡ್ಬೇಕು. ಅದನ್ನ ಬಿಟ್ಟಾಗ ಅತ್ಯುನ್ನತವಾದಂತಹದನ್ನ ಕೊಟ್ಟಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಮ್ಮ ಕಾಮ ಅನ್ನುವಂಥದ್ದು ಎಲ್ಲವನ್ನು ಸಹ ಬದಲಾಗಿ ಏನಾಗುತ್ತೆ, ಕೃಷ್ಣ ಪ್ರೇಮವಾಗಿ ಬದಲಾಗುತ್ತೆ. ಸೊ ಅದನ್ನ ನಾವು ಮಾಡ್ಬೇಕು. ಅಂದ್ರೆ ಅದಕ್ಕೆ ಶ್ರೇಷ್ಠವಾದಂತಹ ನೀಡ್ಬೇಕು. ಅಂದ್ರೆ ಕನಿಷ್ಠ ಮಟ್ಟದನ್ನ ನಾವು ಇದೇ ಶ್ರೇಷ್ಠವಾದಂತದ್ದು, ಇಷ್ಟೇ ಇರುವಂತದ್ದು, ಇದೇ ನಿಜವಾದಂತಹ ಸಂತೋಷ, ತೃಪ್ತಿ ಅನ್ಕೊಳ್ತೇವೆ. ಆದ್ರೆ ಅದಕ್ಕೆ ಉನ್ನತ ಮಟ್ಟದ ರುಚಿಯನ್ನ ನೀಡ್ಬೇಕು. ಆವಾಗ ನಾವು ಕಾಮವನ್ನ ಪ್ರೇಮವಾಗಿ ಭಗವಂತನ ಕಡೆ ತಿರುಗಿಸಬಹುದು ಅಂತ ಹೇಳ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ನಮ್ಗೆ ಭಗವಂತ ಹೇಳ್ತಿದ್ರೆ. ಇನ್ನು ಈ ಒಂದು ಅಧ್ಯಾಯದ ಕೊನೆಯ ಶ್ಲೋಕ ನೋಡೋಣ. ಶ್ಲೋಕ 43 ಓದ್ತೀರಾ ಯಾರಾದ್ರೂ? ಹರೇ ಕೃಷ್ಣ ಮಾತಾಜಿ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತುಭ್ಯಾತ್ಮಾನಸ್ಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಅನುವಾದ: ಮಹಾಬಾಹುವಾದ ಅರ್ಜುನನೇ, ಭೌತಿಕ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವೆಲ್ಲವನ್ನು ಆತ್ಮನು ಮೀರಿದವನು. ಇದನ್ನು ಅರಿತು ಮನಸ್ಸನ್ನು ಉದ್ದೇಶಪೂರ್ವಕವಾದ ಅಲೌಕಿಕ ಬುದ್ಧಿಯಿಂದ, ಕೃಷ್ಣ ಪ್ರಜ್ಞೆಯಿಂದ ದೃಢಗೊಳಿಸಬೇಕು. ಹೀಗೆ ಆಧ್ಯಾತ್ಮಿಕ ಶಕ್ತಿಯಿಂದ ಎಂದೂ ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಈ ಕಾಮ ಎಂಬ ವೈರಿಯನ್ನು ಗೆಲ್ಲಬೇಕು. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಈ ಒಂದು ಕೊನೆಯ ಶ್ಲೋಕದಲ್ಲಿ ಭಗವಂತ ಏನಪ್ಪಾ ಹೇಳ್ತಾ ಇದ್ದಾರೆ ಅಂದ್ರೆ, ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಾಭ್ಯಾತ್ಮಾನಮಾತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಅಂದ್ರೆ ನಾವ್ ಇಲ್ಲಿವರೆಗೂ ಏನ್ ತಿಳ್ಕೊಂಡ್ವಿ? ಕಾಮದ ಬಗ್ಗೆ ತಿಳ್ಕೊಂಡ್ವಿ, ಅದು ನಮ್ಮ ಅತ್ಯಂತ ದೊಡ್ಡ ಶತ್ರು ಅಂತ ತಿಳ್ಕೊಂಡ್ವಿ. ಅದಾದ್ಮೇಲೆ ಅದ್ರ ಆವಾಸ ಸ್ಥಾನ ತಿಳ್ಕೊಂಡ್ವಿ. ಅದಕ್ಕಿಂತ ಶ್ರೇಷ್ಠವಾದಂತಹದ್ದು ಯಾವ್ದ್ಯಾವ್ದು ಶ್ರೇಷ್ಠವಾದಂತಹದ್ದು, ಎಲ್ಲದಕ್ಕಿಂತ ಶ್ರೇಷ್ಠವಾದಂತ ಈ ಒಂದು ಆತ್ಮ ಅಂತ ತಿಳ್ಕೊಂಡ್ವಿ. ಅದಾದ್ಮೇಲೆ ಈ ಒಂದು ಶ್ಲೋಕದಲ್ಲಿ ಭಗವಂತ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಈ ಒಂದು ಕನಿಷ್ಠ ರುಚಿಯನ್ನ ಬಿಟ್ಟು ಉನ್ನತವಾದಂತಹ ರುಚಿಯನ್ನ ಕೊಟ್ಟಾಗ ಆ ಒಂದು ಕಾಮ ಅನ್ನುವಂಥದ್ದು ತಾನಾಗಿ ಪ್ರೇಮವಾಗಿ ಬದಲಾಗುತ್ತೆ, ಭಗವಂತನ ಪ್ರೇಮವಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಈ ಒಂದು ಕೊನೆಯ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಿದಾರೆ ಅಂದ್ರೆ, ಮಹಾಭಾವವಾದ ಅರ್ಜುನನೇ, ಭೌತಿಕ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವೆಲ್ಲವನ್ನು ಆತ್ಮನು ಮೀರಿದವನು. ಒಂದು ಆತ್ಮ ಅಂತ ಹೇಳಿದ್ರೆ ಅವನು ಎಷ್ಟು ಶಕ್ತಿಶಾಲಿ ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಭಗವಂತನ ಅಂಶಗಳು, ಅದು ಆಧ್ಯಾತ್ಮಿಕವಾದಂತಹ ಸ್ವರೂಪವನ್ನ ಪಡೆದಿರುವಂತದ್ದು. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಆಧ್ಯಾತ್ಮಿಕತೆ ಹರೇ ಕೃಷ್ಣ ಮಾತಾಜಿ, ಲಾಸ್ಟ್ ಅನುವಾದ ಓದ್ಬಿಟ್ಟು ಆಮೇಲೆ ಎಂಡ್ ಮಾಡ್ಬಿಡೋಣ. ಮನಸ್ಸು ಮತ್ತೆ ಬುದ್ಧಿ ಇವೆಲ್ಲವನ್ನು ಆತ್ಮನು ಮೀರಿದವನು. ಅಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ಮ ಆತ್ಮ ಎಷ್ಟು ಶಕ್ತಿಶಾಲಿಯಾದಂತಹದ್ದು ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆ? ನಾವೆಲ್ಲ ಆಧ್ಯಾತ್ಮಿಕ ಒಂದು ಟಚ್ ಇದ್ರೂ ಸಹ ಈ ಒಂದು ಭೌತಿಕ ಕಲ್ಮಶಕ್ಕೆ ಒಳಪಟ್ಟಿದ ತಕ್ಷಣ ಏನಾಗ್ತದೆ? ನಾವು ಕಲುಷಿತ ಆಗ್ತದಿವಿ. ಕಲುಷಿತ ಆಗಿ ಮಾಯೆಯ ಪ್ರಭಾವಕ್ಕೆ ಒಳಪಡ್ತಾ ಇದೀವಿ. ಆವಾಗ ಏನಾಗ್ತದೆ? ನಾವು ಸಹ ಪ್ರಕೃತಿಯ ತ್ರಿಗುಣಗಳಿಂದ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡ್ತೀವಿ. ಅದರಿಂದ ನಮ್ಗೆ ಗೊತ್ತಿಲ್ಲ ನಮ್ಮ ಆತ್ಮ ಎಷ್ಟು ಶಕ್ತಿಶಾಲಿಯಾದಂತಹದ್ದು, ಎಷ್ಟು ಶ್ರೇಷ್ಠವಾದಂತಹದ್ದು, ಅದು ಸಹ ಶಾಶ್ವತವಾದಂತಹದ್ದು ಅಂತ ನಮ್ಗೆ ಗೊತ್ತಿಲ್ಲ. ಇದನ್ನು ಅರಿತು ಮನಸ್ಸನ್ನು ಉದ್ದೇಶಪೂರ್ವಕವಾದ ಅಲೌಕಿಕ ಬುದ್ಧಿಯಿಂದ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ದೃಢಗೊಳಿಸಬೇಕು. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಶೇರ್ ಮಾಡಿ ಮಾತಾಜಿ, ವರದ ಮಾತಾಜಿ. ಸೊ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ದೃಢಗೊಳಿಸ್ಬೇಕು ಅಂದ್ರೆ ಇಲ್ಲಿ ಹೇಳ್ತಿದಾರೆ ಭಗವಂತ ಏನ್ ಮಾಡ್ಬೇಕು? ನಮ್ಮ ಮನಸ್ಸನ್ನ, ನಮ್ಮ ಆತ್ಮ ಎಷ್ಟು ಶ್ರೇಷ್ಠ, ಎಷ್ಟು ಶಕ್ತಿಯುತವಾದಂತ ತಿಳಿದು ನಾವೇನ್ ಮಾಡ್ಬೇಕು? ನಾವು ನಮ್ಮ ಮನಸ್ಸನ್ನ ಕೃಷ್ಣ ಪ್ರಜ್ಞೆಯಲ್ಲಿ ದೃಢಗೊಳಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ, ಹೀಗೆ ಆಧ್ಯಾತ್ಮಿಕ ಶಕ್ತಿಯಿಂದ ಎಂದೂ ತೃಪ್ತಿಪಡಿಸಲು ಸಾಧ್ಯವಿಲ್ಲದ ಈ ಕಾಮವೆಂಬ ವೈರಿಯನ್ನ ಗೆಲ್ಲಬಹುದು. ಒಟ್ಟಿನಲ್ಲಿ ಈ ಕಾಮ ಅನ್ನೋದನ್ನ ಯಾವತ್ತೂ ಸಹ ತೃಪ್ತಿಪಡಿಸಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂತ ಶತ್ರುವನ್ನ ನಾವು ಗೆಲ್ಲೋದಕ್ಕೆ ಇರುವಂತ ಒಂದೇ ಒಂದು ಮಾರ್ಗ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಕೃಷ್ಣ ಪ್ರಜ್ಞೆ ಮಾತ್ರ. ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಈ ಕಾಮವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಭಗವಂತ ಈ ಒಂದು ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಶಿಕ್ಷಣ ದೊರೆತು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರೆದು ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸಿದ್ರೆ ಮಾತ್ರ ನಾವು ಈ ಒಂದು ಕಾಮವನ್ನ ಗೆಲ್ಬಹುದು. ಆವಾಗ ನಾವು ಇಂದ್ರಿಯ ತೃಪ್ತಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಿಲ್ಲಿಸಬಹುದು. ಅದನ್ನ ಪ್ರೇಮವಾಗಿ ತಿರುಗಿಸಿ ಭಗವಂತನ ಕಡೆಗೆ ತಿರುಗಿಸಿ ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧಿಸಬಹುದು ಅಂತ ಹೇಳ್ಬಿಟ್ಟು ಕೊನೆಯದಾಗಿ ಈ ಒಂದು ಶ್ಲೋಕದಲ್ಲಿ ಭಗವಂತ ತಿಳಿಸ್ಕೊಡ್ತಾ ಇದಾರೆ. ಸೊ ಸಮಯ ಆಗ್ತಿದೆ, ನಾನು ಒಂದ್ಸರಿ ವೈಷ್ಣವ ಪ್ರಣಾಮ ಮಂತ್ರ ಹೇಳಿ ತರಗತಿಯನ್ನ ವಿರಾಮವನ್ನು ಕೊಡಿಸ್ತೀನಿ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತಿನ ಅಧಿವೇಶನದಲ್ಲಿ ಭಾಗವಹಿಸಿದಂತಹ ನಿಮಗೆಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಹರೇ ಕೃಷ್ಣ ಮಹಾಮಂತ್ರಕ್ಕೆ ಜೈ. ಅನಂತ ಕೋಟಿ ಸಮಸ್ತ ವೈಷ್ಣವ ಭಕ್ತವೃಂದಕ್ಕೆ ಜೈ. ಶ್ರೀಮದ್ ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ, ಶುಭರಾತ್ರಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಟೆಂಡೆನ್ಸ್ ಹಾಕಿದ್ದೇನೆ ಮಾತಾಜಿ, ಎಲ್ಲರೂ ಹಾಕಿ ಪ್ಲೀಸ್. ಅಟೆಂಡೆನ್ಸ್ ಎಲ್ಲರೂ ಹಾಕಿದೀರಾ? ಹಾಕಿದೆ ಅಂತ ಹೇಳಿದ್ರೆ ನಾನು ಸೆಷನ್ ಅನ್ನ ಎಂಡ್ ಮಾಡ್ತಿದ್ದೀನಿ. ವರದಾ ಮಾತಾಜಿ, ನಿಮ್ಗೂ ಸಹ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ ಮಾತಾಜಿ, ಎಲ್ಲರೂ ಹಾಕ್ಲಿ ಮಾತಾಜಿ ಅಟೆಂಡೆನ್ಸ್, ಎಲ್ಲರೂ ಹಾಕ್ಲಿ ಮಾತಾಜಿ. ಒಂದ್ ನಿಮಿಷ ಎಲ್ಲರೂ ಹಾಕಿ ಪ್ಲೀಸ್ ಅಟೆಂಡೆನ್ಸ್ ಹಾಕಿ. ಆಯ್ತಾ ಎಲ್ಲರದ್ದು? ಹರೇ ಕೃಷ್ಣ ಹಾಕಿದ್ರೆ ನಾವು ಮಾತಾಜಿ ಬಂದ್ ಮಾಡ್ತಾರೆ, ಕ್ಲೋಸ್ ಮಾಡ್ತೀವಿ. ಆಯ್ತಾ? ಆಯ್ತಾ? ಹಾ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ, ಎಲ್ಲರೂ ಅಟೆಂಡೆನ್ಸ್ ಹಾಕಿದೀರಾ? ಹಾಕಿದೀವಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ದಂಡವತ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ಸೋ ಮಚ್ ಮಾತಾಜಿ. ಎಲ್ಲರಿಗೂ ಹರೇ ಕೃಷ್ಣ.
ಎಂಡ್ ಮಾಡದ ಮಾತಾಜಿ? ಎಂಡ್ ಮಾಡಿ ಮಾತಾಜಿ. ನಾಳೆಗೆ ನೀವು ಬರ್ತೀರಾ ಮಾತಾಜಿ? ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ.